ಕೃಷಿಗೆ ಸಂಬಂಧಪಟ್ಟಂತಹ ಒಂದು ಕಾಯಕ. ಆದರೆ ಇವತ್ತು ತಮಗೆಲ್ಲರಿಗೂ ಕೂಡ ಗೊತ್ತಿದೆ, ಕೃಷಿ ಕ್ಷೇತ್ರ, ರೈತರ ಜೀವನ ಅನೇಕ ಸವಾಲುಗಳನ್ನು ಎದುರಿಸುವಂತಹ ಒಂದು ಸಂದರ್ಭ ಬಂದಿದೆ. ಹವಾಮಾನ ವೈಪರೀತ್ಯದಿಂದಾಗಿ ಅನೇಕ ಸರಿ ನಮ್ಮ ರೈತರು ಬವಣೆಗಳನ್ನು ಎದುರಿಸಬೇಕಾಗಿದೆ. ಅಕಾಲ ವೃಷ್ಟಿ, ಅತಿವೃಷ್ಟಿ, ಇಲ್ಲದಿದ್ದರೆ ಅನಾವೃಷ್ಟಿ ಆಗುವಂಥದ್ದು, ನಾವು ಬೆಳೆಸುವಂತಹ ಗಿಡಗಳಿಗೆ ಅನೇಕ ರೋಗ ರುಜಿನಗಳ ಬಾಧೆ ಬರುವಂಥದ್ದು, ಉತ್ಪನ್ನಗಳನ್ನು ಮಾರುಕಟ್ಟೆಗೆ ನೀಡಬೇಕಾದಂಥ ಸಂದರ್ಭದಲ್ಲಿ ಆಗುವಂತಹ ಮಾರುಕಟ್ಟೆಯ ವ್ಯತ್ಯಾಸಗಳು, ಬಹಳ ಮುಖ್ಯವಾಗಿ ಇವತ್ತು ಎಲ್ಲ ಬೆಳೆಗಾರರು ಎದುರಿಸ್ತಾ ಇರತಕ್ಕಂತಹ ದೊಡ್ಡ ಸವಾಲು ಏನು ಅಂತ ಹೇಳಿದರೆ ಕೃಷಿ ಕಾರ್ಮಿಕರ ಕೊರತೆ. ಇದರಿಂದಾಗಿ ಕೃಷಿ ಕ್ಷೇತ್ರ ಇವತ್ತು ಬಹಳ ದೊಡ್ಡ ಸವಾಲನ್ನು ಎದುರಿಸ್ತಾ ಇದೆ. ಅದರಲ್ಲಿಯೂ ವಿಶೇಷವಾಗಿ ರಬ್ಬರ್ ಕೃಷಿ ಕರ್ನಾಟಕದ ಈ ಭಾಗದಲ್ಲಿ ಅನೇಕ ಸವಾಲುಗಳನ್ನು, ಕಷ್ಟಗಳನ್ನು ಎದುರಿಸ್ತಾ ಇರುವಂತಹ ಈ ಸಂಕ್ರಮಣ ಕಾಲಘಟ್ಟದಲ್ಲಿ ಕರ್ನಾಟಕ ರಾಜ್ಯ ರಬ್ಬರ್ ಬೆಳೆಗಾರರ ಹಿತವನ್ನು ಕಾಯ್ದುಕೊಳ್ಳಬೇಕು, ನಮ್ಮ ರೈತರಿಗೆ ಎಲ್ಲ ರೀತಿಯಲ್ಲಿ ಒಳ್ಳೆಯದನ್ನು ಉಂಟು ಮಾಡಬೇಕು ಅನ್ನುವಂತಹ ಬಹಳ ಒಳ್ಳೆಯ ಉದ್ದೇಶದಿಂದ ಈ ಸಮ್ಮೇಳನ 2025 ಉಜಿರೆಯ ಕೃಷ್ಣಾನುಗ್ರಹ ಸಭಾಭವನದಲ್ಲಿ ಆಯೋಜಿಸಲಾಗಿದೆ. ಇವತ್ತಿನ ಈ ಕಾರ್ಯಕ್ರಮವನ್ನು ಪ್ರಾರ್ಥನೆಯೊಂದಿಗೆ ಆರಂಭ ಮಾಡ್ತಾ ಇದ್ದೇವೆ. ಪ್ರಾರ್ಥನೆಯು ವಿಶೇಷವಾಗಿ ಅದೊಂದು ರಬ್ಬರ್ ಗೀತೆ. ಈ ರಬ್ಬರ್ ಗೀತೆಯನ್ನು ಸ್ವರಚಿಸಿ ಅದನ್ನು ತಮ್ಮ ಮುಂದೆ ಗಾಯನ ರೂಪದಲ್ಲಿ ಪ್ರಸ್ತುತಪಡಿಸಲಿಕ್ಕಿದ್ದಾರೆ ಮುಂಡಾಜೆಯ ಶ್ರೀ ವಾಸುದೇವ ತಾಮನ್ಕರ್ ಅವರು. ಭವ್ಯ ಭಾರತದ ಕೃಷಿ ಪರಂಪರೆಯು ದಿವ್ಯ ಖಜಾನೆಯ ಬೆನ್ನೆಲುಬು. ಭವ್ಯ ಭಾರತದ ಕೃಷಿ ಪರಂಪರೆಯು ದಿವ್ಯ ಖಜಾನೆಯ ಬೆನ್ನೆಲುಬು. ಋಷಿಗಳ ತೆರದಲ್ಲಿ ಕೃಷಿಯನ್ನು ಮಾಡುತ್ತ ಬಸವಳಿಯದೆ ನೀಡಿದವರವು. ಯಶ ಪಡೆಯುವ ಜೀವನ ಪಥವು, ಯಶ ಪಡೆಯುವ ಜೀವನ ಪಥವು. ಒಂದೇ ಬಗೆಯ ಕೃಷಿಯ ಸೊಗಸದು ಮುಂದಿನ ಜನರಿಗೆ ಮಸುಕು. ಅಂದೇ ಮನಸ್ಸನ್ನು ಬೇರೆಡೆ ಹೊರಳಿಸಿ ಚಂದದ ಬದಲಾವಣೆ ತರಲು, ಚಂದದ ಬದಲಾವಣೆ ತರಲು. ಬಾಳಿನ ಏಳು ಬೀಳುಗಳ ಸಹಿಸಿ ಕಾಲದ ಜೊತೆಗೆ ನಡೆದಿಹರು. ಅಂತಕನಂತಹ ಬೆಲೆಗಳ ಇಳಿಕೆಯು ಅಂತರಾಳದಲ್ಲಿ ಕುಣಿಕೆಯೂ, ಅಂತರಾಳದಲ್ಲಿ ಕುಣಿಕೆಯೂ. ಮೆಲ್ಲನೆ ಕಾಲವು ಮುಂದಕ್ಕೆ ಸರಿಯಲು ಎಲ್ಲೆಲ್ಲೂ ರಬ್ಬರು ಕೃಷಿಯು. ಅಕಾಲದಿ ತಪ್ಪಿದ ತಾಳಮೇಳಕ್ಕೆ ಸಕಾಲದಲ್ಲಿ ಸಂಜೀವಿನಿಯೂ, ಸಕಾಲದಲ್ಲಿ ಸಂಜೀವಿನಿಯೂ. ಗೋಪಾಲ ನಾರಾಯಣ ಭಿಡೆಯವರದು ಅಪಾರ ಜನರಲ್ಲಿ ಭೇಟಿ. ಉಪಾಯದಲ್ಲಿ ಸಹಕಾರ ಸಂಘವನ್ನು ಅಪಾಯವರಿತು ಕಟ್ಟಿ, ಅಪಾಯವರಿತು ಕಟ್ಟಿ. ತಾಯಿ ಎದೆಯ ಮರವದು ಕೊಟ್ಟಿತ್ತು ಅಮೃತದಂತಹ ಹಾಲು. ಕಾಯದೆ ಧಾರಣೆ ಕುಸಿತವ ಕಂಡಿದೆ, ಅದುವೇ ಕಠಿಣ ಸವಾಲು, ಅದುವೇ ಕಠಿಣ ಸವಾಲು. ಹಿಗ್ಗದೆ ಬಗ್ಗದೆ ದಿಗ್ಗಜರಾಗಿ ಮುಂದಿಡುವೆವು ಅಹವಾಲು. ಒಗ್ಗಟ್ಟಿನಲ್ಲಿ ವಿಷಯ ದಾರಿಯನು ಗೆದ್ದರೆ ಇಲ್ಲವು ಸೋಲು. ಮುಗ್ಗರಿಸಿದಯೇ ಮುಂದೆ ಸಾಗಲು ಬೇರಾರಿಲ್ಲ ಮೇಲು, ಬೇರಾರಿಲ್ಲ ಮೇಲು. ನಮ್ಮನ್ನು ಮೇಲೆತ್ತಲು ಸಹಕರಿಸಿರಿ ಜನನಾಯಕರೇ ನೀವು. ನಮ್ಮನ್ನು ಮೇಲೆತ್ತಲು ಸಹಕರಿಸಿರಿ ಜನನಾಯಕರೇ ನೀವು. ನಿಮ್ಮದೇ ಕಷ್ಟವು ಎಂದೇ ತಿಳಿಯಿರಿ ಮನದಾಳದ ಈ ನೋವು. ನಿಮ್ಮದೇ ಕಷ್ಟವು ಎಂದೇ ತಿಳಿಯಿರಿ ಮನದಾಳದ ಈ ನೋವು.
ಕೇಳಿರಿ ಈ ಅಹವಾಲು, ಕೇಳಿರಿ ಈ ಅಹವಾಲು, ಕೇಳಿರಿ ಈ ಅಹವಾಲು, ಕೇಳಿರಿ ಈ ಅಹವಾಲು, ಕೇಳಿರಿ ಈ ಅಹವಾಲು. ಹರಿ ಓಂ. ತಾಲೂಕು ರಬ್ಬರ್ ಬೆಳೆಗಾರರ ಮಾರಾಟ ಮತ್ತು ಸಂಸ್ಕರಣಾ ಸಹಕಾರಿ ಸಂಘ ಈ ರಬ್ಬರ್ ಸೊಸೈಟಿಯ ಅಧ್ಯಕ್ಷರಾಗಿ 1995ರಿಂದ ಅಂದರೆ ಸುಮಾರು 30 ವರ್ಷಗಳಿಂದೀಚೆಗೆ ಸರ್ವಾನುಮತದಿಂದ ಮತ್ತು ಎಲ್ಲರ ಪ್ರೀತಿಯಿಂದ ಅವಿರೋಧವಾಗಿ ಅಧ್ಯಕ್ಷರಾಗಿ ಕರ್ತವ್ಯವನ್ನು ನಿರ್ವಹಿಸ್ತಾ ಇರತಕ್ಕಂಥವರು ಹಿರಿಯ ಸಹಕಾರಿ ಕ್ಷೇತ್ರದ ಧುರೀಣ ಮಾಸ್ ಇದರ ಮಾಜಿ ಅಧ್ಯಕ್ಷರೂ ಆಗಿರುವಂತಹ ಮತ್ತು ಈ ರಬ್ಬರ್ ಸೊಸೈಟಿಯನ್ನು ಅಂದಿನಿಂದ ಇವತ್ತಿನವರೆಗೂ ಕೂಡ ಲಾಭದಲ್ಲಿಯೇ ಮುನ್ನಡೆಸ್ತಾ ಹಿರಿಯರು ಮಾನ್ಯ ಶ್ರೀಧರ್ ಜಿ ಬಿಡೆ ಅವರು. ಶ್ರೀಧರ್ ಜಿ ಬಿಡೆ ಅಂತ ಹೇಳಿದರೆ ಅದು ಕ್ರೆಡಿಬಿಲಿಟಿ, ವಿಶ್ವಾಸಾರ್ಹತೆಗೆ ಇನ್ನೊಂದು ಹೆಸರು. ಅವರನ್ನು ನಂಬಿ ಅವರ ಒಂದು ನಾಯಕತ್ವದಲ್ಲಿ ನಾವು ಮುನ್ನಡೆದರೆ ಖಂಡಿತ ಅವರು ನಮ್ಮ ಹಿತವನ್ನು ಕಾಯ್ದುಕೊಳ್ತಾರೆ ಎನ್ನುವಂತಹ ಭರವಸೆ ಎಲ್ಲ ರೈತರಿಗೂ. ಅಂತಹ ಒಬ್ಬ ಮುತ್ಸದ್ದಿ ಶಿಕ್ಷಣ ತಜ್ಞರು ಕೂಡ ಆಗಿರತಕ್ಕಂಥ ಸನ್ಮಾನ್ಯ ಶ್ರೀಧರ್ ಬಿಡೆ ಅವರು ತಮ್ಮೆಲ್ಲರನ್ನೂ ಕೂಡ ಬರಮಾಡಿಕೊಂಡು ಸ್ವಾಗತಿಸಲಿಕ್ಕಿದ್ದಾರೆ. ಶ್ರೀಧರ್ ಬಿಡೆ ಅವರು. ಕರ್ನಾಟಕ ರಾಜ್ಯ ರಬ್ಬರ್ ಬೆಳೆಗಾರರ ಹಿತರಕ್ಷಣಾ ವೇದಿಕೆ, ಬೆಳ್ತಂಗಡಿ ತಾಲೂಕು ರಬ್ಬರ್ ಬೆಳೆಗಾರರ ಮಾರಾಟ ಮತ್ತು ಸಂಸ್ಕರಣಾ ಸಹಕಾರಿ ಸಂಘ, ರಾಜ್ಯದ ರಬ್ಬರ್ ವ್ಯವಹಾರ ಮಾಡುವ ಎಲ್ಲ ಸಹಕಾರಿ ಸಂಘಗಳು ಇವುಗಳ ಆಶ್ರಯದಲ್ಲಿ ಕ್ಯಾಂಪ್ಕೋ ಲಿಮಿಟೆಡ್ ಮಂಗಳೂರು, ಪುತ್ತೂರು ತಾಲೂಕು ರಬ್ಬರ್ ಬೆಳೆಗಾರರ ಮಾರಾಟ ಮತ್ತು ಸಂಸ್ಕರಣಾ ಸಹಕಾರಿ ಸಂಘ, ಗುತ್ತಿಗಾರ ರಬ್ಬರ್ ಬೆಳೆಗಾರರ ಸಹಕಾರಿ ಸಂಘ, ಪಯಸ್ವಿನಿ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರಿ ಸಂಘ, ಬೇರಾಜೆ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರಿ ಸಂಘ, ಆರಂತೋಡು ತೋಡಿಕಾನ ಪ್ರಾಥಮಿಕ ಕೃಷಿ ಸಹಕಾರಿ ಪತ್ತಿನ ಸಹಕಾರಿ ಸಂಘ, ಕೃಪಾ ಮಂಗಳೂರು, ಹಾಗೆ TAPCMS ಸುಳ್ಯ ಈ ಸಂಸ್ಥೆಗಳ ಸಹಕಾರದೊಂದಿಗೆ ಇವತ್ತಿನ ಈ ವಿಶೇಷ ರಾಜ್ಯ ರಬ್ಬರ್ ಬೆಳೆಗಾರರ ಸಮ್ಮೇಳನವನ್ನು ಆಯೋಜಿಸಿದ್ದೇವೆ. ಭಾಳ ಸಂತೋಷ ಆಗ್ತಾ ಉಂಟು. ತಮ್ಮನ್ನೆಲ್ಲ ನೋಡುವಾಗ ನಾವು ಇವತ್ತು ಕಷ್ಟದಲ್ಲಿದ್ದರೂ ಕೂಡ ಜೊತೆಯಲ್ಲಿದ್ದೇವೆ ಎನ್ನುವಂಥ ವಿಶ್ವಾಸದಿಂದ, ಸಮಾಧಾನದಿಂದ ಈ ಸಮ್ಮೇಳನವನ್ನು ಏರ್ಪಡಿಸಿದ್ದಾಗಿದೆ. ಇವತ್ತಿನ ಈ ಸಮ್ಮೇಳನದ ಉದ್ದೇಶ ಮುಂಚಿತವಾಗಿ ನಮಸ್ಕಾರ. ರಬ್ಬರ್ ಬೆಳೆ ನಮ್ಮ ಪ್ರದೇಶಕ್ಕೆ ಹೊಸತಾಗಿ ಪ್ರವೇಶ ಪಡೆದದ್ದು ಸುಮಾರು 1960ನೇ ಸಮಯದಲ್ಲಿ. ವಿಶೇಷವಾಗಿ ಸಿಲೋನ್ನ ನಿರಾಶ್ರಿತರಿಗೆ ಉದ್ಯೋಗವನ್ನು ಸೃಷ್ಟಿಸುವ ದೃಷ್ಟಿಯಿಂದ ಸರ್ಕಾರ ರಬ್ಬರ್ ತೋಟಗಳನ್ನು ಸುಳ್ಯ ತಾಲೂಕಿನಲ್ಲಿ ಪ್ರಾರಂಭಿಸಿತು. ಬಳಿಕ ಈ ಕೃಷಿ ವಿಸ್ತರಣೆ ನಮ್ಮ ರಾಜ್ಯದಲ್ಲಿ ಆಗ್ತಾ ಬಂದದ್ದು ನಮಗೊಂದು ಸಂಜೀವಿನಿಯಾಗಿ ಪರಿಣಮಿಸಿತು. ಹೀಗೆ ಹೊಸತಾಗಿ ಪ್ರವೇಶ ಪಡೆದಂತಹ ಈ ಕೃಷಿಯ ಬಗ್ಗೆ ಮಾಹಿತಿ ಮತ್ತು ಕೃಷಿಕ ಬೆಳೆದಂತಹ ಬೆಳೆಗೊಂದು ಬೆಲೆ ತರಿಸಿಕೊಡುವ ದೃಷ್ಟಿಯಿಂದ ಅಂದಿನ ಹಿರಿಯ ಸಹಕಾರಿಗಳು ನನ್ನ ತೀರ್ಥರೂಪ GN ಭಿಡೆಯವರ ನೇತೃತ್ವವನ್ನು ಅಪೇಕ್ಷಿಸಿ ಸಹಕಾರಿ ಕ್ಷೇತ್ರದಲ್ಲಿಯೇ ಒಂದು ಸಂಸ್ಥೆ ಮಾಡಬೇಕು ಅಂತ ಹೇಳುವ ಆಶಯದೊಂದಿಗೆ ಬೆಳ್ತಂಗಡಿ ತಾಲೂಕಿನಲ್ಲಿ ಒಂದು ರಬ್ಬರ್ ಸಹಕಾರಿ ಸಂಘವನ್ನು ಪ್ರಾರಂಭಿಸಲಾಯಿತು. ಬಳಿಕ ಈ ಸಂಘದ ಮಾರ್ಗದರ್ಶನದಲ್ಲಿ ಗುತ್ತಿಗಾರು ರಬ್ಬರ್ ಬೆಳೆಗಾರರ ಸಹಕಾರಿ ಸಂಘ, ಅದೇ ರೀತಿಯಲ್ಲಿ ಪುತ್ತೂರು ತಾಲೂಕು ರಬ್ಬರ್ ಬೆಳೆಗಾರರ ಸಹಕಾರಿ ಸಂಘ, ಹೀಗೆ ಸಹಕಾರಿ ಸಂಘಗಳು ಪ್ರಾರಂಭಗೊಂಡು ಜನರಿಗೆ ಈ ಹೊಸ ಕೃಷಿಯಲ್ಲಿ ಭರವಸೆಯನ್ನು ಮೂಡಿಸಿಕೊಂಡು ತಾವೆಲ್ಲೊಂದು ಸಂತೋಷದ ದಿನಗಳಲ್ಲಿದ್ದೆವು. ಅಡಿಕೆ ಬೆಲೆ ಕುಸಿದಾಗ ಕೂಡ ನಮಗೆ ರಬ್ಬರ್ ಒಂದು ರೀತಿಯ ಅಭಯವನ್ನು, ಆಶ್ರಯವನ್ನು ಕೊಟ್ಟಿತು. ಕೊಕ್ಕೋ ಬೆಳೆ ಕೊಟ್ಟಿತು, ವೆನಿಲ್ಲಾ ಬೆಳೆ ಬಂತು. ಈ ಎಲ್ಲ ಬೆಳೆಗಳನ್ನು ಕೃಷಿಕ ಆಹ್ವಾನಿಸಿಕೊಂಡು ಪ್ರಯತ್ನ ಪಟ್ಟುಕೊಂಡು ಇದ್ದಂಥ ದಿನಗಳು. ಆದರೆ ಕೃಷಿಕನಿಗೆ ಯಾವಾಗಲೂ ನಿರಂತರವಾದ ಸಂತೋಷ ಅಥವಾ ಸಮಾಧಾನ ಇರೋದಕ್ಕೆ ಸಾಧ್ಯವೇ ಇಲ್ಲ. ವೆನಿಲ್ಲಾ ಏನಿಲ್ಲ ಅಂತಾಯಿತು, ಕೊಕ್ಕೋಕ್ಕೆ
ತೆಂಗಿಗೆ ಕಾಡು ಪ್ರಾಣಿಗಳ ಹಾವಳಿ, ಅದೇ ರೀತಿಯಲ್ಲಿ ಅಡಿಕೆಗೆ ಇತ್ತೀಚೆಗಂತೂ ಹೊಸದಾಗಿ ರೋಗಗಳು ಬಂದಿವೆ. ಈ ಹಿನ್ನೆಲೆಯಲ್ಲಿ ರಬ್ಬರ್ ಒಂದು ಕಾಲದಲ್ಲಿ 248ರ ಬೆಲೆಯನ್ನು ದಾಖಲಿಸಿಕೊಂಡು ಎಲ್ಲರ ಒಂದು ಆಶಾಕಿರಣವಾಗಿ ಈ ಪ್ರದೇಶವನ್ನು ಸಂಪನ್ನಗೊಳಿಸುವಲ್ಲಿ ಒಂದು ಪ್ರಭಾವ ಬೀರಿತು. ಆಗ ಇದನ್ನು ಸ್ಥಾಪಿಸಿದಂಥ ಹಿರಿಯರ ಯೋಜನೆಗಳೇನಿತ್ತು ಅಂತ ಹೇಳಿದರೆ, ಕೃಷಿಕರ ಕೈಗೆ ಕೆಲಸ, ಸಾಂಪತ್ತಿಕ ಸ್ಥಿತಿಯಲ್ಲಿ ಸುಧಾರಣೆ, ರಾಷ್ಟ್ರದ ಒಂದು ಆರ್ಥಿಕತೆಯಲ್ಲಿ ಈ ಕೃಷಿಯ ಕೊಡುಗೆ, ಇದನ್ನೆಲ್ಲ ಗಮನದಲ್ಲಿಟ್ಟುಕೊಂಡು ಈ ಒಂದು ಚಳುವಳಿಯನ್ನು ಪ್ರಾರಂಭಿಸಿದ್ದು. ಇದು ಬಹಳ ಉತ್ತಮವಾಗಿ ವಿಸ್ತರಣೆ ಆಗೋದ್ರ ಜೊತೆಗೆ ನಮ್ಮ ದೇಶದ ಸುಮಾರು 14 ಟನ್ ಬೇಡಿಕೆಯಲ್ಲಿ ಇವತ್ತು ನಾವು 8 ಲಕ್ಷ ಟನ್ನನ್ನು ನಾವು ಪೂರೈಸ್ತಾ ಇದ್ದೇವೆ. ಸಹಕಾರಿ ಸಂಘಗಳು ನಮ್ಮ ರಾಜ್ಯದ ಉತ್ಪಾದನೆಯ 45% ಸಹಕಾರಿ ಕ್ಷೇತ್ರದ ಮೂಲಕ ಮಾರಾಟ ಮಾಡ್ತಾ ಇದ್ದಾರೆ. ಈ ಎಲ್ಲ ವಿಚಾರಗಳನ್ನು ಪ್ರಾಯಶಃ ಅತಿ ನಿಮಗೆ ತಿಳಿಯುವ ಹಾಗೆ ಮಾಹಿತಿ ನೀಡಲಿಕ್ಕೆ ದಿಕ್ಸೂಚಿ ಭಾಷಣದಲ್ಲಿ ನೀವು ಕೇಳಬಹುದು. ಹೀಗೆ ಪ್ರಾರಂಭಿಸಿದಂತಹ ಸಹಕಾರಿ ಸಂಘಗಳು ಈ ಹಿಂದೆ ಕೂಡ 4-6 ಬಾರಿ ರಾಜ್ಯ ಮಟ್ಟದ ಸಮ್ಮೇಳನಗಳನ್ನು ಏರ್ಪಾಡು ಮಾಡಿ ಜನರನ್ನು ಸಂಘಟಿಸುವಲ್ಲಿ ಯಶಸ್ವಿಯಾಗಿದೆ. ಇದೀಗ ಈ ಸಂದರ್ಭ ಏನು ಅಂತ ಹೇಳಿದರೆ, ರಬ್ಬರ್ ಬೆಲೆಯಲ್ಲಿ ಕುಸಿತ, ಟ್ಯಾಪರ್ಗಳ ಸಮಸ್ಯೆ, ಈ ಹಿನ್ನೆಲೆಯಲ್ಲಿ ಜನರಿಗೆ ರಬ್ಬರ್ನಲ್ಲಿ ನಿರಾಸಕ್ತಿ ಬಂದು ರಬ್ಬರ್ ಗಿಡಗಳನ್ನು ಅವಧಿಪೂರ್ವವಾಗಿ ಕಡಿಯುವಂಥ ಒಂದು ಸ್ಥಿತಿಗೆ ನಮ್ಮ ಕೃಷಿಕರು ತಲುಪಿದ್ದಾರೆ. ಇದನ್ನು ನೋಡುವಾಗ ನಾವು ಈಗ ಎಚ್ಚೆತ್ತುಕೊಳ್ಳಿಲ್ಲ ಅಂತ ಹೇಳಿ ಆದರೆ ನಾವು ಮತ್ತಷ್ಟು ಕಷ್ಟಗಳನ್ನು ಎದುರಿಸಬೇಕಾಗ್ತದೆ ಅನ್ನುವಂಥ ದೃಷ್ಟಿಯಿಂದ ಇವತ್ತು ವಿಶೇಷವಾಗಿ ಸಮ್ಮೇಳನದಲ್ಲಿ ನಾವು ಮಾಡಿಕೊಳ್ಳುವಂಥ ಮನವಿ ಏನು ಅಂತ ಹೇಳಿದರೆ, ನಮ್ಮ ಬೆಳೆಗಾರ ಒಳ್ಳೆ ಬೆಲೆ ಬಂತು ಹೇಳುವಾಗ ಮೊದಲಿನ ಕೃಷಿಯನ್ನು ಕಿತ್ತು ಹಾಕಿ ಹೊಸ ಕೃಷಿಯನ್ನು ಪ್ರಾರಂಭ ಮಾಡ್ತಾನೆ. ಈ ರೀತಿ ಮಾಡ್ತಾ ಇದ್ದರೆ ನಮ್ಮ ಗುರಿಯನ್ನು ತಲುಪುವುದಕ್ಕೆ ಸಾಧ್ಯ ಆಗೋದಿಲ್ಲ. ರಬ್ಬರ್ ಕೃಷಿಯಲ್ಲಿ ವಿಶೇಷವಾಗಿ ಒಂದು ಅನುಕೂಲ ಏನು ಅಂತ ಹೇಳಿದರೆ, ಯಾವುದೇ ವಿಪರೀತ ಪರಿಸ್ಥಿತಿಗಳಿದ್ದಾಗ ಆ ಕೃಷಿಯನ್ನು ಇದ್ದ ಹಾಗೆ ಬಿಡಬಹುದು. ಅನುಕೂಲ ಸಂದರ್ಭಗಳು ಬಂದಾಗ ಮತ್ತೆ ಪುನಃ ಕೃಷಿಯನ್ನು ಪ್ರಾರಂಭಿಸಬಹುದು. ಇದು ರಬ್ಬರ್ ಕೃಷಿಯಲ್ಲಿ ಮಾತ್ರ ಇರುವಂಥ ಒಂದು ಅವಕಾಶ. ಯಾಕಂದರೆ ಇದು ನೀರಾವರಿಯ ಅಲ್ಲ, ಮಳೆ ಆಧಾರಿತ ಕೃಷಿ ಇದು. ಹೀಗಾಗಿ ಎಲೆಕ್ಟ್ರಿಸಿಟಿ, ಡೀಸೆಲ್ಗಳ ಅವಶ್ಯಕತೆ ಇಲ್ಲದೆ ಈ ಕೃಷಿ ಬೆಳೀಬಹುದು ಅಂತ ಹೇಳುವಂಥ ದೃಷ್ಟಿಯಿಂದ, ಪರಿಸರಕ್ಕೆ ಪೂರಕವಾಗಿ ಬೆಳೀಬಹುದು ಅನ್ನೋಂಥ ದೃಷ್ಟಿಯಿಂದ ಇದರ ಪ್ರಚಾರವನ್ನು ಮಾಡಲಾಗಿತ್ತು. ಇದೀಗ ಈ ಸಮಸ್ಯೆಗಳನ್ನು ಎದುರಿಸಿರುವಂತಹ ಕೃಷಿಕ ನಿರಾಶೆ ಹೊಂದೋದು ಸಹಜ. ಆದರೆ ನಿರಾಶರಾಗಿ ನಾವು ಒಂದು ಅತಿ ಹೇಸ್ಟಿ ಡಿಸಿಷನ್ ಅಂತ ಹೇಳ್ತೇವೆ, ಆ ತೀರ್ಮಾನಗಳನ್ನು ಮಾಡಬಾರದು. ಮುಂದಕ್ಕೆ ಖಂಡಿತ ಇದಕ್ಕೊಂದು ಭವಿಷ್ಯ ಉಂಟು. ಈ ಎಲ್ಲ ದೃಷ್ಟಿಯಿಂದ ಇವತ್ತು ಸಮ್ಮೇಳನದಲ್ಲಿ ನಮ್ಮ ಸಮಸ್ಯೆಗಳು, ಅದಕ್ಕೆ ಪರಿಹಾರಗಳು, ನಮಗೆ ಸರ್ಕಾರಗಳು ಮಾಡಬೇಕಾದ ಸಹಾಯ ಏನು ಎಂಬುದರ ಬಗ್ಗೆ ನಾವು ಮುಂದಿಡುವಂಥ ಬೇಡಿಕೆಗಳು, ಇದೆಲ್ಲವನ್ನು ವಿಸ್ತಾರವಾಗಿ ನಾವು ಮಾಡಲಿಕ್ಕಿದ್ದೇವೆ. ಇವತ್ತಿನ ಈ ಸಮಾರಂಭದಲ್ಲಿ ನಾವು ಅಧಿಕೃತವಾಗಿ ನಮ್ಮ ಕರ್ನಾಟಕ ರಾಜ್ಯ ವಿಧಾನಸಭೆಯ ಸಭಾಧ್ಯಕ್ಷರು ಮಾನ್ಯ UT ಖಾದರ್ ಅವರು ಉದ್ಘಾಟಿಸಲಿಕ್ಕಿದ್ದಾರೆ. ಅವರು ಬರುವುದಕ್ಕೆ ಸ್ವಲ್ಪ ತಡ ಆಗುವ ಕಾರಣ ಸಭೆಯನ್ನು ಪ್ರಾರಂಭಿಸಬೇಕು ಅಂತ ಹೇಳುವಂತಹ ಸೂಚನೆ ಮೇರೆಗೆ ಸಭೆಯನ್ನು ನಾವು ಪ್ರಾರಂಭ ಮಾಡಿದ್ದೇವೆ. ಅದೇ ರೀತಿಯಲ್ಲಿ ನಮ್ಮ ಸಂಸದರು ಮಾನ್ಯ ಬ್ರಿಜೇಶ್ ಚೌಟರು ಅವರು ರಬ್ಬರ್ ಮಂಡಳಿಯ ಸದಸ್ಯರು ಹೌದು. ಅವರು ಸಹ ಬಂದು ನಮ್ಮ ಜೊತೆ ಸೇರಿಕೊಳ್ತೇನೆ, ಸ್ವಲ್ಪ ತಡ ಆಗ್ತದೆ ಅಂತ ಹೇಳಿದ್ದಾರೆ. ಆದರೆ ಅವರ ನಿರೀಕ್ಷೆಯಲ್ಲಿ ನಾವು ಸಭೆಯನ್ನು ಪ್ರಾರಂಭ ಮಾಡಿ ಬಂದಂಥ ರೈತರಿಗೆ ಇವತ್ತೊಂದು ದಿಕ್ಸೂಚಿ ಭಾಷಣ, ಇದರ ಮೂಲಕ ಎಲ್ಲ ಮಾಹಿತಿಯನ್ನು ಒದಗಿಸಲಿಕ್ಕೆ ಬಂದಂಥ ಹಿರಿಯ ಅರ್ಥಶಾಸ್ತ್ರಜ್ಞರೂ ಆದ ಡಾಕ್ಟರ್ ವಿಘ್ನೇಶ್ವರ ವರ್ಮುಡಿಯವರು ನಮ್ಮ ಕರೆಯನ್ನು ಮನ್ನಿಸಿ ಬಂದಿದ್ದಾರೆ. ನಮ್ಮ ಜೊತೆ ಮೊನ್ನೆಯಿಂದಲೇ ಸಮ್ಮೇಳನ ಮಾಡೋದು ಅಂತ ಹೇಳಿದ ನಂತರ ನಮಗೆ ಮಾರ್ಗದರ್ಶನ ನೀಡುತ್ತಾ, ನಮಗೆ ಪ್ರೋತ್ಸಾಹವನ್ನು ಕೊಡ್ತಾ ನಮ್ಮ ಜೊತೆ ಇರುವಂಥ ವಿಘ್ನೇಶ್ವರ ವರ್ಮುಡಿಯವರು ಇವತ್ತಿನ ಈ ಸಭೆಯಲ್ಲಿ ದಿಕ್ಸೂಚಿ ಭಾಷಣ ಮಾಡಲಿಕ್ಕೆ ಬಂದಿದ್ದಾರೆ. ಅವರನ್ನು ಹೃತ್ಪೂರ್ವಕವಾಗಿ ನಮ್ಮೆಲ್ಲರ ಪರವಾಗಿ, ನಮ್ಮ ಸಂಸ್ಥೆಗಳ ಪರವಾಗಿ ನಾನು ಸ್ವಾಗತಿಸ್ತಾ ಇದ್ದೇನೆ. ಹಾಗೆ ನಮಗೆ ಈ ದಿಕ್ಸೂಚಿ ಭಾಷಣ ಕೇಳಿದ ನಂತರ ಸರ್ಕಾರದಲ್ಲಿ ಧ್ವನಿ ಎತ್ತಬೇಕಾದ್ದು, ಪ್ರತಾಪವನ್ನು ತೋರಬೇಕಾದ್ದು ನಮ್ಮ ಸ್ನೇಹಿತರಾದ ಈ ಪ್ರದೇಶದ ವಿಧಾನ ಪರಿಷತ್ನ ಸದಸ್ಯರಾದ ಮಾನ್ಯ ಪ್ರತಾಪ ಸಿಂಹನಾಯಕರವರು. ಅವರ ಪರಿಚಯ ನಾನೇನು ಮಾಡಬೇಕಾಗಿಲ್ಲ, ನಮ್ಮೆಲ್ಲರ ಸ್ನೇಹಿತರು, ನಮ್ಮೆಲ್ಲರ ಹಿತೈಷಿಗಳು. ಅದಕ್ಕೋಸ್ಕರ ನಮ್ಮ ಕೃಷಿಕರ ನೋವನ್ನು ಅರ್ಥ ಮಾಡಿಕೊಂಡು ವಿಧಾನ ಪರಿಷತ್ತಿನಲ್ಲಿ ಧ್ವನಿ ಎತ್ತಬೇಕು ಅಂತ ಹೇಳುವಂಥ ವಿನಂತಿಯನ್ನು ಮಾಡ್ತಾ ಅವರಿಗೆ ನಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕವಾದ ಸ್ವಾಗತವನ್ನು ಬಯಸ್ತಾ ಇದ್ದೇನೆ.
ಹಾಗೆ ಮಾನ್ಯ ಮುಳಿಯ ಕೇಶವ ಭಟ್, ಮುಳಿಯ ಹೆಸರು ಎಲ್ಲರಿಗೂ ಗೊತ್ತುಂಟು ಇಲ್ಲಿ, ಆದರೆ ಅವರು ಕೃಷಿಕರು, ರಬ್ಬರ್ ಮಂಡಳಿಯ ಸದಸ್ಯರು. ಅವರು ಈ ಸಮ್ಮೇಳನದ ಪ್ರಾರಂಭ ಮಾಡಬೇಕು ಅಂತ ಹೇಳುವಂಥ ವಿಚಾರದಲ್ಲಿ ನಮ್ಮ ಜೊತೆ ಇದ್ದು ಇದನ್ನು ಆಯೋಜಿಸಲಿಕ್ಕೆ ಬಹಳಷ್ಟು ಕೆಲಸ ಮಾಡಿದವರು ಅವರು ಇವತ್ತು ನಮ್ಮ ಜೊತೆ ಇದ್ದಾರೆ. ಅವರಿಗೆ ನಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕವಾದ ಸ್ವಾಗತವನ್ನು ಬಯಸ್ತೇನೆ. ಹಾಗೆ ರಬ್ಬರ್ ಮಂಡಳಿಯ ಎಕ್ಸಿಕ್ಯೂಟಿವ್ ಡೈರೆಕ್ಟ್ರು ಬರಬೇಕಾಗಿತ್ತು, ಆದರೆ ಅವರು ಅವರ ಪ್ರತಿನಿಧಿಯನ್ನು ಇವತ್ತು ಕಳಿಸಿದ್ದಾರೆ. ಅವರು ಇವತ್ತಿನ ಈ ಸಭೆಯಲ್ಲಿ ಬಂದು ಭಾರತದಲ್ಲಿ ರಬ್ಬರ್ನ ಭವಿಷ್ಯ ಏನು ಎಂಬುದರ ಬಗ್ಗೆ ಮಾತನಾಡಲಿಕ್ಕೋಸ್ಕರ ಅವರು ಬಂದಿದ್ದಾರೆ. ಅವರನ್ನು ಎಲ್ಲರ ಪರವಾಗಿ ಅವರು ಶ್ರೀ ಎಂ ಪಿ ಪವಿತ್ರನ್ ನಂಬಿಯಾರ್ ಅವರನ್ನು ಹೃತ್ಪೂರ್ವಕವಾಗಿ ನಾನು ಸ್ವಾಗತಿಸ್ತಾ ಇದ್ದೇನೆ. ಹಾಗೆ ನಮ್ಮ ಜೊತೆ ಮಂಗಳೂರಿನ ರಬ್ಬರ್ ಅಭಿವೃದ್ಧಿ ಅಧಿಕಾರಿಯವರು ಶ್ರೀಮತಿ ಮಿನಿ ನಿನಾನ್ ಅವರು ನಮ್ಮ ಜೊತೆ ಬಂದಿದ್ದಾರೆ. ಅವರಿಗೆ ಹೃತ್ಪೂರ್ವಕವಾದ ಸ್ವಾಗತವನ್ನು ಬಯಸ್ತೇನೆ. ಈ ರಬ್ಬರ್ನ ಪರಿಸ್ಥಿತಿಯನ್ನು ಆಲೋಚನೆ ಮಾಡಿ ಮನಗಂಡು ಈ ಕಷ್ಟದಿಂದ ಹೇಗೆ ಹೊರಗೆ ಬರಬೇಕು ಅನ್ನೋದರ ಪ್ರಶ್ನೆಯನ್ನು ಪ್ರಪ್ರಥಮವಾಗಿ ಎತ್ತಿದ್ದು ನಮ್ಮ ಮಿತ್ರರಾದ ಪುತ್ತೂರಿನ ವಿಜಯಕೃಷ್ಣ ಅವರು. ಅವರು ಇವತ್ತು ನಮ್ಮ ಜೊತೆಯಲ್ಲಿದ್ದಾರೆ. ಅವರನ್ನು ಹೃತ್ಪೂರ್ವಕವಾಗಿ ಸುಳ್ಳಿದವರು ಹೃತ್ಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಹೇಳ್ತಾನೆ. ಹಾಗೆ ಕರ್ನಾಟಕ ರಾಜ್ಯ ರಬ್ಬರ್ ವ್ಯಾಪಾರಿಗಳ ಒಂದು ಅಸೋಸಿಯೇಷನ್ ಉಂಟು. ಅದರ ಅಧ್ಯಕ್ಷರು ಮಾನ್ಯ ಯು ವಿ ಶಾಜಿಯವರು ಬಂದಿದ್ದಾರೆ, ನಮ್ಮ ಜೊತೆ ಇದ್ದಾರೆ. ಅವರನ್ನು ಹೃತ್ಪೂರ್ವಕವಾಗಿ ಎಲ್ಲ ಸಂಘ ಸಂಸ್ಥೆಗಳ ಪರವಾಗಿ, ಬೆಳೆಗಾರರ ಪರವಾಗಿ ಸ್ವಾಗತಿಸ್ತೇನೆ. ಹಾಗೆ ಈ ಕಾರ್ಯಕ್ರಮ ಆಗಬೇಕು ಅಂತ ಹೇಳುವಾಗ ನಾವು ನಮ್ಮ ಸಂಸದರು, ಶ್ರೀ ಕ್ಷೇತ್ರ ಧರ್ಮಸ್ಥಳದ ಧರ್ಮಾಧಿಕಾರಿಗಳು ಆದಂಥ ವೀರೇಂದ್ರ ಹೆಗಡೆಯವರನ್ನು ಸಂಪರ್ಕ ಮಾಡಿದ್ದೆವು. ಆಗ ಅವರು ಹೇಳಿದರು, ನನಗೆ ಬರುವುದಕ್ಕೆ ಸಮಯಾವಕಾಶ ಆಗಲಿಕ್ಕಿಲ್ಲ, ಆದರೆ ಇದು ಕೆಲಸ ಮಾತ್ರ ಬಹಳ ಮುಖ್ಯ, ಅತ್ಯಂತ ಮಹತ್ವದ್ದು, ಅದಕ್ಕೋಸ್ಕರ ನೀವು ಮುಂದುವರಿಸಿ ಅಂತ ಹೇಳುವಂಥ ಮಾತನ್ನು ಹೇಳಿದರು. ನಮಗೆ ಕೂಡ ಈ ಸಮ್ಮೇಳನ ನಮ್ಮ ಸೆಷನ್ ಪ್ರಾರಂಭ ಆಗೋದಕ್ಕೆ ಮೊದಲು ಆದರೆ ಈ ಮೆಸೇಜನ್ನು ನಾವು ನಾಡಿನ ಬೆಳಗಾಂ ಸೆಷನ್ನಲ್ಲಿ, ಅದೇ ರೀತಿಯಲ್ಲಿ 1ನೇ ತಾರೀಕಿಂದ ಆಗುವಂಥ ಪಾರ್ಲಿಮೆಂಟಲ್ಲಿ ಧ್ವನಿ ಎತ್ತಬೇಕು ಅಂತ ಹೇಳುವಂಥ ಒತ್ತಡವನ್ನು ನಮ್ಮ ನಾಯಕರುಗಳ ಮೇಲೆ ಅವರ ಮುಖಾಂತರ ನಾವು ತರಬೇಕು ಅನ್ನುವಂಥ ದೃಷ್ಟಿಯಿಂದ ಹೇಳಿದಾಗ ಅವರು ಹೇಳಿದರು, ನಾನು SKDRDPಯಿಂದ ನಮ್ಮ ಪ್ರತಿನಿಧಿಯಾಗಿ ಅನಿಲ್ ಕುಮಾರ್ ಅವರನ್ನು ಕಳಿಸ್ತೇನೆ ಅಂತ ಹೇಳುವಂಥ ಮಾತನ್ನು ಹೇಳಿದರು. ಇವತ್ತು ಅವರು ನಮ್ಮ ಜೊತೆ ಬಂದಿದ್ದಾರೆ. ಮಾನ್ಯ ಶ್ರೀ ಅನಿಲ್ ಕುಮಾರ್ SS ಇವರಿಗೆ ಎಲ್ಲ ಸಂಘ ಸಂಸ್ಥೆಗಳ ಪರವಾಗಿ ಹೃತ್ಪೂರ್ವಕವಾದ ಸ್ವಾಗತವನ್ನು ಬಯಸ್ತೇನೆ. ಹಾಗೆ ಇನ್ನು ನಮ್ಮ ಜೊತೆ ಇದ್ದುಕೊಂಡು ಈ ಸಮ್ಮೇಳನ ಯಶಸ್ವಿಯಾಗುವುದಕ್ಕೆ ಸಹಕಾರ ನೀಡಿದಂಥ ಸುಳ್ಯದ ಗುತ್ತಿಗಾರನ ರಬ್ಬರ್ ಬೆಳೆಗಾರರ ಸಂಘದ ಅಧ್ಯಕ್ಷರು, ನಮ್ಮ ಮಿತ್ರರು ಆಗಿರುವಂಥ ಮಾನ್ಯ ನಿತ್ಯಾನಂದ ಮುಂಡೋಡಿಯವರು ಇವತ್ತು ನಮ್ಮ ಜೊತೆ ಇದ್ದಾರೆ. ಅವರನ್ನು ಅಲ್ಲಿನ ಕೃಷಿಕರನ್ನು ಜೊತೆಯಲ್ಲಿ ಕರ್ಕೊಂಡು ಬಂದಿದ್ದಾರೆ. ಅವರನ್ನು ಹೃತ್ಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಹಾಗೆ ಪ್ರಸಾದ್ ಕೌಶಲ್ ಶೆಟ್ಟಿಯವರು ಪುತ್ತೂರು ತಾಲೂಕು ರಬ್ಬರ್ ಬೆಳೆಗಾರರ ಸಹಕಾರಿ ಸಂಘದ ಅಧ್ಯಕ್ಷರು, ಯುವಕರು, ನಮ್ಮ ಜೊತೆ ನಮಗಿಂತ ಜಾಸ್ತಿ ವೇಗವಾಗಿ ಕೆಲಸವನ್ನು ಮಾಡುವ ಶಕ್ತಿ ಇರುವವರು. ಅವರು ಇವತ್ತು ನಮ್ಮ ಜೊತೆ ಬಂದಿದ್ದಾರೆ. ಅವರಿಗೆ ಹೃತ್ಪೂರ್ವಕವಾದ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಇನ್ನು ನಮ್ಮವರೇ ಆದ ಕೃಪಾ ಸಂಸ್ಥೆ, ಕೃಪಾ ಅಂತ ಹೇಳಿದರೆ ಕರ್ನಾಟಕ ಈ ರಬ್ಬರ್ ಉತ್ಪಾದಕರ ಸಹಕಾರಿ ಸಂಘದ ಪ್ರತಿನಿಧಿಯಾಗಿ ಮಾನ್ಯ ಗೋಪಾಲಕೃಷ್ಣ ಭಟ್ ಅವರು ಬಂದಿದ್ದಾರೆ. ಅವರನ್ನು ಹೃತ್ಪೂರ್ವಕವಾಗಿ ಸ್ವಾಗತಿಸ್ತೇನೆ. ಇದರ ಸಂಯೋಜನೆಯನ್ನು ಮಾಡುವುದಕ್ಕೆ ಜವಾಬ್ದಾರಿಯನ್ನು ಹೊತ್ತು ಸಂಘಟಿಸಿದಂಥ ಮಾನ್ಯ ನಮ್ಮ ಬೆಳ್ತಂಗಡಿ ತಾಲೂಕು ರಬ್ಬರ್ ಬೆಳೆಗಾರರ ಸಹಕಾರಿ ಸಂಘದ ಉಪಾಧ್ಯಕ್ಷರಾದ ಮಾನ್ಯ ಅನಂತ ಭಟ್ರು ನಮ್ಮ ಜೊತೆ ಇದ್ದಾರೆ. ಅವರನ್ನು ಹೃತ್ಪೂರ್ವಕವಾಗಿ ಈ ಸಭೆಗೆ ಸ್ವಾಗತಿಸ್ತಾ ಇದ್ದೇನೆ. ಇನ್ನು ನಮ್ಮೆಲ್ಲ ಕೆಲಸಗಳು ಆಗಬೇಕಿದ್ರೆ ನಮ್ಮ ಸಂಸ್ಥೆಯ ಸಿಬ್ಬಂದಿಗಳು, ಗುತ್ತಿಗಾರು, ಪುತ್ತೂರು, ಸುಳ್ಯ, ಹಾಗೆ ವಿಶೇಷವಾಗಿ ನಮ್ಮ ಬೆಳ್ತಂಗಡಿ ತಾಲೂಕಿನ ರಬ್ಬರ್ ಬೆಳೆಗಾರರ ಸಹಕಾರಿ ಸಂಘದ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಯವರು ಮಾನ್ಯ ರಾಜು ಶೆಟ್ಟಿಯವರು ನಮ್ಮ ಜೊತೆ ಇದ್ದಾರೆ. ಅವರಿಗೆ ಕೂಡ ಈ ಎಲ್ಲ ಕೆಲಸ ಯಶಸ್ವಿ ಆಗಬೇಕಿದ್ರೆ ಎಲ್ಲ ಸಹಾಯವನ್ನು ಮಾಡಿದಂಥವರು ಅವರನ್ನು ಈ ಸಭೆಯಲ್ಲಿ ಇರಬೇಕು ಅಂತ ಹೇಳಿ ಕೇಳಿಕೊಂಡು ಅವರನ್ನು ಸಹ ಸ್ವಾಗತಿಸ್ತಾ ಇದ್ದೇನೆ. ಇನ್ನು ಈ ಸಮ್ಮೇಳನದ ಯಶಸ್ಸಿಗೆ ಕಾರಣಕರ್ತರು ಅಂತ ಹೇಳಿ ನಾನು ನಿಮ್ಮನ್ನು ಭಾವಿಸಿದ್ದೇನೆ. ಮುಂದೆ ಕೂತಂಥವರು ದೇವರು, ನಾವೆಲ್ಲ ನಿಮ್ಮ ಆರಾಧಕರು. ಅಂದರೆ ನೀವು ಬಂದಾಗ ಮಾತ್ರ ನಮಗೇನಾದರೂ ಫಲ ಸಿಗುವಂಥದ್ದು. ನೀವು ಬರಲಿಲ್ಲ, ನೀವು ಭಾಗವಹಿಸಲಿಲ್ಲ ಅಂಥೇಳಿ ಆದರೆ ನಮಗೆ ಫಲ ಬರುವಂಥದ್ದು ಕಷ್ಟ ಉಂಟು. ಅದಕ್ಕೋಸ್ಕರ
ನಿಮ್ಮನ್ನು ನಾನು ಕೊನೆಯಲ್ಲಿ ಯಾಕೆ ಸ್ವಾಗತಿಸುವುದು ಅಂತ ಹೇಳಿದರೆ, ದೊಡ್ಡ ಮನುಷ್ಯರು, ಅತ್ಯಂತ ಮಹತ್ವದವರು, ಅವರನ್ನು ಕೊನೆಯದಾಗಿ ನಾವು ಕರೆಯುವುದು. ಕಷ್ಟ ಬಂದಾಗ ದೇವರನ್ನು ಕರೆಯುವುದು, ಕೊನೆಗೆ ದೇವರನ್ನೇ ಕರೆಯುವುದು. ಹಾಗೆ ಇವತ್ತು ನೀವು ನಮ್ಮ ಪಾಲಿನ ದೇವರು, ರಬ್ಬರ್ ಕೃಷಿಕರು, ರಬ್ಬರ್ ಬೆಳೆಗಾರರು, ನಮ್ಮ ಕುಟುಂಬದ ಸದಸ್ಯರು. ನಮ್ಮದೆಲ್ಲ ಒಂದೇ ಕುಟುಂಬ, ಇಲ್ಲಿ ಯಾವುದೇ ಜಾತಿ ಮತ ಪ್ರಶ್ನೆ ಇಲ್ಲ. ರಬ್ಬರ್ ಕೃಷಿಕ ಅಂತ ಹೇಳಿದರೆ ನಾವೊಂದು ಕುಟುಂಬದವರು. ಇವತ್ತು ನೀವು ಬಹುಸಂಖ್ಯೆಯಲ್ಲಿ ಬಂದಿದ್ದೀರಿ. ನಮ್ಮ ರಾಜ್ಯದಲ್ಲಿ 5 ಜಿಲ್ಲೆಗಳಲ್ಲಿ ರಬ್ಬರ್ ಕೃಷಿಯನ್ನು ನಾವು ಮಾಡ್ತೇವೆ. ದಕ್ಷಿಣ ಕನ್ನಡ, ಉಡುಪಿ, ಶಿವಮೊಗ್ಗ, ಚಿಕ್ಕಮಗಳೂರು, ಹಾಗೆ ಸ್ವಲ್ಪ ಕೊಡಗಿನ ಭಾಗ. ಇವತ್ತು ಕೊಡಗಿನವರು ಬಸ್ ಮಾಡಿಕೊಂಡೇ ಬಂದಿದ್ದಾರೆ. ಇದನ್ನೆಲ್ಲ ನೋಡುವಾಗ ಜನರು ಕಷ್ಟದಲ್ಲಿದ್ದಾರೆ. ನಮ್ಮ ನೋವುಗಳನ್ನು ನೀವು ಅರ್ಥ ಮಾಡಿಕೊಳ್ಬೇಕು ಅಂಥೇಳಿ ಜನನಾಯಕರಲ್ಲಿ ಎಲ್ಲ ಬಂದಿರಬೇಕಾಗಿತ್ತು. ಹೆಚ್ಚಿನವರು ಬರಲಿಲ್ಲ. ಆದರೆ ಅವರ ಪರವಾಗಿ ಇವತ್ತು ಪ್ರತಾಪ ಸಿಂಹ ನಾಯಕರು ನಮ್ಮ ಜೊತೆ ಇರುವುದರಿಂದ ಮೇಲ್ಮನೆಯಲ್ಲಿ ಸದಸ್ಯರವರು. ಅದರಿಂದ ಕೆಳಗಿನಿಂದ ಮೇಲೆ ಹೋಗುವಾಗ ಮಂಜೂರಾಗುವಂಥದ್ದು ಅಲ್ಲಿ ಅದು. ಹಾಗೆ ನಮ್ಮ ನೋವುಗಳನ್ನು ಅರ್ಥ ಮಾಡಿಕೊಂಡು ರಬ್ಬರ್ ಬೆಳೆಗಾರರಿಗೆ ಯಾವ ರೀತಿ ಸಹಾಯ ಮಾಡ್ಬೋದು ಅಂತ ಹೇಳುವಂಥ ಚಿಂತನೆಯನ್ನು ಮಾಡಿ ನಮ್ಮ ನೆರವಿಗೆ ಬರಬೇಕು ಅಂತ ಹೇಳುವಂಥ ವಿನಂತಿಯನ್ನು, ಮತ್ತು ನಮ್ಮ ಮಂತ್ರಿಗಳು ಮತ್ತು ಸಂಸದರು ಮತ್ತು ವಿಧಾನಸಭೆ ಸ್ಪೀಕರ್ ಬಂದಾಗ ನಾನು ಮತ್ತೆ ಪುನಃ ಈ ಮನವಿಯನ್ನು ಅವ್ರ ಹತ್ರ ಮಾಡಲಿಕ್ಕಿದ್ದೇನೆ. ಅದಕ್ಕೋಸ್ಕರ ಇವತ್ತು ಈ ಸಭೆಯನ್ನು ಪ್ರಾರಂಭಿಸಬೇಕು ಅನ್ನೋದಕ್ಕೆ ಸ್ವಾಗತವನ್ನು ಮಾಡಿ ಸಭೆಯ ಪ್ರಾರಂಭ, ಅದರಿಂದ ಉದ್ಘಾಟನೆಯನ್ನು ಔಪಚಾರಿಕವಾಗಿ ನಾವು ಮತ್ತೆ ಅವರು ಬಂದ ನಂತರವೇ ಮಾಡಲಿಕ್ಕಿದ್ದೇವೆ ಇವತ್ತು. ಹಾಗೆ ಇವತ್ತಿನವರೆಗೆ ನಾವು ಮಂಗಳೂರು, ಪುತ್ತೂರು, ಬೆಳ್ತಂಗಡಿ ಅಂದರೆ ಉಜಿರೆ, ಅದೇ ರೀತಿಯಲ್ಲಿ ನಮ್ಮ ಎಲ್ಲ ವಿಚಾರಗಳ ಪ್ರಚಾರ ಆಗಬೇಕಿದ್ರೆ ನಮಗೆ ದೃಶ್ಯ ಮಾಧ್ಯಮ ಮತ್ತು ಪತ್ರಿಕಾ ಮಾಧ್ಯಮ, ಈ 2 ಮಾಧ್ಯಮಗಳು ಬಹಳಷ್ಟು ಪ್ರಚಾರವನ್ನು ಕೊಟ್ಟಿದ್ದೀರಿ. ಆದ್ದರಿಂದ ನಿಮ್ಮ ಪ್ರಚಾರ ನಾವಿಲ್ಲಿ ಸಮ್ಮೇಳನಕ್ಕಿಂತ ಸಹ ಬೇಗ ತಲುಪುವಂಥದ್ದು ನಿಮ್ಮ ಮಾಧ್ಯಮದ ಮೂಲಕ ಆಗುವಂಥ ಪ್ರಚಾರ ತಲುಪ್ತದೆ. ಅದಕ್ಕೆ ನಿಮ್ಮನ್ನು ವಿಶೇಷವಾಗಿ ನಮ್ಮ ಈ ಕಾರ್ಯಕ್ರಮದ ವರದಿಯನ್ನು ಪ್ರಚಾರ ಮಾಡಬೇಕು, ನಮಗೆ ಶಕ್ತಿಯನ್ನು ತುಂಬಬೇಕು ಅಂಥೇಳಿ ನಿಮ್ಮನ್ನು ವಿನಂತಿ ಮಾಡ್ತಾ ನಿಮಗೆ ಹೃತ್ಪೂರ್ವಕ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಹಾಗೆ ಮತ್ತೆ ಪುನಃ ಯಾರಿಗಾದರೂ ಸ್ವಾಗತ ಮಾಡಲಿಕ್ಕೆ ಬಿಟ್ಟು ಹೋಗಲಿಲ್ಲ, ಅದು ಹೋದದ್ದಿದ್ದರೆ ಮತ್ತೆ ಪುನಃ ಸ್ವಾಗತ ಮಾಡಲಿಕ್ಕೆ ಉಂಟು. 2-3 ಬಾರಿ ವಿಶೇಷ ಅತಿಥಿಗಳು ಬರುವಾಗ ನಾನು ಸ್ವಾಗತ ಮಾಡಲಿಕ್ಕಿದ್ದೇನೆ. ಎಲ್ಲರೂ ದಯವಿಟ್ಟು ಈ ಸಭೆಯ ಕೊನೆಯವರೆಗೆ ಇದ್ದುಕೊಂಡು ನಮ್ಮೆಲ್ಲ ವಿಚಾರಗಳನ್ನು ಕೇಳಿ ತಿಳಿದು ನಮಗೆ ಈ ಸಮ್ಮೇಳನದ ಯಶಸ್ಸಿಗೆ ನೀವೆಲ್ಲ ಸಹಕರಿಸಬೇಕು ಅಂತ ಹೇಳೋ ಮಾತಿನೊಂದಿಗೆ ನಿಮಗೆ ಸ್ವಾಗತವನ್ನು ಬಯಸಿ ನನ್ನ ಮಾತನ್ನು ಮುಗಿಸ್ತೇನೆ. ಎಲ್ಲರನ್ನು ಸ್ವಾಗತಿಸಿದ ಸನ್ಮಾನ್ಯ ಶ್ರೀ ಶ್ರೀಧರ್ ಜಿ ಬಿಡೆ ಅವರಿಗೂ ಕೂಡ ತಮ್ಮೆಲ್ಲರ ಪರವಾಗಿ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಕಾರ್ಯಕ್ರಮದ ಮುಂದಿನ ಭಾಗದಲ್ಲಿ ಇವತ್ತು ನಮ್ಮೊಂದಿಗೆ ಅತಿಥಿ ಅಭ್ಯಾಗತರಾಗಿ ಭಾಗವಹಿಸ್ತಾ ಇರುವಂತಹ ವೇದಿಕೆಯಲ್ಲಿರುವ ಗಣ್ಯಮಾನ್ಯರಿಗೆ ರಬ್ಬರ್ ಬೆಳೆಗಾರರ ಹಿತರಕ್ಷಣಾ ವೇದಿಕೆ ಮತ್ತು ತಮ್ಮೆಲ್ಲರ ಪರವಾಗಿ ಗೌರವಾರ್ಪಣೆ ಮಾಡುವಂಥ ಸಂದರ್ಭ. ಕಾರ್ಯದರ್ಶಿಗಳಾದ ಮಾನ್ಯ ರಾಜು ಶೆಟ್ಟಿಯವರು ಬಂದು ವಿಧಾನ ಪರಿಷತ್ನ ಸದಸ್ಯರಾದ ಶ್ರೀ ಪ್ರತಾಪ್ ಸಿಂಹ ನಾಯಕ್ ಅವರಿಗೆ ಗೌರವಾರ್ಪಣೆಯನ್ನು ಮಾಡಬೇಕು. ಅವರಿಗೆ ಶಾಲು ಹೊದಿಸಿ ಹಾರವನ್ನು ನೀಡಿ ಸ್ಮರಣಿಕೆಯನ್ನು ಪ್ರದಾನ ಮಾಡಬೇಕು ಅಂತ ಹೇಳಿ ಕೇಳಿಕೊಳ್ತಾ ಇದ್ದೇನೆ. ಉಪಾಧ್ಯಕ್ಷರಾದ ಕೃಪಾ ಸಂಸ್ಥೆಯ ಶ್ರೀ ಗೋಪಾಲಕೃಷ್ಣ ಭಟ್ ಅವರ ಮುಂದೆ ಬಂದು ಇವತ್ತಿನ ಕಾರ್ಯಕ್ರಮದಲ್ಲಿ ದಿಕ್ಸೂಚಿ ಭಾಷಣವನ್ನು ಮಾಡಲಿರುವಂಥ ಡಾಕ್ಟರ್ ವಿಘ್ನೇಶ್ವರ ವರ್ಮುಡಿ ಅವರು, ನಿವೃತ್ತ ಪ್ರಾಂಶುಪಾಲರು ಹಾಗೂ ಪ್ರಖ್ಯಾತ ಅರ್ಥಶಾಸ್ತ್ರ ಪ್ರಾಧ್ಯಾಪಕರು ಆಗಿರುವಂತಹ ಗೂಗಲ್ ಸ್ಕಾಲರ್ನಲ್ಲಿ ಕೂಡ ವಿಶೇಷ ಮಾನ್ಯತೆಯನ್ನು ಪಡೆದಿರುವಂಥ ಡಾಕ್ಟರ್ ವಿಘ್ನೇಶ್ವರ ವರ್ಮುಡಿ ಅವರಿಗೆ ಗೌರವಾರ್ಪಣೆಯನ್ನು ಮಾಡ್ತಾ ಇದ್ದಾರೆ ಗೋಪಾಲಕೃಷ್ಣ ಭಟ್ ಕೃಪಾ ಸಂಸ್ಥೆಯಿಂದ. ಮಾನ್ಯ ವಿಜಯಕೃಷ್ಣ ಅವರು ಬಂದು ಶ್ರೀ ಮುಳಿಯ ಕೇಶವ್ ಭಟ್ ರಬ್ಬರ್ ಬೋರ್ಡ್ನ ಸದಸ್ಯರಾಗಿರ್ತಕ್ಕಂತಹ ಗುತ್ತಿಗಾರನ ಶ್ರೀ ಮುಳಿಯ ಕೇಶವ್ ಭಟ್ ಅವರಿಗೆ ಗೌರವಾರ್ಪಣೆ ಮಾಡಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಹಾಗೆ ಮಾನ್ಯ ಪದ್ಮಗೌಡರು ವೇದಿಕೆಗೆ ಆಗಮಿಸಿ
ಕರ್ನಾಟಕ ರಾಜ್ಯ ರಬ್ಬರ್ ವ್ಯಾಪಾರ ಮಂಡಳಿಯ ಅಧ್ಯಕ್ಷರಾಗಿರುವಂಥ ಶ್ರೀ ಯು ವಿ ಶಾಜಿ ಅವರಿಗೆ ಗೌರವಾರ್ಪಣೆ ಮಾಡಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಪದ್ಮಗೌಡ ಬೆಳಾಲ್ ಇವರು. ಮಾನ್ಯ ಬಾಲಕೃಷ್ಣ ಗೌಡ ಅವರು ಬಂದು ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ CEO ಆಗಿರುವಂಥ ಶ್ರೀ ಅನಿಲ್ ಕುಮಾರ್ SS ಅವರಿಗೆ ಗೌರವಾರ್ಪಣೆಯನ್ನು ಮಾಡಬೇಕು ಅಂತ ಹೇಳಿ ಕೇಳ್ಕೊಳ್ತಾ ಇದ್ದೇನೆ. ಬಾಲಕೃಷ್ಣ ಗೌಡ ಅವರು. ಶ್ರೀ ತಿಮ್ಮಪ್ಪ ಗೌಡ ಅವರು ಬಂದು ಮಾನ್ಯ ಬೆಳಾಲ್ ತಿಮ್ಮಪ್ಪ ಗೌಡ ಅವರು ಬಂದು ರಬ್ಬರ್ ಬೋರ್ಡ್ ಪ್ರಾದೇಶಿಕ ಕಚೇರಿ ಕಾಂಜಂಗಾಡ್ ಇಲ್ಲಿಯ ಅಭಿವೃದ್ಧಿ ಅಧಿಕಾರಿಯಾಗಿರುವ ಮಾನ್ಯ MP ಪವಿತ್ರನ್ ನಂಬಿಯಾರ್ ಅವರಿಗೆ ನಮ್ಮ ಗೌರವವನ್ನು ಸಲ್ಲಿಸಬೇಕು ಅಂಥೇಳಿ ಕೇಳಿಕೊಳ್ತಾ ಇದ್ದೇನೆ. ಬೆಳಾಲು ತಿಮ್ಮಪ್ಪ ಗೌಡ ಅವರು. ಶ್ರೀಮತಿ ಜಯಶ್ರೀ DM ವೇದಿಕೆಗೆ ಬಂದು ಮಂಗಳೂರಿನ ಪ್ರಾದೇಶಿಕ ಕಚೇರಿಯ ಅಭಿವೃದ್ಧಿ ಅಧಿಕಾರಿಯಾಗಿರುವ ಶ್ರೀಮತಿ ಮಿನಿ ನಿನಾನ್, ಶ್ರೀಮತಿ ಮಿನಿ ನಿನಾನ್ ಅವರಿಗೆ ಗೌರವಾರ್ಪಣೆ ಮಾಡಬೇಕು ಅಂಥೇಳಿ ವಿನಂತಿ ಮಾಡ್ತಾ ಇದ್ದೇನೆ. ಇಂದಿನ ಈ ಸಮ್ಮೇಳನದಲ್ಲಿ ವಿಶೇಷವಾಗಿ ನ್ಯಾಚುರಲ್ ರಬ್ಬರ್ ಇಕಾನಮಿ ಇನ್ ಕರ್ನಾಟಕ ರಾಜ್ಯದಲ್ಲಿ ರಬ್ಬರ್ನ ನೈಸರ್ಗಿಕ ಬೆಳೆ ಆಟ್ ಕ್ರಾಸ್ ರೋಡ್ಸ್, ಕವಲು ದಾರಿಯಲ್ಲಿ ಎನ್ನುವಂಥ ಒಂದು ವಿಷಯದ ಬಗ್ಗೆ ವಿಶೇಷವಾದಂತಹ ಅಧ್ಯಯನವನ್ನು ಮಾಡಿ ಅದರ ವರದಿಯನ್ನು ತಯಾರಿಸಿರ್ತಕ್ಕಂಥವರು ನಮ್ಮೆಲ್ಲರ ಆದರಣೀಯರಾದಂತಹ ಸನ್ಮಾನ್ಯ ಶ್ರೀ ಡಾಕ್ಟರ್ ವಿಘ್ನೇಶ್ವರ ವರ್ಮುಡಿಯವರು. ವಿಘ್ನೇಶ್ವರ ವರ್ಮುಡಿಯವರು ಪುತ್ತೂರಿನ ವಿವೇಕಾನಂದ ಮಹಾವಿದ್ಯಾಲಯದಲ್ಲಿ ಅರ್ಥಶಾಸ್ತ್ರ ವಿಭಾಗದ ಪ್ರಾಧ್ಯಾಪಕರಾಗಿ 3 ದಶಕಗಳ ಕಾಲ ಕರ್ತವ್ಯವನ್ನು ನಿರ್ವಹಿಸಿದವರು. ರಾಷ್ಟ್ರೀಯ ಮತ್ತು ಅಂತಾರಾಷ್ಟ್ರೀಯ ನಿಯತಕಾಲಿಕೆಗಳಲ್ಲಿ ಅತ್ಯಂತ ಮೌಲ್ಯಯುತವಾದಂತಹ ಸಂಶೋಧನಾ ಪ್ರಕಟಣೆಗಳನ್ನು ಮಾಡಿದವರು. ಅವರ ಅನೇಕ ಸಂಶೋಧನಾ ಬರಹಗಳು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ವಿಶೇಷವಾದಂತಹ ಮಾನ್ಯತೆಯನ್ನು ಗಳಿಸಿರ್ತಕ್ಕಂಥವರು. ಅವರೊಬ್ಬ ಗೂಗಲ್ ಸ್ಕಾಲರ್ ಅನ್ನೋದನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ತುಂಬ ಸಂತೋಷ ಪಡ್ತಾ ಇದ್ದೇನೆ. ವಿಶೇಷವಾಗಿ ನಳಂದ ಮಹಾವಿದ್ಯಾಲಯ ಪೆರ್ಲಾ ಇಲ್ಲಿ 3 ವರ್ಷಗಳ ಕಾಲ ಪ್ರಾಂಶುಪಾಲರಾಗಿಯೂ ಕೂಡ ಸೇವೆ ಸಲ್ಲಿಸಿರ್ತಕ್ಕಂಥವರು. ಕೃಷಿಯ ಬಗ್ಗೆ, ವಿಶೇಷವಾಗಿ ಅಡಿಕೆ ಮತ್ತು ರಬ್ಬರ್ ಕೃಷಿಯ ಬಗ್ಗೆ ಅಪಾರವಾದಂತಹ ಜ್ಞಾನವನ್ನು ಹೊಂದಿರತಕ್ಕಂತಹ ಒಬ್ಬ ಪ್ರಾಕ್ಟಿಕಲ್ ಎಕನಾಮಿಸ್ಟ್, ಅಂದರೆ ಪ್ರಾಯೋಗಿಕವಾಗಿ ವಸ್ತುನಿಷ್ಠವಾಗಿ ಅರ್ಥಶಾಸ್ತ್ರವನ್ನು ಮಕ್ಕಳಿಗೆ ಬೋಧನೆ ಮಾಡಿದಂತಹ ಅರ್ಥಶಾಸ್ತ್ರಜ್ಞರು. ಇವತ್ತೊಂದು ವಿಶೇಷ ಅಧ್ಯಯನ ವರದಿಯನ್ನು ಕೂಡ ಅವರು ಮಂಡನೆ ಮಾಡಲಿಕ್ಕಿದ್ದಾರೆ. ಈ ಸಂದರ್ಭದಲ್ಲಿ ಉದ್ಘಾಟನಾ ಕಾರ್ಯಕ್ರಮಕ್ಕೆ ಮುಂಚಿತವಾಗಿ ನಾವೆಲ್ಲರೂ ಕೂಡ ಡಾಕ್ಟರ್ ವಿಘ್ನೇಶ್ವರ ವರ್ಮುಡಿ ಅವರ ಮಾತುಗಳನ್ನು ಕೇಳಲಿಕ್ಕೆ ಉತ್ಸುಕರಾಗಿದ್ದೇವೆ. ಮುಂದಿನ ಕೆಲವು ನಿಮಿಷಗಳು ಅವರು ನಮ್ಮನ್ನು ಉದ್ದೇಶಿಸಿ ದಿಕ್ಸೂಚಿ ಭಾಷಣವನ್ನು ಮಾಡಲಿಕ್ಕಿದ್ದಾರೆ. ಮಾನ್ಯ ಡಾಕ್ಟರ್ ವಿಘ್ನೇಶ್ವರ ವರ್ಮುಡಿ ಅವರು ಕೀನೋಟ್ ಅಡ್ರೆಸ್, ದಿಕ್ಸೂಚಿ ಭಾಷಣವನ್ನು ಮಾಡಬೇಕು ಅಂಥೇಳಿ ಅವರಲ್ಲಿ ಗೌರವಪೂರ್ವಕವಾಗಿ ವಿನಂತಿ ಮಾಡ್ತಾ ಇದ್ದೇನೆ. ಸಮಾರಂಭದ ಅಧ್ಯಕ್ಷರೇ,
ಗೌರವಾನ್ವಿತ ವಿಧಾನ ಪರಿಷತ್ತು ಸದಸ್ಯರೇ, ಎಲ್ಲ ಗೌರವಾನ್ವಿತರೇ, ದೊಡ್ಡ ಸಂಖ್ಯೆಯಲ್ಲಿ ಸೇರಿರುವಂಥ ಬಂಧುಗಳೇ, ನನಗೆ ಪತ್ರಿಕೆಯಲ್ಲಿ ಕೃಷಿ ಬಗ್ಗೆ ಬರೆಯೋ ಒಂದು ಚಟ ಅಂತ ಯಾಕೆ ಹೇಳ್ತೇನೆ ಅಂದರೆ, ನಾನೊಬ್ಬ ಕೃಷಿಕರ ಸಮಸ್ಯೆಗಳನ್ನು ಪತ್ರಿಕೆಗಳ ಮೂಲಕ ಸರಕಾರಗಳಿಗೆ ತಲುಪಿಸುವಂಥ ವ್ಯವಸ್ಥೆಯನ್ನು ಮಾಡೋದು. ಕಳೆದ 1-2 ವರ್ಷದಲ್ಲಿ ಅದನ್ನು ಬಿಟ್ಟಿದ್ದೇ ಆಯಿತು. ಆದರೆ ಈ ಪತ್ರಿಕೆಯವರು ಫೋನ್ ಮಾಡ್ತಾ ಇರ್ತಾರೆ, ಯಾವುದಾದ್ರೂ ಒಂದು ಲೇಖನ ಕಳಿಸಿ ಅಂತ. ಹಾಗೆ ಇತ್ತೀಚೆಗೆ ರಬ್ಬರ್ನ ಬಗ್ಗೆ ಒಂದು ಲೇಖನವನ್ನು ಪತ್ರಿಕೆಯಲ್ಲಿ ಬರೆದೊಂದು 15 ದಿವಸ ಆಗಿರಬೇಕು. ಇಲ್ಲಿಯ ಅನಂತಣ್ಣ ಇದ್ದಾರಲ್ಲ, ಅವರು ನನ್ನನ್ನು ಹಿಡಿದು ಹಾಕಿದರು. ಈಗ ನಾವು ರಬ್ಬರ್ ಬೆಳೆಗಾರರು ಸಮಸ್ಯೆಯಲ್ಲಿದ್ದೇವೆ, ಅದಕ್ಕೊಂದು ವರದಿ ಆಗಬೇಕು, ಹೀಗೆಲ್ಲ ಹೇಳ್ತಾ ಹೋದರು. ನಾನು ಹೇಳಿದೆ, ನನ್ನಿಂದ ಸಾಧ್ಯ ಇಲ್ಲ ಅದು. ನಾನು ರಬ್ಬರು ಬೆಳೆಗಾರ ಅಲ್ಲ, ಕೃಷಿಕರ ಬಗ್ಗೆ ಒಲವು ಇರುವವ. ನಮ್ಮ ಮನೆಯಲ್ಲಿ ಮಾಡ್ತಾರೆ, ಅಣ್ಣಂದಿರಲ್ಲಿ ಇದೆ, ಆದರೆ ಕಷ್ಟ ಅಂತ ಹೇಳಿದೆ. ಅನಂತಣ್ಣ ಅವರ ಸ್ವಭಾವ ಹೇಗೆ ಅಂತ ಇಲ್ಲಿರೋರಿಗೆಲ್ರಿಗೂ ಗೊತ್ತು. ಅದೊಮ್ಮೆ ಹಠ ಹಿಡಿದ್ರೆ ಬಿಡುವವರಲ್ಲ, ಬೆನ್ನು ಬಿಡದ ಬೇತಾಳ ಅಂತ ಏನು ಹೇಳ್ತಾರೆ, ಅದೇ ರೀತಿ ಅವರು. ಅವರ ಮೂಲದವರು ನನಗೆ ದೂರದ ಸಂಬಂಧಿಗಳು ಹೌದು. ಅದೇ ಅವರ ಒತ್ತಡಕ್ಕೆ ಮಣಿದು ವರದಿಯನ್ನು ತಯಾರು ಮಾಡಲಿಕ್ಕೆ ಮುಂದಾದೆ. ಆಗಸ್ಟ್ 19ಕ್ಕೆ ನಮ್ಮದು ಮೊದಲ ಮೀಟಿಂಗ್ ಅದು ಪುತ್ತೂರಲ್ಲಿ. ಆವತ್ತು ಎಲ್ಲ ದಿಗ್ಗಜರು, ರಬ್ಬರು ಕ್ಷೇತ್ರದ ದಿಗ್ಗಜರು ಎಲ್ಲ ಅಲ್ಲಿ ಸೇರಿದರು. ಸೇರಿ ಒತ್ತಡ ಹಾಕಿದ್ರು, ಮುಂದುವರಿಸಿದೆ ಕೆಲಸ. ಅಲ್ಲಿ ಈ ಒಂದು ವರದಿ ತಯಾರಿಸಬೇಕಿದ್ರೆ ಹಲವು ಮಾಹಿತಿಗಳು ಬೇಕು. ಅದು ಸಾಮಾನ್ಯ ಮನುಷ್ಯನಾಗಿ ವರದಿಯನ್ನು ತಯಾರಿಸುವುದಿದ್ದರೆ ಯಾವುದೇ ಕಷ್ಟ ಇಲ್ಲ, ಅವು ಹೇಳಿದ್ದೇ ಒಂದು ವರದಿ ಆಗ್ತದೆ. ಆದರೆ ನಮಗೆ ಸ್ವಲ್ಪ ಕ್ವಾಲಿಫಿಕೇಷನ್ ಇದ್ದಾಗ ನಾವು ಅದನ್ನು ತುಂಬ ಜಾಗ್ರತೆಯಿಂದ ಮಾಡಬೇಕಾಗ್ತದೆ. ಅಡಿಕೆ ಬಗ್ಗೆ, ಭತ್ತದ ಬಗ್ಗೆ ಎಲ್ಲ ಸಾಕಷ್ಟು ವರದಿಗಳನ್ನು ತಯಾರಿಸಿ ಕೊಟ್ಟಿದ್ದೇ ಇತ್ತು. 2001ರಿಂದ ಸರ್ಕಾರದಿಂದ ಅನುದಾನ ಕೂಡ ವರದಿ ಆಧಾರದಲ್ಲಿ ಬಂದಿತ್ತು. ಇವತ್ತೇನು ಕೃಷಿಕರು ಬಡ್ಡಿ ರಹಿತ ಸಾಲವನ್ನು ಪಡ್ಕೊಳ್ತಾ ಇದ್ದೀರಿ, ನಾನು ಹೆಮ್ಮೆಯಿಂದ ಹೇಳ್ತೇನೆ, ಆ ಕಾನ್ಸೆಪ್ಟ್ ಮೊದಲು ತಂದವನೇ ನಾನು. ಬೀಸ್ ರೋಡಲ್ಲಿ ಧರ್ಮಸ್ಥಳದ ಕೃಷಿ ಮೇಳ ಆಗಿತ್ತು. ಆ ಕೃಷಿ ಮೇಳದಲ್ಲಿ ನಾನೊಬ್ಬ ಸಂಪನ್ಮೂಲ ವ್ಯಕ್ತಿಯಾಗಿ ಹೋಗಿದ್ದೇ ಇತ್ತು. ಅಲ್ಲಿ ಹೋದಾಗ ಬಂಡೆಪ್ಪ ಕಾಶಪ್ಪನವರು ಕೃಷಿ ಸಚಿವರಾಗಿದ್ದರು. ಅಲ್ಲಿ ನಾನು ಹೇಳಿದೆ, ರೈತರಿಗೆ ಕೊಡೋದಿದ್ದರೆ ಒಂದು ಬಡ್ಡಿ ರಹಿತ ಸಾಲವನ್ನು ಕನಿಷ್ಠ 5 ವರ್ಷಕ್ಕಾದರೂ ಕೊಡಿ ಅಂತ. ಆಗ ಕಾವಂದರು ಎಷ್ಟು ಖುಷಿಪಟ್ಟರು ಅಂದರೆ, ಹಿಂದೆ ಇದ್ದವರು ಬಂದು ನನ್ನ ಬೆನ್ನು ತಟ್ಟಿದ್ರು, ಇದು ಒಳ್ಳೆ ಸಜೆಷನು ಅಂತ. ಈ ರೀತಿ ಹಲವು ಪ್ರಯೋಜನಕಾರಿ ವಿಚಾರಗಳನ್ನು ಕೃಷಿಕರ ಬಗ್ಗೆ ಹೇಳಿದ್ದೇ ಇತ್ತು. ಅದೇ ಆಧಾರದಲ್ಲಿ ಮಚ್ಚಿಮಲೆಯವರು ಹೇಳಿದ್ದಕ್ಕಿಂತ ಹೆಚ್ಚು ಅವರ ಒತ್ತಡ. ಅವರು ಫೋನಲ್ಲಿ ಅವರಿಗೆ ಎಸ್ ಅಂತ ಒಪ್ಪದೇ ಇದ್ದರೆ ಅರ್ಧ ಗಂಟೆ ಅಲ್ಲ 1 ಗಂಟೆಗೂ ಮಾತಾಡ್ತಾರೆ. ಆಯಿತು, ಒಪ್ಪಿಕೊಂಡು ಎಲ್ಲ ಅಂಕಿಅಂಶಗಳನ್ನು ಉಳಿದದನ್ನು ಸಂಗ್ರಹ ಮಾಡಿ ಅಕ್ಟೋಬರ್ ಎಂಡಿಗೆ ಆ ವರದಿಯನ್ನು ತಯಾರು ಮಾಡಿಕೊಟ್ಟೆ. ಸಾಮಾನ್ಯವಾಗಿ ಒಂದು ವರದಿ ತಯಾರಿ ಮಾಡಬೇಕಿದ್ರೆ 6 ತಿಂಗಳಾದರೂ ಬೇಕು. ಇಲ್ಲಿ ನಿವೃತ್ತ ಪ್ರಾಂಶುಪಾಲರು ಕುಮಾರ್ ಹೆಗ್ಡೆಯವರು ಇದ್ದಾರೆ, ಅವರಿಗೂ ಗೊತ್ತು ಒಂದು ವರದಿ ತಯಾರಿಸುವುದು ಹೇಗೆ, ಅದರ ಮೌಲ್ಯ ಹೇಗೆ ನಿರ್ಧಾರ ಆಗೋದು ಅಂತ. ಆದರೂ ಆದಷ್ಟು ಬೇಗ ಆ ವರದಿಯನ್ನು ತಯಾರು ಮಾಡಿ ಕೊಟ್ಟಾಗ ಅವ್ರ ಹತ್ರ ಹೇಳಿದೆ, ಶ್ರೀಧರ್ ಬಿಡೆಯವರು ಮೊದಲಿಂದ ಪರಿಚಯಸ್ಥರು, ಹಿರಿಯ ಸ್ನೇಹಿತರು.
ಅವ್ರ ಹತ್ರ ಒಂದು ಒತ್ತಡ ಹಾಕಿದೆ, ನೀವೊಂದು ಸಮಾವೇಶ ಮಾಡೋದಿದ್ದರೆ ನವಂಬರ್ ತಿಂಗಳು ಕೊನೆಯಲ್ಲಿ ಆದರೂ ಮಾಡಬೇಕು. ಯಾಕೆ ಅಂತ ಬಂದಾಗ ಪಾರ್ಲಿಮೆಂಟ್ ಸೆಷನ್ ಮತ್ತು ವಿಧಾನಸಭೆ ಸೆಷನ್, ವಿಧಾನ ಪರಿಷತ್ ಸೆಷನ್ಗಿಂತ ಮೊದಲಾದರೆ ನಾವಿಲ್ಲಿ ಏನನ್ನು ಸರ್ಕಾರದ ಮುಂದಿಡಬೇಕು ಅಂತ ಇಚ್ಛೆ ಮಾಡ್ತೇವೋ ಅದನ್ನು ಅಲ್ಲಿ ಪ್ರಶ್ನೆಗಳ ಮೂಲಕ ಅಲ್ಲಿ ಅವರು ವಿಚಾರವನ್ನು ಎತ್ತಿಕೊಳ್ತಾರೆ. ಪರಿಹಾರ ಸಿಗಲಿಕ್ಕೆ ಸುಲಭ ಆಗ್ತದೆ. ಮಾನ್ಯ ವಿಧಾನ ಪರಿಷತ್ ಸದಸ್ಯರಿದ್ದಾರೆ, ಅವರು ಇದಕ್ಕೆ ಒಪ್ಪಿಗೆ ಕೊಡ್ತಾರೆ ಅಂತ ನಾನು ತಿಳ್ಕೊಂಡಿದ್ದೇನೆ. ಅಂದರೆ ನಮ್ಮ ಸಮಸ್ಯೆಗಳಿಗೆ ಅವರು ಪರಿಹಾರ ಕೊಡಬೇಕು. ಯಾಕೆ ಕೊಡಬೇಕು ಅಂದರೆ ಅವರು ನಮ್ಮ ಪ್ರತಿನಿಧಿಗಳು. ನಾನು ಯಾಕೆ ಹೇಳ್ತಾ ಇದ್ದೇನೆ ಅಂದರೆ ಎಲ್ಲರ ಪರವಾಗಿ ಸಮಸ್ಯೆ ಇಲ್ಲಿದೆ. ಈ ಸಮಸ್ಯೆಗೆ ಪರಿಹಾರ ಇಲ್ಲದೇ ಇದ್ದರೆ ಒಂದು ಅತೀ ಅಗತ್ಯವಾದ ಅನಿವಾರ್ಯವಾದ ಉತ್ಪನ್ನವನ್ನು ಕರ್ನಾಟಕ ಕಳ್ಕೊಳ್ತದೆ. ಹೇಗೆ ಕಳ್ಕೊಳ್ತದೆ ಅಂದರೆ ನೀವು ಈಗಾಗಲೇ ನೋಡಿದ್ದೀರಿ, ರಬ್ಬರ್ ಬೆಳೆಗಾರರು ಯಾವ್ಯಾವ ರೀತಿ ಸಮಸ್ಯೆಗಳನ್ನು ಎದುರಿಸ್ತಾ ಇದ್ದಾರೆ ಅಂತ. ಮರಗಳನ್ನು ಕಡಿತಾ ಇದ್ದಾರೆ, ಟ್ಯಾಪಿಂಗ್ ಆಗ್ತಾ ಇಲ್ಲ, ಕಾರ್ಮಿಕರು ಸಿಗ್ತಾ ಇಲ್ಲ, ಧಾರಣೆ ದೊರಕ್ತಾ ಇಲ್ಲ, ಉತ್ಪಾದನಾ ವೆಚ್ಚ ಹೆಚ್ಚಾಗಿದೆ. ಈ ಎಲ್ಲ ಸಮಸ್ಯೆಗಳಿಗೆ ಪರಿಹಾರ ತಕ್ಷಣ ಆಗಬೇಕು. ಇದನ್ನು ಯಾವ್ಯಾವ ಸಮಸ್ಯೆಗಳು ಏನೇನು ಪರಿಹಾರಗಳು ಅಂತ ಹೇಳುವುದಕ್ಕಿಂತ ಮೊದಲು ನಾವು ಒಂದು ತಿಳ್ಕೊಳ್ಬೇಕು, ರಬ್ಬರು ಎಲ್ಲೆಲ್ಲಿ ಬೆಳೀತಾರೆ, ಹೇಗೆ ಬೆಳೀತಾರೆ, ನಮ್ಮಲ್ಲಿ ಹೇಗೆ ಬೆಳೀತದೆ, ನಮ್ಮಲ್ಲಿ ಏನೇನು ಪ್ರಯತ್ನಗಳಾಗಿದೆ ಅಂತ. ವಿಶ್ವದಲ್ಲಿ ರಬ್ಬರನ್ನು ಅತೀ ಹೆಚ್ಚು ಬೆಳೆಸುವುದು ಏಷ್ಯಾನ ರಾಷ್ಟ್ರಗಳಲ್ಲಿ. ಏಷ್ಯಾನ ಅಂದರೆ ವಿಯೆಟ್ನಾಂ, ಇಂಡೋನೇಷ್ಯಾ, ಥೈಲ್ಯಾಂಡ್, ಫಿಲಿಪೈನ್ಸ್, ಈ ರಾಷ್ಟ್ರಗಳು ಮುಂಚೂಣಿಯಲ್ಲಿದೆ. ಭಾರತ ವಿಶ್ವದಲ್ಲಿ ರಬ್ಬರ್ ಉತ್ಪಾದನೆಯಲ್ಲಿ 5ನೇ ಸ್ಥಾನದಲ್ಲಿದೆ. ಸುಮಾರು 8,75,000 ಟನ್ ಅಂತ ರಬ್ಬರ್ ಬೋರ್ಡ್ ಕೊಡುವ ಅಂಕಿಅಂಶ ಪ್ರಕಾರ ನಾವು 5ನೇ ಸ್ಥಾನದಲ್ಲಿದ್ದೇವೆ. ಹೀಗಿದ್ದರೂ ಕೂಡ ನಾವು ಉತ್ಪಾದನೆಯಲ್ಲಿ ಕೆಳಮಟ್ಟದಲ್ಲಿದ್ದರೂ ಬಳಕೆಯಲ್ಲಿ ನಾವು ಮುಂದಿದ್ದೇವೆ. ಯಾಕೆಂದರೆ ವಿಶ್ವದಲ್ಲಿ ಅತಿ ಹೆಚ್ಚು ಜನಸಂಖ್ಯೆ ಇರೋದು ನಮ್ಮಲ್ಲಿ, ಅತಿ ಹೆಚ್ಚಿನ ಸಂಖ್ಯೆಯ ವಾಹನಗಳಿರೋದು ನಮ್ಮಲ್ಲಿ, ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ರಬ್ಬರ್ನ ಬಳಕೆಯಾಗೋದು ನಮ್ಮಲ್ಲಿ. ಆ ದೃಷ್ಟಿಯಿಂದ ರಬ್ಬರಿಗೆ ವರ್ಷದಿಂದ ವರ್ಷಕ್ಕೆ ಬೇಡಿಕೆ ಹೆಚ್ಚಾಗ್ತದೆ. ಆ ನಿಟ್ಟಿನಲ್ಲಿ ಭಾರತದಲ್ಲಿ ಉತ್ಪಾದನೆ ಹೇಗಿದೆ, ಯಾವ ರೀತಿ ಎಲ್ಲೆಲ್ಲಿ ಆಗ್ತಾ ಇದೆ ಅಂತ ಹೇಳೋದನ್ನು ಕೂಡ ನಾವು ತಿಳ್ಕೊಳ್ಬೇಕು. ಭಾರತದಲ್ಲಿ ರಬ್ಬರ್ನ ಉತ್ಪಾದನೆ ಕೇರಳ, ತ್ರಿಪುರ, ಕರ್ನಾಟಕ, ತಮಿಳುನಾಡು, ಮಹಾರಾಷ್ಟ್ರ, ಗೋವಾ, ಉತ್ತರ ರಾಜ್ಯಗಳಾದ ಮಿಜೋರಾಂ, ಮಣಿಪುರ ಇಲ್ಲೆಲ್ಲ ಬೆಳೀತಾರೆ. ಆದರೆ ಅತ್ಯಧಿಕ ಪ್ರಮಾಣದ ರಬ್ಬರು ಉತ್ಪಾದನೆ ಆಗುವುದು ಕೇರಳದಲ್ಲಿ. ಕೇರಳ ಮತ್ತು ತಮಿಳುನಾಡು ಒಟ್ಟಾಗಿ 90% ರಬ್ಬರ್ನ ಉತ್ಪಾದನೆಯನ್ನು ಮಾಡ್ತಾ ಇವೆ. ಪ್ರಕೃತ ರಬ್ಬರ್ನ ಬೆಳೆಯ ವಿಸ್ತೀರ್ಣ ನಮ್ಮಲ್ಲಿ 9,41,200 ಹೆಕ್ಟೇರು ಪ್ರದೇಶದಲ್ಲಿ ಆಗ್ತಾಯಿದೆ. ಇದರ ಉತ್ಪಾದನೆ 8,75,000 ಟನ್ನು. ಇದು ರಬ್ಬರ್ ಬೋರ್ಡ್ ಕೊಟ್ಟಂತಹ ಲೇಟೆಸ್ಟ್ ಅಂಕಿಅಂಶ ಪ್ರಕಾರ ಇರುವಂಥದ್ದು. ಇಲ್ಲಿ ಕೇರಳ, ತಮಿಳುನಾಡು, ತ್ರಿಪುರ ಈ ರಾಜ್ಯಗಳನ್ನು ಬಿಟ್ಟು ಉಳಿದ ರಾಜ್ಯಗಳು ಸಾಂಪ್ರದಾಯಿಕವಲ್ಲದ ಪ್ರದೇಶಗಳು ಅಂತ ಹೆಸರಿದೆ. ಅಂದರೆ ಇಲ್ಲೆಲ್ಲ ರಬ್ಬರ್ನ ವಿಸ್ತರಣೆಗೆ ಹೆಚ್ಚಿನ ಮಹತ್ವವನ್ನು ಸರ್ಕಾರ ಕೊಡ್ತಾ ಇದೆ, ಕೊಡಲೇಬೇಕಾಗ್ತದೆ. ಯಾಕಂದರೆ ರಬ್ಬರ್ಗೆ ಇರುವಂಥ ಬೇಡಿಕೆ. ಇನ್ನು ಆಂತರಿಕ ಬಳಕೆ ಯಾವ ರೀತಿ ಆಗ್ತಾ ಇದೆ ಅಂದರೆ, ಒಟ್ಟು ಉತ್ಪಾದನೆ ಆಗುವ ಸ್ವಾಭಾವಿಕ ರಬ್ಬರ್ನ 50% ಟಯರ್ ಮತ್ತು ವಾಹನದ ಟಯರ್ ಮತ್ತು ಟ್ಯೂಬು, 15% ಸೈಕಲ್ ಟಯರ್ ಮತ್ತು ಸೈಕಲ್ನ ಟ್ಯೂಬು, 12% ಪಾದರಕ್ಷೆಗಳ ಉತ್ಪಾದನೆಗೆ,
7% ಒಂಟೆಯ ಮೇಲಿನ ಹೊದಿಕೆಗಾಗಿ ರಬ್ಬರು ಬಳಕೆಯಾಗ್ತದೆ. ಈ ಬಳಕೆ ಮತ್ತು ಉತ್ಪಾದನೆಯ ದೃಷ್ಟಿಯಿಂದ ನೋಡಿದರೆ 2024-25 ಏಪ್ರಿಲ್ನಿಂದ ನವಂಬರ್ ಅವಧಿಯಲ್ಲಿ ಒಟ್ಟು ಉತ್ಪಾದನೆಯಾದಂಥ ಪ್ರಮಾಣ 8,75,000 ಟನ್ ಆದರೆ ನಮ್ಮಲ್ಲಿ ಬಳಕೆಯಾಗುವಂಥ ಪ್ರಮಾಣ 14,25,000 ಟನ್. ಸುಮಾರು 5.5 ಲಕ್ಷ ಟನ್ನಷ್ಟು ಗ್ಯಾಪ್ ಇಲ್ಲಿದೆ ಉತ್ಪಾದನೆ ಮತ್ತು ಬೇಡಿಕೆಗೆ. ಈ ಗ್ಯಾಪನ್ನು ಸರಿದೂಗಿಸಲಿಕ್ಕಾಗಿ ನಾವು ಆಮದನ್ನು ಮಾಡ್ತಾ ಇದ್ದೇವೆ. ಈ ಗ್ಯಾಪ್ ಏನಿದೆ ಇದು ವರ್ಷದಿಂದ ವರ್ಷಕ್ಕೆ ಹೆಚ್ಚಾಗ್ತಾ ಇದೆ. 2020-21ರಲ್ಲಿ ನಮ್ಮ ಉತ್ಪಾದನೆ 7,15,000 ಟನ್ ಇತ್ತು, ಬಳಕೆ 10,96,000 ಚಿಲ್ಲರೆ ಟನ್ ಇತ್ತು. ಇದು ಹೆಚ್ಚುತ್ತಾ ಹೋಗಿ 14,25,000 ಟನ್ನಿಗೆ ಬಂದಿದೆ. ಆದರೆ ಉತ್ಪಾದನೆ ಬಳಕೆಯ ಪ್ರಮಾಣದಷ್ಟು ವೇಗದಲ್ಲಿ ಸಾಗ್ತಾ ಇಲ್ಲ. ಅಂದರೆ ಉತ್ಪಾದನಾ ಪ್ರಮಾಣ ನಿಧಾನಗತಿಯಲ್ಲಿ ನಮ್ಮಲ್ಲಿ ಆಗ್ತಾ ಇದೆ. ಒಟ್ಟಾರೆಯಾಗಿ ಉತ್ಪಾದನೆ ಹೆಚ್ಚಾಗಿರ್ಬೋದು, ಆದರೆ ಬಳಕೆ ಪ್ರಮಾಣ ವೇಗವಾಗಿ ಚಲಿಸ್ತಾ ಇದೆ. ಇದು ಏನನ್ನು ಸೂಚಿಸ್ತದೆ ಅಂದರೆ ನಮ್ಮಲ್ಲಿ ಸ್ವಾಭಾವಿಕ ರಬ್ಬರಿಗಿರುವಂಥ ಬೇಡಿಕೆ ವರ್ಷದಿಂದ ವರ್ಷಕ್ಕೆ ಹೆಚ್ಚಾಗ್ತಾ ಇದೆ. ಆದರೆ ಇಲ್ಲಿ ಸಮಸ್ಯೆಗಳು ಕೂಡ ಹೆಚ್ಚಾಗ್ತಾ ಇದೆ. ಇನ್ನು ಆಮದು ಯಾವ ರೀತಿ ಆಗ್ತಾ ಇದೆ ಅಂತ ನೋಡಿದರೆ ಇದು ಅತಿ ಮುಖ್ಯವಾದ ಅಂಶ. ಭಾರತಕ್ಕೆ ನ್ಯಾಚುರಲ್ ರಬ್ಬರ್ ಅಥವಾ ಸ್ವಾಭಾವಿಕ ರಬ್ಬರ್ ಮತ್ತು ಕಾಂಪೌಂಡ್ ರಬ್ಬರ್ ಅಥವಾ ಸಂಯುಕ್ತ ರಬ್ಬರನ್ನು ಆಮದು ಮಾಡಿಕೊಳ್ತೇವೆ. ಈ ಆಮದು ಏಷ್ಯಾನ ರಾಷ್ಟ್ರಗಳಿಂದ, ಸಾಪ್ತಾ ರಾಷ್ಟ್ರಗಳಿಂದ ಅಥವಾ ಮಧ್ಯಪ್ರಾಚ್ಯ ಆಫ್ರಿಕಾ ರಾಷ್ಟ್ರಗಳಿಂದ, ಈ ಎಲ್ಲ ರಾಷ್ಟ್ರಗಳಿಂದ ಆಗ್ತಾ ಇದೆ. 2024-25 ಏಪ್ರಿಲ್ನಿಂದ ನವಂಬರ್ ಅವಧಿಯಲ್ಲಿ ಸ್ವಾಭಾವಿಕ ರಬ್ಬರ್ನ ಆಮದಿನ ಪ್ರಮಾಣ 3,05,490 ಟನ್. ಅದೇ ಸಂಯುಕ್ತ ರಬ್ಬರ್ನ ಆಮದಿನ ಪ್ರಮಾಣ 1,08,832 ಟನ್. ಈ ಸಂಯುಕ್ತ ರಬ್ಬರ್ ಅಂತ ಏನಿದೆ, ಕಂಪೌಂಡೆಡ್ ರಬ್ಬರ್, ಇದು ನಮ್ಮ ಆಂತರಿಕ ಮಾರುಕಟ್ಟೆಯ ಮೇಲೆ ಪ್ರಬಲವಾದ ಹೊಡೆತವನ್ನು ಕೊಡ್ತಾ ಇರೋದು. ಹೇಗೆ ಅಂತ ಹೇಳೋದನ್ನು ಮುಂದೆ ಹೇಳ್ತೇನೆ. ಇಲ್ಲಿ ಕಳೆದ 5-6 ವರ್ಷದ ಆಮದಿನ ಪ್ರಮಾಣವನ್ನು ನೋಡ್ತಾ ಹೋದರೆ ಸರಾಸರಿ 5 ಲಕ್ಷದಿಂದ 6 ಲಕ್ಷ ಟನ್ ರಬ್ಬರು ವಿದೇಶದಿಂದ ನಮ್ಮಲ್ಲಿಗೆ ಆಮದಾಗ್ತದೆ. ಇದರಲ್ಲಿ ಅತೀ ಹೆಚ್ಚಿನ ಪಾಲು ಬರೋದು ಏಷ್ಯಾನ ರಾಷ್ಟ್ರಗಳಿಂದ. ಅಲ್ಲಿಂದ ಸ್ವಾಭಾವಿಕ ರಬ್ಬರ್ನ ಆಮದು 73%, ಇದು ಸಂಯುಕ್ತ ರಬ್ಬರ್ನ ಆಮದಿನ ಪ್ರಮಾಣ 28%. ಈ ಆಮದು ಯಾವ ರೀತಿಯಾಗಿ ಹೊಡೆತವನ್ನು ಕೊಡ್ತದೆ ಅಂತ ಹೇಳೋದಕ್ಕೆ ಮೊದಲು ಭಾರತ ಯಾವ್ಯಾವ ರಾಷ್ಟ್ರಗಳೊಟ್ಟಿಗೆ ಮುಕ್ತ ವ್ಯಾಪಾರ ಒಪ್ಪಂದ ಮಾಡಿಕೊಂಡಿದೆ ಅಂತ ಹೇಳೋದನ್ನು ನಾವು ತಿಳ್ಕೊಳ್ಬೇಕು. ಭಾರತ ಆಸಿಯಾನ ರಾಷ್ಟ್ರಗಳೊಟ್ಟಿಗೆ, ಸಾರ್ಕ್ ರಾಷ್ಟ್ರಗಳೊಟ್ಟಿಗೆ ಮತ್ತು ಇತರ ಒಟ್ಟು 50 ರಾಷ್ಟ್ರಗಳ ಅಥವಾ ಗುಂಪುಗಳೊಂದಿಗೆ ಮುಕ್ತ ವ್ಯಾಪಾರ ಒಪ್ಪಂದವನ್ನು ಮಾಡಿಕೊಂಡಿದೆ. WTOದ ಪ್ರಕಾರ ಹಂತ ಹಂತವಾಗಿ ಸುಂಕವನ್ನು ಕಡಿಮೆ ಮಾಡ್ತಾ ಹೋಗಬೇಕು. ಇಂಪೋರ್ಟ್ ಡ್ಯೂಟಿ ಅದು 0ಗೆ ತಲುಪಬೇಕು ಒಂದು ಹಂತದಲ್ಲಿ. ಆ ನಂತರ ಯಾವುದೇ ರೀತಿಯ ಆಮದು ಸುಂಕ ಇರೋದಿಲ್ಲ. ಈ ಆಮದು ಸುಂಕ ಇಲ್ಲ ಅಂತ ಆದರೆ ವಿದೇಶದಿಂದ ಆಮದಾಗುವಂಥ ರಬ್ಬರ್ ಅಥವಾ ಬೇರೆ ಉತ್ಪನ್ನ ಇರ್ಬೋದು, ಅತ್ಯಂತ ಕಡಿಮೆ ಬೆಲೆಗೆ ನಮ್ಮಲ್ಲಿಗೆ ಬರ್ತದೆ. ಕಡಿಮೆ ಬೆಲೆಗೆ ನಮ್ಮಲ್ಲಿಗೆ ಬಂದಾಗ ಆಂತರಿಕವಾಗಿ ಇದರ ಬೆಳೆಗಾರರು ಸೋಲನ್ನು ಅಪ್ಪಿಕೊಳ್ಬೇಕಾದಂಥ ಅಥವಾ ಒಪ್ಪಿಕೊಳ್ಬೇಕಾದಂಥ ಸ್ಥಿತಿ ನಿರ್ಮಾಣ ಆಗ್ತದೆ. ಇವತ್ತು ರಬ್ಬರ್ನ ದೃಷ್ಟಿಯಿಂದ ನಮ್ಮಲ್ಲಿ ಆಗ್ತಾ ಇರುವಂಥ ಸಮಸ್ಯೆ ಮುಖ್ಯವಾಗಿ ಇದುವೇ, ಆಮದಾಗೋದು. ಆಸಿಯಾನ ರಾಷ್ಟ್ರಗಳಿಂದ, ಸಾರ್ಕ್ ರಾಷ್ಟ್ರಗಳಿಂದ,
ಇಲ್ಲೆಲ್ಲ ಈ ಎಲ್ಲ ರಾಷ್ಟ್ರಗಳಿಂದ ಆಮದಾಗ್ತಾ ಇದೆ. ಈ ಆಮದು ಇದೇ ರೀತಿ ಮುಂದುವರೆದರೆ ಭವಿಷ್ಯದಲ್ಲಿ ರಬ್ಬರು ಕೃಷಿಗೆ ದೊಡ್ಡ ಹೊಡೆತ ಆಗಲಿಕ್ಕೆ ಸಾಧ್ಯ. ಇನ್ನು ಆಸಿಯಾನ ರಾಷ್ಟ್ರಗಳಿಂದ ಎಷ್ಟು ಆಮದಾಗ್ತದೆ? ಸ್ವಾಭಾವಿಕ ರಬ್ಬರು 3,82,915 ಟನ್ನು 23-24ನೇ ಸಾಲಿನಲ್ಲಿ ಆಗಿದೆ. ಅದೇ ಸಂಯುಕ್ತ ಅಥವಾ ಕಾಂಪೌಂಡೆಡ್ ರಬ್ಬರ್ 1,14,818 ಟನ್ ಆಮದಾಗಿದೆ. ಕಳೆದ 6 ತಿಂಗಳಲ್ಲಿ ಅಂದರೆ 24-25ರ ಏಪ್ರಿಲಿಂದ ನವಂಬರಲ್ಲಿ ಸ್ವಾಭಾವಿಕ ರಬ್ಬರ್ನ ಆಮದು 3,05,490 ಟನ್, ಸಂಯುಕ್ತ ರಬ್ಬರ್ನ ಆಮದು 1,08,832 ಟನ್. ಈ ರೀತಿಯ ಆಮದು ವರ್ಷದಿಂದ ವರ್ಷಕ್ಕೆ ಹೆಚ್ಚಾಗ್ತಾ ಇದೆ. ಇನ್ನು ಈ ಆಮದಿನ ಮೇಲೆ ಎಷ್ಟು ಇಂಪೋರ್ಟ್ ಡ್ಯೂಟಿ ಹಾಕ್ತದೆ ಸರ್ಕಾರ ಅಂತ ನೋಡೋದಾದರೆ, ಸ್ವಾಭಾವಿಕ ರಬ್ಬರ್ನ ಮೇಲೆ 25% ಸುಂಕ ಅಥವಾ 1 ಕಿಲೋಗೆ 30 ರೂಪಾಯಿ, ಯಾವುದು ಕಡಿಮೆಯೋ ಅದನ್ನು ಹಾಕೋದು. ಇನ್ನು ಲ್ಯಾಟೆಕ್ಸ್ ಮೇಲೆ 70% ಅಥವಾ ಕಿಲೋ 1 ಮೇಲೆ 49 ರೂಪಾಯಿ. ಇದರೊಟ್ಟಿಗೆ 5% ಹೆಚ್ಚುವರಿ ಸುಂಕ ಹಾಕಲಿಕ್ಕೆ ಅವಕಾಶ ಇದೆ. ಸರ್ಚಾರ್ಜ್ 10% ಹಾಕಲಿಕ್ಕೆ ಅವಕಾಶ ಇದೆ. ಆದರೆ ಇಲ್ಲಿ ಕಾಂಪೌಂಡೆಡ್ ರಬ್ಬರ್ ಏನು 1,08,000 ಟನ್ ಈ 6 ತಿಂಗಳಲ್ಲಿ ಆಗಿತ್ತೋ ಕಳೆದ ವರ್ಷದ, ಇದಕ್ಕೆ ಯಾವುದೇ ಸುಂಕ ಇಲ್ಲ, 0 ಸುಂಕದಲ್ಲಿ ಬರುವುದು. ಈ 1,14,832 ಟನ್ ಏನು 0 ಸುಂಕದಲ್ಲಿ ನಮ್ಮಲ್ಲಿಗೆ ಬರ್ತದೋ ಅದು ಆಂತರಿಕವಾಗಿ ಧಾರಣೆಯ ಏರುಪೇರಿಗೆ ಅವಕಾಶವನ್ನು ಕಲ್ಪಿಸಿಕೊಡ್ತಾ ಇದೆ. ಆ ದೃಷ್ಟಿಯಿಂದ ಇದೊಂದು ದೊಡ್ಡ ಸಮಸ್ಯೆಯಾಗಿ ಪರಿಣಮಿಸಿದೆ. ಇನ್ನು ಸುಂಕ ರಹಿತವಾಗಿ ಏನು ಕಾಂಪೌಂಡ್ ರಬ್ಬರ್ ಬರ್ತದೋ ಅದರೊಟ್ಟಿಗೆ 5% ಸುಂಕದಲ್ಲಿ ಕೆಲವೊಂದು ರಬ್ಬರ್ ಉತ್ಪನ್ನಗಳು ನಮ್ಮಲ್ಲಿಗೆ ಆಮದಾಗ್ತದೆ. ಅದು ಕೂಡ ಆಂತರಿಕವಾಗಿ ಬೆಲೆಯ ಏರುಪೇರಿಗೆ ಅವಕಾಶ ಕಲ್ಪಿಸಿಕೊಡ್ತಾ ಇದೆ. ಇನ್ನು ನಮ್ಮಲ್ಲಿಂದ ರಫ್ತು ಹೇಗಾಗ್ತದೆ ಅಂತ ನೋಡಿದರೆ, ಭಾರತ ವಿದೇಶಕ್ಕೆ ರಫ್ತು ಮಾಡುವಂಥ ರಬ್ಬರ್ನ ಪ್ರಮಾಣ ಅತೀ ಕಡಿಮೆ, 4,819 ಟನ್ನಷ್ಟು ರಬ್ಬರು ರಫ್ತಾಗ್ತದೆ. ರಬ್ಬರು ಮತ್ತು ರಬ್ಬರ್ನ ಉತ್ಪನ್ನಗಳು ಇದು ವರ್ಷದಿಂದ ವರ್ಷಕ್ಕೆ ಕಡಿಮೆ ಆಗ್ತಾ ಇದೆ. ಉದಾಹರಣೆಗೆ 2019-20ರಲ್ಲಿ 11,000 ಚಿಲ್ಲರೆ ಟನ್ನು ರಬ್ಬರ್ ಮತ್ತು ರಬ್ಬರ್ನ ಉತ್ಪನ್ನ ರಫ್ತಾಗ್ತಿತ್ತು. ಇನ್ನು ಕರ್ನಾಟಕದಲ್ಲಿ ರಬ್ಬರ್ ಕೃಷಿ ಯಾವ ರೀತಿ ಇದೆ ಅಂತ ನೋಡೋದಾದರೆ, ಕರ್ನಾಟಕದ ದಕ್ಷಿಣ ಕನ್ನಡ, ಉಡುಪಿ, ಶಿವಮೊಗ್ಗ, ಕೊಡಗು, ಚಿಕ್ಕಮಗಳೂರು ಈ ಎಲ್ಲ ಜಿಲ್ಲೆಗಳಲ್ಲಿ ರಬ್ಬರು ಕೃಷಿ ಆಗ್ತಾ ಇದೆ. ಮೊದಲು 1961ರ ಸಮಯದಲ್ಲಿ ಸುಳ್ಯದಲ್ಲಿ ಈ ರಬ್ಬರ್ ಕೃಷಿ ಆರಂಭ ಆದ್ದು. ಇದೇ ಸುಳ್ಯದಲ್ಲಿ ಆರಂಭ ಆದ ರಬ್ಬರ್ ಕೃಷಿ ವಿಸ್ತರಣೆ ಆಗ್ತಾ ಹೋಗಿ 2000ನೇ ಇಸವಿಯಲ್ಲಿ ಯಾವತ್ತು ಅಡಿಕೆಗೆ ರೇಟು 35 ರೂಪಾಯಿಗೆ ಬಿತ್ತೋ ಆವತ್ತು ಅಡಿಕೆ ಮರವನ್ನು ಕಡಿದು ರಬ್ಬರ್ನ ವಿಸ್ತರಣೆ ಆಗ್ತಾ ಹೋಯಿತು. ಇದು ಇವತ್ತು ನಮ್ಮ ಕರ್ನಾಟಕದಲ್ಲಿ ಒಟ್ಟಾಗಿ 51,450 ಹೆಕ್ಟೇರು ಪ್ರದೇಶದಲ್ಲಿ ಇದೆ ಅಂತ ಅಂಕಿಅಂಶ ಹೇಳ್ತದೆ. ಇತ್ತೀಚಿನ ಅಂಕಿಅಂಶ ಪ್ರಕಾರ ಇದು 50,800 ಹೆಕ್ಟೇರಿಗೆ ಕುಸಿದಿದೆ. ಆದರೆ ಉತ್ಪಾದನೆ ದೃಷ್ಟಿಯಿಂದ ನೋಡೋದಾದರೆ ಇದು 41,000 ಇದ್ದದ್ದು ಈಗ 52,780 ಟನ್ನಿಗೆ ಏರಿಕೆಯಾಗಿದೆ. ಆದರೆ ಕಳೆದ 1 ವರ್ಷದಲ್ಲಿ ಆ ಅಂಕಿಅಂಶ ದೊರಕ್ತಾ ಇಲ್ಲ. ನಮ್ಮಲ್ಲಿ ರಬ್ಬರ್ ಬೆಳೆಯ ವಿಸ್ತೀರ್ಣ ಅತೀ ವೇಗವಾಗಿ ಕಡಿಮೆ ಆಗ್ತಾ ಇದೆ. ಈ ಒಂದು ಸಮೀಕ್ಷೆಗೆ ಬೇಕಾಗಿ ಸುಮಾರು 200 ಜನ ರಬ್ಬರ್ ಬೆಳೆಗಾರರನ್ನು ರಬ್ಬರು ಸೊಸೈಟಿಗಳ ಮೂಲಕ
ಸಂಪರ್ಕ ಮಾಡಿ ಮಾಹಿತಿಯನ್ನು ಪಡ್ಕೊಂಡದ್ದು. ಆದರೂ ಈ ವರದಿಯನ್ನು ಕೊಡುವಾಗ ಯಾರು ವರದಿ ತಯಾರು ಮಾಡ್ತಾನೋ ಅಥವಾ ಫೀಲ್ಡ್ ವರ್ಕ್ ಮಾಡಲೇಬೇಕು. ಆ ದೃಷ್ಟಿಯಲ್ಲಿ ಒಂದು 3 ದಿವಸ ನಾನು ಸುಳ್ಯದ ಭಾಗದಿಂದ ಹಿಡಿದು ಉಡುಪಿವರೆಗೆ ಒಂದು ಸಣ್ಣ ಪ್ರಯಾಣ ಮಾಡಿದ್ದಾಯಿತು, ರಬ್ಬರ್ ಬೆಳೆಗಾರರು ಯಾವ ರೀತಿ ಇದ್ದಾರೆ ಅಂತ ನೋಡಲಿಕ್ಕೆ. ಆ ಸಂದರ್ಭದಲ್ಲಿ ಕಂಡುಕೊಂಡಂಥ ವಿಚಾರ ಅಂದರೆ ಎಲ್ಲ ಕಡೆ ಕೂಡ ರಬ್ಬರ್ ಮರ ಕಡಿತಾ ಇದ್ದಾರೆ. ಸುತ್ತಮುತ್ತ ಎಲ್ಲ ಪ್ರದೇಶದಲ್ಲೂ ರಬ್ಬರ್ ಮರ ಕಡಿತಾ ಇದ್ದಾರೆ. ಇಲ್ಲಿ ಕರ್ನಾಟಕ ಬಿಡಿ, ನಿನ್ನೆ ಕೇರಳಕ್ಕೆ ಕಾಸರಗೋಡಿಗೆ ಹೋಗಿದ್ದಾಯ್ತು. ನಾನು ಹೋಗುವಾಗ ಸೀತಂಗೋಳಿಯ ಹತ್ತಿರ ರಬ್ಬರ್ ಮರಗಳು ಎಷ್ಟು ಇದೆ, ಇನ್ನೊಂದು ಬದಿಯಲ್ಲಿ ರಬ್ಬರ್ ಮರ ಕಡಿತಾ ಇದ್ದಾರೆ, ಲೋಡ್ ಮಾಡ್ತಾ ಇದ್ದಾರೆ. ಯಾಕೆ ಹೀಗೆ ಆಗ್ತಾ ಇದೆ? ಕರ್ನಾಟಕ ಅಥವಾ ಕೇರಳ ಇರಬಹುದು, ಇನ್ನಿತರ ರಾಜ್ಯಗಳಲ್ಲಿ. ಈ ದೃಷ್ಟಿಯಿಂದ ನಾವು ಇಲ್ಲಿನ ಸಮಸ್ಯೆಗಳನ್ನು ತಿಳ್ಕೊಳ್ಬೇಕು. ಆ ಸಮಸ್ಯೆಗಳನ್ನು ತಿಳ್ಕೊಳ್ಳೋದಕ್ಕಿಂತ ಮೊದಲು ನಾನು ನಿನ್ನೆ ಕಂಡದ್ದು ಕಣ್ಣಿಗೆ ಕಟ್ತಾ ಉಂಟು. ರಬ್ಬರ್ ಮರ ಕಡದಲ್ಲಿ JCB ವರ್ಕ್ ಮಾಡ್ತಾ ಇದೆ, ಏನು ಅಂತ ಕೇಳಿದೆವು, ನೋಡಿದಾಗ ಕಂಡದ್ದು ಅಡಿಕೆ ತೋಟ ಹೆಚ್ಚುತ್ತಾ ಇದೆ. ಇನ್ನೊಂದು ಬದಿಯಲ್ಲಿ ಕನ್ಸ್ಟ್ರಕ್ಷನ್ ವರ್ಕ್ ಹೆಚ್ಚಾಗ್ತಾ ಇದೆ, ಭೂಮಿ ಮಾರ್ತಾ ಇದ್ದಾರೆ. ಇಲ್ಲೂ ಕೂಡ ಅದೇ ಸ್ಥಿತಿ ನಿರ್ಮಾಣ ಆಗಿದೆ. ಆ ದೃಷ್ಟಿಯಿಂದ ಈ ಪರಿವರ್ತನೆ, ಮೊದಲು 2000ರಲ್ಲಿ ಹೇಗೆ ಅಡಿಕೆ ಮರ ಕಡಿದು ರಬ್ಬರ್ ತೋಟ ಆಗಿತ್ತು, ಇವತ್ತು ರಬ್ಬರ್ ಮರ ಕಡಿದು ಅಡಿಕೆ ತೋಟ, ಹಣ್ಣು ಹಂಪಲುಗಳ ತೋಟ, ಕನ್ಸ್ಟ್ರಕ್ಷನ್ ವರ್ಕ್ ಇದೆಲ್ಲ ಹೆಚ್ಚಾಗ್ತಾ ಇದೆ. ಇನ್ನು ಕರ್ನಾಟಕದ ಮಾರಾಟ ವ್ಯವಸ್ಥೆ ಹೇಗಿದೆ ಅಂತ ನಿಮಗೆಲ್ಲ ಗೊತ್ತಿದೆ. ಉಜಿರೆ ರಬ್ಬರ್ ಸೊಸೈಟಿ 1985ರಲ್ಲಿ ಆರಂಭ ಆದ್ದು. ನಾನು ನನ್ನ ಕೃಷಿ ಬರಹಗಳನ್ನು ಆರಂಭ ಮಾಡಿದ್ದು 1985ರಲ್ಲಿ. ಉಜಿರೆ ರಬ್ಬರ್ ಸೊಸೈಟಿ ನನಗೆ ಮೊನ್ನೆ ತುಂಬ ಖುಷಿಯಾಯಿತು. ಇಲ್ಲಿ ರಾಜ್ ಶೆಟ್ರು ಹೇಳಿದರು, ದೇಶದಲ್ಲಿ ಒಂದು ಸಹಕಾರಿ ಸಂಸ್ಥೆಯಾಗಿ ಅತಿ ಹೆಚ್ಚಿನ ಪ್ರಮಾಣದ ರಬ್ಬರ್ನ ವ್ಯವಹಾರ ಮಾಡೋದು ಉಜಿರೆ ಸೊಸೈಟಿ ಅಂತ. ಎಲ್ಲರೂ ಕ್ಲ್ಯಾಪ್ ಹೊಡಿಲೇಬೇಕು. ಇದು ನಮ್ಮೆಲ್ಲರಿಗೆ ಹೆಮ್ಮೆಯ ವಿಷಯ. ರಬ್ಬರು ಬೆಳೆಗಾರರ ಸೊಸೈಟಿ ಮೊದಲಿಂದಲೂ ಕೂಡ ರಬ್ಬರು ಬೆಳೆಗಾರರ ಸಮಸ್ಯೆಗಳ ಬಗ್ಗೆ ಸ್ಪಂದಿಸ್ತಾ ಇದೆ. ನಾನೇ ಒಮ್ಮೆ ಬಂದಿದ್ದೇ ಆಯಿತು, ಆಸಿಯಾನ ಮತ್ತು ರಬ್ಬರು ಸಮಸ್ಯೆ ಬಂದಾಗ ಏನು ಬರ್ಬೋದು ಅಂತ ಹೇಳಲಿಕ್ಕೆ. ಆ ರೀತಿ ಒಂದು ರಬ್ಬರ್ ಬೆಳೆಗಾರರಿಗೆ ಸಹಾಯ ಹಸ್ತವನ್ನು ಚಾಚುತ್ತಾ ಇರುವಂಥ ಈ ಸಂಸ್ಥೆ ಮಾರಾಟ ವ್ಯವಸ್ಥೆಯಲ್ಲಿ ಮುಂಚೂಣಿಯಲ್ಲಿದೆ. ಇದರೊಂದಿಗೆ ನಾನಾ ರೀತಿಯ ಸಹಕಾರಿ ಸಂಘಗಳು, ಕ್ಯಾಂಪ್ಕೋ ಇರಬಹುದು, ಅಥವಾ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರಿ ಸಂಘಗಳಿರಬಹುದು, ಅಥವಾ RPSಗಳು, ಇನ್ನು ರೈತರಿಗೆ ಬೇಕಾದ ಮಾಹಿತಿ ಕೊಡುವಂಥ ಕೃಪಾ, ಎಲ್ಲ ಸಂಸ್ಥೆಗಳು ಇಲ್ಲಿ ಕಾರ್ಯನಿರ್ವಹಿಸ್ತಾ ಇದೆ. ಇನ್ನು ಮುಖ್ಯ ವಿಚಾರಕ್ಕೆ ಬರೋದಿದ್ದರೆ ರಬ್ಬರ್ ಬೆಳೆಗಾರರ ಸಮಸ್ಯೆಗಳೇನು ಅಂತ ಎಲ್ಲ ನಿಮಗೆ ಗೊತ್ತಿರೋದೆ. ಅದನ್ನು ನಾನು ಸ್ವಲ್ಪ ವಿವರವಾಗಿ ಹೇಳಲಿಕ್ಕೆ ಮುಂದಾಗ್ತೇನೆ. ಮೊದಲನೇದಾಗಿ 1902ನೇ ಇಸವಿಯಲ್ಲಿ ಭಾರತದಲ್ಲಿ ರಬ್ಬರು ಕೃಷಿ ಆರಂಭ ಆಯಿತು. ಏನು ದುರಂತ ನೋಡಿ, 2025ರಲ್ಲಿ ಇದ್ದೇವೆ ನಾವು. ಇನ್ನೂ ಕೂಡ ರಬ್ಬರನ್ನು ಒಂದು ಕೃಷಿ ಅಂತ ಪರಿಗಣನೆ ಮಾಡಲೇ ಇಲ್ಲ. ಇಲ್ಲಿ ರಬ್ಬರು ಬೆಳೆಗಾರರು ಒಂದು ರೀತಿ ತ್ರಿಶಂಕು ಸ್ಥಿತಿಯಲ್ಲಿದ್ದಾರೆ. ಆಚೆ ಇಂಡಸ್ಟ್ರಿಯೂ ಅಲ್ಲ, ಈಚೆ ಕೃಷಿಯೂ ಅಲ್ಲ. ಆಚೆ ಬೆಳೀತಾರೆ, ಈಚೆ ಬೆಳೀತಾರೆ, ನಮಗೆ ಮೂಲ ಇಲ್ಲ ಅಂತಾಗಿದೆ. ಈ ರಬ್ಬರ್ ಬೆಳೆಯನ್ನು ಕೃಷಿ ಅಂತ ಗಣನೆಗೆ ತೆಗೆದುಕೊಳ್ಳದೇ ಇದ್ದರೆ ಯಾವುದೇ ರೀತಿಯ ಸೌಲಭ್ಯಗಳು ದೊರಕಲಿಕ್ಕೆ ಸಾಧ್ಯ ಇಲ್ಲ. ಕೃಷಿ ಅಂತ ಒಂದು ಗಣನೆಗೆ ಬಂದರೆ ಸರ್ಕಾರದ ಸವಲತ್ತುಗಳು ದೊರಕ್ತದೆ, ಆದರೆ ಇದನ್ನು ಗಣನೆಗೆ ತಗೊಳ್ಳಿಲ್ಲ. ಇದು ಮೊದಲನೇ ಸಮಸ್ಯೆ. ಎರಡನೇದಾಗಿ ಸುಂಕರಹಿತವಾಗಿ ಹೆಚ್ಚಿನ ಪ್ರಮಾಣದಲ್ಲಿ ವಿದೇಶದಿಂದ ಕಾಂಪೌಂಡೆಡ್ ರಬ್ಬರ್ ಆಮದಾಗೋದು. ಈ ಆಮದು ಏನು ಪರಿಣಾಮ ಬೀರ್ತದೆ ಅಂತ ಹೇಳೋದನ್ನು ಆಗಲೇ ಹೇಳಿದ್ದೇನೆ.
ಹೆಚ್ಚೆಚ್ಚು ಆಮದಾಗ್ತಾ ಹೋದಾಗ 27% ಆಮದಾಗುವುದು 0 ಸುಂಕದಲ್ಲಿ ಅಂದರೆ ಅದು ಮಾರುಕಟ್ಟೆಯಲ್ಲಿ ಏರುಪೇರನ್ನು ಮಾಡಲಿಕ್ಕೆ ಖಂಡಿತ ಅವಕಾಶ ಇದೆ. 2011ರಲ್ಲಿ 241 ರೂಪಾಯಿ ಇದ್ದಂಥ ದರ ನಂತರ 141ಕ್ಕೆ ಇಳಿಯಿತು. ಇವತ್ತು 182, 183 ಅಥವಾ ಮ್ಯಾಕ್ಸಿಮಮ್ ಪತ್ರಿಕೆಯಲ್ಲಿ ಬರುವ ದರ ಅಂದರೆ 190 ಇಲ್ಲಿಗೆ ಮುಟ್ಟಿದೆ. ಈ ರೀತಿ ಇಲ್ಲಿ ಆಗಲಿಕ್ಕೆ ಕಾರಣ ಸುಂಕರಹಿತವಾಗಿ ಆಮದಾಗುವಂಥದ್ದು. ಮೂರನೇದು ಅಲ್ಪ ಪ್ರಮಾಣದ ಸುಂಕದ ಆಧಾರದಲ್ಲಿ ಆಮದಾಗೋದು, 5% ಆಮದಾಗೋದು, ಇದು ಕೂಡ ಒಂದು ಸಮಸ್ಯೆ. ಇನ್ನು ಸರ್ಕಾರ ಮಾರುಕಟ್ಟೆ ಮಧ್ಯಪ್ರವೇಶ ಮಾಡದೇ ಇರುವಂಥದ್ದು. ಮಾರುಕಟ್ಟೆ ಮಧ್ಯಪ್ರವೇಶ ಕೇರಳದಲ್ಲಿ ಮೊನ್ನೆ ನವಂಬರ್ 1ರಿಂದ 1 kgಗೆ 200 ರೂಪಾಯಿಗೆ, ಅದಕ್ಕಿಂತ ಕಡಿಮೆ ಇದ್ದರೆ ಆ ವ್ಯತ್ಯಾಸವನ್ನು ಸರ್ಕಾರ ಕೊಡ್ತದೆ. ಅದು ಮೊದಲು ಕೂಡ ಇತ್ತು, ಆದರೆ ನಮ್ಮಲ್ಲಿ ಇಷ್ಟರವರೆಗೆ ಈ ಒಂದು ವ್ಯವಸ್ಥೆ ಜಾರಿಗೆ ಬರಲಿಲ್ಲ. 4ನೇದಾಗಿ ಸರ್ಕಾರದ ಬೆಂಬಲ ನಿರೀಕ್ಷಿತ ಮಟ್ಟದಲ್ಲಿಲ್ಲ. ರಬ್ಬರ್ ಒಂದು ಅನಿವಾರ್ಯ ಉತ್ಪನ್ನ. ನಾವೆಲ್ಲ ವಾಹನದಲ್ಲಿ ಬಂದದ್ದು, ಎಲ್ಲ ಟಯರ್ ಬೇಕೇ ಬೇಕು, ಬುಷ್ ಬೇಕೇ ಬೇಕು, ಬೆಲ್ಟ್ ಬೇಕೇ ಬೇಕು. ಇದು ಅನಿವಾರ್ಯ ಉತ್ಪನ್ನ. ಯಾವತ್ತು ಅನಿವಾರ್ಯ ಉತ್ಪನ್ನದ ದರ ಹೆಚ್ಚಾಗ್ತಾ ಹೋದರೂ ಕೂಡ ಅಲ್ಲಿ ದೊಡ್ಡ ಸಮಸ್ಯೆ ಬರೋದಿಲ್ಲ. ನಾನು ಇದನ್ನು ಹೇಳ್ತಾ ಹೋಗ್ತೇನೆ. ಟೈರಿಗೆ ರೇಟ್ ಹೆಚ್ಚಾದರೆ ನಾವು ಪ್ರತಿಭಟನೆ ಮಾಡ್ತೇವಾ? ಖಂಡಿತ ಪ್ರತಿಭಟನೆ ಮಾಡೋದಿಲ್ಲ. ವಾಹನಕ್ಕೆ ರೇಟ್ ಹೆಚ್ಚಾದರೆ ಪ್ರತಿಭಟನೆ ಮಾಡ್ತೇವೋ? ಇಲ್ಲ. ಅಲ್ಲಿ ದರ ಏರಿದರೂ ನ್ಯಾಚುರಲ್ ರಬ್ಬರ್, ಸ್ವಾಭಾವಿಕ ರಬ್ಬರ್ನ ಬೆಳೆಗಾರರಿಗೆ ಸ್ವಲ್ಪ ದರ ಕೊಟ್ಟರೆ ಒಂದು ಮ್ಯಾನೇಜ್ ಮಾಡಿಕೊಂಡು ಹೋಗಲಿಕ್ಕೆ ಸಾಧ್ಯ. ಇನ್ನು ಮುಖ್ಯವಾದ್ದು ಉತ್ಪಾದನಾ ವೆಚ್ಚದ ಹೆಚ್ಚಳ. ಉತ್ಪಾದನಾ ವೆಚ್ಚ ಎಷ್ಟುಂಟು ಅಂತ ಒಂದು ಅಧ್ಯಯನ ಮಾಡಿದಾಗ ನಾನು ಕಂಡುಕೊಂಡದ್ದು 1 ಕಿಲೋ ರಬ್ಬರ್ನ ಉತ್ಪಾದನೆಗೆ 258 ರೂಪಾಯಿ 55 ಪೈಸೆ ಬೀಳ್ತದೆ. ಕೆಲವು ಕಡೆ ಹೆಚ್ಚಿರಲೂಬಹುದು. ಇಲ್ಲಿ ಕಾರ್ಮಿಕರ ವೆಚ್ಚವೇ ಅತ್ಯಧಿಕ ಇರುವಂಥದ್ದು. 258 ರೂಪಾಯಿ 55 ಪೈಸೆ ಅಂದರೆ 190 ರೂಪಾಯಿ ಮಾರುಕಟ್ಟೆಯಲ್ಲಿ ಧಾರಣೆ ಇದೆ ಅಂದರೆ 68 ರೂಪಾಯಿ 55 ಪೈಸೆ ನಷ್ಟದಲ್ಲಿ ಇದ್ದಾರೆ ರೈತರು. 1 ಕಿಲೋ ಉತ್ಪಾದನೆ ಮಾಡಬೇಕಿದ್ರೆ 68 ರೂಪಾಯಿ ನಷ್ಟದಲ್ಲಿದ್ದಾರೆ. ಆದ್ದರಿಂದ ಈ ಉತ್ಪಾದನಾ ವೆಚ್ಚ ವರ್ಷದಿಂದ ವರ್ಷಕ್ಕೆ ಹೆಚ್ಚಾಗ್ತಾ ಹೋಗಿ ಟ್ಯಾಪಿಂಗ್ ಕಡಿಮೆ ಆಗ್ತದೆ. ರಬ್ಬರ್ ಮರ ಕಡಿಯುವ ಪ್ರಮಾಣ ಹೆಚ್ಚಾಗ್ತಾ ಹೋಗ್ತದೆ. ಈ ನಿಟ್ಟಿನಲ್ಲಿ ಇದು ಒಂದು ಸಮಸ್ಯೆ. ಇನ್ನು ಎಲ್ಲ ಬೆಳೆಗಳಿಗೆ ವಿಮೆ ಅಂತ ಇದೆ, ಆದರೆ ರಬ್ಬರಿಗೆ ಯಾವುದೇ ವಿಮೆ ಇಲ್ಲ. ಹವಾಮಾನ ಆಧಾರಿತ ವಿಮೆ ಆದರೂ ಇದ್ದರೆ ಭವಿಷ್ಯದಲ್ಲಿ ರಬ್ಬರ್ ಬೆಳೆಗಾರರು ರಬ್ಬರ್ ಕೃಷಿಯನ್ನು ಮುಂದುವರಿಸ್ಬೋದು. ಇನ್ನು ತಳಹದಿ ಬೆಲೆ ಅಂತ, ಫ್ಲೋರ್ ಪ್ರೈಸ್ ಅಂತ. ಈಗ ಉದಾಹರಣೆಗೆ ಅಡಿಕೆಯ ಆಮದಿನ ಮೇಲೆ 1 ಕಿಲೋಕ್ಕೆ 351 ರೂಪಾಯಿ ಅಂತ ಇದೆ. ಆದರೆ ರಬ್ಬರಿಗೆ ಯಾವುದೇ ತಳಹದಿ ಬೆಲೆ ಇಲ್ಲ. ಒಬ್ಬ ರಬ್ಬರ್ ಬೆಳೆಗಾರ 25% ಲಾಭವನ್ನು ಗಳಿಸಿಕೊಳ್ಳುವ ಅರ್ಹತೆಯನ್ನು ಹೊಂದಿದ್ದಾರೆ. ಇದು ನೆಬಾರ್ಡ್ ಹೇಳೋದು, ನಾನು ಹೇಳೋದಲ್ಲ. ಆ 25% ಲಾಭವನ್ನು ಗಣನೆಗೆ ತಗೊಂಡ್ರೆ ಈ 258 ರೂಪಾಯಿ 55 ಪೈಸೆ ಪ್ಲಸ್ ಲಾಭ ಹಿಡ್ಕೊಂಡ್ರೆ ರೂಪಾಯಿ 323 1 ಕಿಲೋಗೆ ಆಗ್ತದೆ. ಕನಿಷ್ಠ 320 ರೂಪಾಯಿ ಆದರೂ ಫ್ಲೋರ್ ಪ್ರೈಸ್ ಆಮದಿನ ಮೇಲಿನ ಇದು ಹಿಡ್ಕೊಂಡ್ರೆ ಇಲ್ಲಿ ಸಮಸ್ಯೆ ಬಗೆಹರಿಬಹುದು. ಇನ್ನು ಬೆಳೆಗಾರರ ರಕ್ಷಣೆಗೆ ಆಪತ್ಕಾಲೀನ ನಿಧಿ ಇಲ್ಲ. ಇಲ್ಲಿ ಈ ದರ ಏರುಪೇರಾದಾಗ ಆತನ ರಕ್ಷಣೆಗಾಗಿ ಒಂದು ನಿಧಿ ಬೇಕು. ಆ ನಿಧಿಯಿಂದ ರೈತರಿಗೆ ಪರಿಹಾರವನ್ನು ಕೊಡ್ಬೋದು. ಈ ನಿಧಿ ಇಲ್ಲದೆ ಇರೋದು ಸಮಸ್ಯೆ. ಇನ್ನು ಇದಕ್ಕೆ ಪರಿಹಾರಗಳೇನು ಅಂತ ಹಾಗಾದರೆ ಇಷ್ಟೆಲ್ಲ ಸಮಸ್ಯೆಗಳುಂಟು.
ಪರಿಹಾರ ಯಾವ ರೀತಿಯಲ್ಲಿ ಇದೆ ಅಂತ. ಮೊದಲನೇದಾಗಿ ನಮ್ಮ ಎಮ್ ಎಲ್ ಸಿ ಅವರ ಹತ್ರ ಇನ್ನು ಅವರಿಗೆ ನೇರವಾಗಿ ಇದು ಹೇಳುವಂಥದ್ದು, ತಪ್ಪು ತಿಳ್ಕೊಳ್ಬೇಡಿ. ಮೊದಲನೇದಾಗಿ ರಬ್ಬರನ್ನು ಒಂದು ಕೃಷಿ ಅಂತ ಪರಿಗಣಿಸಿ ಇದನ್ನು ತೋಟಗಾರಿಕಾ ಇಲಾಖೆಯ ಸುಪರ್ದಿಗೆ ತರಬೇಕು. ಕೃಷಿ ಅಂತ ಪರಿಗಣಿಸಲಿಕ್ಕೆ ನಾವು ಎಷ್ಟೋ ಜನರಲ್ಲಿ ಹೇಳಿದಾಗ ಅದಕ್ಕೆ ಪ್ರೂಫ್ ಏನು ಅಂತ ಕೇಳ್ತಾರೆ. ಮೊದಲನೇದಾಗಿ ಕೇರಳದ ಹೈಕೋರ್ಟ್ ಒಂದು ವ್ಯಾಜ್ಯಕ್ಕೆ ಸಂಬಂಧಪಟ್ಟ ಹಾಗೆ 2002ನೇ ಇಸವಿಯಲ್ಲೇ ಹೇಳಿತ್ತು ರಬ್ಬರು ಒಂದು ಕೃಷಿ ಅಂತ. ಅದು ಸರ್ಕಾರಕ್ಕೂ ಡೈರೆಕ್ಷನ್ ಕೊಟ್ಟಿತ್ತು, ಅಲ್ಲಿ ಒಂದು ಪ್ರೂಫ್ ಇದೆ. ಎರಡನೇದಾಗಿ ರಬ್ಬರ್ನ ವಿಚಾರಗಳ ಬಗ್ಗೆ ಅಧ್ಯಯನ ಮಾಡಲಿಕ್ಕೆ ರಬ್ಬರ್ ಟಾಸ್ಕ್ ಫೋರ್ಸ್ ಅಂತ ಬಂತು. ಆ ಟಾಸ್ಕ್ ಫೋರ್ಸ್ ಕೂಡ ರಬ್ಬರು ಒಂದು ಕೃಷಿ ಅಂತ ಪರಿಗಣಿಸಬಹುದು ಅಂತ ಹೇಳುವಂಥ ಉತ್ತರ ಪಾರ್ಲಿಮೆಂಟಲ್ಲಿ ಬಂದಿದೆ. ಮೂರನೇದಾಗಿ 2019 ರಬ್ಬರ್ ನೀತಿಯಲ್ಲಿ ಸಣ್ಣ ಬೆಳೆಗಾರರನ್ನು ರಕ್ಷಿಸಬೇಕು ಮತ್ತು ಇಲ್ಲಿ ರಬ್ಬರ್ನ ಉತ್ಪಾದನೆಯನ್ನು ಹೆಚ್ಚು ಮಾಡಬೇಕು. WTO ಒಪ್ಪಂದದ ಪ್ರಕಾರ ರಬ್ಬರನ್ನು ಕೃಷಿ ಅಂತ ಪರಿಗಣಿಸಬಾರದು ಅಂತ ಹೇಳೋದು ಎಲ್ಲಿಯೂ ಇಲ್ಲ. ಆದ್ದರಿಂದ ಅದನ್ನು ಕೃಷಿ ಅಂತ ಪರಿಗಣಿಸಬೇಕು. ಇದಕ್ಕೆ ಬೇಕಾದ ಡಾಕ್ಯುಮೆಂಟ್ ಮತ್ತೆ ಕೊಡ್ತಾರೆ ಆ ವರದಿ ಬಿಡುಗಡೆ ಆಗುವಾಗ. ಅದು ಒಂದು ಸಪೋರ್ಟಿವ್ ಆರ್ಗ್ಯುಮೆಂಟ್. ಇನ್ನು ಅಂತಾರಾಷ್ಟ್ರೀಯ ಒಪ್ಪಂದಗಳು, ಪ್ರಾದೇಶಿಕ ಒಪ್ಪಂದಗಳು, ಮುಕ್ತ ವ್ಯಾಪಾರ ಒಪ್ಪಂದಗಳು, ಇಲ್ಲೆಲ್ಲ ರಬ್ಬರನ್ನು ಒಂದು ಸೆನ್ಸಿಟಿವ್ ಐಟಮ್ ಅಂತ ಹೇಳಿದೆ, ಅತಿ ಸೂಕ್ಷ್ಮ ಉತ್ಪನ್ನ ಅಂತ. ಈ ಸೂಕ್ಷ್ಮ ಉತ್ಪನ್ನ ಅಂದರೆ ಇದರ ಉತ್ಪಾದಕರಿಗೆ ಸಮಸ್ಯೆ ಬಂದಾಗ ಸರ್ಕಾರ ಮಧ್ಯಪ್ರವೇಶ ಮಾಡಿ ಆಮದಿನ ಮೇಲೆ ಹತೋಟಿಯನ್ನು ಸಾಧಿಸಿಕೊಳ್ಳಬೇಕು ಅಥವಾ ಸುಂಕವನ್ನು ಹೆಚ್ಚಿಸಿಕೊಳ್ಬೇಕು. ಹೆಚ್ಚಿಸಲಿಕ್ಕೆ ಅವಕಾಶ ಇದೆ ಅಂತ ಅರ್ಥ. WTO ಮತ್ತು ಇತರ ಪ್ರಾದೇಶಿಕ ಒಪ್ಪಂದಗಳನ್ನು ಅಧ್ಯಯನ ಮಾಡಿದ ಆಧಾರದಲ್ಲಿ ಹೇಳೋದು ಸೆನ್ಸಿಟಿವ್ ಐಟಮ್, ಅದನ್ನು ಯಾವತ್ತೂ ರಕ್ಷಣೆ ಮಾಡಬೇಕು ಅಂತ ಇದೆ. ಆದ್ದರಿಂದ ಅದು ಒಂದು ಕೃಷಿ ಉತ್ಪನ್ನ. ಇನ್ನು ಕೇರಳ ಸರ್ಕಾರ ಮಾರುಕಟ್ಟೆ ಮಧ್ಯಪ್ರವೇಶ ಮಾಡ್ತದೆ, ಯಾಕೆಂದರೆ ರಬ್ಬರ್ ಒಂದು ಕೃಷಿ ಅಂತ. ಇಲ್ಲದೇ ಇದ್ದರೆ ಮಧ್ಯಪ್ರವೇಶ ಮಾಡಲಿಕ್ಕೆ ಅಲ್ಲಿ ಅವಕಾಶ ಇಲ್ಲ. ಇದೊಂದು ಕೃಷಿ ಉತ್ಪನ್ನ ಅಂತ ಪರಿಗಣಿಸಲಿಕ್ಕೆ ಅವಕಾಶವನ್ನು ಕಲ್ಪಿಸಿಕೊಡುವಂಥ ಅಂಶಗಳು. ಎರಡನೇದು ಆಮದಿನ ಮೇಲೆ ಹತೋಟಿ. ಮಾನ್ಯ ಸಂಸದರಿಗೆ ನಿಮ್ಮ ಮೂಲಕ ತಲುಪಿಸುವಂಥದ್ದು. ಮೊದಲನೇದು, ಸುಂಕರಹಿತವಾಗಿ ಆಮದಾಗುವಂಥ ಕಾಂಪೌಂಡೆಡ್ ಅಥವಾ ಸಂಯುಕ್ತ ರಬ್ಬರನ್ನು ಪ್ರಮಾಣದ ಮೇಲೆ ಕಡಿವಾಣ ಹಾಕಲೇಬೇಕು. ಈ ಕಡಿವಾಣ ಹೇಗೆ ಹಾಕೋದು ಅಂದರೆ ವಿಧಿಸುವ ಸುಂಕವನ್ನು ಹೆಚ್ಚಿಸಬೇಕು. ಇದು ಹೆಚ್ಚಿಸಲಿಕ್ಕೆ ಅವಕಾಶ ಇದೆ. ನಾವು ಹೇಳೋದು ಅವಕಾಶ ಇದೆ ಅಂತ. ಆದರೆ ಪಾಲಿಸಿ ಮೇಕರ್ಸಿಗೆ ಇದೊಂದು ದೊಡ್ಡ ಸಂಗತಿ ಆಗೋದಿಲ್ಲ. ಯಾಕಾಗೋದಿಲ್ಲ ಅಂದರೆ ರಬ್ಬರು ಅವರಿಗೆ ದೊಡ್ಡ ಉತ್ಪನ್ನ ಅಂತ ಕಂಡುಬರುವುದಿಲ್ಲ. ಆದರೆ ನಮ್ಮ ಒತ್ತಡ ಇದ್ದರೆ ಖಂಡಿತವಾಗಿಯೂ ಇದಕ್ಕೆ ಸುಂಕ ಹಾಕಲಿಕ್ಕೆ ಸಾಧ್ಯ ಇದೆ. WTOದಲ್ಲಿ ಆ ಪ್ರೊವಿಷನ್ ಇದೆ. ಆ ಪ್ರೊವಿಷನನ್ನು ಅಧ್ಯಯನ ಮಾಡೋರಿಲ್ಲ ಅಂತ, ಅದರಲ್ಲಿರುವ ಪ್ರೊವಿಷನ್ ಪ್ರಕಾರ ಸುಂಕ ಹಾಕ್ಬೋದು. ಇನ್ನು 5% ಸುಂಕದಲ್ಲಿ ಆಮದಾಗುವಂಥ ರಬ್ಬರ್ನ ಉತ್ಪನ್ನಗಳ ಸುಂಕವನ್ನು ಹೆಚ್ಚಿಸಬೇಕು. ಇಲ್ಲಿ ಗರಿಷ್ಠ 25% ಸುಂಕ ಹಾಕಲಿಕ್ಕೆ ಅವಕಾಶ ಇದೆ. ಇದನ್ನು ಇಲ್ಲಿ ಬಳಸಿಕೊಂಡಾಗ ಆಮದಾಗುವಂಥ ಪ್ರಮಾಣ, ಕಡಿಮೆ ಬೆಲೆಗೆ ಆಮದಾಗುವಂಥ ಪ್ರಮಾಣ ಕೆಳಕ್ಕಿಳೀತದೆ. ಇನ್ನು ಆಮದಾಗುವಂಥ ರಬ್ಬರ್ನ ಬೆಲೆಯನ್ನು ನಿಗದಿಪಡಿಸಬೇಕು.
ಈ ಬೆಲೆ ಯಾವ ರೀತಿ ಇರಬೇಕು ಅಂದರೆ ಆಂತರಿಕವಾಗಿ ಆಗುವಂಥ ಉತ್ಪಾದನಾ ವೆಚ್ಚಕ್ಕೆ ಅನುಗುಣವಾಗಿ ಬೆಲೆ ನಿರ್ಧಾರ ಆಗಬೇಕು. ಈಗ ಬೇರೆ ಉತ್ಪನ್ನಗಳಿಗೆ ಒಂದು 3 ವರ್ಷಕ್ಕೊಮ್ಮೆಯೋ 5 ವರ್ಷಕ್ಕೊಮ್ಮೆಯೋ ಈ ಫ್ಲೋರ್ ಪ್ರೈಸ್ ನಿರ್ಧಾರ ಆಗ್ತದೆ. ಅಡಿಕೆಗೆ 251 ಇದ್ದದ್ದು 351ಕ್ಕೆ ಬಂದಿದೆ. ಈಗ 425 ಮಾಡಬೇಕು ಅಂತ ನಿಮ್ಮ ಹತ್ರ ಮುಂದೆ ಬೇಡಿಕೆ ಇಡಲಿಕ್ಕೆ ಇದ್ದೇವೆ. ಯಾಕಂದರೆ ಉತ್ಪಾದನಾ ವೆಚ್ಚ ಹೆಚ್ಚಾಗ್ತಾ ಇದೆ. ಈಗ ಅಡಿಕೆಗೆ ದರ ಏರ್ತಾ ಇದೆ ಅಂತೆಲ್ಲ ಹೆಮ್ಮೆ ಪಡೋದಲ್ಲ, ಕಾರ್ಮಿಕರ ಬೆಲೆಯೂ ಹೆಚ್ಚಾಗ್ತಾ ಇದೆ, ಅವರಿಗೆ ಕೊಡುವಂಥ ಕುಗುಲಿಯೂ ಹೆಚ್ಚಾಗ್ತಾ ಇದೆ. ಅದೇ ರೀತಿ ಇಲ್ಲಿ ರಬ್ಬರಿಗೆ ಒಂದು ತಳಹದಿ ಬೆಲೆಯನ್ನು ಆಂತರಿಕ ಉತ್ಪಾದನಾ ವೆಚ್ಚಕ್ಕೆ ಅನುಗುಣವಾಗಿ, ಈಗ 258 ರೂಪಾಯಿ ಉತ್ಪಾದನಾ ವೆಚ್ಚ ಇದೆ, ಅದಕ್ಕೆ ಅನುಗುಣವಾಗಿ ಆಮದಾಗುವ ಉತ್ಪನ್ನದ ಬೆಲೆ ನಿರ್ಧಾರ ಆಗಬೇಕು. ಇನ್ನು ಆಮದಾಗುವಾಗ ಅಲ್ಲಿ ಒಂದು ಅವಧಿ ಅಂತ ಇರ್ತದೆ. 6 ತಿಂಗಳ ಅವಧಿಗೆ ಇಂತಿಷ್ಟು ಪ್ರಮಾಣದಲ್ಲಿ ಆಮದು ಮಾಡಿಕೊಳ್ಬಹುದು ಅಂತ. ಈ ಅವಧಿಯನ್ನು ಬದಲಾವಣೆ ಮಾಡಬೇಕು, ಅದಕ್ಕೂ ಕೂಡ ಪ್ರೊವಿಷನ್ ಇದೆ. ಆಂತರಿಕವಾಗಿ ಸಮಸ್ಯೆಯನ್ನು ತಂದೊಡ್ಡುವುದಿದ್ದರೆ ಈ ಅವಧಿಯನ್ನು ಕಡಿಮೆ ಮಾಡಬಹುದು. 2 ಪೋರ್ಟ್ ಅಥವಾ ಬಂದರ್ಗಳ ಮೂಲಕ ಆಮದು ಮಾಡಲಿಕ್ಕೆ ಅವಕಾಶ ಇರೋದು. ಈ ಅವಧಿ 6 ತಿಂಗಳಿದ್ದದ್ದನ್ನು 3 ತಿಂಗಳಿಗೊಮ್ಮೆ ಲೈಸೆನ್ಸ್ ನವೀಕರಣ ಮಾಡಬೇಕು. ಅವರಿಗೆ ಲೈಸೆನ್ಸ್ 6 ತಿಂಗಳಿಗೊಮ್ಮೆ ಆಗಬೇಕು. ಇನ್ನು ವಿಶೇಷ ಆರ್ಥಿಕ ವಲಯಕ್ಕೆ ರಬ್ಬರ್ ಆಮದಾಗೋದಿದ್ದರೆ ಅಲ್ಲಿ 0% ಅವರು ರಫ್ತು ಮಾಡಬೇಕು ಅಂತ ಇದೆ. ಈ ಕ್ಲಾಸ್ಗಳನ್ನೆಲ್ಲ ಒಮ್ಮೆ ಅಧ್ಯಯನ ಮಾಡಿಕೊಂಡ್ರೆ ಇಲ್ಲಿ ಪರಿಹಾರ ಸುಲಭದಲ್ಲಿ ಸಿಗ್ತದೆ, ಆಮದಿನ ಮೇಲೆ ಹತೋಟಿ ಸಾಧಿಸ್ಬೋದು. ಇನ್ನು ರಾಶಿ ಹಾಕುವುದು ಅಂತ ಇದೆ, ಡಂಪಿಂಗ್. ವಿದೇಶದಿಂದ ನಮಗೆ ಗೊತ್ತಾಗದೆ ರಬ್ಬರ್ ಬಂದು ರಾಶಿ ಹಾಕ್ತಾರೆ. ಡಂಪಿಂಗ್ ಅಂದರೆ ಅಲ್ಲಿ ನಮ್ಮಲ್ಲಿರುವ ದರಕ್ಕಿಂತ ಕಡಿಮೆ ದರಕ್ಕೆ ಅಲ್ಲಿಂದ ತಂದು ಇಲ್ಲಿ ರಾಶಿ ಹಾಕೋದು. ಅದರ ಮೇಲೆ ಕಣ್ಗಾವಲಿಡಬೇಕು, ಅದರ ಮೇಲೆ ಹತೋಟಿಯನ್ನು ಸಾಧಿಸಬೇಕು. ಇನ್ನು ರಬ್ಬರ್ ಬೆಳೆಗಾರರ ರಕ್ಷಣೆಗಾಗಿ ಸಂವಿಧಾನ ಹೇಳ್ತದೆ ರಕ್ಷಣಾತ್ಮಕ ಕ್ರಮಗಳನ್ನು ಅಳವಡಿಸಿಕೊಳ್ಳಬೇಕು ಅಂತ. ಯಾವುದೇ ಒಬ್ಬ ಕೃಷಿಕ, ಸಣ್ಣ ಕೃಷಿಕ ಸಮಸ್ಯೆಯನ್ನು ಎದುರಿಸುವುದಿದ್ದರೆ ಅಲ್ಲಿಗೆ ಬೇಕಾದ ರಕ್ಷಣಾತ್ಮಕ ಕ್ರಮಗಳನ್ನು ಅಳವಡಿಸಿಕೊಳ್ಬೇಕು. ಇದು ಕೂಡ ಇಲ್ಲಿ ಸಾಧ್ಯತೆ ಇದೆ. ಇನ್ನು ರಬ್ಬರಿಗೆ ಸಂಬಂಧಪಟ್ಟಂಥ ಮುಕ್ತ ವ್ಯಾಪಾರ ಒಪ್ಪಂದವನ್ನು ಪುನರ್ ಪರಿಶೀಲಿಸಲಿಕ್ಕೆ ಅವಕಾಶ ಇದೆ. ಈಗ ತುಂಬ ಸಮಸ್ಯೆ ಇಲ್ಲಿ ಆಗ್ತಾ ಇದೆ. ಆದ್ದರಿಂದ ಈ ಸಮ್ಮೇಳನ ಮೂಲಕ ನಮ್ಮ ರೆಪ್ರೆಸೆಂಟೇಷನ್ ಹೋದಾಗ ಇದು ಸಮಸ್ಯೆ ಹೌದು ಅಂತ ಗೊತ್ತಾದರೆ ಈ ಒಪ್ಪಂದವನ್ನು ಪುನರ್ ಪರಿಶೀಲಿಸಲಿಕ್ಕೆ ಅವಕಾಶ ಇದೆ. ನಾವು ಎಷ್ಟು ಉಪಯೋಗ ಮಾಡಿಕೊಳ್ತೇವೆ ಅಂತ ಹೇಳೋದು ನಮಗೆ ಬಿಟ್ಟದ್ದು, ಅವಕಾಶ ಇದೆ. ಇನ್ನು ಆಂತರಿಕವಾಗಿ ಅಳವಡಿಸಿಕೊಳ್ಬೇಕಾದಂಥ ಕ್ರಮಗಳು, ಒಂದು, ಕರ್ನಾಟಕ ಸರ್ಕಾರ ಕನಿಷ್ಠ ಬೆಂಬಲ ಬೆಲೆಯನ್ನು ನಿಗದಿ ಮಾಡಬೇಕು. ಇದು ತಕ್ಷಣ ಆಗದೇ ಇದ್ದರೆ ರಬ್ಬರ್ ಕಡಿಯುವ ಪ್ರಮಾಣ ಹೆಚ್ಚಾಗ್ತಾ ಹೋಗ್ತದೆ, ರಬ್ಬರ್ನ ಉತ್ಪಾದನೆ ಕುಸಿತಾ ಹೋಗ್ತದೆ. ಬೆಳೆ ವಿಮೆಯನ್ನು ಈ ಬೆಳೆಗೆ ತರುವಂಥ ಪ್ರಯತ್ನ ಆಗಬೇಕು. ಕೇಂದ್ರ ಸರ್ಕಾರ ಹೇಳ್ತದೆ 25 ಉತ್ಪನ್ನಗಳಿಗೆ ಮಾತ್ರ ಬೆಳೆ ವಿಮೆ ಅಂತ. ಆದರೆ ರಬ್ಬರ್ ಒಂದು ಕೃಷಿ, ಆದ್ದರಿಂದ ಇದಕ್ಕೆ ಕನಿಷ್ಠ ಹವಾಮಾನ ಆಧಾರಿತ ವಿಮೆಯನ್ನಾದರೂ ತರುವಂಥ ಪ್ರಯತ್ನ ಆಗಬೇಕು. ಇನ್ನು ಮೂರನೇದು ಅತಿ ಮುಖ್ಯವಾದ್ದು, ಬೆಲೆ ಸ್ಥಿರೀಕರಣ ನಿಧಿಯನ್ನು ಸ್ಥಾಪಿಸಬೇಕು, ಆಗಿಂದಾಗೆ ಫ್ಲಕ್ಚುಯೇಷನ್ ಆಗೋದನ್ನು ತಡೀಲಿಕ್ಕೆ. ನಾಲ್ಕನೇದಾಗಿ ಸಬ್ಸಿಡಿಯ ಪ್ರಮಾಣವನ್ನು ಹೆಚ್ಚು ಮಾಡಬೇಕು. ರಬ್ಬರ್ನ ಬೆಳೆಯ ವಿಸ್ತೀರ್ಣ ಆಗಬೇಕು ಅಂತ ಇದ್ದರೆ ಸಬ್ಸಿಡಿಯ ಪ್ರಮಾಣ ಹೆಚ್ಚಾಗಲೇಬೇಕು. ಇಲ್ಲದೇ ಇದ್ದರೆ ಯಾರೂ ರಬ್ಬರ್ ಕೃಷಿ ಮಾಡಲಿಕ್ಕೆ ಮುಂದಾಗೋದಿಲ್ಲ. ನಾನಿಲ್ಲಿ ತಿಳಿದಾಗೆ ಅಥವಾ ನೋಡಿದಾಗೆ ಯಾರು ಹೊಸತಾಗಿ ರಬ್ಬರನ್ನು ನಡ್ತಾ ಇಲ್ಲ, ಬದಲಾಗಿ ಕಡಿತಾ ಇದ್ದಾರೆ. ಸಬ್ಸಿಡಿ ಸ್ವಲ್ಪ ಅಟ್ರ್ಯಾಕ್ಟಿವ್ ಆಗಿದ್ದರೆ
ಇದರ ವಿಸ್ತರಣೆ ಸಾಧ್ಯ ಇದೆ. ಇನ್ನು ಕ್ಷೇತ್ರದ ಅಧ್ಯಯನ ಬಗ್ಗೆ ಒಂದು ಉನ್ನತ ಮಟ್ಟದ ಸಮಿತಿಯನ್ನು ಸ್ಥಾಪಿಸಬೇಕು. ಇದು ಯಾಕೆ ಸೇರಿಸಿದ್ದೇನೆ ಅಂದರೆ, ಸರ್ಕಾರಕ್ಕೆ ಸುಲಭದಲ್ಲಿ ಆಗುವಂಥ ಒಂದು ಕೆಲಸ ಇದು, ಉನ್ನತ ಮಟ್ಟದ ಸಮಿತಿ ಅಂತ. ಅದರ ಮೂಲಕ ಅಧ್ಯಯನ ಮಾಡೋದು, ಅಧ್ಯಯನ ಮಾಡಿ, ಯಾಕಂದರೆ ನಮ್ಮಂಥವ್ರು ಹೇಳಿದರೆ ತಕ್ಷಣಕ್ಕೆ ಒಪ್ಪೋದಿಲ್ಲ, ಆದರೆ ಅಧಿಕಾರಿಗಳು ಒಪ್ತಾರೆ ಕ್ವಾಲಿಫಿಕೇಷನ್ ಬೇಸಿಸಲ್ಲಿ, ಆದರೆ ಎಲ್ಲರೂ ಒಪ್ಪೋದಿಲ್ಲ. ಅದಕ್ಕೆ ಒಂದು ಉನ್ನತ ಮಟ್ಟದ ಸಮಿತಿ ಆದರೆ ಒಳ್ಳೆಯದು. ಇನ್ನು ಪೂರಕ ನೀತಿಗಳನ್ನು ಜಾರಿಗೆ ತರಬೇಕು. ಏನೇನು ಇಲ್ಲಿಗೆ ಬೇಕು ಅದ ಉನ್ನತ ಮಟ್ಟದ ಸಮಿತಿ ಅಧ್ಯಯನ ಮಾಡಿದರೆ ಗೊತ್ತಾಗ್ತದೆ. ಇತರ ಅಗತ್ಯ ಕ್ರಮಗಳು ಯಾವುದು ಅಂತ ಹೇಳಿದರೆ, ರಬ್ಬರ್ ಟ್ಯಾಪಿಂಗ್ ಮಾಡೋರಿಲ್ಲ, ರಬ್ಬರ್ ಶೀಟು ಬರ್ತಾ ಇಲ್ಲ. ಸರ್ಕಾರಗಳಿಗೆ ಮುಂದೆ ಬರುವಂಥ ದೊಡ್ಡ ಸವಾಲು ಅಂದರೆ ಸಹಕಾರಿ ಸಂಸ್ಥೆಗಳನ್ನು ಉಳಿಸಿ ಬೆಳೆಸೋದು. ಸಹಕಾರಿ ಸಂಸ್ಥೆಗಳು ನಾವು ನೋಡ್ತಾ ಇದ್ದೇವೆ, ನಷ್ಟದಲ್ಲಿದ್ದರೂ ತೋರಿಸಿಕೊಳ್ಳೋದಿಲ್ಲ, ಲಾಭದಲ್ಲಿದ್ದರೂ ಹೇಳಿಕೊಳ್ಳುವಷ್ಟು ಲಾಭ ಇಲ್ಲ. ಮುಂದಿನ ದಿವಸ ರಬ್ಬರು ಆಧಾರಿತ ಸೊಸೈಟಿಗಳಿಗೆ ತುಂಬ ಕಷ್ಟಕಾರಕ ದಿನಗಳಾಗಿ ಬರ್ತವೆ. ಇದೇ ಸ್ಥಿತಿ ಮುಂದುವರೆದರೆ ಆಗ ಇದನ್ನು ಅವಲಂಬಿಸಿ ಸಾವಿರಾರು ಕುಟುಂಬಗಳು ಜೀವನ ಮಾಡ್ತದೆ, ಎಷ್ಟೋ ಜನ ಜೀವನ ನಡೆಸ್ತಾರೆ. ಇವರೆಲ್ಲರ ಪಾಲಿಗೆ ಇದು ದೊಡ್ಡ ಶಾಪಾದೀತು. ಆದ್ದರಿಂದ ಸರ್ಕಾರ ಈ ಸೊಸೈಟಿಗಳನ್ನು ಉಳಿಸ್ಕೊಳ್ಬೇಕಿದ್ರೆ ರಬ್ಬರು ಬೆಳೆಯನ್ನು ಉಳಿಸಿ ಬೆಳೆಸಬೇಕು, ರಕ್ಷಿಸ್ಕೊಳ್ಬೇಕು. ಈ ನಿಟ್ಟಿನಲ್ಲಿ ಪ್ರಯತ್ನಗಳು ಆಗಬೇಕು. ಇನ್ನು GST ಇಳಿಕೆ ಆಗಿದೆ. ವಾಹನಗಳಿಗೆ ಬೇಡಿಕೆ ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾ ಇದೆ. ನಾವು ನೋಡ್ತಾ ಇದ್ದೇವೆ, ಪತ್ರಿಕೆಗಳಲ್ಲಿ ಬರ್ತದೆ, ಕರ್ನಾಟಕದಲ್ಲಿ ಇಷ್ಟು ಸಾವಿರ ವಾಹನಗಳ ಮಾರಾಟ ಆಗಿದೆ, ಇಷ್ಟಿಷ್ಟು ಆಗಿದೆ ಅಂತ. ಇದು ಕಳೆದ 6 ತಿಂಗಳಲ್ಲಿ ಮಂಗಳೂರಿನ RTO ಕಚೇರಿಯಲ್ಲಿ ರಿಜಿಸ್ಟ್ರೇಷನ್ ಆದ ದ್ವಿಚಕ್ರ ಮತ್ತು ಕಾರುಗಳ ಸಂಖ್ಯೆಯನ್ನು ನೋಡಿದರೆ ಗೊತ್ತಾಗ್ತದೆ, ಇದು ನಮ್ಮ ಜೀವನ ಮಟ್ಟ ಹೆಚ್ಚಾಗ್ತಾ ಇದೆ. ನಿನ್ನೆ ತಾನೇ ಹೇಳಿದರು, ಆರ್ಥಿಕ ಬೆಳವಣಿಗೆ 8.2% ಅಂತ. ಇದೆಲ್ಲ ನಮ್ಮ ಜೀವನ ಮಟ್ಟ ಸುಧಾರಿಸ್ತಾ ಇದೆ ಅಂತ ಹೇಳುವುದರ ಲಕ್ಷಣ. ಆದ್ದರಿಂದ ರಬ್ಬರಿಗೆ ಬೇಡಿಕೆ ಇನ್ನೂ ಬರಲಿಕ್ಕಿದೆ. ಈ ಬೇಡಿಕೆಗೆ ಸರಿಯಾಗಿ ಉತ್ಪಾದನೆ ಆಂತರಿಕವಾಗಿ ಆಗಿ ಸ್ವಾವಲಂಬನೆಯನ್ನು ಸಾಧಿಸಬೇಕು ಅಂತಿದ್ದರೆ ಮೋದಿಯವರ ಕನಸು ಸ್ವಾವಲಂಬನೆ ಹೊಂದಿಕೊಳ್ಬೇಕು ಅಂತ. ಇದಕ್ಕೆ ಆಗಬೇಕಿದ್ರೆ ನಮ್ಮ ರಬ್ಬರು ಬೆಳೆಗಾರರಿಗೆ ಅವರ ಸಮಸ್ಯೆಗಳಿಗೆ ಸ್ಪಂದನೆಗಳು ತಕ್ಷಣಕ್ಕೆ ಬೇಕು. ಹೀಗಾದರೆ ಮಾತ್ರ ಇಲ್ಲಿ ಬೆಳವಣಿಗೆ ಆದೀತು. ವಿದೇಶಿ ವಿನಿಮಯದ ಹೊರಹರಿವನ್ನು ತಡೆಗಟ್ಟಲಿಕ್ಕೆ ಸಾಧ್ಯ ಇದೆ. ಇದು ಅತಿ ಅಗತ್ಯವಾದ್ದು, ವಿದೇಶಿ ವಿನಿಮಯದ ಹೊರಹರಿವನ್ನು ತಡೆಗಟ್ಟೋದು. ಈ ಎಲ್ಲ ದೃಷ್ಟಿಯಿಂದ ರಬ್ಬರು ಬೆಳೆಗಾರರ ಈ ಸಮಸ್ಯೆಗಳಿಗೆ ಸೂಕ್ತ ಪರಿಹಾರವನ್ನು ತಕ್ಷಣಕ್ಕೆ ಕಂಡುಕೊಳ್ಳುವಂಥ ಪ್ರಯತ್ನಗಳು ಸರ್ಕಾರದಿಂದ ಆಗಬೇಕು ಅಂತ. ಇದರೊಂದಿಗೆ ಒಂದು ಸಮಸ್ಯೆ ಬಗ್ಗೆ ಹೆಸರಿಸಬೇಕು. ಎಲ್ಲ RPSಗಳಿಗೂ ವಾರ್ಷಿಕ ಒಂದು ಶುಲ್ಕ ಅಂತ ಕಟ್ಟಬೇಕು ಅಂತ ಇರಬೇಕು. ಅದು ರಿನ್ಯೂವಲ್ ಆಗ್ತಾ ಇರಬೇಕು. ರಿನ್ಯೂವಲ್ ಮಾಡುವ ಸಾಮರ್ಥ್ಯವೇ ಇಲ್ಲ ಅವರಿಗೀಗ. ಅದಕ್ಕೆ ದೊಡ್ಡ ಮೊತ್ತದ ಇದು ರಿನ್ಯೂವಲ್ ಫೀಸ್ ಕಟ್ಟಬೇಕು. ಅದನ್ನೊಂದು ಕನಿಷ್ಠ ಮೊತ್ತಕ್ಕೆ ಇಳಿಸುವಂಥ ಪ್ರಯತ್ನ ಆದರೆ ಈ RPSಗಳು ಜೀವಂತ ಉಳಿಬೋದು, ಬದುಕ್ಬೋದು, ಬೆಳೀಬೋದು. ಈ ನಿಟ್ಟಿನಲ್ಲಿ ಪ್ರಯತ್ನ ಸರ್ಕಾರದ ವತಿಯಿಂದ ಆದರೆ ರಬ್ಬರ್ ಕ್ಷೇತ್ರ ಉಳೀತದೆ, ಬೆಳೀತದೆ ಅಂತ ಹೇಳ್ತಾ ಸ್ವಲ್ಪ ದೀರ್ಘ ಆಯಿತು. ನನಗೆ ಮೊದಲು ಹೇಳಿದ್ದಾರೆ, ಎಷ್ಟು ಬೇಕಿದ್ರೂ ಮಾತಾಡಿ, ಎಷ್ಟು ಬೇಕಿದ್ರೂ ಮಾತಾಡೋದು ಅಲ್ಲ. ಆದರೆ ನನ್ನ ವೃತ್ತಿ ಬಿಟ್ಟು ಒಂದು 4-5 ವರ್ಷ ಆಯಿತು. ಕುಮಾರ ಹೆಗ್ಡೆಯವರಿಗೆ ಗೊತ್ತು, ಒಬ್ಬ ಉಪನ್ಯಾಸಕ ಕನಿಷ್ಠ 1 ಗಂಟೆ ಮಾತಾಡಲೇಬೇಕು, ಇಲ್ಲದೇ ಇದ್ದರೆ ಆಗದಾಲ ಗೊತ್ತಿಜ್ಜಿ ಅಂತ ಹೇಳ್ತಾರೆ.
ಇಲ್ಲಿ ನಾನು ಮಾತಾಡಿದ್ದು ಬೋರ್ ಆಗಿರಬಹುದು, ಆದರೆ ನಿಮ್ಮ ಬಗ್ಗೆ ಮಾತಾಡಿದ್ದು ನಾನು, ನನ್ನ ಬಗ್ಗೆ ಮಾತಾಡಲಿಲ್ಲ. ನಿಮಗಾಗಿ ಮಾತಾಡಿದ್ದು. ನಾನು ರೈತರಿಗೆ ಅಂತ ಹೇಳಿದರೆ ಏನು ಬೇಕಿದ್ದರೂ ಮಾಡಲಿಕ್ಕೆ ಸಿದ್ಧ. ಅದಕ್ಕೆ ಸ್ವಲ್ಪ ಹೊಡೆತ ಕೊಟ್ಟವರು ಅನಂತಣ್ಣ, ವಿಜಯಕೃಷ್ಣ ಬಿಡೆಯವರು, ರಾಜಶೆಟ್ಟರು. ನನ್ನ ಜೀವಮಾನದಲ್ಲಿ ಒಂದು ಉತ್ಪನ್ನಕ್ಕೆ ಬೇಕಾಗಿ ಇಷ್ಟು ತಿರುಗಾಟ ಮಾಡಲಿಲ್ಲ. ಸಂಸದರುಗಳನ್ನು ಕಂಡಿದ್ದೇನೆ, ಶಾಸಕರುಗಳನ್ನು ಕಂಡಿದ್ದೇನೆ, ಪತ್ರಿಕಾಗೋಷ್ಠಿಗಳಿಗೆ ಹೋಗಿದ್ದೇನೆ, ಮೀಟಿಂಗ್ಗಳಿಗೆ ಅಟೆಂಡ್ ಆಗಿದ್ದೇನೆ. ನಾನು ಬಂಟ್ವಾಳ ತಾಲೂಕಿನ ಕೊನೆ ಗಡಿ ಪ್ರದೇಶದಲ್ಲಿರೋ ನನ್ನ ತೋಟ ನೆಕ್ಸ್ಟ್ ಕೇರಳ. 2.5 ಗಂಟೆ ಜರ್ನಿ ಇದೆ. ಆದರೂ ಬರ್ತೇನೆ, ಯಾಕಂದರೆ ಕೃಷಿಕರಿಗೆ ಏನಾದರೂ ಉಪಕಾರ ಆಗುವುದಿದ್ದರೆ ಆಗಲಿ ಅಂತ. ಯಾವುದೇ ಲಾಭದ ಉದ್ದೇಶದಿಂದ ಮಾಡುವುದಲ್ಲ. ನಾನು ಇಷ್ಟರವರೆಗೆ ಒಂದು 7-8 ವರದಿ ಮಾಡಿ ಕೊಟ್ಟಿದ್ದೇನೆ. ಎಲ್ಲ ವರದಿಗಳಿಗೂ ಸರ್ಕಾರದಿಂದ ಏನು ಸಪೋರ್ಟ್ ಬಂದಿದೆ. ಇದರಲ್ಲಿ ಸರ್ಕಾರದಿಂದ ಸಪೋರ್ಟ್ ಬಂದು ನನ್ನ ಮರ್ಯಾದೆ ಉಳಿಸಿ ಅಂತ ಪ್ರತಾಪ್ ಸಿಂಹರಲ್ಲಿ ಕೇಳಿಕೊಳ್ಳೋದು. ಯಾಕಂದರೆ ಯಾವುದೇ ಫಲಾಪೇಕ್ಷೆ ಇಲ್ಲದೆ ಮಾಡುವಂಥದ್ದಿದು. ಆ ದೃಷ್ಟಿಯಿಂದ ಎಲ್ರಿಗೂ ಪ್ರಯೋಜನ ಆಗಲಿ. ಅವಕಾಶಕ್ಕಾಗಿ ಎಲ್ರಿಗೂ ಧನ್ಯವಾದಗಳು. ಇನ್ನೊಮ್ಮೆ ಮಚ್ಚಿಮಲೆಯವರನ್ನು ಬೈತಾ, ಅನಂತಕೃಷ್ಣರನ್ನು ಇನ್ನಷ್ಟು ಬೈತಾ ನನ್ನ ಮಾತಿಗೆ ವಿರಾಮ ಸಲ್ಲಿಸ್ತೇನೆ. ನಮಸ್ಕಾರ. ಸುಮಾರು 20 ಎಕರೆ ಪ್ರದೇಶದಲ್ಲಿ ಸ್ವಾಭಾವಿಕ ಅರಣ್ಯವನ್ನು ಬೆಳೆಸಿ ಸಂರಕ್ಷಣೆ ಮಾಡುವುದರ ಮೂಲಕ ತಾವೊಬ್ಬ ಪ್ರಾಕ್ಟಿಕಲ್ ಮ್ಯಾನ್ ಅನ್ನೋದನ್ನು ಪ್ರಸ್ತುತಪಡಿಸಿದವರು ಮಾನ್ಯ ಡಾಕ್ಟರ್ ವಿಘ್ನೇಶ್ವರ ವರ್ಮುಡಿ ಅವರು. ಅವರೇ ಹೇಳಿದ ಹಾಗೆ ನಿಜವಾಗಿ ರಾಜ್ಯದ ರಬ್ಬರ್ ಬೆಳೆಗಾರರ ಹಿತವನ್ನು ಕಾಯೋದಕ್ಕೋಸ್ಕರ ಅವರು ಶ್ರಮವಹಿಸಿ ಈ ಒಂದು ವಿಶೇಷ ವರದಿಯನ್ನು ತಯಾರು ಮಾಡಿದ್ದಾರೆ. ನ್ಯಾಚುರಲ್ ರಬ್ಬರ್ ಇಕಾನಮಿ ಇನ್ ಕರ್ನಾಟಕ ಎಟ್ ದ ಕ್ರಾಸ್ ರೋಡ್ಸ್ ಅನ್ನುವಂಥದ್ದು ಬಹಳ ಅಮೂಲ್ಯವಾದಂತಹ ಒಂದು ವರದಿ. ನಿಮಗಾಗಿ ಅವರ ಒಂದು ಶ್ರಮ ಅಲ್ಲಿ ವ್ಯಯ ಆಗಿದೆ ಅನ್ನೋದನ್ನು ಈ ಸಂದರ್ಭದಲ್ಲಿ ಮತ್ತೆ ನೆನಪು ಮಾಡಿಕೊಳ್ತಾ, ಒಂದು ತಜ್ಞ ದಿಕ್ಸೂಚಿ ಉಪನ್ಯಾಸವನ್ನು ನೀಡಿದ ಡಾಕ್ಟರ್ ವಿಘ್ನೇಶ್ವರ ವರ್ಮುಡಿ ಅವರಿಗೆ ಕೃತಜ್ಞತೆಗಳನ್ನು ಸಲ್ಲಿಸ್ತಾ, ಮುಂದೆ ನಮ್ಮ ಭಾರತ ದೇಶದಲ್ಲಿ ರಬ್ಬರ್ ಕೃಷಿಯ ಭವಿಷ್ಯ ಹೇಗಿದೆ, ಫ್ಯೂಚರ್ ಆಫ್ ರಬ್ಬರ್ ಕಲ್ಟಿವೇಷನ್ ಇನ್ ಇಂಡಿಯಾ ಅನ್ನುವ ವಿಷಯದ ಬಗ್ಗೆ ಮಾತನಾಡಲಿಕ್ಕಿದ್ದಾರೆ. ರಬ್ಬರ್ ಬೋರ್ಡ್ ರೀಜನಲ್ ಆಫೀಸ್ ಕಾಂಜಂಗಾಡ್ ಇಲ್ಲಿಯ ಡೆವಲಪ್ಮೆಂಟ್ ಆಫೀಸರ್ ಆಗಿರ್ತಕ್ಕಂತಹ ಶ್ರೀ MP ಪವಿತ್ರನ್ ನಂಬಿಯಾರ್ ಅವರು. ಮೇ ಐ ರಿಕ್ವೆಸ್ಟ್ ಶ್ರೀ MP ಪವಿತ್ರನ್ ನಂಬಿಯಾರ್ ಟು ಗಿವ್ ಅವೇ ಹಿಸ್ ಡಿಸ್ಕೋರ್ಸ್. Respected guests, the board member, other dignitaries in the dais and other invitees, and my dear rubber farmers. It is very pleasure to me to meet you all. You come from different parts of Karnataka. As our executive director is proposed to attend the meeting, but due to some personal engagements he cannot attend the meeting, and he authorized me to attend today. Then here we have given as a future of rubber. Yeah, you know all, rubber is a fantastic crop which will give daily income to the farmers. The rubber cultivation, it is very grower friendly, and also it can be done by any layman, any normal man can do the, because there is no technicality in the plantation, the cultural operations, all the things we can do in the same manner in the other crops. Also the agroclimatic conditions, it is in Karnataka or in Konkan belt or are the same.
What did I tell you? Then you sell. Then you tell. If it is Malayalam, you tell them. Is it okay in Malayalam? ಮಲಯಾಳದಲ್ಲಿ ಹೇಳಿದರೆ ಸಾಕಾದಿತ್ತಾ? ಎಸ್ ಯು Malayalam. ഓക്കെ. ഏക പ്രശ്നം എന്താണെന്ന് വെച്ചാൽ കന്നഡ അറിയില്ല എന്നുള്ളൊരു വലിയ വിഷമമുണ്ട്. അതുകൊണ്ട് എനിക്ക് തോന്നുന്നു ഞാൻ മലയാളത്തിൽ പറഞ്ഞാൽ കൂടുതൽ ആൾക്കാർക്ക് മനസ്സിലാവുമെങ്കിൽ ഞാൻ മലയാളത്തിൽ പറയാം. ഞാൻ പറഞ്ഞത് റബ്ബർ ഒരു വളരെ നല്ലൊരു കൃഷിയാണ്. പക്ഷെ നമ്മുടെ പല രീതിയിലും നമ്മൾ ഉപയോഗിച്ചിരിക്കുന്ന അല്ലെങ്കിൽ നമുക്ക് പറ്റുന്ന പല പ്രശ്നങ്ങൾ കാരണം നമുക്കതിൽ കൃത്യമായ രീതിയിൽ റബ്ബർ കൃഷിക്കാരൻ നഷ്ടത്തിലേക്ക് പോകുന്നൊരു സാഹചര്യമാണിന്ന് നിലവിലുള്ളത്. കാരണം നമുക്ക് ഇതേപോലെ ഡെയിലി ഇൻകം കിട്ടുന്ന വേറൊരു കൃഷി നമുക്ക് പറയാൻ പറ്റില്ല. മറ്റൊരു കാര്യം, ഇതൊരു സീസണൽ ക്രോപ്പല്ല. ബാക്കി എല്ലാ കൃഷികളും നമ്മൾ നോക്കിക്കഴിഞ്ഞാൽ സ്വാഭാവികമായിട്ട് അതെല്ലാം സീസണലായിട്ട് വരുന്ന ക്രോപ്പുകളാണ്. റബ്ബറിൻ്റെ കാര്യത്തിൽ നോക്കിക്കഴിഞ്ഞാൽ നമ്മളൊരു സീസൺ ക്രോപ്പ് അല്ല. അതുകൊണ്ട് ഏത് സമയത്ത് വേണമെങ്കിലും നമ്മൾക്ക് ഏത് ടൈമിൽ വേണമെങ്കിലും നമുക്ക് ഉൽപ്പാദനം എടുക്കാനുള്ള ഒരു സാഹചര്യമുള്ള കൃഷിയാണ്. ഉദാഹരണമായിട്ട് നമ്മളിപ്പോൾ ഒരുപക്ഷെ പല കാര്യങ്ങളും പ്ലാൻ ചെയ്യുന്നു. അടുത്ത മാസം ഒരു ബാങ്ക് ലോൺ അടക്കാനുണ്ട്, അല്ലെങ്കിൽ നമ്മുടെ ഒരു കല്യാണം വരുന്നു, അല്ലെങ്കിൽ എനി അതർ ഐറ്റംസ് അങ്ങനെ എന്തെങ്കിലും വരുന്നുണ്ടെങ്കിൽ നമുക്ക് എന്ത് ചെയ്യാൻ പറ്റും? നേരത്തെ തന്നെ ടാപ്പിംഗ് പ്ലാൻ ചെയ്ത് നമുക്കൊരു ഇൻകം ഉണ്ടാക്കാൻ പറ്റുന്ന ഒരു ക്രോപ്പാണ് റബ്ബർ എന്ന് പറഞ്ഞാൽ. പക്ഷേ മറ്റു പല കാര്യങ്ങളും ഞാനതിലേക്ക് വരാം, മറ്റു പല കാര്യങ്ങളും ഉള്ളു. പിന്നെ കൃഷി രീതികളെന്ന് പറഞ്ഞാൽ നമ്മുടെ മറ്റ് കൃഷി രീതികൾ ചെയ്യുന്ന അതേപോലെ തന്നെ വളരെ സാധാരണക്കാരന് ചെയ്യാൻ പറ്റുന്ന രീതിയിലുള്ള കൃഷി രീതികളാണ്. കൾച്ചർ ഓപ്പറേഷൻ എന്ത് കൃഷിയാണ്, റബ്ബറിന് വളം ചെയ്യാന്ന് പറഞ്ഞാൽ വളരെ സിമ്പിളാണ്. മാത്രമല്ല ഒരു വർഷം 1 കിലോയിൽ താഴെ മാത്രമേ റബ്ബറിന് രാസവളങ്ങൾ ആവശ്യമുള്ളൂ. അപ്പോൾ ചിലവ് ആ രീതിയിൽ വളത്തിൻ്റെ ചിലവ് എന്ന് പറഞ്ഞാൽ വളരെ കുറവാണ്, മറ്റ് ചിലവുകൾ കൂടുതലുണ്ടെങ്കിൽ പോലും. പിന്നെ ഏത് ക്ലൈമറ്റും നമ്മുടെ ഇവിടെ ഈ കൊങ്കൺ, കർണാടക, കേരള, കൊങ്കൺ ബെൽറ്റിൽ മുഴുവൻ നല്ല രീതിയിൽ കൃഷി ചെയ്യാൻ പറ്റുന്ന ഒരു കൃഷിയാണ്. അപ്പോൾ അതുകൊണ്ട് നമുക്ക് തന്നെ ഈ കൃഷി രീതികൾ അല്ലെങ്കിൽ ക്ലൈമറ്റ് കാര്യങ്ങളെക്കുറിച്ച് നമ്മൾ ആശങ്കപ്പെടേണ്ട ഒരു കാര്യമില്ല. ഇത് കഴിഞ്ഞാൽ ഒരുപക്ഷെ നോർത്ത് ഈസ്റ്റിലും ഇതേപോലൊരു ക്ലൈമറ്റാണ് വരുന്നതുകൊണ്ടാണ് അവിടെ കൂടുതൽ കൃഷി വരുന്ന ഒരു സാഹചര്യം ഉള്ളത്. പിന്നെ നമുക്കറിയാം റബ്ബർ എന്ന് പറഞ്ഞാൽ ഒരു ഇൻഡസ്ട്രിയൽ റോ മെറ്റീരിയലാണ്. ഇത് ഒരു ഭക്ഷ്യോൽപാദനം അല്ലാത്തതുകൊണ്ട് തന്നെ ഒരു വ്യവസായ ശാലകൾക്ക് വളരെ അത്യാവശ്യമുള്ള ഒരു കൃഷി രീതി ആയതുകൊണ്ട് തന്നെ റബ്ബറിൻ്റെ ഡിമാൻഡ് വളരെ കൂടുതലാണ്. ഇനി വരാൻ പോകുന്നത് നമ്മളിപ്പോൾ ഇനി ഫ്യൂച്ചർ അടുത്ത ഭാവി എന്താണെന്ന് വെച്ച് നമ്മൾ ചിന്തിച്ചു കഴിഞ്ഞാൽ നമുക്കറിയാം, നേരത്തെ വെർമുഡി സാർ ഇവിടെ പറയുന്ന ഒരു സാഹചര്യം പറയണ്ടേ. കാരണം 8,75,000 ടണ്ണാണ് ഇപ്പോൾ ഇവിടെ ഉണ്ടായിരുന്ന റബ്ബർ ഉൽപ്പാദനം. പക്ഷേ നമുക്ക് വേണ്ട ഉപയോഗം എന്ന് പറഞ്ഞാൽ 14 ലക്ഷം കടന്നിരിക്കുന്നു. ഇപ്പം ഇവിടെ ഇഷ്ടംപോലെ റബ്ബർ ഡിമാൻഡുണ്ട്. അതുകൊണ്ട് ബാക്കി ഇപ്പോഴുള്ള സാഹചര്യം ബാക്കിയുള്ള 5.5 ലക്ഷം മെട്രിക് ടൺ എല്ലാ വർഷവും ഇറക്കുമതി ചെയ്യുന്ന ഒരു സാഹചര്യമാണ് ഇവിടെ ഉള്ളത്. അപ്പോൾ നമ്മുടെ ഇവിടെ റബ്ബർ കൃഷി ഞാൻ പറയാൻ കാരണം എന്താണെന്ന് വെച്ചാൽ ചിലപ്പോഴേ നോർത്ത് ഈസ്റ്റിൽ ആത്മയുടെ സഹായത്തോട് കൂടിയിട്ട്, ആത്മ മീൻസ് ഓട്ടോമാറ്റിക് ടയർ മാനുഫാക്ചേഴ്സ് അസോസിയേഷൻ്റെ സഹായത്തോട് കൂടിയിട്ട് കഴിഞ്ഞ 5 വർഷമായിട്ട് 2 ലക്ഷം ഹെക്ടർ സ്ഥലത്ത് റബ്ബർ കൃഷി വ്യാപിപ്പിക്കാൻ ഉദ്ദേശിക്കുന്നുണ്ട്. അതിലിപ്പോൾ 5 വർഷം കഴിഞ്ഞു. ഇനി കുറച്ചുകൂടെ ഒരു 2 ലക്ഷത്തിൽ 1,00,000 ഏകദേശം 1,80,000 ഹെക്ടർ സ്ഥലത്ത് ഇത് വ്യാപിപ്പിച്ച് കഴിഞ്ഞു. അപ്പോൾ ഇനി ഈ റബ്ബർ മുഴുവൻ ഉൽപ്പാദനം ഉണ്ടായിക്കഴിഞ്ഞാൽ പോലും, അതായത് ഒരു 31-32 ഉൽപ്പാദനം ഉണ്ടാവുള്ളൂ. അങ്ങനെ ആയാൽ പോലും നമുക്ക് ഇവിടെ ഉണ്ടാകുന്ന ആവശ്യത്തിനനുസരിച്ചുള്ള ഉപയോഗം നമുക്ക് ഉണ്ടാക്കാൻ പറ്റുന്ന സാഹചര്യമല്ല. അതിനേക്കാളും ഉപയോഗം കൂടുതലുള്ള ഒരു സാഹചര്യമാണ് വരാൻ പോകുന്നത്. പിന്നെ വേറൊരു പ്രശ്നം എന്താണെന്ന് വെച്ചാൽ നമ്മുടെ റബ്ബർ കൃഷിക്ക് ഏറ്റവും പ്രധാനമായിട്ട് കാര്യം ഇതിന് മറ്റുള്ള കൃഷിയെ അപേക്ഷിച്ച് നമുക്ക് ജലസേചന ആവശ്യമില്ല. അതുകൊണ്ട് തന്നെ നമുക്ക് മറ്റുള്ള എല്ലാ ബാരൻ ലാൻഡ്, അതായത് ഉപയോഗശൂന്യമല്ലാത്ത രീതിയിലുള്ള കൃഷി രീതി നമ്മുടെ മല മുകളിൽ കൂടുതലായിട്ട് കൃഷി ചെയ്യാൻ പറ്റുന്ന ഒരു കൃഷി കൂടിയാണ് റബ്ബർ. ഒരു പക്ഷേ കശുമാവ് മാത്രമാണ് അല്ലാതെ ചെയ്യാൻ പറ്റുക. ഈ പറഞ്ഞിരിക്കുന്ന വെള്ളത്തിൻ്റെ, അതായത് ഇറിഗേഷൻ്റെ ആവശ്യമില്ലാതെ ചെയ്യാൻ പറ്റുന്ന ഒരു കൃഷിയാണ്. അതും അതിൻ്റെ ഒരു മെച്ചപ്പെട്ട രീതിയിൽ നമുക്ക് ചെയ്യാൻ പറ്റുന്ന രീതിയാണ്. പിന്നെ ഇനി ഇതിൻ്റെ ഉൽപ്പാദനത്തെ നോക്കിക്കഴിഞ്ഞാൽ ആകെയുള്ളൊരു പ്രശ്നം ടാപ്പിംഗ് ആണ്. ടാപ്പിംഗ് ഒരു സ്കിൽഡ് ജോബാണ്, ഓക്കെ. പക്ഷേ
ഏതൊരു സാധാരണക്കാരനും വളരെ നിസ്സാരമായിട്ട് അല്ലെങ്കിൽ ചെറിയ ട്രെയിനിങ് കൊണ്ട് മാത്രം പഠിക്കാൻ പറ്റുന്ന ഒരു കൃഷി രീതിയാണ്. പെട്ടെന്ന് തന്നെ നമുക്ക് ട്രെയിൻ പഠിക്കാം, ടാപ്പിംഗ് പെട്ടെന്ന് തന്നെ പഠിക്കാം. നമ്മുടെ കാലത്ത് നമുക്കറിയാം ലേബർ കിട്ടാനില്ല. അപ്പം നമ്മൾ സ്വയം പഠിക്കാവുന്ന വളരെ സിമ്പിളായിട്ട് പഠിക്കാവുന്ന ഒരു ട്രെയിനിങ് കാര്യങ്ങളാണ് റബ്ബർ ബോർഡ് അതിന് വേണ്ടിയിട്ട് ഒരുപാട് ട്രെയിനിങ് മെത്തേഡ്സുകൾ ഒരുപാട് ട്രെയിനിങ്ങിൽ നടപ്പിലാക്കുന്ന കൂടിയുണ്ട്. പിന്നെ വരുന്നത് നമ്മുടെ ഇതിൻ്റെ ചലഞ്ചസാണ്. ഇന്ന് വരാൻ പോകുന്ന ഏറ്റവും വലിയ പ്രശ്നം നമുക്ക്, അതായത് റബ്ബർ കൃഷി അഭിമുഖീകരിച്ചുകൊണ്ടിരിക്കുന്ന ഏറ്റവും വലിയ പ്രശ്നം എന്ന് പറഞ്ഞാൽ ഒന്ന് നമ്മുടെ ക്ലൈമറ്റ് ചേഞ്ചാണ്. നമ്മളറിയാം ഗ്ലോബൽ വാർമിംഗ് എന്നെല്ലാം പറഞ്ഞ പോലെ നമ്മുടെ കാലാവസ്ഥാ വ്യതിയാനം റബ്ബർ കൃഷിയെ വളരെയധികം ബാധിച്ചിരിക്കുന്നൊരു സംഭവമാണ്. കാലാവസ്ഥാ വ്യതിയാനം എന്ന് വെച്ചാൽ നമ്മൾ ഈ വർഷം നോക്കുക, ഈ വർഷം നമ്മൾ ഏകദേശം ഒരു മെയ് മാസം തന്നെ മൺസൂൺ തുടങ്ങി. നവംബർ ആദ്യം ആവുന്നത് വരെയും ഈ മൺസൂൺ നീണ്ടു പോവുകയാണ്. അപ്പം മഴക്കാലം വളരെ കൂടുതലായി നിൽക്കുന്നതുകൊണ്ടും അതും പ്രത്യേകിച്ച് നോക്കിക്കഴിഞ്ഞാൽ കർണാടക, കേരളയുടെ മലബാർ ഏരിയയിലും അല്ലെങ്കിൽ കർണാടകയിൽ ഈ വർഷം വളരെ ഹെവി റെയിൻസാണ് ഉണ്ടായത്. വളരെ ഹെവി റെയിൻ ആയതുകൊണ്ട് നമുക്ക് പലർക്കും റെയിൻ ഗാർഡിങ് ചെയ്യാൻ പറ്റിയിട്ടില്ല, സ്പ്രേയിങ് ചെയ്യാൻ പറ്റിയിട്ടില്ല, കൃഷി രീതി ചെയ്യാൻ കൃത്യമായ രീതിയിൽ ടാപ്പ് ചെയ്യാൻ പറ്റിയിട്ടില്ല. അപ്പം മാത്രമല്ല പല ദിക്കിലും സ്പ്രേയിങ് ചെയ്യാൻ പറ്റാതെ കൊണ്ട് തന്നെ ഈ മഴക്കാലത്തിന് ശേഷം നോക്കുമ്പോഴേക്കും അതിൻ്റെ മേലെ റബ്ബറിൻ്റെ മേലെ ഇല തീരെയില്ല. റബ്ബറിന് ഇലയില്ലാതെ കൊണ്ട് മൺസൂൺ കഴിഞ്ഞിട്ട് വന്ന സമയത്ത് നമുക്ക് പ്രൊഡക്ഷൻ ഇല്ല. അത് കർണാടകത്തിൽ മാത്രമല്ല കേരളയിലും ഈവൺ നോർത്ത് ഈസ്റ്റിൽ വരെ ഇപ്രാവശ്യത്തെ ഒരു കാലാവസ്ഥാ വ്യതിയാനം കൊണ്ട് നമുക്ക് പ്രൊഡക്ഷൻ വളരെ കുറവായിട്ടാണ് കാണപ്പെടുന്നത്. ഇതിന് നമ്മൾ അഭിമുഖീകരിക്കാൻ നമുക്ക് എന്താ ചെയ്യാൻ പറ്റുക? ഒന്നാമത് നമുക്കറിയാം റബ്ബറിന് ഏറ്റവും കൂടുതൽ ഉൽപ്പാദനം കിട്ടുന്നത് മഴക്കാലത്താണ്. നമ്മുടെ ഈ മഴക്കാലം ഉണ്ടെങ്കിൽ പോലും മഴക്കാലത്ത് കിട്ടുന്നത് നമ്മുടെ ഒരു 50% കർഷകർ മാത്രമേ റെയിൻ ഗാർഡ് ചെയ്ത് ടാപ്പ് ചെയ്യുന്നുള്ളൂ. അപ്പോൾ നമ്മൾ മഴക്കാലത്തെ പൂർണ്ണമായിട്ട് ഉപയോഗിക്കുന്ന രീതിയിൽ മഴക്കാലത്ത് ടാപ്പിംഗ് നല്ല രീതിയിൽ ചെയ്യാൻ പറ്റുന്ന രീതിയിൽ എല്ലാവരും റെയിൻ ഗാർഡ് ചെയ്ത് ടാപ്പ് ചെയ്യാൻ പറ്റുന്ന ഒരു സാഹചര്യത്തിലേക്ക് നമ്മൾ മാറണം. എങ്കിൽ മാത്രമേ ഈ കൃഷി ഈ കാലാവസ്ഥാ വ്യതിയാനത്തിൽ നമുക്ക് ലാഭകരമായിട്ട് ടാപ്പ് ചെയ്ത് കൊണ്ടുപോകാനുള്ള സാഹചര്യം ഇനിയുള്ളൂ. അതല്ല മഴക്കാലത്ത് റെയിൻ ഗാർഡ് ചെയ്തില്ലെങ്കിൽ നവംബർ, ഡിസംബർ, ജനുവരി കഴിയുമ്പോഴേക്ക് ഇലയെല്ലാം കൊഴിയാൻ തുടങ്ങി, അല്ലെങ്കിൽ ചൂട് കൂടി വരൾച്ച വന്നു, ഉൽപ്പാദനം കുറയുന്നു. അപ്പോൾ ഈ 3 മാസം ടാപ്പ് ചെയ്തിട്ട് ഞങ്ങൾ റബ്ബർ ഉൽപ്പാദനം കുറവാണ് അല്ലെങ്കിൽ റബ്ബർ കൃഷി നഷ്ടമാണ് എന്ന് പറയുന്ന രീതിയിലേക്ക് വരുന്നൊരു സാഹചര്യമാണുള്ളത്. അപ്പോൾ നമ്മുടെ ഉജ്ജരെ സൊസൈറ്റിയിൽ തന്നെ എനിക്ക് തോന്നുന്നു ഇവിടെ റെയിൻ ഗാർഡിങ്ങിനും സ്പ്രേയിങ്ങിനും എല്ലാ മെറ്റീരിയലും ഇവിടെ അവൈലബിൾ ആണ്. അപ്പോൾ അടുത്ത വർഷമെങ്കിലും മാക്സിമം റെയിൻ ഗാർഡ് ചെയ്ത് നമ്മുടെ കൃഷി ചെയ്തു പോയ കൃഷിക്കാരെങ്കിലും റെയിൻ ഗാർഡ് ചെയ്ത് പരമാവധി ഉൽപ്പാദനം എടുക്കാനുള്ള ഒരു സംവിധാനത്തിലേക്ക് മാറണം, സ്പ്രേ ചെയ്യാനുള്ള സംവിധാനത്തിലേക്ക് മാറണം. അതൊക്കെ ചെയ്തു കഴിഞ്ഞാൽ മാത്രമേ റബ്ബർ കൃഷി ലാഭകരമായി കൊണ്ടുപോകാൻ പറ്റുന്നൊരു സാഹചര്യമുള്ളൂ. പിന്നെ മറ്റൊരു ചലഞ്ച് പ്രധാനമായിട്ട് വരുന്നത് നമ്മുടെ തൊഴിലാളി ടാപ്പർമാരാണ്. അതിവിടെ നിന്ന് മാത്രമല്ല കേരളത്തിലൊട്ടാകെ, അല്ലെങ്കിൽ ഞാൻ കഴിഞ്ഞ വർഷം നോക്കുമ്പോഴത്തേക്കും നമ്മുടെ അരുണാചൽ പ്രദേശിൽ നോക്കിയപ്പോൾ അവിടെയും ഏറ്റവും വലിയ പ്രശ്നം ടാപ്പർമാരില്ല എന്നുള്ളതാണ്. അവിടെ കൂടുതലും ബംഗ്ലാദേശികളായിട്ട് ആൾക്കാർ പോയിട്ടാണ് ടാപ്പ് ചെയ്യുന്നത്. കേരളത്തിൽ ടാപ്പർമാരില്ല എന്നുള്ള വലിയൊരു സാഹചര്യമാണ് വന്നിരിക്കുന്നത്. കർണാടകത്തിലും ടാപ്പർമാരില്ലാത്ത ഒരു സാഹചര്യത്തെ നമുക്ക് മറികടക്കാനും ആകെയുള്ള ഒരു മാർഗം നമ്മുടെ സ്വന്തമായിട്ട് ടാപ്പിംഗ് ചെയ്യാൻ അറിയുന്ന ആൾക്കാർ അല്ലെങ്കിൽ പറ്റാവുന്ന ആൾക്കാർ, സാഹചര്യമുള്ള ആൾക്കാർ അവർ സെൽഫ് ടാപ്പിങ്ങിലേക്ക് വരിക എന്ന് മാത്രമേ ഉള്ളൂ. കാരണം പുതിയ തലമുറയെ നമുക്കറിയാം, പുതിയ തലമുറ ഒരാളും നമ്മുടെ ടാപ്പിംഗ് ജോലിയിലേക്ക് വരാനുള്ള ഒരു സാധ്യതയും ഇല്ല. കാരണം നമുക്കറിയാം നെക്സ്റ്റ് ജനറേഷൻ നമ്മുടെ എല്ലാം മക്കളായിട്ടുള്ള ആൾക്കാർ അവരൊന്നും ടാപ്പിംഗ് മേഖലയിലേക്ക് വരില്ല. അവരുടെ ജീവിത ശൈലി തന്നെ അല്ലെങ്കിൽ ജീവിത രീതി തന്നെ, ആ ഹാബിറ്റ് തന്നെ വ്യത്യാസമാണ്. ടാപ്പിംഗ് ഒന്നുകിൽ രാവിലെ ഉറങ്ങി എണീക്കണം. നമ്മുടെ പുതിയ ജനറേഷൻ നോക്കിക്കഴിഞ്ഞാൽ അവർ ലേറ്റായിട്ട് കിടക്കുകയും രാവിലെ 9 മണിക്ക് മാത്രം ഉറങ്ങി എഴുന്നേൽക്കുകയും ചെയ്യുന്ന ഒരു ഹാബിറ്റിലേക്ക് മാറിയിരിക്കുന്ന ഒരു തലമുറയാണ് വരാൻ പോകുന്നത്. അവർക്ക് ടാപ്പിംഗ് ഒരിക്കലും അന്യമായി പോകുന്നൊരു സാഹചര്യമാണ്. ഇപ്പോൾ നമ്മുടെ നാട്ടിൽ മറ്റ് ജോലി ചെയ്യുന്ന ആൾക്കാർക്കൊക്കെ, നമ്മുടെ നാട്ടിലുള്ള ആൾക്കാർ, നിങ്ങൾക്ക് എത്ര ട്രെയിനിങ് വേണമെങ്കിലും റബ്ബർ ടാപ്പിംഗ് പഠിക്കാനുള്ള സംവിധാനങ്ങൾ ഒരുക്കിത്തരാൻ റബ്ബർ ബോർഡ് സജ്ജമാണ്. അപ്പോൾ നമ്മുടെ സ്വന്തം ടാപ്പിംഗ് വരുന്ന രീതിയിലേക്കുള്ള താല്പര്യമുള്ള കുറച്ച് വലിയ പ്രായമില്ലാതെ ആൾക്കാർക്കൊക്കെ ആണെങ്കിൽ ടാപ്പിംഗ് തരാം, ട്രെയിനിങ് തരാം. അത് പഠിച്ച് നമ്മൾ ടാപ്പിങ്ങിലേക്ക് വരിക എന്ന് മാത്രമേ ഇതിലേക്കൊരു പ്രശ്നം അല്ലെങ്കിൽ പരിഹാരം എന്നുള്ള രീതിയിലുള്ളൂ. നമുക്കറിയാം നമ്മുടെ അന്യസംസ്ഥാന തൊഴിലാളികൾ ഒരുപാട് ആൾക്കാർ പല ദിക്കിലും ജോലി ചെയ്യുന്നുണ്ട്. ടാപ്പിംഗ് ഒഴികെയുള്ള എല്ലാ പണികളും അവർ ചെയ്യും. ടാപ്പിങ്ങിൻ്റെ പ്രശ്നം എന്ന് വെച്ചാൽ നമ്മുടെ ടാപ്പിംഗ് എന്നുള്ള ഒരു ഇൻഡിവിജ്വൽ ഒറ്റയ്ക്കുള്ള പണിയാണ്. അവർ ഗ്രൂപ്പ് ജോലിയാണെങ്കിൽ അവരെല്ലാം റെഡിയാണ്. ഇത് ഗ്രൂപ്പ് ജോലി അല്ലാതെ കൊണ്ട് തന്നെ അവർക്ക് പേടിയാണ്, ഇരുട്ടിനെ പേടിയാണ്, വന്യമൃഗങ്ങളെ പേടിയാണ്. അതുകൊണ്ട് ഒറ്റയ്ക്ക് ജോലി ചെയ്യാൻ താല്പര്യം ഉണ്ടാവില്ല. അല്ലെങ്കിൽ നമ്മൾ എന്ത് ചെയ്യണം, കുറേ ആൾക്കാരെ കൂട്ടിയിട്ട് ഗ്രൂപ്പായിട്ട് ടാപ്പ് ചെയ്യുന്ന രീതിയിലേക്ക് അവരെ ശീലിപ്പിക്കണം. എന്നാൽ മാത്രമേ ഇതിനൊരു പരിഹാരമായിട്ട് നമുക്ക് വരാൻ സാധ്യതയുള്ളൂ.
പിന്നെ മറ്റൊരു പ്രശ്നം നമ്മുടെ വിലയാണ്. വിലയിലെ പ്രൈസിലെ ഫ്ലക്ച്വേഷൻസ് എന്ന് പറഞ്ഞാൽ വളരെ കൂടുതലാണ്. കാരണം 15 വർഷം മുമ്പ് നമുക്കറിയാം നമ്മുടെ റബ്ബറിൻ്റെ വില 240 രൂപ കഴിഞ്ഞതാണ്. 15 വർഷം കഴിഞ്ഞിട്ടും ഇന്നെത്തിയിരിക്കുന്നത് 190 താഴെ, 180 190 റേഞ്ചിലാണ് കിടക്കുന്നത്. ഒരു പക്ഷേ വില കൂടും, അല്ലെങ്കിൽ വിലയെ ആശ്രയിച്ച് കൃഷി ചെയ്ത ആൾക്കാർക്ക് വളരെ ബുദ്ധിമുട്ടായിട്ടുള്ള ഒരു സാഹചര്യമാണുള്ളത്. വില എന്ന് പറഞ്ഞാൽ നമുക്കറിയാം, നമുക്ക് ആർക്കും നിയന്ത്രിക്കാൻ പറ്റുന്നൊരു കാര്യങ്ങളല്ല, ആർക്കും വില നിയന്ത്രിക്കാൻ പറ്റുന്ന ഒരു സാഹചര്യം ഇന്ന് നിലവിലില്ല. പിന്നെ അതിനെ അഡ്രസ്സ് ചെയ്യാൻ പറ്റുന്ന കാര്യങ്ങൾ, വേറൊരു കാര്യം, നമ്മൾ ഗവൺമെൻറ് എയ്ഡ് ഉപയോഗിക്കുക, അല്ലെങ്കിൽ ഗവൺമെൻറ് അതിന് വേണ്ടിയുള്ള സഹായങ്ങൾ ചെയ്യുക എന്നുള്ളതാണ്. അതിന് ഏറ്റവും പ്രധാനപ്പെട്ട കാര്യം, കേരളത്തിൽ ഇപ്പോൾ കേരള ഗവൺമെൻറ് ഒരു മിനിമം സപ്പോർട്ട് പ്രൈസ് ഇൻട്രൊഡ്യൂസ് ചെയ്തിട്ടുണ്ട്. നേരത്തെ ഇൻട്രൊഡ്യൂസ് ചെയ്തതാണ്, പക്ഷേ അവരുടെ റേറ്റ് ഇപ്പോൾ 180 ഉള്ളത് 200 രൂപയായി കൂട്ടുകയുണ്ടായി. അപ്പോൾ 200 രൂപയും റബ്ബർ ബോർഡ് പ്രഖ്യാപിക്കുന്ന ഓരോ ദിവസത്തെ വിലയും RSS 4 പ്രഖ്യാപിക്കുന്ന വിലയും ഇത് തമ്മിലെ ഡിഫറൻസ് എത്രയാണോ ആ ഡിഫറൻസ് കർഷകരുടെ ബാങ്ക് അക്കൗണ്ടിലേക്ക് ബില്ല് കൊടുത്താൽ അടച്ചു കൊടുക്കുന്ന ഒരു സംവിധാനമാണ്. അത് കേരള ഗവൺമെൻറ് ചെയ്തതാണ്. അതുകൊണ്ട് ഞാനിവിടെ നമ്മുടെ ബഹുമാനപ്പെട്ട ഇവിടുത്തെ വന്നിരിക്കുന്ന അതോറിറ്റീസിനോട് ഞാൻ ഒരു കാര്യം പറഞ്ഞു, നമ്മളും ഇവിടുത്തെ കർണാടക ഗവൺമെൻറ്റിനോട് ഇങ്ങനെയുള്ള ഗവൺമെൻറ് മിനിമം സപ്പോർട്ട് പ്രൈസ് കിട്ടാനുള്ള സംവിധാനം, എനിക്ക് തോന്നുന്നു ഇന്ന് നമ്മുടെ ജനപ്രതിനിധികളായിട്ടുള്ള ആൾക്കാരെ കുറേ പ്രതീക്ഷിച്ചായിരുന്നു. അപ്പോൾ അങ്ങനെ ജനപ്രതിനിധികൾ കിട്ടുകയാണെങ്കിൽ അവരോട് പറഞ്ഞ് കർണാടക ഗവൺമെൻറ്റും ഇതേപോലെ മിനിമം സപ്പോർട്ട് പ്രൈസ് കൊടുത്താൽ മാത്രമേ കൃഷി നിലനിൽക്കുകയുള്ളൂ. ഇപ്പോൾ എനിക്ക് തോന്നുന്നു വെർമുടി സാറിൻ്റെ ഇത് കണ്ടു, ഏകദേശം 50 കോടി രൂപയെ മറ്റാണ് ഒരു വർഷം ഇവിടെ കർണാടക ഗവൺമെൻറ് ടാക്സ് ഇനത്തെ കിട്ടുന്നത്. അപ്പോൾ സാറിൻ്റെ ഒരു ഇതിൽ ഇപ്പോൾ ഈ പ്രസിദ്ധീകരണത്തിൽ കണ്ടതാണ്. അപ്പോൾ അതുപോലെ എന്തെങ്കിലും ഫണ്ടിൽ നമ്മുടെ പറയുന്ന ചെറിയൊരു എമൗണ്ട് നമ്മുടെ എന്ത് ചെയ്യണം, കൃഷിക്കാർക്ക് ഒരു ഇൻസെൻറ്റീവായിട്ടുള്ള മിനിമം സപ്പോർട്ട് പ്രൈസ് കൊടുക്കാനുള്ള ഒരു സംവിധാനം ഉണ്ടെങ്കിൽ ഇവിടുത്തെ കൃഷി രക്ഷപ്പെടാനില്ല, കുറേ കൃഷിക്കാർക്ക് ഒരു നല്ലൊരു കാര്യമായിട്ട് കാണാൻ പറ്റും. പിന്നെ മറ്റൊരു കാര്യം, കേരള ഗവൺമെൻറ് വേറൊരു പദ്ധതി ഇക്കൊല്ലം പുതുതായിട്ട് കൊണ്ടുവന്നിട്ടുണ്ട്. കേരള ഗവൺമെൻറ് മാത്രമല്ല, കേരള ഗവൺമെൻറ്റിൻ്റെ അഗ്രികൾച്ചർ ഡിപ്പാർട്ട്മെൻറ്റും നബാർഡും കൂടിയിട്ട് ഒരു വേൾഡ് ബാങ്ക് പ്രൊജക്റ്റ്. ആ വേൾഡ് ബാങ്ക് പ്രൊജക്റ്റ് എന്ന് വെച്ചാൽ പുതുതായി കൃഷി ചെയ്യുന്ന റീപ്ലാന്റ് ചെയ്യുന്ന കേരളത്തിലെ കർഷകർക്ക്, കേരളത്തിലെ റബ്ബർ മാത്രമല്ല, റബ്ബർ, തേയില, കാപ്പി, ഏലം, അങ്ങനെയുള്ള 4 കൃഷികൾക്ക് വേണ്ടിയിട്ടുണ്ട്. ഒരു ഹെക്ടറിന് 75,000 രൂപ ഗവൺമെൻറ് ഈ ഒരു സ്കീം കൊടുക്കുന്നുണ്ട്. അതുകൊണ്ട് അതുപോലെയുള്ള അതിന് കേര പ്രോജക്റ്റ് എന്നാണ് പറയുക. അപ്പോൾ ആ കേര പ്രോജക്റ്റ് പോലെയുള്ള പ്രോജക്റ്റുകൾ ഇതേപോലെ കർണാടക ഗവൺമെൻറ്റും ഇവിടുത്തെ അഗ്രികൾച്ചർ ഡിപ്പാർട്ട്മെൻറ്റോ അല്ലെങ്കിൽ ഹോർട്ടികോർപ്പ് ഡിപ്പാർട്ട്മെൻറ്റോ അതും ഇതുപോലെ ഒരു വേൾഡ് ബാങ്ക് നബാർഡുമായിട്ട് ബന്ധപ്പെട്ട് വേൾഡ് ബാങ്ക് പ്രോജക്റ്റുകൾ കിട്ടുകയാണെങ്കിൽ നമുക്ക് അങ്ങനെ കൊണ്ടുവന്നാലും കൃഷിക്കാരെ ഒരുവിധം പര്യാപ്തമാക്കാൻ നമുക്ക് സാധിക്കും. പിന്നെ റബ്ബർ ബോർഡ് ചെയ്യുന്ന ഒരു സ്കീമുണ്ട്, അത് നമുക്കറിയാം എല്ലാവർക്കും. ഒരു റബ്ബർ ബോർഡ് ഈ പുതിയ EFC സ്കീം എന്ന് പറഞ്ഞ് ഇപ്രാവശ്യം ചെയ്തിരിക്കുന്ന ഒരു പുതിയ കൃഷി ചെയ്യുന്നവർക്ക് 50,000 രൂപ ഒരു ഹെക്ടർ കൊടുക്കുന്ന ഒരു സ്കീമുണ്ട്. റെയിൻ ഗാർഡിങ്ങിന് അല്ലെങ്കിൽ സ്പ്രേ ചെയ്യുന്ന കൊടുക്കുന്ന എല്ലാ സ്കീമുകളുണ്ട്. അത് അടുത്ത വർഷം മുതൽ പുതിയ പ്രോജക്റ്റാണ്, അത് പുതുതായിട്ട് സ്കീം വരുമെന്ന് വിചാരിക്കുക. പിന്നെ അല്ലെങ്കിൽ ഇതേപോലെ നോർത്ത് ഈസ്റ്റിലൊക്കെ ചെയ്തതുപോലെ ആത്മയായിട്ട് ബന്ധപ്പെട്ട് ടയർ മാനുഫാക്ചേഴ്സ് അസോസിയേഷനായിട്ട് ബന്ധപ്പെട്ട്, കാരണം ആത്യന്തികമായിട്ട് നമ്മുടെ റബ്ബർ ഉൽപ്പാദനം ഉണ്ടായാൽ കൂടുതൽ റബ്ബർ കിട്ടി അത് മുഴുവൻ ടയർ കമ്പനികൾക്കാണ് കൂടുതൽ പോകുന്നത്. 50% ടയർ കമ്പനികൾ ആവശ്യം. അപ്പോൾ റബ്ബർ ഇവിടെ നിലനിൽക്കേണ്ടതും അല്ലെങ്കിൽ റബ്ബർ ഉൽപ്പാദനം കൂടേണ്ടത് ടയർ കമ്പനികളുടെയും കൂടി ആവശ്യമാണ്, എന്നാലേ അവർക്ക് നിലനിൽപ്പുണ്ടാവുള്ളൂ. അപ്പോൾ അങ്ങനെയുള്ള ടയർ കമ്പനികൾ അവരുടെ വിഹിതം ഇപ്പോൾ 1000 കോടി രൂപയാണ് നോർത്ത് ഈസ്റ്റിൽ കൊടുക്കുന്നത്. അതേപോലെ നോൺ ട്രഡീഷണൽ ഏരിയയിൽ നമ്മുടെ കർണാടക, ഒറീസ, ആന്ധ്ര പോലെയുള്ള അല്ലെങ്കിൽ കൊങ്കൺ ഏരിയ പോലുള്ള സ്ഥലങ്ങളിലും അതുപോലുള്ള പദ്ധതി ഉപയോഗിച്ചിട്ട് നമുക്ക് ചെയ്യാനുള്ള ആ പ്രൊജക്റ്റ് അവിടെ നോർത്ത് ഈസ്റ്റ് ചെയ്ത അതേപോലെ ഒരു പ്രൊജക്റ്റ് ഇവിടെയും കൊണ്ടുവരാനുള്ള ഒരു സംവിധാനവും കൂടി നമ്മുടെ ഭാരവാഹികൾ ഗവൺമെൻറ് ശ്രദ്ധയിൽപ്പെടുത്തണമെന്ന് മാത്രമാണ് എനിക്ക് ഈ അവസരത്തിൽ പറയാനുള്ളത്. പിന്നെ കൃഷി ക്രോപ്പിൻ്റെ, അതായത് നമ്മുടെ ഫസൽ ബീമ യോജന എന്ന പദ്ധതിയിൽ ഒരു ഇൻഷുറൻസ് സ്കീമുണ്ട്. അതിൽ നമ്മുടെ റബ്ബർ ഉൾപ്പെടുത്താൻ പറ്റാത്ത ഒരു സാഹചര്യം ഉള്ളതുകൊണ്ട് കേന്ദ്ര ഗവൺമെൻറ് പ്രധാനമന്ത്രിയുടെ തന്നെ ഒരു വെതർ ബേസ്ഡ് ക്രോപ്പ് ഇൻഷുറൻസ് സ്കീം വരുന്നുണ്ട്. അതിൽ റബ്ബറിനെ ഓരോ സ്റ്റേറ്റ് വൈസാണ് അത് റബ്ബർ ഉൾപ്പെടുത്താനുള്ള പദ്ധതി ആവിഷ്കരിച്ചിട്ടുണ്ട്. വരും മാസങ്ങളിൽ തന്നെ മിക്കവാറും ഈ ക്രോപ്പ് ഇൻഷുറൻസ് ചെയ്യാനുള്ള സംവിധാനം വരും എന്നാണ് വിചാരിക്കുന്നത്. അപ്പോൾ ഇത്രയും കാര്യങ്ങളാണ് എനിക്ക് നിങ്ങളോട് പറയാനുള്ളത്. അപ്പം ഇങ്ങനെയുള്ള ഒരു അവസരം എനിക്ക് തന്ന എല്ലാവർക്കും പ്രത്യേകിച്ച് നന്ദി പറയുന്നു. ವೇದಿಕೆಯಲ್ಲಿ ಉಪಸ್ಥಿತರಿರುವಂಥ ಕರ್ನಾಟಕ ವಿಧಾನ ಪರಿಷತ್ನ ಮಾನ್ಯ ಸದಸ್ಯರು, ಈ ಭಾಗದ ಜನಾನುರಾಗಿ ಧುರೀಣರು ಆಗಿರುವಂಥ ಮಾನ್ಯ ಪ್ರತಾಪ್ ಸಿಂಹ ನಾಯಕ್ ಅವರು ಕೊಟ್ಟ ಮಾತಿಗೆ ತಪ್ಪದ ಹಾಗೆ
ಕ್ಲಪ್ತ ಸಮಯಕ್ಕೆ ಬಂದು ಈ ಸಮ್ಮೇಳನದಲ್ಲಿ ಭಾಗವಹಿಸಿ ಕೌಟುಂಬಿಕವಾಗಿ ವೈಯಕ್ತಿಕವಾಗಿ ಅನೇಕ ಕಾರ್ಯಕ್ರಮಗಳು ಇದ್ದರೂ ಕೂಡ ನಿಮ್ಮೆಲ್ಲರ ಮಾತಿಗೆ ಓಗೊಟ್ಟು ಬಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ. ಮಾನ್ಯ ಪ್ರತಾಪ್ ಸಿಂಹ ನಾಯಕರು ಈಗ ನಮ್ಮನ್ನು ಉದ್ದೇಶಿಸಿ ಮಾತನಾಡಬೇಕು ಅಂಥೇಳಿ ವಿನಂತಿ ಮಾಡ್ತಾ ಇದ್ದೇನೆ. ಓಂ ಶ್ರೀ ಜನಾರ್ದನಾಯ ನಮಃ. ಜನಾರ್ದನ ಅಂತ ಹೇಳಿದರೆ ಜನತೆಯೂ ಆಗ್ತದೆ, ಹತ್ತಿರದ ದೇವರಾದ ಜನಾರ್ದನರು ಆಗ್ತಾರೆ. ಜನರ ಕೆಲಸ ಮಾಡಿದರೆ ಈಗ ವಿಘ್ನೇಶ್ ಮರ್ಮುಡಿಯವರು ಹೇಳಿದ ರೀತಿಯಲ್ಲಿ ನಾವು ಜನಪ್ರತಿನಿಧಿಗಳಾಗಿ ನಮ್ಮ ಕೆಲಸ ಇರುವಂಥದ್ದು ಜನರ ಸಮಸ್ಯೆಯ ಬಗ್ಗೆ ಧ್ವನಿಯಾಗುವಂತಹ ಹಿನ್ನೆಲೆಯಲ್ಲಿ, ಅದರಲ್ಲಿಯೂ ಅವರು ನನಗೆ ವಿಶೇಷ ಜವಾಬ್ದಾರಿ ಕೊಟ್ಟಿದ್ದಾರೆ. ನಾನೀಗ ಒಬ್ಬನೇ ಇಲ್ಲಿ ಏಕಾಂಗಿಯಾಗಿ ಎಲ್ಲರ ಮಾತುಗಳನ್ನು ತಲುಪಿಸುವ ಜವಾಬ್ದಾರಿ ಇದೆ. ನನ್ನನ್ನು ಈಗ ಕರೆದಿರುವ ಮುಖ್ಯ ಉದ್ದೇಶ, ಮೊದಲನೆಯದು ಉದ್ಘಾಟನೆ ಮಾಡುವವರು ಇನ್ನೊಂದು 5-10 ನಿಮಿಷದಲ್ಲಿ ಇಲ್ಲಿ ಬಂದು ತಲುಪ್ತಾರೆ. ಆ ಒಂದು ಅವಧಿಯನ್ನು ಸದುಪಯೋಗ ಮಾಡುವ ದೃಷ್ಟಿಯಲ್ಲಿ, ಇಲ್ಲದಿದ್ದರೆ ಎಲ್ಲ ಕಡೆ ನನಗೆ ಮಾತಾಡಲಿಕ್ಕೆ ಸಿಗೋದು ಕೊನೆಗೆ. ಹಾಗಾಗಿ ಕೊನೆಗೆ ಸಿಗುವಾಗ ಕೇಳುವವರಿಗೂ ತಾಳ್ಮೆ ಇರುವುದಿಲ್ಲ, ನನಗಂತೂ ಮಾತನಾಡಲಿಕ್ಕೂ ವಿಷಯ ಇರುವುದಿಲ್ಲ. ಯಾಕೆಂದರೆ ನನ್ನ ಮೊದಲು ಮಾತಾಡಿದವರೆಲ್ಲ ಮಾತಾಡಿ ಮುಗಿಸಿರ್ತಾರೆ. ವೇದಿಕೆಯ ಮೇಲೆ ಉಪಸ್ಥಿತರಿರುವ ಎಲ್ಲ ಪ್ರಮುಖರೇ, ಇಲ್ಲಿ ನೆರೆದಿರುವ ಆತ್ಮೀಯ ರೈತ ಬಂಧುಗಳೇ, ಪತ್ರಕರ್ತ ಮಿತ್ರರೇ, ನಾನು ಮೊದಲನೇದಾಗಿ ಸಕಾರಾತ್ಮಕವಾಗಿ ಮಾತನ್ನು ಪ್ರಾರಂಭಿಸ್ತೇನೆ. ನಾನು ಇರುವಂಥದ್ದು ಪ್ರತಿಪಕ್ಷದಲ್ಲಿ, ಹಾಗಾಗಿ ನನಗೆ ಸರಕಾರದ ಗಮನಕ್ಕೆ ತರುವಂತಹ ಜವಾಬ್ದಾರಿ ವಿಶೇಷವಾಗಿರುವಂಥದ್ದು. ಆ ಹಿನ್ನೆಲೆಯಲ್ಲಿ ಇವತ್ತಿನ ಸಮ್ಮೇಳನದ ಏನು ಧ್ವನಿ ಇದೆ, ಯಾಕೆಂದರೆ ಮೊದಲಿಂದ ನಾನು ಈ ಮಾತುಗಳನ್ನು ಕೇಳಿದ್ದನ್ನು ಸ್ವಲ್ಪ ಮಟ್ಟಿಗೆ ಬರ್ಕೊಂಡಿದ್ದೇನೆ ಮತ್ತು ವರದಿ ಕೊಡ್ತೇನೆ ಅಂತೇಳಿ ಹೇಳಿದ್ದಾರೆ. ಸರಕಾರಕ್ಕೆ ಗೊತ್ತಾಗುವ ಹಾಗೆ ನಿಮ್ಮೆಲ್ಲರ ಧ್ವನಿಯನ್ನು ನಾವು ತಲುಪಿಸ್ತೇವೆ ಅಂತ ಹೇಳೋದಕ್ಕೆ ನಾನು ಇಚ್ಛೆ ಪಡ್ತೇನೆ. ಎರಡನೆಯದು, ನನಗೆ ಈ ಸಮ್ಮೇಳನ ಮಾಡಿದರ ಕ್ರಮ ಇದು ಬಹಳ ಖುಷಿಯಾಗಿದೆ. ಸರಕಾರಕ್ಕೆ ಧ್ವನಿ ಕೇಳಬೇಕು ಅಂತೇಳಿ ಆದರೆ, ಸಾಮಾನ್ಯ ನಮ್ಮ ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ಈಗ ಹೇಗೆ ಅಂತ ಹೇಳಿದರೆ, ಮಾರ್ಗದಲ್ಲಿ ಇಳಿದ್ರೆ ಮಾತ್ರ, ಒಂದು ಬಸ್ಸಿಗೆ ಒಂದು 4 ಕಲ್ಲು ಹೊಡೆದ್ರೆ ಮಾತ್ರ ಸರಕಾರ ಕೇಳ್ತದೆ ಅಂತ ಹೇಳುವಂತಹ ಭಾವನೆ ಇದೆ. ಆದರೆ ಪ್ರಜಾಪ್ರಭುತ್ವದ ವ್ಯವಸ್ಥೆಯ ಒಳಗೆ ನಮ್ಮ ಧ್ವನಿಯನ್ನು ಕೇಳಿಸುವಂಥದ್ದು ಒಂದು ಸುಸಂಸ್ಕೃತ ರೀತಿಯಲ್ಲಿ, ಒಂದು ಸಂಘಟಿತ ರೀತಿಯಲ್ಲಿ ಹೇಗೆ ಮಾಡ್ಬೋದು ಅಂತ ಹೇಳುವಂಥದ್ದನ್ನು ಈ ರಬ್ಬರ್ ಬೆಳೆಗಾರರ ಸಮಾವೇಶ ನಡೆಸಿಕೊಟ್ಟಿದೆ ಅಂತೇಳಿ ಹೇಳೋದಕ್ಕೆ ನಾನು ತುಂಬ ಸಂತೋಷ ಪಡ್ತೇನೆ. ದಕ್ಷಿಣ ಕನ್ನಡದಲ್ಲಿ ರಬ್ಬರ್ ಬೆಳೆ ಪ್ರಾರಂಭವಾದಂತಹ ವಿಧಾನಸಭಾ ಕ್ಷೇತ್ರದ ಶಾಸಕರಾದ ಸಹೋದರಿ ಭಾಗೀರಥಿ ಮುರಳಿ ಅವರು ಬರ್ತಾ ಇದ್ದಾರೆ. ಅವರನ್ನು ಎಲ್ಲರ ಪರವಾಗಿ, ಸಂಘಟಕರ ಪರವಾಗಿ ಮತ್ತು ಕೃಷಿಕರ ಪರವಾಗಿ ನಾನು ಆತ್ಮೀಯವಾಗಿ ಸ್ವಾಗತಿಸ್ತೇನೆ. ಮುಖ್ಯ ವೇಷಗಳು ಇನ್ನು ಬರ್ತಾ ಇರ್ತಾರೆ. ನಾನು ಬಾಲಗೋಪಾಲ, ಹಾಗಾಗಿ ಪ್ರಾರಂಭದ ಮಾತುಗಳನ್ನು ಮಾತ್ರ ನಾನು ಮಾತಾಡುವಂಥದ್ದು, ಉಳಿದದ್ದೆಲ್ಲ ಅವರು ಮಾತಾಡ್ತಾರೆ. ಯಾಕೆಂದರೆ ವಿಧಾನಸಭೆ ಅಂತ ಹೇಳುವಂಥದ್ದು ಹೆಚ್ಚು ಗಟ್ಟಿ ಧ್ವನಿ. ಅವರು ಮಾತಾಡಿದ್ದಕ್ಕೆ ಅನುಮೋದನೆ ಕೊಡುವಂಥದ್ದು ಅಥವಾ ಏನಾದರೂ ತಿದ್ದುಪಡಿ ಇದ್ದರೆ ಹೇಳುವಂಥದ್ದು ಮೇಲ್ಮನೆಯವರ ಕೆಲಸ. ಆ ದೃಷ್ಟಿಯಲ್ಲಿ ಒಂದೆರಡು ಸಂಗತಿಗಳನ್ನು ತಮ್ಮ ಮುಂದೆ ಇಡೋದಕ್ಕೆ ಇಷ್ಟಪಡ್ತೇನೆ. ಇಲ್ಲಿ ಸೇರಿದಂತಹ ಸಂಖ್ಯೆಯ ಆಧಾರದಲ್ಲಿ ರಾಜಕೀಯದವರು ಯಾವುದೇ ಧ್ವನಿ ಕೇಳಬೇಕು ಅಂಥೇಳಿ ಆದರೆ ಅವರು ತುಂಬ ಅಂಕಿಅಂಶಗಳನ್ನು ಕೊಟ್ಟರು. ಬೆಳೆಯುವ ಕಾಸ್ಟ್ ಎಷ್ಟು, ಮಾರ್ಕೆಟ್ ಏನು, ಅದು ಏನು, ಇದೇನು ಅಂತೇಳಿ ಹೇಳಿದರು.
ರಾಜಕೀಯದವರು ಮೊದಲು ನೋಡುವಂಥದ್ದು ಯಾವುದು ಅಂತೇಳಿ ಕೇಳಿದರೆ ಎಷ್ಟು ಜನ ಓಟು ಕೊಡೋರಿದ್ದಾರೆ ಅಂತ ಹೇಳಿ. ಓಟು ಕೊಡೋರ ಸಂಖ್ಯೆ ಹೆಚ್ಚಾದ ಹಾಗೆ ಆ ಧ್ವನಿಗೆ ಬಲ ಹೆಚ್ಚಾಗ್ತದೆ. ಮುಖ್ಯಮಂತ್ರಿ ಯಾರಾಗಬೇಕು ಅಂತ ಹೇಳುವಂಥದ್ದರ ಚರ್ಚೆಯ ಮಧ್ಯೆ ಯಾರ ಹತ್ರ ಎಷ್ಟು ಜನ MLA ಇದ್ದಾರೆ ಅಂತ ಹೇಳುವಂಥದ್ದು ಬಹಳ ಮುಖ್ಯ ಆಗ್ತದೆ. ಹಾಗೆಯೇ ನಮ್ಮ ಸಂಘಟಿತ ಪ್ರಯತ್ನ, ಸಾಮಾನ್ಯವಾಗಿ ಒಬ್ಬ ರೈತನಾಗಿ, ಸಾಮಾನ್ಯ ರೈತನಾಗಿ ನಮಗೇನಿರ್ತದೆ ಅಂತ ಹೇಳಿದರೆ ಈ ಪರಿಹಾರ, ಈ ಇನ್ನೊಂದು ಬೇಡಿಕೆಗಳು, ಇನ್ನೊಂದು ಮತ್ತೊಂದು, ಇದು ಯಾವುದರ ಬಗ್ಗೆ ನಾವು ಸಾಮಾನ್ಯ ಕೃಷಿಕರಾಗಿ ಹೆಚ್ಚು ಆಲೋಚನೆ ಮಾಡೋದಿಲ್ಲ. ನಮಗೆ ಬೆಲೆ ಎಷ್ಟು ಕೊಡ್ತೀರಿ ಅದು ಮಾತ್ರ ಮುಖ್ಯ ಆಗ್ತದೆ. ಉಳಿದದೆಲ್ಲ ನೀವು ಏನು ಬೇಕಾದರೆ ಮಾಡಿ, ನಮಗೆ ಒಟ್ಟರೆ ಬೆಲೆ ಕೊಡಿ ಅಂತ ಹೇಳುವಂಥದ್ದು ಹೆಚ್ಚು ಗಮನ ಇರ್ತದೆ. ನಾನು 2-3 ಇತ್ತೀಚಿನ ಸಮ್ಮೇಳನಗಳಿಗೆ ಹೋಗಿದ್ದೆ. ನಾನು ಇತ್ತೀಚೆಗೆ ಮಂಗಳೂರಿನಲ್ಲಿ ಗೇರು ಬೀಜದ ಬಗ್ಗೆ ಒಂದು ವಿಶ್ವ ಸಮ್ಮೇಳನ ಅಂಥೇಳಿ ಮಾಡಿದರು. ಪ್ರಶ್ನೆ ಇರುವಂಥದ್ದು, ಇಲ್ಲೇ ಹೈನುಗಾರಿಕೆ ಮಾಡ್ತಾ ಇರುವಂಥವ್ರು, ಡೈರಿ ಮಾಡುವಂಥವರಿಗೂ ವಿಷಯ ಗೊತ್ತಿದೆ. ಕೃಷಿಯಲ್ಲಿ ನಾನು ಕೃಷಿಕ ಅಲ್ಲ, ಮೊದಲನೇದಾಗಿ ರಬ್ಬರ್ ಬೆಳೆಗಾರ ಅಂತೂ ಅಲ್ಲವೇ ಅಲ್ಲ. ಆದರೂ ಬಿಡೆಯವರು ಮತ್ತು ಅನಂತ ಭಟ್ಟರ ಕೃಪೆಯಿಂದಾಗಿ ನನ್ನ ಮನೆ ಬಾಗಿಲಲ್ಲೇ ಇರುವಂತಹ ಸೊಸೈಟಿ ಉಜಿರೆಯಲ್ಲಿ ಪ್ರಾರಂಭವಾದದ್ದು ನನ್ನ ಮನೆಯ ಹತ್ತಿರ ಅಂತೇಳಿ ಹೇಳುವುದಕ್ಕೆ ನನಗೊಂದು ಹೆಮ್ಮೆ ಇದೆ. ಮತ್ತು ನಾನು ಒಬ್ಬ ರಬ್ಬರ್ ಸೊಸೈಟಿಯ ಸದಸ್ಯ. ಹಾಗಾಗಿ ಆ ಒಂದು ನೈತಿಕ ಆಧಾರದ ಮೇಲೆ ನಾನು ಹೇಳೋದಾದರೆ, ಅವರಿಗೆ ಗೊತ್ತಿದೆ ಯಾರು ಆರ್ಥಿಕ ತಜ್ಞರಿದ್ದಾರೆ ಅಥವಾ ಯಾರು ಇದನ್ನು ನಿತ್ಯ ಜೀವನದಲ್ಲಿ ಮಾಡ್ತಾರೆ. ಡೈರಿ ಫಾರ್ಮಿಂಗ್ದಾಗ ಏನಾದರೂ ಲಾಭ ಇದೆಯೋ ಅಂತೇಳಿ ಈಗ ಕೇಳಿದರೆ ಹೆಚ್ಚಿನ ಕೃಷಿಕರು ಹೇಳೋದು, ನಮಗೊಂದು ಗೊಬ್ಬರ ಸಿಗ್ತದೆ ಅಂತ ಹೇಳುವಂಥದ್ದು ಬಿಟ್ಟರೆ ಬೇರೇನೂ ಲಾಭ ಇಲ್ಲ, ಮತ್ತು ನಿತ್ಯ ಖರ್ಚಿಗೆ ದುಡ್ಡು ಸಿಗ್ತದೆ ಅಂತೇಳಿ ಹೇಳುವಂಥವರ ಸಂಖ್ಯೆ ತುಂಬ ಮಂದಿ ಹೇಳುವುದನ್ನು ನಾನು ಕೇಳಿದ್ದೇನೆ. ನೀವು ಕೃಷಿಕರ ಯಾವುದೇ ವಲಯವನ್ನು ತೆಗೆದರೂ ಕೂಡ ಎಲ್ಲ ಕೃಷಿಕರು ಹೇಳುವಂಥದ್ದು, ಈಗಿನ ಜೀವನದ ಗುಣಮಟ್ಟಕ್ಕೆ ಕೃಷಿಯಿಂದಾಗಿ ನಾನು ಆ ಗುಣಮಟ್ಟವನ್ನು ಕಾಯ್ದುಕೊಳ್ತೇನೆ ಅಂತ ಹೇಳುವಂಥದ್ದು ಸಾಧ್ಯ ಇಲ್ಲ. ನಮ್ಮ ಹಿರಿಯರು ಸಹ ಹೇಳಿರುವಂಥದ್ದು, ಕೃಷಿಕೋ ನಾಸ್ತಿ ದುರ್ಭಿಕ್ಷಂ ಅಂತೇಳಿ ಹೇಳಿರುವಂಥದ್ದು. ಏನು ಅಂತೇಳಿದರೆ, ಊಟಕ್ಕೆ ಬೇಕಾಗುವಷ್ಟು ಮಾತ್ರ ಅದು ಕೊಡ್ತದೆ ಹೊರತು ಈಗಿನ ಐಷಾರಾಮಿ ಅಥವಾ ಈಗಿನ ಜೀವನ ಶೈಲಿಗೆ ಬೇಕಾಗುವಂಥದ್ದನ್ನು ಕೃಷಿಯಿಂದಾಗಿ ನಾನು ಮಾಡಿಕೊಳ್ತೇನೆ ಅಂತೇಳಿ ಹೇಳುವಂತಹ ವಿಶ್ವಾಸದ ಕೃಷಿಕರು ಬಹಳ ಕಡಿಮೆ. ಯಾರಾದರೂ ಹೊಸ ಹೊಸ ಪ್ರಯೋಗ ಮಾಡಿ ಅಲ್ಲಿ ಇಲ್ಲಿ ಯಶಸ್ಸು ಕಂಡಂಥವರು, ಆ ವೆನಿಲ್ಲಾ ಬಂದಾಗ ಒಂದು 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 ಗಾಳಿ ಬಂದಾಗೆ ಬಂತು, ಎಲ್ಲಿ ನೋಡಿದರೂ ವೆನಿಲ್ಲಾ 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 ಅಂಥೇಳಿ ಆಗಿ ಅದು ಎಕ್ಸ್ಪೋರ್ಟ್ ಆಗ್ತದೆ ಅಂಥೇಳಿ ಆಗಿ ಈಗ ಏನಿಲ್ಲ ಅಂಥೇಳಿ ಆಗಿ ಹೋಗಿದೆ. ಇದು ಆಯಾ ಕಾಲಕ್ಕೆ ಸರಿಯಾಗಿ. ನಾನೊಬ್ಬ ಜನಪ್ರತಿನಿಧಿಯಾಗಿ ಈಗ ಅಡಿಕೆದು ಸಮಸ್ಯೆಗಳು, ಪ್ರತಿ ಬಾರಿ ಅಧಿವೇಶನದಲ್ಲಿ ಅಡಿಕೆಯ ಸಮಸ್ಯೆಯ ಬಗ್ಗೆ ಮಾತಾಡ್ತೇವೆ. ಇವತ್ತು ಎಷ್ಟರ ಮಟ್ಟಿಗೆ ಅಡಿಕೆ ಬೆಳೀತಾ ಇದ್ದಾರೆ ಅಂತೇಳಿ ಕೇಳಿದರೆ ಅಗತ್ಯಕ್ಕಿಂತ ಹೆಚ್ಚಿಗೆ. ಎಲ್ಲಿ ಅಡಿಕೆ ಬೆಳಿಬಾರ್ದೋ, ಎಲ್ಲಿ ಆಹಾರ ಉತ್ಪಾದನೆ ಮಾಡುವ ಪ್ರದೇಶಗಳಲ್ಲಿಯೂ ಈಗ ಬಹುಶಃ ಅದರ ಮೇಂಟೆನೆನ್ಸಿನ ದೃಷ್ಟಿಯಿಂದ ಹೆಚ್ಚು ಗಮನ ಕೊಡಬೇಕಾಗಿಲ್ಲ ಅಂತ ಹೇಳುವಂಥ ಭಾವನೆ ಬಂದಿದ್ದೋ. ಎಲ್ಲರೂ ಅಡಿಕೆ, ಬಹುಶಃ ಎಲ್ಲೋ ಒಂದು ಕಡೆ ಸರ್ಕಾರ ಇದರ ಬಗ್ಗೆಯೂ ಆಲೋಚನೆ ಮಾಡಬೇಕು. ಇಲ್ಲಂತೂ ಕೊಟ್ಟಂತಹ ಅಂಕೆ ಸಂಖ್ಯೆಯ ಪ್ರಕಾರ ಉತ್ಪತ್ತಿಗಿಂತ ಜಾಸ್ತಿ ಬೇಡಿಕೆ ಇದೆ ಅಂತ ಹೇಳುವಂಥದ್ದಿದೆ. ಈ ಹಿನ್ನೆಲೆಯಲ್ಲಿ ನಾನು ಆವಾಗ ಗೇರು ಬೀಜದ ಇದರ ಬಗ್ಗೆ ಅವರ ಕಾನ್ಫರೆನ್ಸಲ್ಲಿ ಅವರು ಕಳೆದ 4 ವರ್ಷಗಳಿಂದ ವಿಶೇಷ ಪ್ರಯತ್ನ ಮಾಡ್ತಾ ಇದ್ದಾರೆ. ಯಾಕೆಂದರೆ ನಮ್ಮ ಮನೆಯ ಹಿಂಭಾಗದಲ್ಲಿಯೇ ಇಲ್ಲೆಲ್ಲ ಸುತ್ತಮುತ್ತ ಗೇರು ಬೀಜದ ಪಾಡಿ ಇತ್ತು. ಈಗ ನೋಡಿದರೆ ಎಲ್ಲ ಮನೆಗಳಾಗಿದ್ದಾವೆ.
ಏನು ರಾ ಮೆಟೀರಿಯಲ್ ಇದೆ ಅದು ಪೂರ್ತಿ ಹೊರಗಡೆಯಿಂದ ತರಬೇಕಾದಂತಹ ಸ್ಥಿತಿ. ಎಲ್ಲ ದಕ್ಷಿಣ ಆಫ್ರಿಕಾದಿಂದ, ಇಲ್ಲೆಲ್ಲ ದಕ್ಷಿಣ ಕನ್ನಡ ಉಡುಪಿಯಲ್ಲಿ ಹೈಯೆಸ್ಟ್ ಗೇರು ಬೀಜದ ಫ್ಯಾಕ್ಟ್ರಿಗಳಿದ್ದಾವೆ. ಅದಕ್ಕೆ ರಾ ಮೆಟೀರಿಯಲ್ ಎಲ್ಲಿಂದ ಅಂತೇಳಿ ಕೇಳಿದರೆ ಎಲ್ಲ ಸೌತ್ ಆಫ್ರಿಕಾದಿಂದ ಹೆಚ್ಚಿನ ಕಡೆಯಿಂದ ತರ್ತಾ ಇದ್ದಾರೆ. ಆದರೆ ರಬ್ಬರಿಗೆ ಇನ್ನೂ ಬೆಳೆಯುವ ಅವಕಾಶ ಇದೆ. ನನ್ನ ಮಾತನ್ನು ನಿಲ್ಲಿಸುವುದರ ಮೊದಲು ಈಗ ಯಾಕೆಂದರೆ ಮುಂದುವರಿಸಲಿಕ್ಕೆ ಇನ್ನೊಬ್ಬರು ಬಂದಿದ್ದಾರೆ, ಹಾಗಾಗಿ ನನ್ನ ಮಾತನ್ನು ಮುಗಿಸುವುದರ ಮೊದಲು ತುಂಬ ಬಾರಿ ಈ ಬೆಲೆಯ ಏರಿಳಿತ ಇರ್ತದೆ. ಆದರೆ ಮೊದಲಿದ್ದ ಕೃಷಿಕರಿಗಿದ್ದಂತಹ ತಾಳ್ಮೆ ಇವತ್ತಿನ ಕೃಷಿಕರಿಗೆ ಆ ತಾಳ್ಮೆ ಇಲ್ಲ ಅಂಥೇಳಿ ನನ್ನ ಭಾವನೆ. ಇರ್ಬೋದು, ಯಾಕೆಂತೇಳಿದರೆ ಅವರ ಅಗತ್ಯ ಅಷ್ಟು ಇರುವುದರ ಕಾರಣಕ್ಕೆ ಈಗ ಇದು ಪ್ರಯೋಜನ ಇಲ್ಲ ಅಂಥೇಳಿ ಹೇಳಿದ ತಕ್ಷಣ ಎಷ್ಟೋ ವರ್ಷಗಳಿಂದ ಕಷ್ಟಪಟ್ಟು ಬೆಳೆಸಿದ, ಆಗ ಅವರು ಹೇಳಿದ ರೀತಿಯಲ್ಲಿ ಒಂದು ಕಾಲದಲ್ಲಿ ಅಡಿಕೆಯನ್ನು ಕಡಿದು ರಬ್ಬರ್ ನೆಟ್ಟವರು ನಾವು. ಈಗ ರಬ್ಬರನ್ನು ಕಡಿದು ಪುನಃ ಅಡಿಕೆ ನೆಡ್ತಾ ಇದ್ದೇವೆ. ಏನೋ ಒಂದು ಕಾಲದ ಏನು ಅಗತ್ಯದ ದೃಷ್ಟಿಯಲ್ಲಿ ಅಥವಾ ನಮ್ಮ ವೈಯಕ್ತಿಕ ಅಗತ್ಯದ ದೃಷ್ಟಿಯಲ್ಲಿ ನಾವು ಕೆಲವೊಮ್ಮೆ ಗಡಿಬಿಡಿಯ ನಿರ್ಧಾರ ತಗೊಳ್ತೇವೋ ಅಂತ ಹೇಳುವಂತಹ ಭಾವನೆ. ಈ ಹಿನ್ನೆಲೆಯಲ್ಲಿ ಈ ಸಮಾವೇಶ ನಮಗೆ ಆ ರೀತಿಯಲ್ಲಿ, ನಾನು ಮಲಯಾಳಿಯಲ್ಲಿ ಅವರು ಮಾತಾಡಿದರು, ಆದರೆ ನನಗೆ ತುಂಬ ಗೊತ್ತಾಗದಿದ್ದರೂ ಸ್ವಲ್ಪ ಮಲಯಾಳ ಸಿನಿಮಾ ನೋಡೋದ್ರಿಂದಾಗಿ ಸ್ವಲ್ಪ ಶಬ್ದಗಳು ಅರ್ಥ ಆಗ್ತದೆ. ಆ ದೃಷ್ಟಿಯಲ್ಲಿ ಅವರು ಸಹ ರಬ್ಬರ್ ಬೆಳೆಯನ್ನು ಯಾಕೆ ಬೆಳೆಸಬೇಕು ಅಂತ ಹೇಳುವಂಥದ್ದನ್ನೇ ಹೆಚ್ಚು ಒತ್ತು ಕೊಟ್ಟು ಮಾತಾಡಿದ್ದಾರೆ. ನಾನು ಸುಮ್ಮನೆ ಒಂದು ಲೈಟರ್ ನೋಟಲ್ಲಿ ತಮಾಷೆಗೆ ಹೇಳೋದಿದ್ದರೆ, ಅವರು ಬೋರ್ಡಿನ ಸದಸ್ಯರು ನಾಳೆ ಏನಾದರೂ ರಬ್ಬರೇ ಇಲ್ಲದಿದ್ದರೆ ಬೋರ್ಡ್ ಎಲ್ಲಿ? ಹಾಗಾಗಿ ಮತ್ತು ಇವತ್ತಿನ ಕಾಲಘಟ್ಟದಲ್ಲಿ ನನ್ನ ಮನಸ್ಸು ಹೇಳ್ತದೆ, ಇವತ್ತಲ್ಲದಿದ್ದರೆ ನಾಳೆ ಖಂಡಿತವಾಗಿಯೂ ನಾವು ಯಾರು ರಬ್ಬರ್ ಬೆಳೆಯನ್ನು ನಂಬಿಕೊಂಡಿದ್ದೇವೆ ನಮಗೆ ನ್ಯಾಯ ಸಿಗುವಂತಹ ರೀತಿಯಲ್ಲಿ ಬೇಡಿಕೆಯೂ ಬರ್ತದೆ ಮತ್ತು ಅದಕ್ಕೆ ಬೇಕಾಗುವಂತಹ ಬೆಲೆಯೂ ಬರ್ತದೆ ಅಂತ ಹೇಳುವ ವಿಶ್ವಾಸದ ಜೊತೆಗೆ ನಾವು ಈ ಕೃಷಿಯನ್ನು ಬೆಳೆಸಬೇಕು ಅಂತ ಹೇಳುವಂಥದ್ದನ್ನು ನಾನು ಮನಸ್ಸಲ್ಲಿ ಇಟ್ಟುಕೊಂಡೇ ಹೇಳಿದ್ದೇನೆ. ಕೃಷಿ ನನ್ನ ನಾಡ್ದಿನ ಅಧಿವೇಶನದಲ್ಲಿ ಮೊದಲ ಬೇಡಿಕೆಯೇ ಇದನ್ನು ಕೃಷಿ ಅಂತ ಹೇಳಿ ಪರಿಗಣಿಸಬೇಕು ಅಂತ ಹೇಳುವಂಥದ್ದನ್ನು ನಾವು ಏನು ಹೇಳಿದ್ದೇವೆ ಅದು ಒಮ್ಮೆ ಆಯಿತು ಅಂಥೇಳಿ ಆದರೆ ಉಳಿದ ಎಲ್ಲ ಸಂಗತಿಗಳಿಗೆ ಬಾಗಿಲು ತೆರೆದಂತೆ ಆಗ್ತದೆ ಅಂಥೇಳಿ ಹೇಳ್ತಾ, ಈಗ ಲೋಕಸಭಾ ಸದಸ್ಯರು ಬರಲಿಕ್ಕಿದ್ದಾರೆ. ಇನ್ನೇನು ಕೆಲವೇ ನಿಮಿಷದಲ್ಲಿ ಇಲ್ಲಿ ಬಂದು ತಲುಪ್ತಾರೆ. ಬಹುಶಃ ಮೋದಿಯವರ ಪ್ರಸ್ತಾಪ ಆಯಿತು, ಅವರ ಮಾತು ಆತ್ಮನಿರ್ಭರ ಭಾರತ. ಬಹುಶಃ ನಾವು ಆಮದು ಮಾಡುವುದಕ್ಕಿಂತ ನಮ್ಮಲ್ಲೇ ನಾವು ಉತ್ಪತ್ತಿ ಮಾಡಿ ನಮ್ಮ ಏನೆಲ್ಲ ರಬ್ಬರ್ನ ಉಪಯೋಗಗಳಿದ್ದಾವೆ ಅದರ ಬಗ್ಗೆ ಹೆಚ್ಚಿನ ಗಮನ ಕೊಡುವಂತಹ ರೀತಿಯಲ್ಲಿ ಮುಂದಿನ ದಿನಗಳಲ್ಲಿ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರ ಎರಡೂ ಕಡೆ ಇದು ಒತ್ತಾಯ ಬರುವಂತಹ ರೀತಿಯಲ್ಲಿ ಮಾಡ್ಬೋದು ಅಂತ ಹೇಳುವ ಪ್ರಯತ್ನಗಳನ್ನು ಖಂಡಿತ ಮಾಡ್ತೇವೆ ಅಂತೇಳಿ ಹೇಳುವಂಥದ್ದನ್ನು ಹೇಳ್ತಾ, ಏನೆಲ್ಲ ಸಂಗತಿಗಳನ್ನು ಹೇಳಿದ್ದಾರೆ ಈ ಆಮದು ನೀತಿಯ ಬಗ್ಗೆ ಮತ್ತು ಆಪತ್ಕಾಲೀನ ನಿಧಿಯ ಬಗ್ಗೆ, ಹವಾಮಾನ ಆಧಾರಿತ ವಿಮೆಯ ಬಗ್ಗೆ, ಈ ಎಲ್ಲ ಸಂಗತಿಗಳಿಗೆ ಬಗ್ಗೆ ಅವರು ಏನು ಸಲಹೆಗಳನ್ನು ಕೊಟ್ಟಿದ್ದಾರೆ, ಪರಿಹಾರಗಳನ್ನು ಕೊಟ್ಟಿದ್ದಾರೆ, ಅದಕ್ಕೆ ಬೇಕಾಗುವಂತಹ ರೀತಿಯ ಪ್ರಯತ್ನವನ್ನು ನಾವು ಸಹ ಖಂಡಿತವಾಗಿ ಜನಪ್ರತಿನಿಧಿಯಾಗಿ ಮಾಡ್ತೇವೆ ಅಂತೇಳಿ ಹೇಳ್ತಾ, ಒಂದು ಹೀಗೆ ಆಡು ಮಾತಿದೆ. ಆಗದಿಂದ ಸಭೆ ತುಂಬ ಗಂಭೀರವಾಗಿ ಚರ್ಚೆ ಮಾಡಿದ ಕಾರಣಕ್ಕೆ ನಾನು ಅಲ್ಲಲ್ಲಿ ಸ್ವಲ್ಪ ತಮಾಷೆಯ ಮಾತುಗಳನ್ನು ಸೇರಿಸಿದ್ದೇನೆ. ಆದರೆ ನಿಮ್ಮ ವಿಷಯದ ಬಗ್ಗೆ ಖಂಡಿತವಾಗಿ ನಾನು ಗಂಭೀರವಾಗಿದ್ದೇನೆ. ಒಂದು ಆಡು ಮಾತಿದೆ ನೋಡಿ, ಅವರು ರಬ್ಬರ್ದ ಲೆಕ್ಕ ಪಾತೆರೊಂದಿತ್ತೇರು ಮಾರ್ರೆ ಅಂಥೇಳಿ. ನಾನು ಹಾಗೆ ರಬ್ಬರ್ನ ಹಾಗೆ ಮಾತಾಡಲಿಕ್ಕೆ ಇಷ್ಟಪಡೋದಿಲ್ಲ. ನಿಮ್ಮ ಧ್ವನಿಗೆ ಖಂಡಿತವಾಗಿಯೂ ಸರ್ಕಾರದಿಂದ ಮನ್ನಣೆ ಸಿಗುವ ರೀತಿಯಲ್ಲಿ ನಮ್ಮ ಕಡೆಯಿಂದ ಪೂರ್ಣ ಪ್ರಯತ್ನ ಮಾಡ್ತೇವೆ ಅಂತೇಳಿ ಹೇಳ್ತಾ,
ನನ್ನನ್ನು ಕರೆದು ಸಾಮಾನ್ಯವಾಗಿ ಅವರು ಹೇಳಿದರು, ಇದು ಸಮಯಕ್ಕೆ 5 ನಿಮಿಷ ಮುಂಚಿತವಾಗಿಯೇ ನಾನು ಬಂದು ಕೂತಿದ್ದೇನೆ ಅಂಥೇಳಿ. ನನಗೆ ಬೇರೆ ಕಾರ್ಯಕ್ರಮ ಇಲ್ಲ ಅಂಥೇಳಿ ಇಲ್ಲಿ ಕೂತದ್ದಲ್ಲ. ನಿಮ್ಮ ಏನು ಭಾವನೆಗಳಿಗೆ ಧ್ವನಿಯಾಗಬೇಕು, ಇಲ್ಲದ್ರೆ ಹೇಳ್ತಾರೆ ಆರೇಗೆ ಬಹುಶಃ ಪುರುಷೋತ್ತದಾರ ಬಹುಶಃ ಅಂಚ ಮೂಲ ಬತ್ತು ಕೊಲ್ಲುದೇರಿ ಅಂಥೇಳಿ. ನಾನು ಸಹ ಪುರುಷೋತ್ತಿನ ವ್ಯಕ್ತಿ ಅಲ್ಲ ಅಂಥೇಳಿ ತಿಳ್ಕೊಳ್ಳಿ ಅಂತ ಹೇಳುವಂಥದ್ದಕ್ಕೋಸ್ಕರ ಹೇಳ್ತಾ, ನಿಮ್ಮ ಧ್ವನಿಗೆ, ನಿಮ್ಮ ಮನಸ್ಸಿನ ಆತಂಕಕ್ಕೆ, ನಿಮ್ಮ ಮನಸ್ಸಿನ ಸ್ವರಕ್ಕೆ ಖಂಡಿತವಾಗಿಯೂ ನಾನು ಧ್ವನಿಯಾಗ್ತೇನೆ ಅಂತ ಹೇಳುವಂತಹ ಆಶಯವನ್ನು, ಮಾತನ್ನು ಕೊಡ್ತಾ ನನ್ನನ್ನು ಕರೆದು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ನಿಮ್ಮ ಸಮಸ್ಯೆಗಳನ್ನು ತಿಳಿಯುವುದಕ್ಕೆ ಮತ್ತು ಪರಿಹಾರ ಏನು ಅಂತ ಹೇಳುವಂಥದ್ದರ ಬಗ್ಗೆ ಸರಿಯಾದ ರೀತಿಯಲ್ಲಿ ಈ ಸಭೆ ಚರ್ಚೆ ಮಾಡಿದ್ದಕ್ಕೆ ಅಭಿನಂದನೆಗಳನ್ನು ಸಲ್ಲಿಸ್ತಾ, ಕೃತಜ್ಞತೆಯನ್ನು ಸಲ್ಲಿಸ್ತಾ ನನ್ನ ಮಾತನ್ನು ನಿಲ್ಲಿಸ್ತೇನೆ. ಧನ್ಯವಾದ. ನಮ್ಮೊಂದಿಗೆ ಸುಳ್ಯ ವಿಧಾನಸಭಾ ಕ್ಷೇತ್ರದ ಸನ್ಮಾನ್ಯ ಶಾಸಕರಾದ ಕುಮಾರಿ ಭಾಗೀರಥಿ ಮುರುಳ್ಯ ಅವರು ಇದ್ದಾರೆ. ಅವರಿಗೆ ರಬ್ಬರ್ ಬೆಳೆಗಾರರ ಸಮ್ಮೇಳನದ ಪರವಾಗಿ ಗೌರವಪೂರ್ವಕವಾದಂತಹ ಸ್ವಾಗತವನ್ನು ಕೋರ್ತಾ ಶ್ರೀಮತಿ ಸುಭಾಷಿಣಿ ಅವರು ವೇದಿಕೆಗೆ ಬರಬೇಕು. ಕುಮಾರಿ ಭಾಗೀರಥಿ ಮುರುಳ್ಯ ಅವರಿಗೆ ಗೌರವಾರ್ಪಣೆಯನ್ನು ಮಾಡಬೇಕು ಅಂಥೇಳಿ ಕೇಳಿಕೊಳ್ತಾ ಇದ್ದೇನೆ. ಮಂಗಳೂರು ಲೋಕಸಭಾ ಸದಸ್ಯರಾದಂಥ ಸನ್ಮಾನ್ಯ ಶ್ರೀ ಬ್ರಿಜೇಶ್ ಚೌಟ ಅವರು ರಬ್ಬರ್ ಮಂಡಳಿಯ ಸದಸ್ಯರೂ ಕೂಡ ಹೌದು. ಕಾರ್ಯಬಾಹುಳ್ಯದಿಂದ ಈ ಸಭೆಗೆ ಬರೋದಕ್ಕೆ ಸ್ವಲ್ಪ ತಡವಾಗಿ ಆಗಿದೆ, ಆದರೆ ಅವರು ಈಗಾಗಲೇ ಆಗಮಿಸಿದ್ದಾರೆ. ಸನ್ಮಾನ್ಯ ಶ್ರೀ ಬ್ರಿಜೇಶ್ ಚೌಟ ಅವರಿಗೂ ಕೂಡ ಕರ್ನಾಟಕ ರಾಜ್ಯ ರಬ್ಬರ್ ಬೆಳೆಗಾರರ ಹಿತರಕ್ಷಣಾ ವೇದಿಕೆಯ ಪರವಾಗಿ ಗೌರವಪೂರ್ವಕವಾದಂತಹ ಸ್ವಾಗತವನ್ನು ಕೋರ್ತಾ ಮಾನ್ಯ ನಿತ್ಯಾನಂದ ಮುಂಡೋಡಿ ಅವರಿಗೆ ಗೌರವಾರ್ಪಣೆಯನ್ನು ಮಾಡಬೇಕು ಅಂಥೇಳಿ ವಿನಂತಿ ಮಾಡಿಕೊಳ್ತಾ ಇದ್ದೇನೆ. ಸಮ್ಮೇಳನದ ಕಾರ್ಯಕಲಾಪಗಳು ಈಗಾಗಲೇ ಪ್ರಾರಂಭವಾಗಿ ಮುಂದುವರೆದಿದ್ದರೂ ಕೂಡ ಔಪಚಾರಿಕವಾಗಿ ಇದೀಗ ಈ ಬೆಳೆಗಾರರ ಸಮ್ಮೇಳನದ ಉದ್ಘಾಟನೆ ನೆರವೇರಲಿಕ್ಕಿದೆ. ಮಾನ್ಯ ಲೋಕಸಭಾ ಸದಸ್ಯರಾದ ಶ್ರೀ ಬ್ರಿಜೇಶ್ ಚೌಟ ಅವರು ದೀಪ ಪ್ರಜ್ವಲನೆ ಮಾಡುವುದರ ಮೂಲಕ ಔಪಚಾರಿಕವಾಗಿ ಈ ರಬ್ಬರ್ ಬೆಳೆಗಾರರ ಸಮ್ಮೇಳನ 2025 ಇದನ್ನು ಉದ್ಘಾಟಿಸಬೇಕಾಗಿ ಅವರಲ್ಲಿ ವಿನಂತಿ ಮಾಡಿಕೊಳ್ತಾ ಇದ್ದೇನೆ. ಇಂದಿನ ಈ ಸಮ್ಮೇಳನದಲ್ಲಿ ಒಂದು ವಿಶೇಷ ಅಧ್ಯಯನ ವರದಿ ನ್ಯಾಚುರಲ್ ರಬ್ಬರ್ ಇಕಾನಮಿ ಇನ್ ಕರ್ನಾಟಕ ಎಟ್ ದ ಕ್ರಾಸ್ ರೋಡ್ಸ್, ಈ ಒಂದು ವಿಶೇಷ ಅಧ್ಯಯನ ವರದಿಯನ್ನು ತಯಾರು ಮಾಡಿದವರು ಡಾಕ್ಟರ್ ವಿಘ್ನೇಶ್ವರ ವರ್ಮುಡಿಯವರು, ನಿವೃತ್ತ ಪ್ರಾಂಶುಪಾಲರು ಮತ್ತು ಖ್ಯಾತ ಅರ್ಥಶಾಸ್ತ್ರಜ್ಞರು. ಇದೀಗ ಈ ಅಧ್ಯಯನ ವರದಿಯನ್ನು
ಸುಳ್ಯ ವಿಧಾನಸಭಾ ಕ್ಷೇತ್ರದ ಸನ್ಮಾನ್ಯ ಶಾಸಕರಾದ ಕುಮಾರಿ ಭಾಗೀರಥಿ ಮುರುಳ್ಯ ಅವರು ಬಿಡುಗಡೆ ಮಾಡಬೇಕಾಗಿ ವಿನಂತಿ ಮಾಡಿಕೊಳ್ತಾ ಇದ್ದೇವೆ. ಮಾಡಿದಂತಹ ಡಾಕ್ಟರ್ ವಿಘ್ನೇಶ್ವರ ವರ್ಮುಡಿ ಅವರಿಗೆ ನಮ್ಮೆಲ್ಲರ ಪರವಾಗಿ ಗೌರವಾರ್ಪಣೆ ಮಾಡುವಂತಹ ಸಂದರ್ಭ. ಡಾಕ್ಟರ್ ವಿಘ್ನೇಶ್ವರ ವರ್ಮುಡಿ ಅವರಿಗೆ ವೇದಿಕೆಯಲ್ಲಿರುವಂತಹ ಗಣ್ಯರು ಪುರಸ್ಕರಿಸಿ ಗೌರವಾರ್ಪಣೆಯನ್ನು ಮಾಡಬೇಕು ಅಂತ ಹೇಳಿ ವಿನಂತಿ ಮಾಡಿಕೊಳ್ತಾ ಇದ್ದೇವೆ. ಪುತ್ತೂರು ವಿವೇಕಾನಂದ ಮಹಾವಿದ್ಯಾಲಯದಲ್ಲಿ ಅರ್ಥಶಾಸ್ತ್ರದ ಪ್ರಾಧ್ಯಾಪಕರಾಗಿ ಮುಖ್ಯಸ್ಥರಾಗಿ, ಬಳಿಕ ನಳಂದ ಮಹಾವಿದ್ಯಾಲಯ ಪೆರ್ಲಾ ಇಲ್ಲಿ ಪ್ರಾಂಶುಪಾಲರಾಗಿ ಸೇವೆ ಸಲ್ಲಿಸಿದಂತಹ ಡಾಕ್ಟರ್ ವರ್ಮುಡಿ ಹಂತದಲ್ಲಿ ಮಾನ್ಯತೆಯನ್ನು ಪಡೆದಂತಹ ಒಬ್ಬ ಶ್ರೇಷ್ಠ ಅರ್ಥಶಾಸ್ತ್ರಜ್ಞ. ಇದೀಗ ಅವರ ಬಗ್ಗೆ ಒಂದು ವಿಶೇಷವಾದಂತಹ ಸಾಕ್ಷ್ಯಚಿತ್ರ. ಡಾಕ್ಟರ್ ವಿಘ್ನೇಶ್ವರ ವರ್ಮುಡಿ ಹಿರಿಯ ಅರ್ಥಶಾಸ್ತ್ರಜ್ಞರು. 1958 ಡಿಸೆಂಬರ್ 24ರಂದು ವರ್ಮುಡಿ ಶಂಕರನಾರಾಯಣ ಭಟ್ಟರು ಶಾರದಾ ದಂಪತಿಗಳ ಗರ್ಭಸಂಜಾತರಾಗಿ ಜನಿಸಿದ ತಾವು ನಲ್ಕದ ವಾಗ್ದೇವಿ ಶಾಲೆಯಿಂದ ಪ್ರಾರಂಭವಾದ ವಿದ್ಯಾಭ್ಯಾಸವನ್ನು ಪೆರ್ಲಾ ಅಡ್ಯನಡ್ಕದ ಶಾಲೆಗಳಲ್ಲಿ ಮುಂದುವರೆಸಿ ಪುತ್ತೂರಿನ ವಿವೇಕಾನಂದ ವಿದ್ಯಾಲಯದಲ್ಲಿ ಪದವಿ ಹಾಗೂ ಮಂಗಳೂರು ವಿಶ್ವವಿದ್ಯಾಲಯದಲ್ಲಿ ಅರ್ಥಶಾಸ್ತ್ರದಲ್ಲಿ ಸ್ನಾತಕೋತ್ತರ ಪದವಿ ಹಾಗೂ ಗ್ರಾಮೀಣ ಮಾರುಕಟ್ಟೆ ಮತ್ತು ಅಭಿವೃದ್ಧಿ ಕುರಿತ PhD ಪದವಿ ಪಡೆದು ಶೈಕ್ಷಣಿಕ ಲೋಕದಲ್ಲಿ ಪ್ರಮುಖ ಸ್ಥಾನ ಪಡೆದಿದ್ದೀರಿ. ನವದೆಹಲಿಯ SRTC UGC ಸಂಸ್ಥೆಯಲ್ಲಿ ಉನ್ನತ ಮಟ್ಟದ ತರಬೇತಿ ಪಡೆದು ಪುತ್ತೂರಿನ ವಿವೇಕಾನಂದ ವಿದ್ಯಾಸಂಸ್ಥೆಯಲ್ಲಿ 30 ವರ್ಷಗಳ ಕಾಲ ಅರ್ಥಶಾಸ್ತ್ರ ಉಪನ್ಯಾಸಕರಾಗಿ ಮತ್ತು ವಿಭಾಗ ಮುಖ್ಯಸ್ಥರಾಗಿ ಸೇವೆ ಸಲ್ಲಿಸಿ 2017ರಲ್ಲಿ ಗೌರವಾನ್ವಿತ ಸೇವಾನಿವೃತ್ತಿ ಹೊಂದಿದ ತಾವು ಬಳಿಕ ಪೆರ್ಲಾದ ನಳಂದ ಕಾಲೇಜಿನ ಪ್ರಾಂಶುಪಾಲರಾಗಿಯೂ ಕಾರ್ಯನಿರ್ವಹಿಸಿದ್ದೀರಿ. ಮಣಿಪಾಲ, ಮಂಗಳೂರು, ಬೆಂಗಳೂರು ಮೊದಲಾದ ವಿಶ್ವವಿದ್ಯಾಲಯಗಳಲ್ಲಿ ಸಂದರ್ಶಕ ಪ್ರಾಧ್ಯಾಪಕರಾಗಿ, ಅನೇಕ ವಿಶ್ವವಿದ್ಯಾಲಯಗಳಲ್ಲಿ PhD ಮಾರ್ಗದರ್ಶಕರಾಗಿ ಶೈಕ್ಷಣಿಕ ಸೇವೆ ಸಲ್ಲಿಸಿದ್ದೀರಿ. ರಾಷ್ಟ್ರೀಯ ಅಂತಾರಾಷ್ಟ್ರೀಯ ವಿಚಾರ ಸಂಕಿರಣಗಳಲ್ಲಿ ಸಂಪನ್ಮೂಲ ವ್ಯಕ್ತಿಯಾಗಿ ಪಾಲ್ಗೊಂಡಿರುವ ತಾವು ಮಾರುಕಟ್ಟೆ, ತೋಟಗಾರಿಕೆ, ಗ್ರಾಮೀಣಾಭಿವೃದ್ಧಿ ಕುರಿತ ಅನೇಕ ಗ್ರಂಥಗಳು ಮತ್ತು ಸಾವಿರಾರು ಲೇಖನಗಳ ಮೂಲಕ ಸಂಶೋಧನಾ ಲೋಕಕ್ಕೆ ವಿಶಿಷ್ಟ ಕೊಡುಗೆ ನೀಡಿದ್ದೀರಿ. ನಿಮ್ಮ ಕೃತಿಗಳು ಅಮೆರಿಕ, ಇಂಗ್ಲೆಂಡ್, ವೆಸ್ಟ್ ಇಂಡೀಸ್, ಶ್ರೀಲಂಕಾದ ವಿಶ್ವವಿದ್ಯಾಲಯಗಳು ಹಾಗೂ ಕೇಂದ್ರ ಕೃಷಿ ಸಂಶೋಧನಾ ಸಂಸ್ಥೆಗಳಲ್ಲಿ ಪರಾಮರ್ಶ ಗ್ರಂಥಗಳಾಗಿ ಮಾನ್ಯತೆ ಪಡೆದಿದೆ. ಮಂಗಳೂರು ವಿಶ್ವವಿದ್ಯಾಲಯದ ಆಡಳಿತ ಮಂಡಳಿ, ಗ್ರಾಮೀಣಾಭಿವೃದ್ಧಿ ಅಧ್ಯಯನ ಪೀಠ, ಅರ್ಥಶಾಸ್ತ್ರ ಒಕ್ಕೂಟ, ವಿವಿ ಶೈಕ್ಷಣಿಕ ಮಂಡಳಿ, ಕರ್ನಾಟಕ ಸರ್ಕಾರದ ಅಡಿಕೆ ಸಲಹಾ ಮಂಡಳಿ, ವಿವಿಧ ರಾಷ್ಟ್ರೀಯ ಹಾಗೂ ಅಂತಾರಾಷ್ಟ್ರೀಯ ಸಂಶೋಧನಾ ಸಂಸ್ಥೆಗಳಲ್ಲಿ ತಜ್ಞ ಸಲಹೆಗಾರರಾಗಿ ಕಾರ್ಯನಿರ್ವಹಿಸಿರುವುದು ನಿಮ್ಮ ಜ್ಞಾನ ಸಾಧನೆಯ ಮೈಲಿಗಲ್ಲುಗಳು. ಇಂಗ್ಲೆಂಡಿನ ವರ್ಲ್ಡ್ ಗೈಡ್ ಅವಾರ್ಡ್, ಕ್ಯಾಂಬ್ರಿಡ್ಜ್ IBC ಸಂಸ್ಥೆಯ ಹಾನರರಿ ಡಾಕ್ಟರೇಟ್, ದೆಹಲಿಯ ವಿದ್ಯಾರತ್ನ ಹಾಗೂ ಡಾಕ್ಟರ್ ರಾಧಾಕೃಷ್ಣ ಶಿಕ್ಷಣ ರತ್ನ ಪುರಸ್ಕಾರಗಳು ಸೇರಿದಂತೆ ಅನೇಕ ರಾಷ್ಟ್ರೀಯ ಹಾಗೂ ಅಂತಾರಾಷ್ಟ್ರೀಯ ಗೌರವಗಳು ನಿಮ್ಮ ಶೈಕ್ಷಣಿಕ ಸೇವೆಗೆ ಅಚ್ಚಳಿಯದ ಮೆರುಗು. ಕರ್ನಾಟಕ ರಬ್ಬರ್ ಬೆಳೆಗಾರರ ಸಮ್ಮೇಳನದ ಸಂದರ್ಭದಲ್ಲಿ ಮಂಗಳೂರು ಸಂಸದ ಕ್ಯಾಪ್ಟನ್ ಬ್ರಿಜೇಶ್ ಚೌಟ ಅವರ ಉಪಸ್ಥಿತಿಯಲ್ಲಿ ಅಭಿನವ ಚಾಣಕ್ಯ ಬಿರುದು ಪ್ರದಾನ ಮಾಡುತ್ತಿರುವುದು ನಮಗೆ ಮಹದಾನಂದ. ಸರಳ ಸಾತ್ವಿಕ ಸ್ವಭಾವದ ತಾವು ಶ್ರೀಮತಿ ಪೂರ್ಣಶ್ರೀಯವರೊಂದಿಗೆ 2 ಸುಪುತ್ರರು ಮತ್ತು ಸುಪುತ್ರಿಯ ಹಾಗೂ ಮೊಮ್ಮಕ್ಕಳ ಸಮೃದ್ಧ ಕುಟುಂಬದ ಜೊತೆಗೆ ದೈವಾನುಗ್ರಹದಿಂದ ಸದಾ ಆರೋಗ್ಯ, ಸುಖ, ಶಾಂತಿ, ನೆಮ್ಮದಿ ತುಂಬಿದ ದಿನಗಳು ಇನ್ನಷ್ಟು ಅರಳಲೆಂದು ಹಾರೈಸುತ್ತೇವೆ. ಸಂಯೋಜಕರು, ಅಧ್ಯಕ್ಷರು, ಕಾರ್ಯದರ್ಶಿಗಳು, ಸರ್ವ ಸದಸ್ಯರು, ಕರ್ನಾಟಕ ರಬ್ಬರ್ ಬೆಳೆಗಾರರ ಹಿತರಕ್ಷಣಾ ವೇದಿಕೆ, ಉಜಿರೆ. ಬೆಳ್ತಂಗಡಿ ತಾಲೂಕು ರಬ್ಬರ್ ಬೆಳೆಗಾರರ ಮಾರಾಟ ಮತ್ತು ಸಂಸ್ಕರಣಾ ಸಹಕಾರ ಸಂಘ, ಉಜಿರೆ. ಇದೀಗ ಈ ಸಮ್ಮೇಳನವನ್ನು ಉದ್ಘಾಟನೆ ಮಾಡಿರುವ
ಮಾನ್ಯ ಲೋಕಸಭಾ ಸದಸ್ಯರಾದ ಶ್ರೀ ಬ್ರಿಜೇಶ್ ಚೌಟ ಅವರು ನಮ್ಮನ್ನುದ್ದೇಶಿಸಿ ಸುಳ್ಯ ವಿಧಾನಸಭಾ ಕ್ಷೇತ್ರದ ಮಾನ್ಯ ಶಾಸಕರಾದ ಕುಮಾರಿ ಭಾಗೀರಥಿ ಮುರುಳ್ಳಿ ಅವರು ಇದೀಗ ನಮ್ಮನ್ನೆಲ್ಲ ಉದ್ದೇಶಿಸಿ ಮಾತನಾಡಬೇಕಾಗಿ ವಿನಂತಿ ಮಾಡ್ತಾ ಇದ್ದೇನೆ. ಮಂಜುನಾಥ ದೇವರ ಪ್ರಾಧಾರಕ್ಕೆ ವಂದಿಸ್ಕೊಳ್ತಾ, ಇಲ್ಲಿಯ ಜನಾರ್ದನ ದೇವರ ಪ್ರಾಧಾರಕ್ಕೆ ವಂದಿಸ್ಕೊಳ್ತಾ, ಕರ್ನಾಟಕ ರಾಜ್ಯ ರಬ್ಬರ್ ಬೆಳೆಗಾರರ ಹಿತರಕ್ಷಣಾ ವೇದಿಕೆ, ಬೆಳ್ತಂಗಡಿ ತಾಲೂಕು ರಬ್ಬರ್ ಬೆಳೆಗಾರರ ಮಾರಾಟ ಮತ್ತು ಸಂಸ್ಕರಣಾ ಸಹಕಾರಿ ಸಂಘರಿ ಉಜಿರೆ ಮತ್ತು ರಾಜ್ಯ ರಬ್ಬರ್ ವ್ಯವಹಾರ ಮಾಡುವ ಸಹಕಾರ ಸಂಘಗಳ ಇವುಗಳ ಜಂಟಿ ಆಶ್ರಯದಲ್ಲಿ ಕರ್ನಾಟಕ ರಾಜ್ಯ ರಬ್ಬರ್ ಬೆಳೆಗಾರರ ಸಮ್ಮೇಳನ 2025 ಈ ಒಂದು ಕಾರ್ಯಕ್ರಮದ ಸಭಾ ಅಧ್ಯಕ್ಷತೆಯನ್ನು ವಹಿಸಿಕೊಂಡು ಈ ಕಾರ್ಯಕ್ರಮವನ್ನು ವಿದ್ಯುಕ್ತವಾಗಿ ಉದ್ಘಾಟನೆ ಮಾಡಿದಂಥ ನಮ್ಮೆಲ್ಲ ನೆಚ್ಚಿನ ಸಂಸದರು, ಯುವ ನಾಯಕ, ಚುರುಕಿನ ಓಡಾಟದಲ್ಲಿ ಇಡೀ ಲೋಕಸಭೆಯ ಕ್ಷೇತ್ರವನ್ನು ಸುತ್ತುತ್ತಿರುವಂಥ ಅಭಿವೃದ್ಧಿಯ ಅಧಿಕಾರರಾದಂಥ ಕ್ಯಾಪ್ಟನ್ ಬ್ರಿಜೇಶ್ ಚೌಟರವರೇ, ಈ ಒಂದು ಕಾರ್ಯಕ್ರಮದ ವೇದಿಕೆಯಲ್ಲಿ ನಮಗೆಲ್ಲ ಹಿರಿಯರು ಮಾರ್ಗದರ್ಶಕರಾಗಿ ಇದ್ದುಕೊಂಡು, ಈ ಭಾಗದ ವಕೀಲರಾಗಿ ಇದ್ದುಕೊಂಡು ಈಗಾಗಲೇ ನಮಗೆ ಮಾತುಗಳೆಲ್ಲ ಮುಖಾಂತರ ಸಮಸ್ಯೆಗಳನ್ನ ಅರಿತ ಬಗ್ಗೆ ಒಂದಷ್ಟು ವಿಚಾರವನ್ನು ಹೇಳಿಕೊಂಡಿರುವಂಥ ನಮ್ಮ ವಿಧಾನ ಪರಿಷತ್ ಸದಸ್ಯರಾದಂಥ ಪ್ರತಾಪ್ ಸಿಂಹ ನಾಯಕ್ರವರೇ, ವೇದಿಕೆಯಲ್ಲಿ ಆಸೀನರಾಗಿರುವಂಥ ಗೌರವಾನ್ವಿತ ಈ ಒಂದು ದಿಕ್ಸೂಚ್ ಭಾಷಣ ಮಾಡಿದ ಈ ಒಂದು ಪತ್ರಿಕೆಯನ್ನು ಇವತ್ತು ಬಿಡುಗಡೆ ಮಾಡಿದಂಥ ಅದರ ಮಾಹಿತಿಯನ್ನು ಪುಸ್ತಕವನ್ನು ಬರೆದಿರುವಂಥ ಹಿರಿಯರು ಮತ್ತು ಹಿರಿಯ ಅರ್ಥಶಾಸ್ತ್ರಜ್ಞರಾದಂಥ ಡಾಕ್ಟರ್ ವಿಘ್ನೇಶ್ ವರ್ಮುಡಿಯವರೇ, ವೇದಿಕೆಯಲ್ಲಿ ನಮ್ಮೆಲ್ಲ ಹಿರಿಯರು ಮತ್ತೊಬ್ಬರು ಕೇಶವ ಮುಳಿಯರಿದ್ದಾರೆ, ಶಾಜಿ ಇದ್ದಾರೆ, ಅನಿಲ್ ಕುಮಾರ್ ಇದ್ದಾರೆ, ಅದೇ ರೀತಿ ವೇದಿಕೆಯಲ್ಲಿ ಬಹಳಷ್ಟು ಗಣ್ಯರಿದ್ದಾರೆ, ನಿತ್ಯಾನಂದ ಮುಂಡೋಡಿ ಇದ್ದಾರೆ, ಎಲ್ಲರ ಹೆಸರು ಹೇಳೋದಿಲ್ಲ. ವೇದಿಕೆಯಲ್ಲಿರುವ ಎಲ್ಲ ಗೌರವಾನ್ವಿತ ಹಿರಿಯರೇ, ವೇದಿಕೆ ಮುಂಭಾಗದಲ್ಲಿರುವಂಥ ಎಲ್ಲ ಗೌರವಾನ್ವಿತ ಹಿರಿಯರೇ, ಈ ರಬ್ಬರ್ ಬೆಳೆಗಾರರೇ, ಹಾಗೆ ಬಂದಿರುವಂಥ ಎಲ್ಲ ಆತ್ಮೀಯರೇ, ಮಾತನಾಡುವ ಸಮಯ ಅಲ್ಲ, ನಾನು ಬಂದು ಹೋಗ್ತೇನೆ ಅಂತ ಹೇಳಿದೆ. ಉಜಿರೆಯಲ್ಲಿ ಆಗುವಂಥ ಕಾರ್ಯಕ್ರಮ, ಬೆಳ್ತಂಗಡಿಯಲ್ಲಿ ಯಾವುದೇ ಕಾರ್ಯಕ್ರಮ ಆದರೆ ಯಶಸ್ವಿಯಾಗಿ ಆಗ್ತದೆ. ಮೊನ್ನೆ ಪ್ರತಾಪ್ ಸಿಂಹ ನಾಯ್ಕರ ಮಗನ ಮದುವೆ ಇತ್ತು, ಮಗಳ ಮದುವೆಗೆ ಬಂದು ಹೋಗಿದ್ದು. ಇವತ್ತು ಕೂಡ ವಾಪಸ್ ಇವತ್ತು ಯಾರ ಮದುವೆ ಅಂತ ಅನ್ನಿಸ್ತಿದ್ದೇವೆ ಸ್ಟೇಜಿಗೆ ಹತ್ತುವಾಗ. ಇವತ್ತು ರಬ್ಬರ್ ಬೆಳೆಗಾರರಿಗೆ ಒಂದು ಸಮಾವೇಶ, ಇದು ರಾಜ್ಯ ಮಟ್ಟದ ಸಮಾವೇಶ ಇಲ್ಲಿ ಆಗ್ತಿರೋ ತುಂಬ ಖುಷಿ ತಂದಿದೆ. ಆದರೆ ಒಂದು ಕಡೆಯಿಂದ ಇವತ್ತು ರಬ್ಬರ್ ಬೆಳೆಗಾರರ ಸ್ಥಿತಿ ಏನಾಗಿರೋ ಪರಿಸ್ಥಿತಿ ಅಂದರೆ ಅವರು ಚಿಂತಾಜನಕ ಆಗಿದೆ. ಇವತ್ತು ಅಡಿಕೆ ಬೆಳೆಗಾರರ ಒಂದು ಕಡೆಯಿಂದ ಹಳದಿ ರೋಗ ಮತ್ತು ಎಲೆಚುಕ್ಕಿ ರೋಗದಿಂದ ಸಂಕಷ್ಟದಲ್ಲಿದ್ದರೆ, ಇವತ್ತು ರಬ್ಬರ್ ಬೆಳೆಗಾರರ ಸಂಕಷ್ಟವನ್ನು ಕೇಳುವವರಿಲ್ಲ, ಅವರಿಗೆ ಯಾವುದೇ ಪರಿಹಾರಗಳಿಲ್ಲ. ಇವತ್ತು ಸರ್ಕಾರದ ಯೋಜನೆಯಲ್ಲಿ ಬೆಳೆ ವಿಮೆ ಇರಲಿ, ಯಾವುದೇ ರೀತಿಯ ಪರಿಹಾರಗಳು ಅವರಿಗೆ ಸಿಗಲಿಕ್ಕೆ ಸಾಧ್ಯ ಇಲ್ಲ. ಇವತ್ತು ರಬ್ಬರನ್ನು ಕಾಡು ಅಂತ ಪರಿಗಣಿಸಿ ಇವತ್ತು GPS ಸರ್ವೆ ಮಾಡುವಾಗ ಅವರೇನು ಅವರ ಒಂದು ಅಕ್ರಮ ಸಕ್ರಮ ಸೈಟ್ ಆಗಬೇಕಿದ್ದರೂ GPS ರಬ್ಬರನ್ನು ತೋರಿಸುವುದಿಲ್ಲ. ಅಡಿಕೆ ಮಾತ್ರ ಇದ್ದರೆ ಮಾತ್ರ ಅವರಿಗೆ ಅದು ಕೃಷಿ ಬೆಳೆ ಅಂತ ಆಗ್ತದೆ. ಇವತ್ತು ರಬ್ಬರ್ ಬೆಳೆ ಅದು ಕೃಷಿ ಅಲ್ಲ ಎನ್ನುವ ನಿಟ್ಟಿನಲ್ಲಿ ಪರಿಗಣನೆಗೆ ಮಾಡ್ತಾ ಇದ್ದಾರೆ. ಇದರ ಬಗ್ಗೆ ಕೂಡ ನಾವು ತುಂಬ ಸಲ ಇದರ ಬಗ್ಗೆ ಪ್ರಸ್ತಾವನೆ ಮಾಡಿದೆವು, ಇದು ಹಾಗೆ ಆಗಬಾರ್ದು ಅನ್ನೋದರ ಬಗ್ಗೆ. ಅದರ ಜೊತೆಗೆ ಅವರು ಬೆಳೆದಂಥ ಬೆಳೆಗೆ ಕೂಡ ಸರಿಯಾದ ಬೆಂಬಲ ಬೆಲೆ ಇಲ್ಲ. ಇವತ್ತು ಕೇರಳದಲ್ಲಿ ಹೋದರೆ 200ಕ್ಕಿಂತ ಜಾಸ್ತಿ ರೇಟ್ ಇರುವಂಥದ್ದು ನಮ್ಮ 160ಕ್ಕೆ ಇಳಿದಿರುವುದು, ಅದು ಒಂದು ಬೇಸರದ ವಿಷಯ. ಅಷ್ಟನ್ನು ಕೂಡ ಮಾಡಲಿಕ್ಕೆ ನಮಗೆ ಈ ಸರ್ಕಾರಕ್ಕೆ ಆಗಲಿಲ್ಲ. ಅದಕ್ಕೋಸ್ಕರ ಇವತ್ತು ನೀವೆಲ್ಲ ಒಗ್ಗಟ್ಟಾಗಿ ಸೇರಿಕೊಂಡು ಇದರ ಬಗ್ಗೆ ಒಂದು ಸಮಾವೇಶದ ಮುಖಾಂತರ ಎಲ್ಲ ಕಡೆ ಹೋರಾಟ ಮಾಡುವಂಥದ್ದು, ಬೀದಿ ರಸ್ತೆ ಹೋರಾಟ ಮಾಡುವಂಥದ್ದು, ರಸ್ತೆ ಬಂದು ಮಾಡಿ ಹೋರಾಟ ಮಾಡ್ತಿದ್ದಾರೆ. ಆದರೆ ನೀವು ಹಾಗೆ ಮಾಡಲಿಲ್ಲ. ಸಮಾವೇಶ ಮಾಡಿ ಸರ್ಕಾರಕ್ಕೆ ಯಾವುದನ್ನು ಮುಟ್ಟಿಸಬೇಕು ಆ ವಿಚಾರ ಮುಟ್ಟಿಸಬೇಕು ಅನ್ನೋ ನಿಟ್ಟಿನಲ್ಲಿ ಎಲ್ಲರೂ ಸೇರಿ ಒಗ್ಗಟ್ಟಿನಿಂದ ನಿರ್ಣಯ ಮಾಡಿಕೊಂಡು ಬಂದಿದ್ದೀರಿ. ಇವತ್ತು ನಾನು ನೋಡಿದ್ದೇನೆ, ಸಹಕಾರಿ ಈ ರಬ್ಬರ್ ಬೆಳೆಗಾರರ ಸಂಘ
ಒಂದಷ್ಟು ಸಂಘಗಳು ಆರ್ಥಿಕವಾಗಿ ಹಿಂದುಳಿದ ಕಾರಣ ಅದು ನೋಂದಣಿ ಆಗಿರ್ತದೆ, ಮತ್ತೆ ಅದನ್ನು ವಾಪಸ್ಸು ಮರು ನೋಂದಣಿ ಮಾಡಿ ಆಗಿರುವುದಿಲ್ಲ ಕೆಲವೊಂದು. ಅದಕ್ಕೆ ಆ ಸಂಘಗಳಿಗೆ ಸರ್ಕಾರದಿಂದ ಬರುವ ಸವಲತ್ತುಗಳನ್ನು ಕೊಡಲಿಕ್ಕೆ ನೀವು ವಾಪಸ್ ಅದನ್ನು ನೋಂದಣಿ ಮಾಡಿಕೊಳ್ಬೇಕು ಅಂತ ಹೇಳ್ತಾರೆ. ಆದರೆ ಆ ಮರು ನೋಂದಣಿ ಮಾಡಿಕೊಳ್ಬೇಕಿದ್ರೆ ಈಗ ಸರ್ಕಾರ ಅದಕ್ಕೆ ಇಷ್ಟು ಹಣ ನೀವು ದಂಡವನ್ನು ಕಟ್ಟಬೇಕು ಎನ್ನುವುದನ್ನು ಕೂಡ ಒಂದು ಕಡೆಯಿಂದ ಬಂದಿದೆ. ಆದರೆ ಕೆಲವು ಸಂಘಗಳಿಗೆ ಆ ದಂಡ ಕಟ್ಟಲಿಕ್ಕೆ ಸಾಧ್ಯ ಇಲ್ಲ, ಸರ್ಕಾರದ ದಂಡವನ್ನು ಕಟ್ಟಲಿಕ್ಕೆ ಸಾಧ್ಯತೆ ಇಲ್ಲ. ಅದು ಕೂಡ ನನ್ನ ಗಮನಕ್ಕೆ ಆ ಸಾಧ್ಯತೆ ಇಲ್ಲದಲ್ಲಿ ನಾವೇನು ಮಾಡಲಿಕ್ಕೆ ಈ ಸಲ ಸರ್ಕಾರವೇ ಆ ಹಣವನ್ನು ಭರಿಸಿ ರೈತರನ್ನು ಬಚಾವ್ ಮಾಡಬೇಕು ಅಂತ ನಾನು ಕೂಡ ಈ ಸಂಸ್ಥೆ ಮುಖಾಂತರ ನಿಮ್ಮ ಪರವಾಗಿ ವಿನಂತಿಯನ್ನು ಮಾಡಲಿಕ್ಕೆ ನಾನು ಇಷ್ಟಪಡ್ತೀನಿ. ಅಂದರೆ ಒಂದು ಆಗ ಈಗ ಯಾವುದೆಲ್ಲ ಸಂಘಗಳು ಹಿಂದುಳಿದು ಇವತ್ತು ಆರ್ಥಿಕವಾಗಿ ಹಿಂದೆ ಇರುವಂಥ ಸಂಘಗಳನ್ನು ಮೇಲೆ ತಂದಾಗೂ ಆಗ್ತದೆ. ಅವರ ಈಗಿನ ಒಂದು ಬೆಳೆಯಿಂದ ನಾಶ ಅಥವಾ ಬೇರೆ ಬೇರೆ ರೀತಿಯಿಂದಾಗಿ ಅವರಿಗೆ ತೊಂದರೆಗಳಾಗಿದ್ದ ಕಾರಣ ಅದನ್ನು ಸರಿದೂಗಿಸಲಿಕ್ಕೂ ಆಗ್ತದೆ. ಆ ನಿಟ್ಟಿನಲ್ಲಿ ಬರುವ ವಿಧಾನಸಭೆಯಲ್ಲಿ ನಿಮ್ಮ ಪರವಾಗಿ ನಾನು ಅಧಿವೇಶನದಲ್ಲಿ ಮಾತಾಡ್ತೇನೆ. ಏನು ಯಾವುದೆಲ್ಲ ವಿಚಾರ ಇದೆ ಅಂತ ನನಗೆ ನಾನು ಬರುವಾಗೆಲ್ಲ ವರದಿ ಓದಿ ಆಗಿದೆ. ಆದ ಕಾರಣ ಅದನ್ನು ನೀವು ಡಿಟೇಲ್ ಕೊಡಿ. ನಾನು ಪ್ರತಾಪರಿದ್ದಾರೆ, ಇಲ್ಲಿಯ ಶಾಸಕರು ಹರೀಶ್ ಪೂಂಜಾ ಕೂಡ ಮಾತಿನಲ್ಲಿ ತುಂಬ ಹುಷಾರಿದ್ದಾರೆ, ನಮಗಿಂತ ಜಾಸ್ತಿ ಅವರು ಮಾತಾಡೋರು. ನಾವೆಲ್ಲ ಒಗ್ಗಟ್ಟಾಗಿ ನನ್ನ ಕ್ಷೇತ್ರದವರು ತುಂಬ ಜನ ಬಂದಿದ್ದಾರೆ, ಅದಕ್ಕೋಸ್ಕರ ನಾನು ಇವತ್ತು ಇಲ್ಲಿಗೆ ಬರಲೇಬೇಕಾಯಿತು. ನಾನು ಸುಳ್ಯದಿಂದ ತುಂಬ ಜನ ಬೆಳೆಗಾರರು, ರಬ್ಬರ್ ಬೆಳೆಗಾರರೇ. ಈಗ ಪ್ರತಾಪ್ರು ಹೇಳಿದಾಗೆ ಅಡಿಕೆ ಗಿಡವನ್ನು ಕಟ್ ಮಾಡಿ ಅಡಿಕೆ ಗಿಡಕ್ಕೆಲ್ಲ ನುಸಿ ರೋಗ, ಇದು ಕೊಳ್ಳೆ ರೋಗ ಬಂದುಟಿಯ ಇನ್ನು ಹೆಂಗೆ ಬದುಕುವುದು ಅಂತ ಅವು ಅಲ್ಲಿ ನಮ್ಮ ಅರೆ ಭಾಷೆಯವೆಲ್ಲ ಮಾತಾಡ್ತಾ ಇದ್ದವು. ಅವಕ್ಕೆ ರಬ್ಬರು ನಿಲ್ಲ, ಇತ್ತ ಅಡಿಕೆನಿಲ್ಲ, ಹೆಂಗೆ ಬದುಕುವುದು ಅಂತೇಳಿ ಹೇಳುವಂಥ ಈ ಸ್ಥಿತಿಯಲ್ಲಿ ನಾವು ಈ ಸಮಾವೇಶದ ಮುಖಾಂತರ ಏನಾದ್ರು ನಿಮಗೆ ನಿಮ್ಮ ಪರವಾಗಿ ನಿಂತು ಹೋರಾಟ ಮಾಡಲಿಕ್ಕೆ ನಾವು ಖಂಡಿತ ನಿಮ್ಮೊಟ್ಟಿಗೆ ಇದ್ದೇವೆ ಅಂತ ಹೇಳಲಿಕ್ಕೆ ನಾನು ತುಂಬ ಇಷ್ಟಪಡ್ತಿದ್ದೇನೆ. ಮುಂದಿನ ದಿನದಲ್ಲಿ ಕೂಡ ಈ ಒಂದು ನಾನು ಕೂಡ ರಬ್ಬರ್ ಬೆಳೆಗಾರರಲ್ಲ, ಅದು ರಬ್ಬರ್ ಬೆಳೆಯನ್ನು ಕೆಲಸ ಮಾಡಿದ ಅನುಭವ ಇದೆ. ಒಂದು ಮರ ಬೆಳಿಬೇಕಿದ್ರೆ 7 ವರ್ಷ ಬೇಕಾಗ್ತದೆ. ಆ ಬೆಳೆದ ನಂತರ ಅದನ್ನು ಎಲ್ಲರೂ ಟ್ಯಾಪಿಂಗ್ ಮಾಡಿದರೂ ಆಗೋದಿಲ್ಲ, ಅಷ್ಟು ನುರಿತವರೇ ಮಾಡಬೇಕು, ಇಲ್ಲಾದರೆ ಮರಕ್ಕೆ ತೊಂದರೆ ಆಗ್ತದೆ. ಇವತ್ತು ಹಾಲು ಒಂದೇ ದಿವಸ ಬಂದು ಕಟ್ಟಾದರೂ ಸಾಕಾಗೋದಿಲ್ಲ ಅಂತ ಏನು ಟ್ಯಾಪಿಂಗ್ ಮಾಡುವವನು ಸರಿ ಇರಬೇಕು. ಹಾಲು ತೆಗೆಯುವಾಗಲೂ ಅಷ್ಟೇ, ವೇಸ್ಟ್ ಆದರೆ ಅದೊಂದು ವೇಸ್ಟ್ ಆಗ್ತದೆ. ಅದನ್ನು ಸರಿಯಾದ ಸಮಯಕ್ಕೆ ಹಾಲನ್ನು ತೆಗೆದು ಅದನ್ನು ವಾಪಸ್ ಮಾಡಿ ಶೀಟ್ ಹಾಕಿ ಮತ್ತೆ ಅಷ್ಟೇ ಕೆಲಸ ಇರ್ತದೆ ಅವನಿಗೆ. ಆ ಒಂದು ಕೆಲಸವನ್ನು ಮಾಡಬೇಕಿದ್ರೆ ಅವನಿಗೆ ಅವನ ಕೂಲಿ ಅದರಲ್ಲಿ ಸರಲಿಕ್ಕೆ ಸಾಧ್ಯತೆ ಇಲ್ಲ. ಆ ಮನೆಯ ಯಜಮಾನನಿಗೆ ಅದರ ಸಂಬಳ ಕೊಡಬೇಕು, ಮತ್ತು ಉಳಿದ ಅದಕ್ಕೆ ಗೊಬ್ಬರ ಹಾಕಬೇಕು. ಇದನ್ನೆಲ್ಲ ಒಂದು ಮರದಲ್ಲಿ ಯೋಚನೆ ಮಾಡಿದರೆ ನೀವು 250 ರೂಪಾಯಿ ಕೊಟ್ಟರೂ ಸಾಕಾಗಲಿಕ್ಕೆ ಒಂದು ಮರಕ್ಕೆ, ಒಂದು ಶೀಟಿಗೆ ಅಂತ ಅದು ಒಂದು ಕಷ್ಟದ ಕೆಲಸ ಆಗಿರ್ತದೆ. ಬೇರೆಲ್ಲ ಕೆಲಸನ ಮಾಡಿಕೆ ಇವತ್ತು ಎಕ್ಕದಿದ್ದರೆ ನಾಳೆ ಆದರೂ ಹೆಕ್ಕಿ ಅದನ್ನು ತಂದು ಇಡ್ಬೋದು. ಆದರೆ ಇದನ್ನು ಹಾಗೆ ಮಾಡುವಾಗ ದಿನದಿಂದ ದಿನಕ್ಕೆ ಆ ದಿವಸನೇ ಕೆಲಸ ಆಗಬೇಕು, ಮಧ್ಯಾಹ್ನದೊಳಗೆ ಅದರ ಕೆಲಸ ಮುಗಿಬೇಕು. ಈ ಎಲ್ಲ ಸಮಸ್ಯೆ ಇದ್ದ ಕಾರಣ ಇವತ್ತು ರಬ್ಬರ್ ಬೆಳೆಗಾರರ ಸಮಸ್ಯೆ ತುಂಬ ಗಂಭೀರವಾದ ಸಮಸ್ಯೆ. ಇವತ್ತು ನಮ್ಮ ಕಡೆಯಿಂದ ಕೇಶವ ಮುಳಿಯರಿದ್ದಾರೆ, ಯುವಕರು, ಅವರು ನಿಮ್ಮೊಟ್ಟಿಗೆ ಸದಾ ಇರ್ತಾರೆ, ನಮ್ಮ ಬೋರ್ಡ್ನಲ್ಲಿ ನಿರ್ದೇಶಕರಾಗಿ ಇದ್ದುಕೊಂಡಿದ್ದಾರೆ. ನಿತ್ಯಾನಂದ ಮುಂಡೋಡಿ ಅವರು ಅಲ್ಲಿಂದ ಅವರ ಸೊಸೈಟಿ ಅಧ್ಯಕ್ಷರಾಗಿದ್ದಾರೆ ಗುತ್ತಿಗಾರಲ್ಲಿ. ಹಾಗೆ ನಮ್ಮದು ಪಾರ್ಟಿ ಇಲ್ಲ ಇಲ್ಲಿ, ಯಾವುದಿದ್ರೂ ಪಕ್ಷ ಭೇದ ಮರೆತು ಎಲ್ಲರೂ ಒಗ್ಗಟ್ಟಾಗಿ ಹೋರಾಟ ಮಾಡುವಂಥದ್ದು ನಮ್ಮದು ಒಂದು ಕರ್ತವ್ಯ. ಆ ನಿಟ್ಟಿನಲ್ಲಿ ರಾಜ್ಯ ಸರ್ಕಾರಕ್ಕೆ ಮುಟ್ಟಿಸಲಿಕ್ಕೆ ರಾಜ್ಯದ ಪ್ರತಿನಿಧಿಗಳಾಗಿ ನಿತ್ಯಾನಂದ ಮುಂಡೋಡಿ ಇದ್ದಾರೆ, ಅವರು ಕಾಂಗ್ರೆಸ್ ಪಕ್ಷ, ಅದಕ್ಕೆ ನಾನು ಹೇಳಿದಷ್ಟೇ. ನಮ್ಮ ಪರವಾಗಿ ನಮ್ಮ ಯುವ ನಾಯಕ ಇದ್ದಾರೆ, ರಾಜ್ಯ ಕೇಂದ್ರ ಸರ್ಕಾರಕ್ಕೆ ನಮ್ಮ ಕ್ಯಾಪ್ಟನ್ ಬ್ರಿಜೇಶ್ ಚೌಟರು ಮನವಿಗೆ ಸ್ಪಂದಿಸಲಿಕ್ಕೆ ಖಂಡಿತ ನಿಮ್ಮೊಟ್ಟಿಗೆ ಧ್ವನಿಗೂಡಿಸಿ ಆ ಕೆಲಸವನ್ನು ಮಾಡೇ ಮಾಡ್ತಾರೆ ಎನ್ನುವ ಭರವಸೆ ನನಗಿದೆ. ಅದು ನಿಮಗೆ ಕೂಡ ಭರವಸೆಯನ್ನು ಕೊಡ್ತೇನೆ. ಆ ನಿಟ್ಟಿನಲ್ಲಿ ಜಂಟಿಯಾಗಿ ರಾಜ್ಯ ಮತ್ತು ಕೇಂದ್ರದ ಒಟ್ಟಿಗೆ ಇದಕ್ಕೆ ಪರಿಹಾರವನ್ನು ಕೊಂಡುಕೊಳ್ಳಲಿಕ್ಕೆ ಮುಂದಿನ ದಿನದಲ್ಲಿ ಸೂಕ್ತವಾದ ಕಾರ್ಯಕ್ರಮವನ್ನು ಅನುಷ್ಠಾನಗೊಳಿಸುವಂತೆ ಆಗಲಿ. ಅದಕ್ಕೆಲ್ಲ ರೀತಿಯ ಏನೆಲ್ಲ ಕೊಡಕುಗಳುಂಟು ಅದನ್ನು ನಿಭಾಯಿಸಲಿಕ್ಕೆ ಯಾವುದೆಲ್ಲ ಕಾನೂನಿನ ಚೌಕಟ್ಟಿನಲ್ಲಿ ಯಾವುದೆಲ್ಲ ಸರಿ ಮಾಡಲಿಕ್ಕೆ ಸಾಧ್ಯ ಅದಕ್ಕೆಲ್ಲ ನಾವು ಒಟ್ಟಾಗಿ ಅದರ ಬಗ್ಗೆ ಚರ್ಚಿಸಿ ಒಂದು ರೀತಿಯ ನಿರ್ಧಾರವನ್ನು ತೆಗೆದುಕೊಳ್ಳುವ ಅಂತ ಹೇಳುತ್ತಾ ಈ ಒಂದು ಕಾರ್ಯಕ್ರಮ ಇವತ್ತಿನ ಈ ರಾಜ್ಯ ರಬ್ಬರ್ ಬೆಳೆಗಾರರ ಸಮಾವೇಶ ಸಮ್ಮೇಳನ ಇದು ಯಶಸ್ವಿಯಾಗಲಿ. ಇದರ ಮುಖಾಂತರ ಇಡೀ ರಬ್ಬರ್ ಬೆಳೆಗಾರ ಇವತ್ತು ಬಂದಿದ್ದವರಿಗೆ ಮಾತ್ರ ಅಲ್ಲ, ಬಾರದವರಿಗೆ ಕೂಡ ಇದರ ಪ್ರಯೋಜನ ನಿಮ್ಮಿಂದಾಗಿ ಸಿಗಲಿ. ಎಲ್ಲ ರೀತಿಯ ಸವಲತ್ತುಗಳು ಮುಂದಿನ ದಿನದಲ್ಲಿ ದೊರಕುವಂತೆ ಆಗಲಿ ಅಂತ ಆಶಿಸ್ತಿದ್ದೇನೆ. ಈ ಒಂದು ಕಾರ್ಯಕ್ರಮಕ್ಕೆ ನನ್ನನ್ನು ಕರೆಸಿ 2 ಮಾತನಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟ ತಮಗೆಲ್ಲರಿಗೂ ವಂದಿಸ್ತಿದ್ದೇನೆ. ಧನ್ಯವಾದಗಳು.
ಇದೀಗ ಮಾನ್ಯ ಲೋಕಸಭಾ ಸದಸ್ಯರು ಶ್ರೀ ಬ್ರಿಜೇಶ್ ಚೌಟ ಅವರು ನಮ್ಮನ್ನು ಉದ್ದೇಶಿಸಿ ಮಾತನಾಡ್ತಾರೆ. ಎಲ್ರಿಗೂ ನಮಸ್ಕಾರ. ಕರ್ನಾಟಕ ರಾಜ್ಯ ರಬ್ಬರ್ ಬೆಳೆಗಾರರ ಸಮ್ಮೇಳನ ಈ ಕಾರ್ಯಕ್ರಮದ ವೇದಿಕೆಯಲ್ಲಿ ದಿಕ್ಸೂಚಿ ಭಾಷಣವನ್ನು ಮಾಡಿರುವಂಥ ಹಿರಿಯ ಅರ್ಥಶಾಸ್ತ್ರಜ್ಞರು ಮತ್ತು ಕೃಷಿಕರು ಮತ್ತು ಕೃಷಿ ಕ್ಷೇತ್ರದಲ್ಲಿ ವಿಶೇಷ ಆಸಕ್ತಿಯನ್ನು ತೆಗೆದುಕೊಂಡು ಇವತ್ತು ರಬ್ಬರ್ ಬೆಳೆಗಾರರ ಒಟ್ಟು ವಸ್ತುಸ್ಥಿತಿಯ ಬಗ್ಗೆ, ಅವರ ಸಮಸ್ಯೆಗಳ ಬಗ್ಗೆ ಮತ್ತು ಅವರು ಯೋಚನೆ ಮಾಡಿರುವಂಥ ಪರಿಹಾರೋಪಾಯಗಳ ಬಗ್ಗೆ ಒಂದು ವರದಿಯನ್ನು ಕೂಡ ನಮಗೆ ನೀಡಿರುವಂಥ ಆತ್ಮೀಯರಾಗಿರುವಂಥ ಡಾಕ್ಟರ್ ವಿಘ್ನೇಶ್ವರ ವರ್ಮುಡಿ ಅವರೇ, ಈ ಕಾರ್ಯಕ್ರಮದಲ್ಲಿ ವೇದಿಕೆಯಲ್ಲಿ ಆಸೀನರಾಗಿರುವಂಥ ಕರ್ನಾಟಕ ವಿಧಾನ ಪರಿಷತ್ತಿನ ಸನ್ಮಾನ್ಯ ಸದಸ್ಯರು, ಹಿರಿಯರು ಆಗಿರುವಂಥ ಶ್ರೀ ಪ್ರತಾಪ್ ಸಿಂಗ್ ನಾಯಕ್ರೆ, ಸುಳ್ಯ ವಿಧಾನಸಭಾ ಕ್ಷೇತ್ರದ ಶಾಸಕರು, ಆತ್ಮೀಯರಾಗಿರುವಂಥ ಕುಮಾರಿ ಭಾಗೀರಥಿ ಮುರಳಿ ಅವರೇ, ಕೇಂದ್ರ ರಬ್ಬರ್ ಮಂಡಳಿಯ ಸದಸ್ಯರು, ಆತ್ಮೀಯರಾಗಿರುವಂಥ ಶ್ರೀ ಮುಳಿಯ ಕೇಶವ ಭಟ್ರೆ, ಕರ್ನಾಟಕ ರಾಜ್ಯ ರಬ್ಬರ್ ವ್ಯಾಪಾರಿಗಳ ಸಂಘದ ಅಧ್ಯಕ್ಷರಾಗಿರುವಂಥ ಶ್ರೀ ಶಾಜಿ UV ಅವರೇ, SKDRDP ಟ್ರಸ್ಟ್ನ ಕಾರ್ಯನಿರ್ವಾಹಕ ನಿರ್ದೇಶಕರಾಗಿರುವಂಥ ಶ್ರೀ ಅನಿಲ್ ಕುಮಾರ್ SS ಅವರೇ, ಈ ಕಾರ್ಯಕ್ರಮದ ಸಂಯೋಜಕರಾಗಿರುವ ಶ್ರೀ ಅನಂತ್ ಭಟ್ M ಮುಂಡಾಜೆ ಅವರೇ, ಶ್ರೀ ರಾಜು ಶೆಟ್ಟಿ ಅವರೇ, ಶ್ರೀ ವಿಜಯ್ ಕೃಷ್ಣ ಅವರೇ, ಹಿರಿಯರಾದ ನಿತ್ಯಾನಂದ್ ಮುಂಡೋಡಿ ಅವರೇ, ಶ್ರೀ ಪ್ರಸಾದ್ ಕೌಶಲ್ ಶೆಟ್ರೆ, ಶ್ರೀ ಗೋಪಾಲ್ ಕೃಷ್ಣ ಭಟ್ರೆ, ವೇದಿಕೆಯಲ್ಲಿ ಆಸೀನರಾಗಿರುವಂಥ ಎಲ್ಲ ಅತಿಥಿಗಳೇ, ವೇದಿಕೆಯ ಮುಂಭಾಗದಲ್ಲಿರುವಂಥ ಎಲ್ಲ ಆತ್ಮೀಯ ರಬ್ಬರ್ ಕೃಷಿಕರೇ, ಆತ್ಮೀಯ ಬಂಧುಗಳೇ, ಕರ್ನಾಟಕ ರಾಜ್ಯ ರಬ್ಬರ್ ಬೆಳೆಗಾರರ ಈ ಸಮ್ಮೇಳನದಲ್ಲಿ ಭಾಗವಹಿಸಲು ಅತ್ಯಂತ ಸಂತೋಷದಿಂದ ಭಾಗವಹಿಸ್ತಾ ಇದ್ದೇನೆ. ಮಾತ್ರ ಅಲ್ಲ, ನನಗೂ ನನ್ನ ಕ್ಷೇತ್ರದ ಒಂದು ಅತ್ಯಂತ ಪ್ರಮುಖ ಬೆಳೆ ಆಗಿರುವಂಥ ರಬ್ಬರ್ ಬೆಳೆಗಾರರ ಮಧ್ಯೆ ಬರುವಂಥ ಒಂದು ಅವಕಾಶ ಮಾತ್ರ ಅಲ್ಲ, ರಬ್ಬರ್ ಬೆಳೆಗಾರರ ಬಗ್ಗೆ ಮತ್ತು ರಬ್ಬರ್ ಬೆಳೆಯ ಬಗ್ಗೆ ಸ್ವಲ್ಪ ತಿಳ್ಕೊಳ್ಳುವಂಥ ಅವಕಾಶ ಕೂಡ ಇದು ಅಂತ ನಾನು ಅಂದ್ಕೊಂಡಿದ್ದೇನೆ. ನಾನು ನಿಮಗೆ ಸತ್ಯ ಹೇಳಬೇಕಾದ್ರೆ ರಬ್ಬರ್ ಬೆಳೆಯ ಬಗ್ಗೆ ನನಗೆ ತುಂಬ ಗೊತ್ತಿಲ್ಲ, ರಬ್ಬರ್ ಬೆಳೆಗಾರರ ಬಗ್ಗೆಯೂ ಗೊತ್ತಿಲ್ಲ. ನನ್ನನ್ನು ರಬ್ಬರ್ ಮಂಡಳಿಯ ಸದಸ್ಯನನ್ನಾಗಿ ಮಾಡಿದ್ದಾರೆ. ಆದರೆ ಇವತ್ತಿನವರೆಗೆ ರಬ್ಬರ್ ಮಂಡಳಿಯ ಯಾವುದೇ ಸಭೆಗೆ ನನ್ನನ್ನು ಆಹ್ವಾನಿಸಿಲ್ಲ. ಅದರ ಬಗ್ಗೆ ನಾನು ಕೇಂದ್ರದ ವಾಣಿಜ್ಯ ಸಚಿವರಿಗೆ ಮಾತನಾಡಬೇಕಂತ ಇದ್ದೆ. ಆದರೆ ಮೊನ್ನೆ ಕೇಶವ ಭಟ್ರು ತಿಳಿಸಿದ್ರು, ಅದೇನೋ ಕಮ್ಯುನಿಕೇಷನ್ ಗ್ಯಾಪ್ನ ಕಾರಣಕ್ಕೆ ಕರೆದಿರಲಿಲ್ಲ, ಇನ್ನು ಮುಂದೆ ಕರೀತಾರೆ ಅನ್ನುವಂಥದ್ದು. ಆದರೆ ಈ ಸಂದರ್ಭದಲ್ಲಿ ನಾನು ನಮ್ಮ ಸನ್ಮಾನ್ಯ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರ ಸರ್ಕಾರ ದೇಶದ ಎಲ್ಲ ಕೃಷಿಕರ ಬಗ್ಗೆ ಕೇವಲ ಸಹಾನುಭೂತಿ ಅಲ್ಲ, ಅವರ ಜೊತೆ ಇದೆ ಅನ್ನುವಂಥದ್ದನ್ನು ಕಳೆದ 11 ವರ್ಷದಲ್ಲಿ ಹಲವಾರು ಯೋಜನೆಗಳ ಮುಖಾಂತರ, ಹಲವಾರು ಪಾಲಿಸಿ ರಿಫಾರ್ಮ್ಸ್ಗಳ ಮುಖಾಂತರ ಮತ್ತು ರೈತನ ಜೊತೆ ಗಟ್ಟಿಯಾಗಿ ನಿಲ್ಲುವಂಥ ಹಲವು ರೀತಿಯ ನಿದರ್ಶನಗಳನ್ನು ತೋರಿಸಿಕೊಂಡು ಬಂದಿದೆ. ಹಾಗಾಗಿ ಇವತ್ತು ಮಂಡಿಸಿರುವಂಥ ಈ ವರದಿ ಏನಿದೆಯಾ, ಈ ವರದಿಯನ್ನು ನಾನು ಖಂಡಿತವಾಗಿಯೂ ಅತ್ಯಂತ ಗಂಭೀರವಾಗಿ ಅಧ್ಯಯನ ಮಾಡುವಂಥ, ತಿಳ್ಕೊಳ್ಳುವಂಥ ಪ್ರಯತ್ನವನ್ನು ಮಾಡ್ತೇನೆ. ಮುಂದಿನ ದಿವಸದಲ್ಲಿ ಖಂಡಿತವಾಗಿಯೂ ವಿಘ್ನೇಶ್ವರ ವರ್ಮುಡಿ ಮತ್ತು ಇಡೀ ರಬ್ಬರ್ ಬೆಳೆಗಾರರ ಪ್ರಮುಖರ ಜೊತೆ ನಾನು ಖಂಡಿತವಾಗಿಯೂ ಇನ್ನೂ ಡೀಟೇಲ್ಡಾಗಿ ತಿಳ್ಕೊಳ್ಳುವಂಥ ಪ್ರಯತ್ನವನ್ನು ಮಾಡಿ ಕೇಂದ್ರದ ಕೃಷಿ ಮತ್ತು ವಾಣಿಜ್ಯ ಸಚಿವರು ಇಬ್ಬರ ಜೊತೆಗೂ ಕೂಡ, ನೀವು ಯಾವತ್ತೂ ಕೂಡ ದೆಹಲಿಗೆ ಬಂದರೂ ಈ ಎರಡೂ ಇಲಾಖೆಗಳ ಸಮನ್ವಯದ ಜೊತೆ ನಮ್ಮ ರಬ್ಬರ್ ಬೆಳೆಗಾರರ ಜೊತೆ ರಬ್ಬರ್ ಬೆಳೆಗೆ ಬೇಕಾದಂಥ ಕೇಂದ್ರ ಸರ್ಕಾರದಿಂದ ಏನೆಲ್ಲ ಸಹಾಯ ಅಥವಾ ಬೆಂಬಲ ಅಗತ್ಯ ಇದೆಯಾ ಅದೆಲ್ಲವನ್ನು ಕೊಡಿಸುವಂಥ ಪ್ರಾಮಾಣಿಕ ಪ್ರಯತ್ನವನ್ನು ನಾನು ನಿಮ್ಮ ಜೊತೆ ಸೇರಿ ಮಾಡ್ತೇನೆ ಅನ್ನುವಂಥದ್ದನ್ನು ಮೊದಲಿಗೆ ಇಲ್ಲಿ ತಿಳಿ ಹೇಳುವಂಥ ಕೆಲಸವನ್ನು ಮಾಡ್ತಾಯಿದ್ದೇನೆ. ನಮ್ಮ ಸರ್ಕಾರ
ಕಳೆದ 11 ವರ್ಷದಿಂದ ಕೃಷಿ ಕ್ಷೇತ್ರಕ್ಕೆ ವಿಶೇಷವಾದ ಒತ್ತನ್ನು ಕೊಡ್ತಾ ಬಂದಿದೆ. ಸನ್ಮಾನ್ಯ ಪ್ರಧಾನಮಂತ್ರಿಗಳ ಯೋಚನೆ ಇರುವಂಥದ್ದು ಒಬ್ಬ ಸಾಮಾನ್ಯ ಕೃಷಿಕನ ಆದಾಯ ದ್ವಿಗುಣ ಆಗಬೇಕು ಅನ್ನುವಂಥದ್ದು ಅವರ ಯೋಚನೆ ಇರುವಂಥದ್ದು. ಆ ದೃಷ್ಟಿಯಿಂದ ಪಾಲಿಸಿ ದೃಷ್ಟಿಯಿಂದ ಏನೆಲ್ಲ ಯೋಚನೆ ಮಾಡಬೇಕು ಅದೆಲ್ಲವನ್ನು ಮಾಡ್ತಾ ಇದ್ದಾರೆ. ಕೃಷಿಗೆ ಪೂರಕವಾದಂಥ ಇನ್ಫ್ರಾಸ್ಟ್ರಕ್ಚರ್ ಜೋಡಿಸಬೇಕಾದಂಥ ಅದು ಡಿಜಿಟಲ್ ಇನ್ಫ್ರಾಸ್ಟ್ರಕ್ಚರ್ ಇರ್ಬೋದು, ಫಿಸಿಕಲ್ ಇನ್ಫ್ರಾಸ್ಟ್ರಕ್ಚರ್ ಇರ್ಬೋದು. ಈ ಎರಡನ್ನು ಜೋಡಿಸುವ ದೃಷ್ಟಿಯಿಂದ ಹಲವಾರು ಯೋಜನೆಗಳನ್ನು ತಂದಿದ್ದಾರೆ. ಮಾತ್ರವಲ್ಲ, ಕೃಷಿಗೆ ಹವಾಮಾನದಿಂದ ಆಗುವಂಥ ತೊಂದರೆಗಳು ಮತ್ತು ಇವತ್ತು ಕಾಡು ಪ್ರಾಣಿಗಳಿಂದ ಆಗುವಂಥ ತೊಂದರೆಗಳನ್ನು ಕೂಡ ಇನ್ಶೂರೆನ್ಸ್ನ ಮುಖಾಂತರ ಅವರಿಗೆ ಬೆಂಬಲವಾಗಿ ನಿಲ್ಲುವಂಥ ಪ್ರಯತ್ನವನ್ನು ಕೂಡ ನಮ್ಮ ಸರ್ಕಾರ ಮಾಡಿದೆ ಅನ್ನುವಂಥದ್ದನ್ನು ಅತ್ಯಂತ ಸಂತೋಷದಿಂದ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಸನ್ಮಾನ್ಯ ನರೇಂದ್ರ ಮೋದಿಯವರ ಸರ್ಕಾರ 2013-14 ಸಂದರ್ಭದಲ್ಲಿ ಅಧಿಕಾರವನ್ನು ತೆಗೆದುಕೊಂಡಂಥ ಸಂದರ್ಭದಲ್ಲಿ ಕೃಷಿಗಿದ್ದಂಥ ಬಜೆಟ್ 27,663 ಕೋಟಿ. ಇವತ್ತು ಕೃಷಿ ಕ್ಷೇತ್ರಕ್ಕೆ 24-25 ಬಜೆಟ್ನಲ್ಲಿ 1,37,664 ಕೋಟಿ ಬಜೆಟ್ ಅನ್ನು ಒದಗಿಸಿಕೊಡುವಂಥ ಕೆಲಸವನ್ನು ಮಾಡಿದ್ದಾರೆ. ಅಂದರೆ ಹೆಚ್ಚು ಕಡಿಮೆ 5 ಪಟ್ಟು ಹೆಚ್ಚಿಗೆ ಕಳೆದ 10 ವರ್ಷದಲ್ಲಿ ಕೃಷಿ ಕ್ಷೇತ್ರದಲ್ಲಿ ಆಗಿದೆ ಅನ್ನುವಂಥದ್ದನ್ನು ಅತ್ಯಂತ ಸಂತೋಷದಿಂದ ತಮ್ಮೆಲ್ಲರ ಚಪ್ಪಾಳೆ ಇದಕ್ಕೆ ಸಿಕ್ಕಿದರೆ ಇನ್ನೂ ಸಂತೋಷ ಆಗುವಂಥ ಒಂದು ಮಾತನ್ನು ಈ ಸಂದರ್ಭದಲ್ಲಿ ಹಂಚಲಿಕ್ಕೆ ಬಯಸ್ತಾ ಇದ್ದೇನೆ. ಈ ಮೊತ್ತವನ್ನು ನಾನು ಆಗಲೇ ಹೇಳಿದ ಹಾಗೆ ಇನ್ಫ್ರಾಸ್ಟ್ರಕ್ಚರನ್ನು ಹೆಚ್ಚು ಮಾಡುವಂಥ ದೃಷ್ಟಿಯಿಂದ, ಅದು ಫಿಸಿಕಲ್ ಇನ್ಫ್ರಾಸ್ಟ್ರಕ್ಚರ್ ಮತ್ತು ಡಿಜಿಟಲ್ ಇನ್ಫ್ರಾಸ್ಟ್ರಕ್ಚರ್, ಸಬ್ಸಿಡಿ ಬೆಂಬಲ, ಸಪೋರ್ಟ್ ಸ್ಕೀಮ್ಸ್, ಮಾಡರ್ನೈಸೇಷನ್, ಫಾರ್ಮಿಂಗನ್ನು ಮಾಡರ್ನೈಸೇಷನ್ ಮಾಡುವ ದೃಷ್ಟಿಯಿಂದ ಟೆಕ್ನಾಲಜಿ ಸಪೋರ್ಟನ್ನು ಹೇಗೆ ಕೊಡ್ಬೋದು ಅನ್ನುವಂಥ ದೃಷ್ಟಿಯಿಂದ, ಮತ್ತು ಅಗ್ರಿಕಲ್ಚರ್ನ ವ್ಯಾಲ್ಯೂ ಚೈನ್ಸ್ ಏನಿದೆಯಾ ಆ ವ್ಯಾಲ್ಯೂ ಚೈನ್ಸನ್ನು ಇನ್ನಷ್ಟು ವೃದ್ಧಿ ಮಾಡುವ ದೃಷ್ಟಿಯಿಂದಲೂ ನಮ್ಮ ಸರ್ಕಾರ, ನರೇಂದ್ರ ಮೋದಿಯವರ ಸರ್ಕಾರ ಕೆಲಸ ಮಾಡಿದೆ ಅನ್ನುವಂಥದ್ದನ್ನು ಈ ಸಂದರ್ಭದಲ್ಲಿ ನಾನು ಅತ್ಯಂತ ಸಂತೋಷದಿಂದ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ರಬ್ಬರ್ ಬೆಳೆಗಾರರದ್ದು ದೃಷ್ಟಿಯಿಂದ ಏನೆಲ್ಲ ಕೆಲಸ ಆಗಿದೆ ಅನ್ನುವಂಥದ್ದು ಒಂದು ಕಡೆ ಆದರೂ ಕೂಡ ಒಟ್ಟಾರೆ ಕೃಷಿ ಕ್ಷೇತ್ರಕ್ಕೆ ಏನು ಕೆಲಸ ಮಾಡಿದೆ ಅನ್ನುವಂಥದ್ದನ್ನು ಈ ಸಂದರ್ಭದಲ್ಲಿ ಕೃಷಿಕರಾಗಿರುವ ತಮ್ಮ ಮುಂದೆ ಹಂಚಿಕೊಳ್ಳಲೇಬೇಕಾದಂಥ ಒಂದು ಜವಾಬ್ದಾರಿ ಇರೋದರಿಂದ ನಾನು ಈ ವಿಷಯಗಳನ್ನು ತಿಳಿಸಲಿಕ್ಕೆ ಬಯಸ್ತಾ ಇದ್ದೇನೆ. ನಮ್ಮ ಸರ್ಕಾರ ಬಂದ ಮೇಲೆ MSP ಮಿನಿಮಮ್ ಸಪೋರ್ಟ್ ಪ್ರೈಸ್ ಏನಿದೆಯೋ ಅದನ್ನು ತುಂಬ ಪ್ರಾಡಕ್ಟ್ಸ್ಗಳಿಗೆ ಮಾಡಿಕೊಂಡು ಅದನ್ನು ಒಂದು ಒಬ್ಲಿಗೇಷನ್ನ ರೀತಿ ನಮ್ಮ ಸರ್ಕಾರ ತೆಗೆದುಕೊಂಡಿದೆ ಅನ್ನುವಂಥದ್ದನ್ನು ಕೂಡ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ಯೋಜನೆಯ ಮುಖಾಂತರ ಪ್ರತಿ ವರ್ಷ 6,000 ರೂಪಾಯಿಯನ್ನು ಕೃಷಿಕರಿಗೆ ಕೊಡುವಂಥ ಕೆಲಸವನ್ನು ನಮ್ಮ ಸರ್ಕಾರ ಹಿಂದೆ ಅದಕ್ಕೆ ಬೆಂಬಲವಾಗಿ ಕರ್ನಾಟಕದಲ್ಲಿ BJP ಸರ್ಕಾರ ಇರುವಂಥ ಸಂದರ್ಭದಲ್ಲಿ ಆ 6,000ಕ್ಕೆ 4,000ವನ್ನು ಕರ್ನಾಟಕದ ಸರ್ಕಾರ ಕೂಡ ಕೊಡ್ತಾ ಇತ್ತು ಅನ್ನುವಂಥದ್ದನ್ನು ಕೂಡ ತಮಗೆ ನೆನಪಿಸಲಿಕ್ಕೆ ಬಯಸ್ತಾ ಇದ್ದೇನೆ. ಈಗ ಯಾವುದೋ ಕಾರಣಕ್ಕೆ ಆ 4,000ವನ್ನು ಸರ್ಕಾರ ಕೊಡ್ತಾ ಇರೋದಿರುವಂಥದ್ದು ಅತ್ಯಂತ ದುರದೃಷ್ಟಕರ. ನಾನು ಈ ಸಂದರ್ಭದಲ್ಲಿ ರಾಜಕೀಯ ಮಾತನಾಡೋದಲ್ಲ, ಆದರೆ ಕೃಷಿಕರ ಜೊತೆ ಒಂದು ಸರ್ಕಾರ ನಿಲ್ಲುವಂಥದ್ದು ಅತ್ಯಂತ ಅವಶ್ಯಕತೆ ಇದೆ. ಕೃಷಿಕರಿಗೆ ಹೇಗೆ ಕೇಂದ್ರದಿಂದ ಒಂದು ಕಿಸಾನ್ ಸಮ್ಮಾನ, ಇದು ಕಿಸಾನಿಗೆ ಒಂದು ಬೆಂಬಲ, ಕಿಸಾನ್ನ ಗೌರವ ಉಳಿಸುವಂಥ ಕೆಲಸ, ಆ ಕಾರಣಕ್ಕೆ 6,000 ರೂಪಾಯಿ ಕೊಡ್ತಾ ಇದ್ದದ್ದು ರಾಜ್ಯ ಸರ್ಕಾರಕ್ಕೆ ಬೆಂಬಲವಾಗಿ ಒಟ್ಟಿಗೆ 4,000 ಕೊಟ್ಟು 10,000 ಕೃಷಿಕರಿಗೆ ಸಿಗ್ತಾಯಿತ್ತು. ಇವತ್ತು ಯಾವುದೋ ಕಾರಣಕ್ಕೆ ನಾನು ಇದನ್ನು ಅಧಿಕಾರಿಗಳು ಪ್ರಾಯಶಃ ಇವತ್ತಿನ ರಾಜ್ಯದ ಸರ್ಕಾರಕ್ಕೆ ಸರಿಯಾಗಿ ಮನದಟ್ಟು ಮಾಡುವಲ್ಲಿ ಎಲ್ಲಿಯೋ ವಿಫಲ ಆಗಿದೆ. ಇದು ಕಿಸಾನ್ನ ಸಮ್ಮಾನ, ಕಿಸಾನ್ನ ಗೌರವ, ಆ ಕಾರಣಕ್ಕೆ ರಾಜ್ಯ ಸರ್ಕಾರ ಕೂಡ ಇದನ್ನು ಮುಂದುವರಿಸಬೇಕು ಅನ್ನುವಂಥ ಆಗ್ರಹವನ್ನು ಕೂಡ ಈ ಸಂದರ್ಭದಲ್ಲಿ ತಮ್ಮೆಲ್ಲರ ಸಮ್ಮುಖದಲ್ಲಿ ಕೂಡ ಮಾಡಲಿಕ್ಕೆ ಬಯಸ್ತಾ ಇದ್ದೇನೆ. ಪ್ರಧಾನಮಂತ್ರಿಯವರು ಕ್ರಾಪ್ ಇನ್ಶೂರೆನ್ಸ್ ಮತ್ತು ರಿಸ್ಕ್ ಪ್ರೊಟೆಕ್ಷನ್ನ ದೃಷ್ಟಿಯಿಂದ ಪ್ರಧಾನಮಂತ್ರಿ ಫಸಲ್ ಬಿಮಾ ಯೋಜನೆಯನ್ನು ನಮ್ಮ ಸರ್ಕಾರ ಸನ್ಮಾನ್ಯ ನರೇಂದ್ರ ಮೋದಿಯವರ ನೇತೃತ್ವದ BJP ಸರ್ಕಾರ ತಂದಿದೆ ಅನ್ನುವಂಥದ್ದನ್ನು ಕೂಡ ನಾನು ಅತ್ಯಂತ ಸಂತೋಷದಿಂದ ಈ ಸಂದರ್ಭದಲ್ಲಿ ಹೇಳ್ತಾ, ಈ ಪ್ರಧಾನಮಂತ್ರಿ ಫಸಲ್ ಬಿಮಾ ಯೋಜನೆ ನ್ಯಾಚುರಲ್ ಕೆಲಾಮಿಟೀಸ್ ಮತ್ತು ಕ್ರಾಪ್ ಫೇಲಿಯರ್ ಆಗುವಂಥ ಸಂದರ್ಭದಲ್ಲಿ ಕೃಷಿಕರಿಗೆ ಒಂದು ಬೆಂಬಲವಾಗಿ ಅವರ ರಿಸ್ಕನ್ನು ಕಡಿಮೆ ಮಾಡುವಂಥ ದೃಷ್ಟಿಯಿಂದ ದೊಡ್ಡ ಒಂದು ರೀತಿಯ ಪ್ರಯೋಜನ ಆಗಿದೆ ಅನ್ನುವಂಥದ್ದನ್ನು ಕೂಡ ಈ ಸಂದರ್ಭದಲ್ಲಿ ನಾನು ಉಲ್ಲೇಖ ಮಾಡಲಿಕ್ಕೆ ಬಯಸ್ತಾ ಇದ್ದೇನೆ. ಮತ್ತು ಮುಂದಿನ ಫೈನಾನ್ಷಿಯಲ್ ಇಯರ್ನಿಂದ ಇದು ಕಾಡು ಪ್ರಾಣಿಗಳ ಹಾವಳಿ ಆದಂಥ ಸಂದರ್ಭದಲ್ಲಿ ಕೂಡ ಪ್ರಧಾನಮಂತ್ರಿ ಫಸಲ್ ಬಿಮಾ ಯೋಜನೆ ನಿಮ್ಮ ನೆರವಿಗೆ ಬರಲಿಕ್ಕಿದೆ, ನಿಮ್ಮೆಲ್ಲರಿಗೆ ಬೆಂಬಲವಾಗಿ ನಿಲ್ಲಕ್ಕಿದೆ. ಈ ರೈತನಿಗೆ ಒಂದು ಬೆಂಬಲವಾಗಿ ಪ್ರಧಾನಮಂತ್ರಿ ಫಸಲ್ ಬಿಮಾ ಯೋಜನೆ ನಿಲ್ಲಕ್ಕಿದೆ ಅನ್ನುವಂಥ ಸಂತೋಷದ ಸಂಗತಿಯನ್ನು ಕೂಡ ಈ ಸಂದರ್ಭದಲ್ಲಿ ಹಂಚಲಿಕ್ಕೆ ಬಯಸ್ತಾ ಇದ್ದೇನೆ. ಅದೇ ರೀತಿ ಸಾಯಿಲ್ ಹೆಲ್ತ್ ಮತ್ತು ಸಸ್ಟೈನೇಬಲ್ ಫಾರ್ಮಿಂಗ್ ಮಾಡುವಂಥ ದೃಷ್ಟಿಯಿಂದ ಸಾಯಿಲ್ ಹೆಲ್ತ್ ಕಾರ್ಡ್ ಸ್ಕೀಮನ್ನು ನಮ್ಮ ಸರ್ಕಾರ ತಂದಿದೆ. ಇತ್ತೀಚೆಗೆ ನನಗೆ ತುಂಬ ಖುಷಿಯಾಯಿತು, ಕಡಬದಲ್ಲಿ ಒಂದು ಸಾಯಿಲನ್ನು ಟೆಸ್ಟ್ ಮಾಡುವಂಥ ಒಂದು ಸೆಂಟರನ್ನು ಒಂದು ಕೋಆಪರೇಟಿವ್ ಸೊಸೈಟಿ ಪ್ರಾರಂಭ ಮಾಡಿದೆ. ಇದು ಅತ್ಯಂತ ಸಂತೋಷ ಕೊಡುವಂಥ ಸಂಗತಿ.
ನಮ್ಮಂಥ ಜಿಲ್ಲೆಗಳಲ್ಲಿ, ಒಂದು ಪ್ರೋಗ್ರೆಸಿವ್ ಆಗಿರುವಂಥ ಜಿಲ್ಲೆಗಳಲ್ಲಿ, ದಕ್ಷಿಣ ಕನ್ನಡದಂಥ ಜಿಲ್ಲೆ ಒಂದು ಪ್ರೋಗ್ರೆಸಿವ್ ಜಿಲ್ಲೆ. ಇಲ್ಲಿ ನಾವು ಕೇವಲ ಕೃಷಿ ಮಾಡುವಂಥದ್ದಲ್ಲ, ಕೃಷಿಯಲ್ಲಿ ಇಡೀ ದೇಶಕ್ಕೆ ಒಂದು ಮಾದರಿಯನ್ನು ಸೃಷ್ಟಿಸುವಂಥ, ಇಡೀ ದೇಶಕ್ಕೆ ಒಂದು ಹೊಸತನವನ್ನು ಕೊಡುವಂಥ ಕೃಷಿಕರು ಇರುವಂಥವರು ನಮ್ಮ ಜಿಲ್ಲೆಯಲ್ಲಿ. ಅಂಥ ಜಿಲ್ಲೆಯಲ್ಲಿ ಸಾಯಿಲ್ ಹೆಲ್ತನ್ನು, ಸಾಯಿಲ್ ಟೆಸ್ಟಿಂಗ್ ಮಾಡಿ ಆ ಕೃಷಿಕರಿಗೆ ಅದರಲ್ಲಿರುವಂಥ ನ್ಯೂಟ್ರಿಯೆಂಟ್ಸ್ನ ಕೊರತೆ ಏನಿದೆ, ಆ ನ್ಯೂಟ್ರಿಯೆಂಟ್ಸ್ನ ಕೊರತೆಯನ್ನು ಐಡೆಂಟಿಫೈ ಮಾಡಿ ನ್ಯೂಟ್ರಿಯೆಂಟ್ಸನ್ನು, ಯಾವೆಲ್ಲ ನ್ಯೂಟ್ರಿಯೆಂಟ್ಸನ್ನು ಕೊಟ್ಟರೆ ಕೃಷಿ ಇನ್ನಷ್ಟು ಉತ್ತಮವಾಗಿ ಆಗ್ಬೋದು ಅನ್ನುವಂಥ ದೃಷ್ಟಿಯಿಂದ ಒಂದು ಸಹಕಾರಿ ಸಂಸ್ಥೆ ಯೋಚನೆ ಮಾಡಿರುವಂಥದ್ದು ತುಂಬ ಸಂತೋಷ ಕೊಡುವಂಥ ಸಂಗತಿ. ಈ ಸಂದರ್ಭದಲ್ಲಿ ನಾನು ಇದನ್ನು ಯಾಕೆ ಉಲ್ಲೇಖ ಮಾಡ್ತಾ ಇದ್ದೇನೆ ಅಂದರೆ, ಒಂದು ಪ್ರೋಗ್ರೆಸಿವ್ ಆದಂಥ ಫಾರ್ಮರ್ಸ್ ಇರುವಂಥ ಒಂದು ವೇದಿಕೆ, ಒಂದು ಸಮ್ಮೇಳನ ಇದು. ಪ್ರಾಯಶಃ ಕಡಬದ ಸಂಸ್ಥೆ ಮಾಡಿರುವಂಥ ಒಂದು ಹೊಸತನವನ್ನು, ಒಂದು ಹೊಸ ಪ್ರಯತ್ನವನ್ನು ತುಂಬ ಕೃಷಿ ಪತ್ತಿನ ಸಹಕಾರಿ ಸಂಸ್ಥೆಗಳು ಮತ್ತು ನಿಮ್ಮಂಥ ಪ್ರೋಗ್ರೆಸಿವ್ ಫಾರ್ಮರ್ಸ್ ಇದನ್ನು ಅಳವಡಿಸಿಕೊಂಡು ಇಡೀ ಜಿಲ್ಲೆಯಲ್ಲಿಯೂ ಕೂಡ ಇದನ್ನು ಮಾಡಬೇಕು ಅನ್ನುವಂಥ ವಿನಂತಿಯನ್ನು ಕೂಡ ಈ ಸಂದರ್ಭದಲ್ಲಿ ನಾನು ಮಾಡ್ತಾ ಇದ್ದೇನೆ. ಅಗ್ರಿ ಇನ್ಫ್ರಾಸ್ಟ್ರಕ್ಚರ್ ಅನ್ನು ಅಪ್ಗ್ರೇಡ್ ಮಾಡುವಂಥ ದೃಷ್ಟಿಯಿಂದ ನಮ್ಮ ಸರ್ಕಾರ ಅಗ್ರಿಕಲ್ಚರ್ ಇನ್ಫ್ರಾಸ್ಟ್ರಕ್ಚರ್ ಫಂಡ್ ಅನ್ನುವಂಥ ಒಂದು ಸೆಪ್ರೇಟ್ ಫಂಡನ್ನು ಸೃಷ್ಟಿ ಮಾಡಿ ಅದರ ಮುಖಾಂತರ ವೇರ್ ಹೌಸಸ್, ಕೋಲ್ಡ್ ಸ್ಟೋರೇಜ್ ಯೂನಿಟ್ಸ್, ಪ್ರಾಸೆಸಿಂಗ್ ಯೂನಿಟ್ಸ್, ಸಾರ್ಟಿಂಗ್ ಮತ್ತು ಗ್ರೇಡಿಂಗ್ ಫೆಸಿಲಿಟೀಸನ್ನು ಕೂಡ ಮಾಡ್ತಾ ಇದೆ ಅನ್ನುವಂಥದ್ದನ್ನು ಈ ಸಂದರ್ಭದಲ್ಲಿ ನಾನು ನಿಮಗೆ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಈ ನ್ಯಾಮ್ ಅನ್ನುವಂಥ ಒಂದು ಅಗ್ರಿಕಲ್ಚರ್ ಮಾರ್ಕೆಟನ್ನು ಸೃಷ್ಟಿಸಿ ಅದರ ಮುಖಾಂತರ ಕೂಡ ಫಾರ್ಮರ್ಸಿಗೆ ಬೆಂಬಲವಾಗಿ ನಿಲ್ಲುವಂಥ ಪ್ರಯತ್ನವನ್ನು ನರೇಂದ್ರ ಮೋದಿ ನೇತೃತ್ವದ ಸರ್ಕಾರ ಮಾಡಿದೆ ಅನ್ನುವಂಥದ್ದನ್ನು ಈ ಸಂದರ್ಭದಲ್ಲಿ ಹೇಳ್ತಾ, ನಮ್ಮ ರಬ್ಬರ್ ಮಂಡಳಿಯ ಜೊತೆ ನಾನು ಅತ್ಯಂತ ಶೀಘ್ರದಲ್ಲೇ ಕೇಶವ ಭಟ್ರ ಜೊತೆ ಹೋಗಿ ಅವ್ರ ಜೊತೆ ಮಾತುಕತೆಯನ್ನು ಮಾಡಿ ರಬ್ಬರ್ ಮಂಡಳಿಯ ಮುಖಾಂತರ ನಮ್ಮ ಜಿಲ್ಲೆಯ ಮತ್ತು ಕರ್ನಾಟಕದ ರೈತರ ಜೊತೆ ನಾವು ಹೇಗೆ ನಿಲ್ಲಬಹುದು ಮತ್ತು ಇದನ್ನು ಫೇರ್ನೆಸ್ಸನ್ನು, ಉದಾಹರಣೆಗೆ ಕೇರಳದಲ್ಲಿ ಪ್ರೈಸ್ ಜಾಸ್ತಿ ಸಿಗ್ತಾ ಇದ್ದರೆ ನಮ್ಮ ಫಾರ್ಮರ್ಸ್ಗೆ ಅದು ಸಿಗ್ತಾ ಇಲ್ಲದಿದ್ದರೆ ಅದಕ್ಕೆ ಕಾರಣಗಳೇನು ಅನ್ನುವಂಥದ್ದನ್ನು ಒಂದು ಅಧ್ಯಯನ ಮಾಡಿ ಫಾರ್ಮರ್ಸ್ಗೆ ಫೇರ್ನೆಸ್ಸನ್ನು ಕೊಡುವಂಥ ದೃಷ್ಟಿಯಿಂದ, ಎಲ್ಲಿಯೋ ಪ್ರೊಡ್ಯೂಸ್ ಆದ ಫಾರ್ಮರ್ಸ್ಗೆ ಅಲ್ಲಿ ಒಂದು ಪ್ರೈಸ್ ಇಲ್ಲಿ ಒಂದು ಪ್ರೈಸ್ ಆಗುವಂಥದ್ದು ಅದು ನ್ಯಾಯಯುತ ಅಲ್ಲ. ಆ ಕಾರಣಕ್ಕೆ ಇದನ್ನು ಹೇಗೆ ರಬ್ಬರ್ ಮಂಡಳಿ ಮತ್ತು ಸರ್ಕಾರದ ಮುಖಾಂತರ ಇದನ್ನು ತರುವಂಥ ಪ್ರಯತ್ನವನ್ನು ಮಾಡ್ಬೋದು ಅನ್ನುವಂಥದ್ದನ್ನು ನಾನು ಅಧ್ಯಯನ ಮಾಡಿ ಖಂಡಿತವಾಗಿಯೂ ಅದರ ಜೊತೆ ನಿಲ್ಲುವಂಥ ಕೆಲಸವನ್ನು ಮಾಡ್ತೇನೆ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ, ಒಟ್ಟಾರೆಯಾಗಿ ನಾನು ಹೆಚ್ಚಿಗೆ ಏನನ್ನೂ ಮಾತನಾಡದೆ, ಒಂದು ನಿಮಗೆ ಕೊಡುವಂಥ ಕಮಿಟ್ಮೆಂಟ್, ನಾನು ಈ ಕೃಷಿಯ ಬಗ್ಗೆ ಪೂರ್ತಿಯಾದ ಅಧ್ಯಯನವನ್ನು ಮಾಡ್ತೇನೆ. ಮುಂದಿನ ದಿವಸಗಳಲ್ಲಿ ನಾನು ಮಾತನಾಡುವಾಗ ಅದರಲ್ಲಿ ಇನ್ನಷ್ಟು ಗಟ್ಟಿತನ ಇರ್ತದೆ, ಇನ್ನಷ್ಟು ವಿಷಯಗಳ ಅಧ್ಯಯನ ಇರ್ತದೆ ಮತ್ತು ಒಂದು ಸ್ಟ್ರಾಟಜಿಕ್ ಆದ ಅಪ್ರೋಚ್ನ ಮುಖಾಂತರ ರಬ್ಬರ್ ಕೃಷಿಗೆ ಹೇಗೆ ಮತ್ತು ರಬ್ಬರ್ ಬೆಳೆಗಾರರ ಜೊತೆ ನಾವು ಹೇಗೆ ನಿಲ್ಲಬಹುದು ಮತ್ತು ಇದನ್ನು ಇನ್ನೂ ಸೈಂಟಿಫಿಕ್ ಆಗಿ ಮಾಡರ್ನೈಸ್ ಆಗಿ ಅವರಿಗೆ ಹೇಗೆ ಮಾರ್ಕೆಟನ್ನು ಪ್ರೊವೈಡ್ ಮಾಡ್ಬೋದು ಅನ್ನುವಂಥ ದೃಷ್ಟಿಯಿಂದ ಯೋಚನೆಗಳನ್ನು ಮಾಡ್ತೇನೆ ಅನ್ನುವಂಥ ಕಮಿಟ್ಮೆಂಟನ್ನು ಈ ಸಂದರ್ಭದಲ್ಲಿ ತಮಗೆ ಕೊಡಲಿಕ್ಕೆ ಬಯಸ್ತಾ ಇದ್ದೇನೆ. ಎರಡನೇದು, ತಮ್ಮೆಲ್ಲರಲ್ಲಿ ನನ್ನ ವಿನಂತಿ ಏನಂದರೆ, ರಬ್ಬರ್ನ ಈ ವ್ಯಾಲ್ಯೂ ಚೈನ್ ಏನಿದೆಯಾ, ಈ ಸಪ್ಲೈ ಚೈನ್ ಅಥವಾ ವ್ಯಾಲ್ಯೂ ಚೈನ್ ಅಂತ ಏನೇನು ಹೇಳ್ತೀವೋ ಅದನ್ನು ರಬ್ಬರ್ ಪ್ರೊಡ್ಯೂಸ್ ಮತ್ತು ರಬ್ಬರ್ನ ಪ್ರಾಡಕ್ಟ್ಸ್ನ ಮಧ್ಯೆ ಅದನ್ನು ಇಲ್ಲಿಯೇ ಹೇಗೆ ಜೋಡಿಸ್ಬೋದು ಅನ್ನುವಂಥ ದೃಷ್ಟಿಯಿಂದಲೂ ಕೂಡ ನಾನು ನಿಮ್ಮ ಜೊತೆ ಕೂತ್ಕೊಂಡು ಮಾತನಾಡಿ ಇಲ್ಲಿ ಹೇಗೆ ಕಂಪನಿಗಳನ್ನು ತಂದು ಇಲ್ಲೇ ಅದನ್ನು ಮ್ಯಾನುಫ್ಯಾಕ್ಚರ್ ಅಥವಾ ವ್ಯಾಲ್ಯೂ ಚೈನನ್ನು ಕಟ್ ಮಾಡುವ ದೃಷ್ಟಿಯಿಂದ ಹೇಗೆ ಯೋಚನೆ ಮಾಡ್ಬೋದು ಅನ್ನುವಂಥ ದೃಷ್ಟಿಯಿಂದಲೂ ಕೂಡ ನಾನು ಖಂಡಿತವಾಗಿಯೂ ಪ್ರಯತ್ನವನ್ನು ಮಾಡ್ತೇನೆ ಅನ್ನುವಂಥ ಆ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ಹೇಳ್ತಾ, ಮತ್ತೊಮ್ಮೆ ನನ್ನ ಇಗ್ನೋರೆನ್ಸಿಗೆ ನಾನು ಕ್ಷಮೆಯನ್ನು ಯಾಚಿಸ್ತಾ, ಈ ವಿಷಯದ ಬಗ್ಗೆ ನನಗಿರುವಂಥ ಮಾಹಿತಿಯ ಕೊರತೆಗೆ ಕ್ಷಮೆಯನ್ನು ಯಾಚಿಸ್ತಾ ಇಷ್ಟು ಮಾತ್ರ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ನಮ್ಮಂಥ ಪ್ರೋಗ್ರೆಸಿವ್ ಜಿಲ್ಲೆಯಲ್ಲಿ ನಮಗೆ ಕೃಷಿ ಕೇವಲ ಅಲ್ಲಿಗೆ ಲಿಮಿಟೆಡ್ ಆಗಬಾರ್ದು, ಬೆಳೆಯುವಲ್ಲಿಗೆ ಲಿಮಿಟೆಡ್ ಆಗಬಾರ್ದು. ನಮ್ಮ ಕೃಷಿ ಉಳಿದವರಿಗೆ ಮಾದರಿಯಾಗುವ ರೀತಿಯಲ್ಲಿ ಇರಬೇಕು. ನಮ್ಮ ಕೃಷಿಯಲ್ಲಿ ಟೆಕ್ನಾಲಜಿಯನ್ನು ಅಳವಡಿಸಿಕೊಳ್ಬೇಕು. ನಮ್ಮ ಕೃಷಿಯಲ್ಲಿ ಮಾಡರ್ನೈಸೇಷನನ್ನು ಮಾಡಬೇಕು. ನಮ್ಮ ಕೃಷಿಯಲ್ಲಿ ಇವತ್ತಿನ ಸವಾಲಾಗಿರುವಂಥ ಲೇಬರನ್ನು ಮೀರಿ ಹೇಗೆ ಕೃಷಿಯನ್ನು ಮಾಡ್ಬೋದು ಅನ್ನುವಂಥ ದೃಷ್ಟಿಯಿಂದ ಒಂದಷ್ಟು ಯೋಚನೆಗಳಾಗಬೇಕು. ನಮ್ಮಲ್ಲಿ ಪ್ರೈವೇಟ್ ಪಾರ್ಟಿಸಿಪೇಷನ್ನ ಮುಖಾಂತರ ಒಂದಷ್ಟು ರಿಸರ್ಚ್ ಓರಿಯೆಂಟೆಡ್ ಕೆಲಸಗಳಾಗಬೇಕು. ಪ್ರಾಯಶಃ ಅದರ ಮೊದಲ ಪ್ರಯತ್ನ ಇದು ಅಂತ ನಾನು ಅಂದ್ಕೊಂಡಿದ್ದೇನೆ. ಮುಂದಿನ ದಿವಸಗಳಲ್ಲಿ ಖಂಡಿತವಾಗಿಯೂ ನಾವೆಲ್ಲರೂ ಒಟ್ಟಾಗಿ ಯೋಚನೆ ಮಾಡಿ ಈ ಜಿಲ್ಲೆಯ ಕೃಷಿಕರ ಜೊತೆ, ಈ ಜಿಲ್ಲೆಯ ಎಲ್ಲ ಕೃಷಿ ಬೆಳೆಗಳ ಜೊತೆ ನಿಲ್ಲುವಂಥ ಕೆಲಸವನ್ನು ಖಂಡಿತವಾಗಿಯೂ ಮಾಡ್ತೇನೆ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ, ನಮ್ಮ ಕೇಂದ್ರದ ಕೃಷಿ ಸಚಿವರು ತುಂಬ ಪಾಸಿಟಿವ್ ಆಗಿರುವಂಥ ಮನುಷ್ಯ ಮಾತ್ರ ಅಲ್ಲ, ಅವರಿಗೆ ಕೃಷಿಯ ಬಗ್ಗೆ ಅಧ್ಯಯನ ಇದೆ, ಕೃಷಿಕರ ಬಗ್ಗೆ ಕಾಳಜಿ ಇದೆ. ಯಾಕೆಂದರೆ ನಾನು ಇತ್ತೀಚೆಗೆ ಅವರಲ್ಲಿ ಅಡಿಕೆ ಬೆಳೆಗಾರರ ಸಮಸ್ಯೆಯ ಬಗ್ಗೆ, ನಮ್ಮ ಎಲ್ಲ ಅಡಿಕೆ ಬೆಳೆಯುವಂಥ ಪ್ರದೇಶಗಳ ಸಂಸದರ ಒಂದು ಡೀಟೇಲ್ಡ್ ಆದಂಥ ಒಂದು ಸಭೆ ಆದಂಥ ಸಂದರ್ಭದಲ್ಲಿ ಅವರು ಮಾತನಾಡಿರುವಂಥ ರೀತಿ, ರೆಸ್ಪಾಂಡ್ ಮಾಡಿರುವಂಥ ರೀತಿಯನ್ನು ನೋಡುವಾಗ ಅವರು ಕೃಷಿ
ಮತ್ತು ಕೃಷಿಕರ ಬಗ್ಗೆ ಅತ್ಯಂತ ಕಾಳಜಿ ಉಳ್ಳವರು ಮತ್ತು ಈ ಕ್ಷೇತ್ರವನ್ನು ಅಭಿವೃದ್ಧಿಪಡಿಸಬೇಕು, ಈ ಕ್ಷೇತ್ರದ ಕೃಷಿಕರ ಆದಾಯವನ್ನು ದ್ವಿಗುಣಗೊಳಿಸಬೇಕನ್ನೋ ಪ್ರಧಾನಮಂತ್ರಿ ಅವರ ಸಂಕಲ್ಪಕ್ಕೆ ಬದ್ಧರಾಗಿ ಕೆಲಸ ಮಾಡ್ತಿರುವಂಥ ಒಂದು ವ್ಯಕ್ತಿ ಅಂತ ನನ್ನ ಅನುಭವಕ್ಕೆ ಬಂದಿದೆ. ಅವರು ನಮ್ಮ ಜಿಲ್ಲೆಯ ಅಡಿಕೆ ಬೆಳೆಗಾರರ ಹಳದಿ ರೋಗದ ಸಮಸ್ಯೆ ಬಗ್ಗೆ ಅತ್ಯಂತ ಪ್ರಾಮಾಣಿಕವಾಗಿ ಸ್ಪಂದಿಸುವಂಥ ಕೆಲಸವನ್ನು ಈಗಾಗಲೇ ಪ್ರಾರಂಭ ಮಾಡಿದ್ದಾರೆ. ಸುಳ್ಯ ತಾಲೂಕಿನ ತುಂಬ ಭಾಗಗಳಲ್ಲಿ ಎಲ್ಲೆಲ್ಲಿ ಅಡಿಕೆಯಲ್ಲಿ ಹಳದಿ ರೋಗ ಬಂದಿರುವಂಥ ಪ್ರದೇಶಗಳಿದೆಯಾ ಆ ಪ್ರದೇಶಗಳ ಅಧ್ಯಯನವನ್ನು ಈಗಾಗಲೇ ಮಾಡಲಿಕ್ಕೆ ಪ್ರಾರಂಭ ಮಾಡಿದ್ದಾರೆ. ಅದರ ರಿಪೋರ್ಟ್ ಒಮ್ಮೆ ಹೋದ್ಮೇಲೆ ಮುಂದಿನ ದಿವಸಗಳಲ್ಲಿ ಕೃಷಿ ಸಚಿವರು ನಮ್ಮ ಜಿಲ್ಲೆಗೆ ಪ್ರವಾಸ ಮಾಡುವವರಿದ್ದಾರೆ ಮತ್ತು ಅಡಿಕೆ ಬೆಳೆಗಾರರ ಜೊತೆ ಸಂವಾದವನ್ನು ಮಾಡುವಂಥ ಯೋಚನೆಯನ್ನು ಕೂಡ ಇಟ್ಕೊಂಡಿದ್ದಾರೆ. ಆ ಸಂದರ್ಭದಲ್ಲಿಯೂ ಕೂಡ ನಾವೊಂದು ಸಣ್ಣ ತಂಡವಾಗಿ ರಬ್ಬರ್ನ ದೃಷ್ಟಿಯಿಂದಲೂ ಕೂಡ ಅವ್ರ ಜೊತೆ ಒಂದು ಸ್ವಲ್ಪ ಸಮಯ ತೆಗೆದುಕೊಂಡು ಇದನ್ನು ಚರ್ಚಿಸುವಂಥ ಕೆಲಸವನ್ನು ಮಾಡೋಣ. ಅದರ ಮೊದಲು ನೀವು ದೆಹಲಿಗೆ ಬಂದರೆ ಖಂಡಿತವಾಗಿಯೂ ನಾನು ನಿಮ್ಮನ್ನು ಕೃಷಿ ಸಚಿವರ ಹತ್ರ ಕರ್ಕೊಂಡು ಹೋಗಿ ಒಂದು ಪ್ರೆಸೆಂಟೇಷನ್ ಮಾಡುವಂಥ ಕೆಲಸವನ್ನು ಕೂಡ ಮಾಡೋಣ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ತಮಗೆಲ್ಲರಿಗೂ ಮತ್ತೊಮ್ಮೆ ಧನ್ಯವಾದಗಳನ್ನು, ಶುಭ ಹಾರೈಕೆಗಳನ್ನು ಸಲ್ಲಿಸ್ತಾ ನನಗೆ ತಮ್ಮೆಲ್ಲರ ಮಧ್ಯೆ ಬಂದು ಮಾತನಾಡುವಂಥ ಅವಕಾಶ, ತಮ್ಮೆಲ್ಲರ ಜೊತೆ ನನ್ನೊಂದಷ್ಟು ವಿಚಾರಗಳನ್ನು ಹಂಚುವಂಥ ಅವಕಾಶವನ್ನು ಮಾಡಿಕೊಟ್ಟಂಥ ಈ ಸಮ್ಮೇಳನದ ಆಯೋಜಕರಿಗೆಲ್ಲರಿಗೂ ನಾನು ಮತ್ತೊಮ್ಮೆ ಧನ್ಯವಾದಗಳನ್ನು ಸಲ್ಲಿಸ್ತಾ ಮತ್ತೊಮ್ಮೆ ತಮ್ಮೆಲ್ಲರಿಗೂ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರ ಸರ್ಕಾರ, ಭಾರತೀಯ ಜನತಾ ಪಾರ್ಟಿ ಯಾವತ್ತೂ ಕೂಡ ಕೃಷಿಕರ ಜೊತೆ ಮತ್ತು ವಿಶೇಷವಾಗಿ ದಕ್ಷಿಣ ಕನ್ನಡ ಜಿಲ್ಲೆಯ ಕೃಷಿಕರ ಜೊತೆ ಇದ್ದೇವೆ ಅನ್ನುವ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ ತಮಗೆ ಶುಭವನ್ನು ಹಾರೈಸಿ ನನ್ನ ಮಾತನ್ನು ಮುಗಿಸ್ತಾ ಇದ್ದೇನೆ. ಜೈ ಹಿಂದ್. ಕಾರ್ಯಕ್ರಮದಲ್ಲಿ ಅತಿಥಿಗಳಾಗಿ ನಮ್ಮೊಂದಿಗಿರುವ ಸದಸ್ಯರಾದ ಶ್ರೀ ಮುಳಿಯ ಕೇಶವ್ ಭಟ್ ಗುತ್ತಿಗಾರು, ಇವರು ತಮ್ಮ ಅನಿಸಿಕೆಗಳನ್ನು ವ್ಯಕ್ತಪಡಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ. ಕರ್ನಾಟಕ ರಾಜ್ಯ ರಬ್ಬರ್ ಬೆಳೆಗಾರರ ಸಮ್ಮೇಳನ ಈ ಕಾರ್ಯಕ್ರಮದ ಉದ್ಘಾಟನೆಯನ್ನು ಮಾಡಿದಂತಹ ನಮ್ಮ ಲೋಕಸಭಾ ಸದಸ್ಯರು ಆತ್ಮೀಯರೂ ಆದಂಥ ಬ್ರಿಜೇಶ್ ಚೌಟ ಅವರೇ, ವೇದಿಕೆ ಮೇಲೆ ಉಪಸ್ಥಿತರಿದ್ದು ಇವತ್ತಿನ ಕಾರ್ಯಕ್ರಮದಲ್ಲಿ ರಬ್ಬರ್ ಬೆಳೆಗಾರರೊಂದಿಗೆ ನಾವು ಇರುತ್ತೇವೆ ಎನ್ನುವಂತಹ ಮಾತನಾಡಿದಂತಹ ವಿಧಾನ ಪರಿಷತ್ನ ಸದಸ್ಯರು, ಹಿರಿಯರು ಆದಂತಹ ಪ್ರತಾಪ್ ಸಿಂಹ ನಾಯಕರವರೇ ಹಾಗೂ ನಮ್ಮ ಇನ್ನೋರ್ವ ವಿಧಾನಸಭೆಯ ಶಾಸಕರು, ನಮ್ಮ ಭಾಗದ ಶಾಸಕರು ಆದಂತಹ ಕುಮಾರಿ ಭಾಗೀರಥಿ ಮುರುಳ್ಯ ಅವರೇ, ವೇದಿಕೆಯಲ್ಲಿ ಉಪಸ್ಥಿತರಿರುವಂತಹ ಎಲ್ಲ ಗೌರವಾನ್ವಿತರೇ ಹಾಗೂ ವೇದಿಕೆ ಮುಂಭಾಗದಲ್ಲಿರುವಂತಹ ರಬ್ಬರ್ ಬೆಳೆಗಾರರೇ, ಬಹಳ ಸಂತೋಷ ಆಗ್ತಾ ಇದೆ. ಯಾಕೆಂದರೆ ನಾವು ಕೊನೆಗೂ ಎಚ್ಚೆತ್ತುಕೊಳ್ತಾ ಇದ್ದೇವೆ ಅಂತ ಹೇಳುವಂಥ ಒಂದು ದೃಷ್ಟಿಯಿಂದ. ಯಾಕೆಂದರೆ ರಬ್ಬರ್ ಬೆಳೆಗಾರರಾದಂತಹ ನಾವೆಲ್ಲ, ನಾನು ಸಹ ಒಬ್ಬ ರಬ್ಬರ್ ಬೆಳೆಗಾರರಾದಂತಹ ನಾವೆಲ್ಲ ಒಂದಲ್ಲ ಒಂದು ರೀತಿಯ ಕಷ್ಟದಲ್ಲಿರುವಂಥ ಸಂದರ್ಭದಲ್ಲಿ ನಮ್ಮ ಉಜಿರೆ ರಬ್ಬರ್ ಬೆಳೆಗಾರರ ಸಂಘದ ಒಂದು ನೇತೃತ್ವದಲ್ಲಿ ನಾವು ರಬ್ಬರ್ ಬೆಳೆಗಾರರನ್ನು ಎಚ್ಚರಿಸುವುದರೊಂದಿಗೆ ಕೇಂದ್ರ ಸರ್ಕಾರ ಹಾಗೂ ರಾಜ್ಯ ಸರ್ಕಾರದ ಒಂದು ವ್ಯವಸ್ಥೆಯನ್ನು ರಬ್ಬರ್ ಬೆಳೆಗಾರರ ಪರವಾಗಿ ಮಾಡುವ ದೃಷ್ಟಿಯಿಂದ ಈ ಒಂದು ಕಾರ್ಯಕ್ರಮ ಹಮ್ಮಿಕೊಳ್ತಾ ಇರೋದು ತಮ್ಮೆಲ್ಲರಿಗೂ ಗೊತ್ತಿರುವಂಥ ವಿಚಾರ. ಒಂದಿಷ್ಟು ಮಾತ್ರ ನಾನು ಹೇಳಲಿಕ್ಕೆ ಬಯಸ್ತೇನೆ. ಏನಂದರೆ, ಕೇರಳದಲ್ಲಿ ಯಾವ ಥರ ಒಂದು ರೈತರ ಪರ ನಿಲುವು ಬಂದಾಗ ಪಕ್ಷಾತೀತವಾಗಿ ನಿಲ್ತಾರೆ, ಅದೇ ರೀತಿ ನಾವು ನಮ್ಮ ಕರ್ನಾಟಕದಲ್ಲಿಯೂ ಸಹ ಒಂದು ಲಾಬಿ ಅಂತ ಹೇಳುವಂಥ ಒಂದು ವ್ಯವಸ್ಥೆಯನ್ನು ಮಾಡಿದರೆ, ಪಕ್ಷಾತೀತವಾಗಿ ಮಾಡಿದರೆ ಖಂಡಿತ ನಮಗೆ ಇದರಲ್ಲಿ ನ್ಯಾಯ ಸಿಗ್ಬೋದು ಅಂತ ಹೇಳುವಂಥ ಒಂದು ಮಾತನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಯಾಕೆಂದರೆ ಕರ್ನಾಟಕದಲ್ಲಿ, ನಾನು ರಾಜಕೀಯ ಮಾತಾಡ್ತಾ ಇಲ್ಲ, ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರ ಇದ್ದರೆ ಕೇಂದ್ರದಲ್ಲಿ ಭಾಜಪ ಸರ್ಕಾರ ಇದೆ. ಆದರೆ ಈ ಎರಡು ಸರ್ಕಾರದವರು ಸಹ ರೈತರ ಪರವಾಗಿ ನಿಂತರೆ ಖಂಡಿತ ನಾವು ಈ ಒಂದು ಕರಾವಳಿ ಭಾಗದ ರೈತರು ಅಥವಾ ರಬ್ಬರ್ ಬೆಳೆಗಾರರು ಮುಂದಿನ ದಿವಸದಲ್ಲಿ ಕಷ್ಟದಿಂದ ಹೊರಗೆ ಬರ್ಬೋದು. ಯಾಕೆಂದರೆ ಅಡಿಕೆ ಈಗಾಗಲೇ ಎಲ್ಲ ಕಡೆಯಲ್ಲಿ ರೋಗದಿಂದ ಬಾಧಿಸುತ್ತಿರುವಂಥ ಸಂದರ್ಭದಲ್ಲಿ ಮುಂದಿನ ದಿವಸದಲ್ಲಿ ರೈತ ಏನು ಸಹಕಾರಿ ಸಂಘದಿಂದ ಲೋನ್ ತಗೊಂಡಿದ್ದಾನೆ, ಇಲ್ಲಿ ಹಲವಾರು ಸಹಕಾರಿ ಸಂಘದ ಅಧ್ಯಕ್ಷರುಗಳಿದ್ದಾರೆ, ಅವನು ತೆಗೆದುಕೊಂಡಂತಹ ಲೋನನ್ನು ರೀಪೇಮೆಂಟ್ ಮಾಡುವಂಥದ್ದು ಖಂಡಿತ ಕಷ್ಟ. ಆದರೆ ಇದನ್ನು ನಾವು ಇಲ್ಲಿ ಬಂದವರು ಮಾತ್ರ ಅಲ್ಲ, ಯಾಕೆಂದರೆ ಒಂದು ನಮ್ಮ ರೈತರ ಒಂದು ಕೆಟ್ಟ ಗುಣ ಇದೆ, ನನ್ನನ್ನು ಸೇರಿಸಿ. ಏನಂದರೆ, ಯಾವುದೇ ಒಂದು ನಾವು ಒಳ್ಳೆಯ ಕಾರ್ಯಕ್ರಮ ಮಾಡಬೇಕಿದ್ರೆ ನಮ್ಮ ಮನಸ್ಸಲ್ಲಿರ್ತದೆ, ಹೇಗೂ ರಬ್ಬರ್ ಬೆಳೆಗಾರರ ಒಂದು ಹಿತರಕ್ಷಣಾ ವೇದಿಕೆ ಅಂತ ಮಾಡಿದ್ದಾರೆ, ಅವರು ಮಾಡಿ ಅದು ಜಯಗಳಿಸಿದರೆ ನಮಗೂ ಸಿಗ್ತದೆ ಅಂತ ಹೇಳುವಂಥದ್ದು. ಅದನ್ನು ಬಿಡಬೇಕು. ನಾವು ಒಟ್ಟಿಗೆ ನಮ್ಮೊಟ್ಟಿಗಿರುವಂತಹ, ಅಂದರೆ ನಮ್ಮ ಊರಿನ ಇತರ ರೈತರನ್ನು ಸಹ ಇದಕ್ಕೆ ಬರುವಂಥ ಒಂದು
ಮೋಟಿವೇಶನ್ ಮಾಡಬೇಕು. ಇದು ನಾವು ಕೇರಳ ಭಾಗದಲ್ಲಿ ನೋಡ್ತೇವೆ, ನಾವು ಕರ್ನಾಟಕದವರು ಇನ್ನೂ ಕಲಿತಾ ಇಲ್ಲ ಈ ವಿಚಾರಗಳಲ್ಲಿ. ಯಾಕೆಂದರೆ ಎಚ್ಚೆತ್ತುಕೊಳ್ಳುವುದು ನಾವು ಸ್ವಲ್ಪ ಹಿಂದೆ ಇದ್ದೇವೆ ಅಂತ ಹೇಳಿ ಒಂದು ಮಾತನ್ನು ಹೇಳುತ್ತಾ, ಖಂಡಿತವಾಗಿಯೂ ನಮ್ಮ ಲೋಕಸಭಾ ಸದಸ್ಯರು ಹೇಳಿದಾಗೆ ಕೇಂದ್ರ ಸರ್ಕಾರ ಇರ್ಬೋದು, ರಾಜ್ಯ ಸರ್ಕಾರ ಇರ್ಬೋದು, ನಿಮ್ಮೊಂದಿಗೆ ನಾವಿದ್ದೇವೆ. ಅದೇ ರೀತಿ ನಮ್ಮ ಲೋಕಸಭಾ ಸದಸ್ಯರು ಮೊನ್ನೆ ಹೇಳಿದ್ದಾರೆ, ಏನು ಅವರು ಹಾಗೂ ಅವರೊಂದಿಗೆ ನಮ್ಮ ಕೋಟ ಶ್ರೀನಿವಾಸ ಪೂಜಾರಿ ಅವರೆಲ್ಲಿಗೆ ಹೋಗಿರುವಾಗ ಅವರಿಬ್ಬರು ಮಾತಾಡಿಕೊಂಡು ಹೇಳಿದರು, ನಾಡಿದ್ದು ಸಂಸತ್ತಿನಲ್ಲಿ ಏನು ರೈತರ ಪರವಾಗಿ ಅಥವಾ ರಬ್ಬರ್ ಬೆಳೆಗಾರರ ಪರವಾಗಿ ನಿಮ್ಮ ಬೇಡಿಕೆ ಇವತ್ತೇನು ನಮ್ಮ ವರ್ಮುಡಿ ಸರ್ ಮಾಡಿದ್ದಾರೆ ಅದನ್ನು ಪೂರಕವಾಗುವ ಕಾಮರ್ಸ್ ಮಿನಿಸ್ಟ್ರಿ ಇರ್ಬೋದು, ಕೃಷಿ ಇಲಾಖೆ ಇರ್ಬೋದು, ಎರಡು ಕಡೆಗೂ ಕೊಡುವಂಥ ಕೆಲಸವನ್ನು ರೈತರ ಒಂದಿಗೆ ಅವರು ಇದ್ದೇವೆ ಅಂತ ಹೇಳುವನ್ನೋದನ್ನು ಹೇಳಿದ್ದನ್ನು ಪುನಃ ನಿಮ್ಮಲ್ಲಿ ಪುನರುಚ್ಚರಿಸುತ್ತಾ ಎಲ್ಲರಿಗೂ ಶುಭವಾಗಲಿ. ಅದೇ ರೀತಿ ನಾವು ಮುಂದಿನ ದಿವಸದಲ್ಲಿ ಇದರಿಂದ ಹೆಚ್ಚಾಗಿ ಎಚ್ಚೆತ್ತುಕೊಂಡು ಪುನಃ ಅದನ್ನೇ ಹೇಳ್ತೇನೆ, ಲಾಬಿ ಮಾಡುವುದನ್ನು ಹಿಡಿಯದಿದ್ದರೆ ನಾವು ಖಂಡಿತ ಒಳಿಗಾಲ ಏನಂತ ಹೇಳ್ತಾ ಎಲ್ಲರಿಗೂ ಶುಭವಾಗಲಿ. ಕಾರ್ಯಕ್ರಮದಲ್ಲಿ ಭಾಗವಹಿಸಿರುವ ಎಲ್ಲ ಆತ್ಮೀಯ ರಬ್ಬರ್ ಬೆಳೆಗಾರರಲ್ಲಿ ವಿನಂತಿ, ಇನ್ನೊಂದು 5-10 ನಿಮಿಷದಲ್ಲಿ ಈ ಕಾರ್ಯಕ್ರಮ ಮುಕ್ತಾಯ ಆಗಲಿಕ್ಕಿದೆ. ಇಷ್ಟು ಹೊತ್ತು ತಾಳ್ಮೆಯಿಂದ ತಾವೆಲ್ಲರೂ ಕೂಡ ಇದರಲ್ಲಿ ಭಾಗವಹಿಸಿದ್ದೀರಿ. ಬಹಳ ಮುಖ್ಯವಾಗಿ ಈ ಸಮ್ಮೇಳನದ ಒಂದು ಪ್ರಮುಖ ನಿರ್ಣಯ ಮಂಡನೆ ಕೂಡ ಆಗಲಿಕ್ಕಿದೆ. ಆ ಸಂದರ್ಭದಲ್ಲಿ ತಾವೆಲ್ಲರೂ ಕೂಡ ಇರಬೇಕು. ಯಾಕಂದರೆ ಇದು ನಿಮ್ಮ ಹಿತರಕ್ಷಣೆಗಾಗಿ ನಡೀತಾ ಇರುವ ಕಾರ್ಯಕ್ರಮ ಅನ್ನೋದನ್ನು ನೆನಪಿಸ್ತಾ, ಇದೀಗ ಕರ್ನಾಟಕ ರಾಜ್ಯ ರಬ್ಬರ್ ವ್ಯಾಪಾರಿ ಸಂಘಗಳ ಅಧ್ಯಕ್ಷರಾಗಿರುವಂಥ ಸನ್ಮಾನ್ಯ ಶ್ರೀ UV ಶಾಜಿ ಅವರು ತಮ್ಮ ಒಂದೆರಡು ಮಾತುಗಳನ್ನು ಆಡಬೇಕಾಗಿ ವಿನಂತಿ ಮಾಡ್ತಾ ಇದ್ದೇನೆ. ಎಲ್ರಿಗೂ ನಮಸ್ಕಾರ. ಇಂದು ಈ ಸಭೆಯಲ್ಲಿ ಬಂದಂತಹ ನಮ್ಮ MP ಅವರಾಗಿರುವಂತಹ ಬ್ರಿಜೇಶ್ ಚೌಟ ಸರ್, ಹಾಗೆ ಈಗ ಹೊರಡ್ತಾ ಇದ್ದಾರೆ ಭಾಗೀರಥಿ ಮುರಳಿ ಮೇಡಮ್, ಹಾಗೆ ನಮ್ಮೊಂದಿಗೆ ಇಂದು ಇಲ್ಲಿ ಆಸೀನರಾಗಿರುವಂತಹ ಗಣ್ಯ ವ್ಯಕ್ತಿಗಳೇ. ಗೊತ್ತು ನನಗೆ ಎಲ್ರಿಗೂ ಹಸಿವೆ ಆಗ್ತಾ ಇದೆ ಅಂತ, ಆದರೆ ಇಂದು ನಾವು ಈ ಸೇರಿರುವಂತಹ ಈ ಸಭೆಯಲ್ಲಿ ಕರೆದಿರುವಂತಹ ಉದ್ದೇಶ ಏನು ಅಂತ ಹೇಳಿದರೆ, ನಮ್ಮನ್ನು ಕೃಷಿಕರನ್ನಾಗಿಯೂ ಪರಿಗಣಿಸ್ತಾ ಇಲ್ಲ, ಹಾರ್ಟಿಕಲ್ಚರ್ ತೋಟ ಬೆಳೆಗಾರಿಕೆಯಾಗಿಯೂ ರಬ್ಬರನ್ನು ಇಟ್ಟುಕೊಂಡಿಲ್ಲ ಎಂಬಂತಹ ಒಂದು ದೊಡ್ಡ ಉದ್ದೇಶದಿಂದ ನಾವು ಕೃಷಿಕರೂ ಅಲ್ಲ, ತೋಟ ಬೆಳೆಗಾರರೂ ಅಲ್ಲ, ನಮಗೆ ಇದನ್ನು ಕೃಷಿಯಾಗಿ ಪರಿಗಣಿಸಿಕೊಂಡು ಸರ್ಕಾರದಿಂದ ಸಿಗಬೇಕಾದಂತಹ ಸವಲತ್ತುಗಳನ್ನು ನಾವು ಪಡ್ಕೊಳ್ಳುವಂತೆ ಆಗಬೇಕು. ಈಗ ಬ್ರಿಜೇಶ್ ಅವರು ಮಾತನಾಡುವಾಗ ಹೇಳಿದ ಹಾಗೆ ಸರ್ಕಾರದಿಂದ PM ಮೋದಿ ಅವರದ್ದು ಇನ್ಶೂರೆನ್ಸ್ಗಳು ಇದೆ, ಆದರೆ ರಬ್ಬರ್ ಬೆಳೆಗಾರರಿಗೆ ಅದು ಸಿಗ್ತಾ ಇಲ್ಲ. ಅದನ್ನು ಹೇಗೆ ನಾವು ಪಡ್ಕೊಳ್ಬೇಕು ಅಂತ ಹೇಳುವುದಕ್ಕೋಸ್ಕರ ವರ್ಮುಡಿ ಸಾರ್ ಅವರು ಇವತ್ತು ಅದನ್ನು ಮಂಡಿಸಿದ್ದಾರೆ. ಆ ನಿಟ್ಟಿನಲ್ಲಿ ಕೆಲಸಗಳಾಗಲಿಕ್ಕಿದೆ ಅಂತ ಹೇಳಿ ನಮ್ಮ ಭಾಗೀರಥಿ ಮೇಡಮ್ ಹಾಗೆ ಬ್ರಿಜೇಶ್ ಸಾರ್ ಕೂಡ ನಮಗೆ ಆಶ್ವಾಸನೆಗಳನ್ನು ಕೊಟ್ಟಿದ್ದಾರೆ. ಹಾಗೆ ಆಗಲಿ ಎಂದು ನಾವು ಕೂಡ ಭಾವಿಸ್ತಾ ಇದ್ದೇವೆ. ನೆಪೋಲಿಯನ್ ಬೋನಾಪಾರ್ಟ್ ಅವರು ಸಣ್ಣದಿರುವಾಗ ಒಂದು ಕೈ ನೋಡುವ ಲಕ್ಷಣ ನೋಡುವವನ ಹತ್ರ ಹೋಗಿ ತನ್ನ ಕೈಯನ್ನು ತೋರಿಸಿದ್ರಂತೆ. ಕೈ ತೋರಿಸಿ ನನಗೆ ರಾಜನಾಗುವ ಯೋಗ್ಯತೆ ಇದೆಯಾ ಅಂತ ಕೇಳಿದ್ರಂತೆ. ಅದಕ್ಕೆ ಲಕ್ಷಣ ಹೇಳುವವ ನೋಡಿ ಹೇಳಿದಂತೆ, ಇಲ್ಲವೇ ಇಲ್ಲ, ನಿನ್ನ ಈ ರೇಖೆ ಸರಿಯಾಗಿಲ್ಲ, ಈ ರೇಖೆ ಈ ರೀತಿಯಾಗಿದ್ದಿದ್ದರೆ ನೀನು ರಾಜನಾಗ್ತಿ ಅಂತ. ಅದಕ್ಕೆ ಅವನು ಪಕ್ಕದಲ್ಲೇ ಬಿದ್ದಿದ್ದ ಒಂದು ಚೂರಿ ತೆಗೆದು ಅವರು ಹೇಳಿದಂಥ ರೇಖೆ ಹೇಗಿರಬೇಕು ಅಂತ ಹೇಳಿದ್ರೋ ಅಲ್ಲಿ ಕೊಯ್ದು ರೇಖೆಯನ್ನು ಮಾಡಿ ಕೇಳಿದಂತೆ, ನಾನು ರಾಜನಾಗಲು ಈಗ ಯೋಗ್ಯನೇ ಅಂತ. ಅದಕ್ಕೆ ಆ ಕೈ ನೋಡ್ತಾ ಇದ್ದಂತಹ ಶಾಸ್ತ್ರ ನೋಡುವವ ಹೇಳಿದಂತೆ, ನೀನು ರಾಜನಾಗುವುದಲ್ಲ, ನೀನು ಚಕ್ರವರ್ತಿ ಆಗ್ತಿ ಅಂತ. ಚಕ್ರವರ್ತಿ ಯಾಕೆ ಆಗ್ತಾನೆ ಅಂತ ಹೇಳಿದರೆ, ನಿನ್ನಲ್ಲಿರುವಂತಹ ಇದು ಸಾಧಿಸ್ತೇನೆ ಇರುವಂತಹ ಛಲ ಅಷ್ಟು ದೊಡ್ಡದು.
ನಿನ್ನಲ್ಲಿರುವಂಥ ಇಚ್ಛಾಶಕ್ತಿ ಎಷ್ಟು ದೊಡ್ಡದು, ಆದ್ದರಿಂದ ನೀನು ಖಂಡಿತ ರಾಜನಲ್ಲ, ನೀನು ಚಕ್ರವರ್ತಿ ಆಗ್ತಿ ಅಂತ. ಅವನು ಆ ಒಂದು ಹುಮ್ಮನಸ್ಸಿನಿಂದ ಚಕ್ರವರ್ತಿ ಆದ. ಅದೇ ರೀತಿ ಇಂದು ನೀವು ಈ ಬ್ರಿಜೇಶ್ ಚೌಟರನ್ನು ಇಲ್ಲಿ ಕರೆಸಿ ತರಬೇಕಾದ್ರೆ, ಅಥವಾ ಈಗ ಎಲ್ಲ MP ಗಳು MLAಗಳು ಇಲ್ಲಿ ಬರಬೇಕು ಅಂತಿದ್ದರೆ, ನಮ್ಮ ಭಾಗೀರಥಿ ಮೇಡಮ್ ಇಲ್ಲಿ ಬರಬೇಕು ಅಂತಿದ್ದರೆ, ನಿಮ್ಮ ಆ ಒಂದು ಇಚ್ಛಾಶಕ್ತಿ, ಈ ರಬ್ಬರ್ ಬೆಳೆಗಾರರ ಈ ಒಂದು ನೀವು ಹಮ್ಮಿಕೊಂಡಿರುವಂತಹ ಈ ಒಂದು ಕಾರ್ಯಕ್ರಮ ಎಷ್ಟೊಂದು ಶಕ್ತಿಯುತವಾದದ್ದು ಅಂತ ಹೇಳುವಂಥದ್ದು ವರ್ಮಡಿ ಸರ್ ಈಗ ನಿಮಗೆ ಕೆಲವೆಲ್ಲ ನಾವು ರಬ್ಬರ್ನವರು ಅನುಭವಿಸ್ತಿರುವಂಥ ತೊಂದರೆಗಳನ್ನು ಹೇಳಿದ್ದಾರೆ. ಅದರ ಬಗ್ಗೆ ಸರಿಯಾಗಿ ಅವರೊಂದು ಬುಕ್ಕನ್ನೇ ಪ್ರಿಪೇರ್ ಮಾಡಿ ಅದನ್ನಲ್ಲಿ ಮಂಡಿಸಿದ್ದಾರೆ. ಇದನ್ನು ನಾವು ಅದನ್ನು ಪರಿಗಣಿಸುವ ಹಾಗೆ ಮಾಡ್ತೇವೆ ಅಂತ ಹೇಳುವಂಥ ಆಶ್ವಾಸನೆಗಳನ್ನು ಕೊಡುವಷ್ಟರವರೆಗೆ ನೀವು ಬಂದಿದ್ದೀರಿ. ನಿಮ್ಮ ಇಚ್ಛಾಶಕ್ತಿ ಇಷ್ಟಿದ್ದರೆ ಖಂಡಿತವಾಗಿಯೂ ನಮಗಿದು ಸಾಧಿಸಲಿಕ್ಕಾಗ್ತದೆ. ರೋಡಲ್ಲಿ ಕಲ್ಲು ಹೊಡೆದು ಯಾರ್ಯಾರಿಗೆ ಉಪದ್ರ ಮಾಡಿ ಅಲ್ಲ ಇದನ್ನು ಸಾಧಿಸಬೇಕಾದ್ದು. ಈ ನಿಟ್ಟಿನಲ್ಲೇ ನಾವು ಸಾಧಿಸ್ತಾ ಇದ್ದೇವೆ ಅಂತ ಹೇಳಲಿಕ್ಕೆ ನಾನು ಭಾರಿ ಖುಷಿ ಪಡ್ತಾ ಇದ್ದೇನೆ. ಹಾಗೆ ನಾನಿಲ್ಲಿ ಬಂದದ್ದು, ನನ್ನ ಹತ್ರ ಹೇಳಿರುವಂಥ ಉದ್ದೇಶ, ನಿಮಗೆಲ್ಲ ರಬ್ಬರಿಗೆ ಒಳ್ಳೆಯ ಒಂದು ರೇಟ್ ಸಿಗಬೇಕು, ಬೆಳೆಗಾರರಿಗೆ ಬೆಲೆ ಸಿಗ್ತಾ ಇಲ್ಲ ಅಂತ ಹೇಳ್ತಾ ಇದ್ರು. ಆದರೆ ಬೆಲೆ ಸಿಗಲಿಕ್ಕಿರುವಂತಹ ಒಂದೆರಡು ಕೆಲವು ಕಾರ್ಯಗಳು ಆಗಲಿಕ್ಕಿದೆ. ನೀವು ಯಾರಾದರೂ EUDR ಬಗ್ಗೆ ಕೇಳಿದ್ದೀರಾ? ನಿಮಗೆ ಅದರ ಬಗ್ಗೆ ಗೊತ್ತಿದೆಯಾ? ಗೊತ್ತಿದ್ದರೆ, ಯಾರಿಗಾದರೂ ಗೊತ್ತಿದ್ರೆ ಒಮ್ಮೆ ಕೈ ಎತ್ತಬಹುದು. ಉದಾಸೀನದವರು ನಮ್ಮೆ ಕರೆದು ಕೂರಿಸಿ, ಉದಾಸೀನದವರೆಲ್ಲ ಕೈ ಎತ್ತಿ ಅಂತ ಹೇಳುವಾಗ ಒಬ್ಬ ಮಾತ್ರ ಎತ್ತಲಿಲ್ಲಂತೆ. ಅವನ ಹತ್ರ ಕೇಳುವಾಗ ಯಾಕೆ ನೀನು ಕೈ ಎತ್ತಲಿಲ್ಲ? ನನಗೆ ಎತ್ತಲಿಕ್ಕೂ ಕೂಡ ಉದಾಸೀನ ಅಂತ ಹೇಳಿದಾಗೆ. ನಿಮಗೆ ಗೊತ್ತಿದ್ದು ಎತ್ತದಿರುವುದು ಅಂತ ಗೊತ್ತಿಲ್ಲ, ಸಾರಿ. ಏನೇ ಆಗಲಿ, EUDR ಅಂದರೆ ಯುರೋಪಿಯನ್ ಯೂನಿಯನ್ನಲ್ಲಿರುವಂತಹ 23 ರಾಷ್ಟ್ರಗಳು ಸೇರಿದಂತಹ ಒಂದು ಯೂನಿಯನ್ ಇದೆ. ಅಲ್ಲಿ ಅವರೊಂದು ಜೂನ್ 29, 2023ರಲ್ಲಿ ಒಂದು ತೀರ್ಮಾನ ಕೈಗೊಂಡಿದ್ದಾರೆ. ಒಂದು ಹೊಸ ನಿಯಮವನ್ನೇ ಸ್ಥಾಪಿಸಿದ್ದಾರೆ. ಅವರು ತಂದಿರುವ ನಿಯಮ ಇದು: ಕಾಡು ಕಡಿದು ನಟ್ಟಂತಹ ಮರಗಳಿಂದ ಆಗುವಂಥ ಉತ್ಪನ್ನ, ಅಥವಾ ಆ ರಬ್ಬರ್ ಆಗಲಿ, ಕೊಕ್ಕೋ ಆಗಲಿ, ಹಾಗೆ ಟಿಂಬರ್ ಆಗಲಿ, ಯಾವುದು ಕೂಡ ಕಾಡು ಕಡಿದು ಬೆಳೆಸಿದಂತಹ ಬೆಳೆಗಳನ್ನು ಯುರೋಪಿಗೆ ಇನ್ನೂ ಎಕ್ಸ್ಪೋರ್ಟ್ ಮಾಡುವ ಹಾಗಿಲ್ಲ. ಇದು ಅದರ ಉದ್ದೇಶ. ಅಂದರೆ ಕಾಡನ್ನು ಕಡಿಬಾರ್ದು, ಡಿಫಾರೆಸ್ಟೇಷನ್ ಆಗಬಾರ್ದು ಅಂತ. EUDR ಅಂದರೆ ಯುರೋಪಿಯನ್ ಯೂನಿಯನ್ ಡಿಫಾರೆಸ್ಟೇಷನ್ ರಿಫಾರ್ಮ್ಸ್ ಅಂತ. ಈ ರೆಗ್ಯುಲೇಷನನ್ನು ತಂದಿರುವಂಥ ಉದ್ದೇಶ ಇಷ್ಟೇ: ನಮ್ಮ ಮುಂದಿನ ಪೀಳಿಗೆಗೆ ಕಾಡಿಲ್ಲದಂತೆ ಆಗಬಾರ್ದು, ಗ್ಲೋಬಲ್ ವಾರ್ಮಿಂಗ್ ಜಾಸ್ತಿ ಆಗ್ತಾ ಇದೆ ಅಂತ ಹೇಳುವಂಥದ್ದು ಅದರ ಉದ್ದೇಶ. ಆದರೆ ಇದು ನಮಗೆ ಹೇಗೆ ಬೆನಿಫಿಟ್ ಆಗ್ತದೆ ಅಂತ ಹೇಳ್ತೇನೆ. ಈಗ ನಿಮ್ಮಲ್ಲಿ ರಬ್ಬರ್ EUDR ಕಂಪ್ಯಾಷಿಬಲ್ ರಬ್ಬರ್ ಆಗಿದ್ದರೆ, ನಿಮ್ಮ ತೋಟ ಜಿಯೋ ಮ್ಯಾಪಿಂಗ್ ಮಾಡಿದ್ದಾಗಿದ್ದರೆ ನಿಮ್ಮ ಪ್ರಾಡಕ್ಟ್, ಅದನ್ನು ಮಾತ್ರ ಈ ಡಿಸೆಂಬರ್ 31 ನಂತರ ಯುರೋಪಿಗೆ ಕಳಿಸ್ಲಿಕ್ಕಾಗೋದು. ಯುರೋಪ್ ಯೂನಿಯನಿಗೆ ಹೋಗುವಂಥ ಜರ್ಮನಿ, ಫ್ರಾನ್ಸ್, ಇಟಲಿ, ಹಂಗರಿ, ನೆದರ್ಲ್ಯಾಂಡ್ಸ್ ಎಲ್ಲ ಹೋಗುವಂಥ ಪ್ರಾಡಕ್ಟ್ಗಳು ನಮ್ಮ ರಬ್ಬರ್ ನೇರವಾಗಿ ಹೋಗಬೇಕಂತಿಲ್ಲ. ರಬ್ಬರಿನಿಂದ ಉತ್ಪನ್ನ ಮಾಡಿದಂತಹ ವಸ್ತುಗಳು ಕೂಡ ಅಲ್ಲಿಗೆ ಕಳಿಸುವಾಗಿಲ್ಲ. ಕಳಿಸಿದರೆ ಅವರ 1 ವರ್ಷದ ಟೋಟಲ್ ಟರ್ನ್ ಓವರ್ನ 4% ಅವರು ಫೈನ್ ಕಟ್ಟಬೇಕಾಗ್ತದೆ. ಕೋಟಿಗಳದ್ದು ಫೈನ್ ಬರ್ತದೆ. ಆದ ಕಾರಣ ಈ EUDR ಕಂಪ್ಯಾಷಿಬಲ್ ಆಗಿದ್ದ ರಬ್ಬರ್ ಆಗಿದ್ದರೆ ಅದಕ್ಕೆ ನಮಗೆ ಜಾಸ್ತಿ ಬೆಲೆ ಕೊಟ್ಟು ತಗೊಳ್ಳಿಕ್ಕೆ ಈಗ ಜನ ರೆಡಿ ಇದ್ದಾರೆ. ಯಾಕಂದರೆ ಎಲ್ಲ ಕಂಪನಿಗಳಿಗೂ ಎಕ್ಸ್ಪೋರ್ಟ್ ಮಾಡ್ತಾ ಇರುವವರಿಗೆ ತುಂಬ ತೊಂದರೆಗಳಾಗ್ತಾ ಇದೆ. ಅಂಥ ರಬ್ಬರ್ ಈಗ ಸಿಗ್ತಾ ಇಲ್ಲ. ಅದರಲ್ಲಿ ನಮ್ಮ ಕಡಬ ತಾಲೂಕಲ್ಲಿ ಕೆಲವರೆಲ್ಲ ಮಾಡಿದ್ದಾರೆ, ಇಲ್ಲಿ ವೇಣೂರಲ್ಲಿ ಕೆಲವರು ಮಾತ್ರ ರಿಜಿಸ್ಟರ್ ಮಾಡಿದ್ದಾರೆ. ನೀವೆಲ್ಲ ರಿಜಿಸ್ಟರ್ ಮಾಡಿದರೆ, ನಾನೇ ಒಂದು ಪೋಸ್ಟ್ ಹಾಕಿದ್ದೆ, 200 ರೂಪಾಯಿಗೆ EUDR ಕಂಪ್ಯಾಷಿಬಲ್ ಆಗಿದ್ದ ರಬ್ಬರನ್ನು ತಗೊಳ್ತೇನೆ ಅಂತ. ಆಗ ಎಲ್ಲರೂ ಕೇಳ್ತಾ ಇದ್ದಾರೆ, ಇದು ಮರದಿಂದ ಬರುವ ರಬ್ಬರ, ಬೇರೆನಾ, ಹಳದಿ ಕಲರ್ ಇರಬೇಕಾ? ಏನೂ ಇಲ್ಲ, ನೀವೀಗ ಸೊಸೈಟಿಗಳಿಗೆ ಅಥವಾ ಡೀಲರ್ಗಳಿಗೆ ಕೊಡ್ತಾ ಇದ್ದ ರಬ್ಬರ್ ಯಾವುದೋ ಅದೇ ರಬ್ಬರ್, ಏನು ಮಾಡಬೇಕಾಗಿಲ್ಲ. ನಿಮಗೆ ಆಧಾರ್ ನಂಬರ್ ಇದ್ದ ಹಾಗೆ ನಿಮ್ಮ ತೋಟಕ್ಕೆ ಒಂದು ನಂಬರ್ ಕೊಡ್ತಾರೆ. ಅದು ಕೊಡುವಂಥದ್ದು ಫ್ರೀ ಆಫ್ ಕಾಸ್ಟಲ್ಲಿ, ಗೌರ್ಮೆಂಟೇ ಮಾಡಿ ಕೊಡುವಂಥದ್ದು. ಅವರೇ ಬಂದು ನಿಮ್ಮ ತೋಟವನ್ನು ಸರ್ವೆ ಮಾಡಿ ಜಿಯೋ ಮ್ಯಾಪಿಂಗ್ ಮಾಡಬೇಕು. ಇದರ ಮೇಯ್ನ್ ಉದ್ದೇಶ ಇಷ್ಟೇ. ಯುರೋಪಿಗೆ ಹೋಗುವಂಥದ್ದು ಯಾವುದೋ ಸರ್ಟಿಫಿಕೇಟ್ ಮಾಡಿ ಕಳಿಸಿದರೆ ಆಗೋದಿಲ್ಲ. ಡ್ಯೂ ಡೆಲಿಜೆನ್ಸ್ ಸರ್ಟಿಫಿಕೇಟ್ ಅಂತ ಒಂದು ಸಿಗಬೇಕು ಅಂತಿದ್ದರೆ, ಎಲ್ಲಿಂದ ಉತ್ಪತ್ತಿ ಆದ ರಬ್ಬರ್, ಅದು ಯಾವ ತೋಟದಲ್ಲಿ ಆಗಿದೆ, ಅದು ಯಾರು ಖರೀದಿಸರು, ಅದನ್ನು ಯಾರು ಉತ್ಪನ್ನವಾಗಿ ಪರಿವರ್ತಿಸಿದ್ದಾರೆ, ಅದು ಹೋಗಬೇಕು. ಅಂದರೆ ಇದರಲ್ಲಿ ಮೇಯ್ನ್ ಆಗಿರುವಂಥದ್ದು ಟ್ರೇಸೆಬಿಲಿಟಿ. ಎಲ್ಲಿ ಸ್ಟಾರ್ಟ್ ಆಗಿದೆ, ಎಲ್ಲಿ ಕೊನೆಗೊಂಡಿದೆ ಅಂತ ಇದ್ದಲ್ಲಿವರೆಗಿದ್ದು
ಎಲ್ಲ ಡೀಟೇಲ್ಸ್ ಅದರಲ್ಲಿ ಸಿಗ್ತದೆ. ಒಂದು QR ಕೋಡ್ ಸ್ಕ್ಯಾನ್ ಮಾಡಿದ ಕೂಡಲೇ ಅದು ಗೊತ್ತಾಗ್ತದೆ ಪತ್ರೋಸಿನ ಮನೆಯಲ್ಲಿ ಮಾಡಿದ, ತಿಮ್ಮಪ್ಪನ ಮನೆಯಲ್ಲಿ ತೋಟದಿಂದ ಮಾಡಿದ ರಬ್ಬರಿದ್ದ ಉತ್ಪನ್ನವ ಅಂತ ಗೊತ್ತಾಗ್ತದೆ. ಈ ಒಂದು ನಿಟ್ಟಿನಲ್ಲಿ ಅವರು EUDR ಅಂತ ಒಂದು ರೆಗ್ಯುಲೇಷನ್ ತಂದಿದ್ದಾರೆ. ಈ ರೆಗ್ಯುಲೇಷನ್ ಇರುವಾಗ ನಮಗೆ ಕೂಡ ವರ್ಮುಡಿ ಸರ್ನ ಅದರಲ್ಲಿ ಒಂದು ಸೇರಿಸಿಕೊಳ್ಬೋದು. ಇಂಡಿಯಾ ಗೌರ್ಮೆಂಟ್ ಕೂಡ ಹಾಗೆ ಒಂದು ಕ್ಲೋಸ್ ತರ್ಬೋದು. EUDR ಕಂಪ್ಯಾಷಿಬಲ್ ಅಲ್ಲದ ರಬ್ಬರನ್ನು ಇಂಡಿಯಾಕ್ಕೆ ಇಂಪೋರ್ಟ್ ಮಾಡಲಿಕ್ಕೆ ಆಗೋದಿಲ್ಲ ಅಂತ ತಂದರೆ ತುಂಬ ಅದನ್ನು ಕಂಟ್ರೋಲ್ ಮಾಡಲಿಕ್ಕಾಗ್ತದೆ. ಯಾಕಂದರೆ ಹಲವು ರಾಜ್ಯಗಳಿಂದ ಬರುವಂಥದ್ದು, ಈಗ ಆಫ್ರಿಕಾದಿಂದ ಬರುವಂಥದ್ದು EUDR ಕಂಪ್ಯಾಷಿಬಲ್ ಅಲ್ಲ, ಯಾಕಂದರೆ ಅಲ್ಲಿ ಕಾಡು ಕಡಿದು ಮಾಡ್ತಾ ಇದ್ದಾರೆ. ಆಗಿರುವಾಗ ಇಲ್ಲಿಗೆ ಭಾರತಕ್ಕೆ ಕಳೆದ ವರ್ಷ ಮಾತ್ರ 3 ಲಕ್ಷ ಟನ್ ರಬ್ಬರ್ ಬರೀ ಆಫ್ರಿಕನ್ ಕಂಟ್ರೀಸಿಂದ ಮಾತ್ರ ಬಂದಿದೆ. ಇದನ್ನು ಒಂದು EUDR ಕಂಪ್ಯಾಷಿಬಲ್ ಆದ ರಬ್ಬರನ್ನು ಇಲ್ಲಿಗೆ ತರೋದು, ಅಥವಾ ನಾವೆಲ್ಲ EUDRಗೆ ಕಂಪ್ಯಾಷಿಬಲ್ ಆದ ರಬ್ಬರನ್ನು ಉತ್ಪತ್ತಿ ಮಾಡುವುದಿದ್ದರೆ ಯುರೋಪಿಗೆ ಮಾತ್ರ 48,000 ಕೋಟಿಯದ್ದು ಬಿಸ್ನೆಸ್ ಇದೆ. ಈಗ ಬರೀ 13,000 ಕೋಟಿಯದ್ದು ಮಾತ್ರ ಎಕ್ಸ್ಪೋರ್ಟ್ ಆಗ್ತಾ ಇದೆ. ಚೈನಾದವರು ಇದಕ್ಕೆ ಒಪ್ಪಲಿಲ್ಲಂತೆ. ಹಾಗಿದ್ದರೆ ಬರುವ ವರ್ಷ ನಾವೆಲ್ಲ EUDR ಕಂಪ್ಯಾಷಿಬಲ್ ಆದ ರಬ್ಬರನ್ನು ಉತ್ಪನ್ನ ಮಾಡುವುದಿದ್ದರೆ ನಮಗೆ ಈ 48,000 ಕೋಟಿ ರೂಪಾಯಿ ಬಿಸ್ನೆಸ್ಸನ್ನು ಕೂಡ ತರಿಸಿಕೊಳ್ಳಲಿಕ್ಕೆ ಆಗ್ತದೆ. ಭಾರತಕ್ಕೆ ಆದಷ್ಟು ಫಾರಿನ್ ಎಕ್ಸ್ಚೇಂಜ್ ಸಿಗುವಂತಾಗ್ತದೆ. ಅಲ್ಲದಿದ್ದರೆ ನಾವು ಆ ಒಂದು ಆಪರ್ಚುನಿಟಿಯನ್ನು ಕಳ್ಕೊಳ್ಳುವವರಾಗ್ತೇವೆ ಅಂತ ಹೇಳಲಿಕ್ಕೆ ಕೂಡ ನಾನು ನಿಮ್ಮಲ್ಲಿ ಆಶಿಸ್ತಾ ಇದ್ದೇನೆ. ಇನ್ನು ವರ್ಮುಡಿ ಸರ್ ಹೇಳಿದರಲ್ಲಿ ಒಂದು 2020 ಆಗುವಾಗ ನಮ್ಮ ಇಂಡಿಯಾಕ್ಕೆ ಬೇಕಾದ ರಬ್ಬರಿನ ಕನ್ಸಂಪ್ಷನ್ ಎಕನಾಮಿಸ್ಟ್ನವರು ಕೊಟ್ಟ ಪ್ರಕಾರ 30 ಲಕ್ಷ ಟನ್. ನಮ್ಮಲ್ಲಿ ಈಗ ಉತ್ಪತ್ತಿ ಆಗ್ತಾ ಇರುವಂಥದ್ದು ಬರೀ 8.5 ಲಕ್ಷ ಟನ್ ಮಾತ್ರ. ಈಗ ಇಂಡಿಯಾದ ಡೊಮೆಸ್ಟಿಕ್ ಕನ್ಸಂಪ್ಷನ್ ಇರುವಂಥದ್ದು 14.5 ಲಕ್ಷ ಟನ್ ಇದೆ. 8.5 ಲಕ್ಷ ಟನ್ ಉತ್ಪತ್ತಿ ಆಗ್ತಾ ಇದೆ. ಆ ನಿಟ್ಟಿನಲ್ಲಿ 6 ಲಕ್ಷ ಟನ್ ಶಾರ್ಟೇಜ್ ಇದೆ. ಆದರೆ ಟೈರ್ ಕಂಪನಿಗಳು ಕಾಂಪೌಂಡ್ ರಬ್ಬರ್ ಅಥವಾ ಬೇರೆ ರಬ್ಬರನ್ನು ನ್ಯಾಚುರಲ್ ರಬ್ಬರ್ ಅಂತ ಹೇಳಿ ಟ್ಯಾಕ್ಸ್ ಇಲ್ಲದೆ, ಇಂಪೋರ್ಟ್ ಡ್ಯೂಟಿ ಇಲ್ಲದೆ, ಅವರು ಹೇಳಿದರು ಝೀರೋ ಇಂಪೋರ್ಟ್ ಡ್ಯೂಟಿಯಿಂದ ತರಿಸ್ತಾ ಇದ್ದಾರಂತೆ. ಆಯಿತು, ಅದನ್ನು ನಾವು 30 ಲಕ್ಷ ಟನ್ ರಿಕ್ವೈರ್ಮೆಂಟ್ ಇರುವಾಗ ಇಲ್ಲಿಯೇ ಅದನ್ನು ಪ್ರೊಡ್ಯೂಸ್ ಮಾಡ್ಬೋದು. ಈಗ ಅವರು ಜಾಸ್ತಿ ತಂದು ಕಡಿಮೆ ಮಾಡ್ತಾ ಇದ್ದಾರೆ ನಮ್ಮ ಪ್ರೈಸನ್ನು. ದಯವಿಟ್ಟು ಇಲ್ಲಿಯೇ ಅವರೇ ಇದನ್ನು ತರಿಸುವ ಹಾಗೆ ಮಾಡಿದರೆ, ಅಥವಾ ಇಲ್ಲಿಯೇ ನಮಗೆ ಪ್ರೊಡಕ್ಷನ್ ಸಿಗುವುದಾಗಿದ್ದರೆ ಇಂಪೋರ್ಟ್ ಮಾಡುವ ಅಗತ್ಯ ಬರುವುದಿಲ್ಲ. ಈ ನಿಟ್ಟಿನಲ್ಲಿ ಕೂಡ ನಾವು ಪ್ರೊಡಕ್ಷನ್ನ ಬಗ್ಗೆ ಕೂಡ ಸ್ವಲ್ಪ ಆಲೋಚಿಸಬೇಕಾಗಿದೆ. ಮುಂದೆ ಬರುವಂತಹ ಈ ಡಿಮ್ಯಾಂಡ್ ಇರುವಾಗ ಖಂಡಿತ ರಬ್ಬರಿಗೆ ಒಂದು ಒಳ್ಳೆಯ ಫ್ಯೂಚರ್ ಇದೆ ಅಂತ ಹೇಳ್ತಾ, ಎಲ್ಲರೂ EUDR ಕಂಪ್ಯಾಷಿಬಲ್ ಆಗಿ ನಿಮ್ಮ ತೋಟವನ್ನು ಜಿಯೋ ಮ್ಯಾಪಿಂಗ್ ಮಾಡಿ ಮುಂದಕ್ಕೆ ಹೋಗೋಣ. ಒಟ್ಟಿಗೆ ಇದರಲ್ಲಿ ಎಲ್ಲ ರೀತಿಯ ಅಂತ ನಿಮ್ಮ ಈ ಎಫರ್ಟಿಗೆ ಶುಭವನ್ನು ಹಾರೈಸ್ತಾ ನನಗೆ ಅವಕಾಶ ನೀಡಿದ್ದಕ್ಕಾಗಿ ನಮ್ಮ ಬೆಳ್ತಂಗಡಿ ಸೊಸೈಟಿಯವರ CEO ಆಗಿರುವಂಥ ರಾಜು ಶೆಟ್ಟರಿಗೂ ಅನಂತ್ ಭಟ್ರಿಗೂ ಎಲ್ರಿಗೂ ಮಗದೊಮ್ಮೆ ವಂದಿಸ್ತಾ ಅವಕಾಶಕ್ಕಾಗಿ ವಂದಿಸ್ತಾ ನನ್ನ ಮಾತುಗಳಿಂದ ವಿರಮಿಸ್ತಾ ಇದ್ದೇನೆ. ಥ್ಯಾಂಕ್ ಯು ಒನ್ ಆ್ಯಂಡ್ ಆಲ್. ರಬ್ಬರ್ ಬೆಳೆಗಾರರ ಹಿತರಕ್ಷಣೆ ಕಾಯುವಲ್ಲಿ ಬಹಳಷ್ಟು ಒಂದು ವಿಶೇಷ ಕನ್ಸರ್ನನ್ನು ತೋರಿಸಿರ್ತಕ್ಕಂಥ ಸಂಸ್ಥೆ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ BC ಟ್ರಸ್ಟ್. ಇದರ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳಾಗಿರುವ ಸಮಾರಂಭದ ಮುಖ್ಯ ಅತಿಥಿ ಶ್ರೀ ಅನಿಲ್ ಕುಮಾರ್ SS ಅವರು ನಮ್ಮನ್ನು ಉದ್ದೇಶಿಸಿ ಮಾತನಾಡಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ. ನಮಸ್ತೆ. ಕಾರ್ಯಕ್ರಮದಲ್ಲಿ ಬೆಳ್ತಂಗಡಿ ವಿಧಾನಸಭಾ ಕ್ಷೇತ್ರದ ಶಾಸಕರಾದ ಸನ್ಮಾನ್ಯ ಶ್ರೀ ಹರೀಶ್ ಪೂಂಜಾ ಅವರು ಇದೀಗ ಆಗಮಿಸಿ ಭಾಗವಹಿಸ್ತಾ ಇದ್ದಾರೆ. ಅವರಿಗೆ ಮಾನ್ಯ ಅನಂತ ಭಟ್ ಮಚ್ಚಿಮಲೆ ಅವರು ರಬ್ಬರ್ ಬೆಳೆಗಾರರ ಪರವಾಗಿ ಗೌರವಾರ್ಪಣೆಯನ್ನು ಮಾಡಬೇಕು ಅಂತ ಹೇಳಿ ವಿನಂತಿ ಮಾಡಿಕೊಳ್ತಾ ಇದ್ದೇನೆ. ಮತ್ತೊಮ್ಮೆ ಶ್ರೀ ಅನಿಲ್ ಕುಮಾರ್ SS ಅವರು ನಮ್ಮನ್ನು ಉದ್ದೇಶಿಸಿ ಮಾತನಾಡಬೇಕಾಗಿ ವಿನಂತಿ. ಓಂ ಶ್ರೀ ಮಂಜುನಾಥಾಯ ನಮಃ. ಓಂ ಶ್ರೀ ಜನಾರ್ದನಾಯ ನಮಃ. ವೇದಿಕೆ ಮೇಲೆ ಈಗಾಗಲೇ ಆಗಮಿಸಿದ ಶ್ರೀಯುತ ಶಾಸಕರು ಹರೀಶ್ ಪೂಂಜರವರೇ, ನಮ್ಮ ಸನ್ಮಾನ್ಯ ವಿಧಾನ ಪರಿಷತ್ ಸದಸ್ಯರಾಗಿರ್ತಕ್ಕಂಥ ಶ್ರೀಯುತ ಪ್ರತಾಪ್ ಸಿಂಹ ನಾಯ್ಕರು, ಎಲ್ಲ ವೇದಿಕೆ ಮೇಲಿರ್ತಕ್ಕಂಥ ಗಣ್ಯರೇ, ಹೆಚ್ಚು ಸಮಯ ತೆಗೆದುಕೊಳ್ಳೋದಿಲ್ಲ. ಎಲ್ಲ ವಿಷಯಗಳನ್ನ ಹೇಳಿದ್ದಾರೆ, ಹಾಗಾಗಿ ಯಾವುದೇ ರಿಪಿಟೇಷನ್ಸ್ ಇಲ್ಲ.
ನಾನು ಎರಡು ವಿಚಾರಗಳನ್ನ ಮಾತ್ರ ಹೇಳ್ತೇನೆ. ಪೂಜ್ಯ ಕಾವಂದರು ರಬ್ಬರ್ ಬೆಳೆಗಾರರ ಬಗ್ಗೆ ವಿಶೇಷವಾದ ಒಲವನ್ನು ಹುಡುಕಿದ್ದಾರೆ. ನಮ್ಮ ಗ್ರಾಮಾಭಿವೃದ್ಧಿ ಯೋಜನೆಯಿಂದ ರಬ್ಬರ್ ಬೆಳೆಗಾರರ ಒಂದು ಹಿತದೃಷ್ಟಿಯಿಂದಲೇ ವಿಶೇಷವಾದ ಕಾರ್ಯಕ್ರಮ ಇದೆ. ಸುಮಾರು 9,000 ರೈತರು ನಮ್ಮ ಗ್ರಾಮಾಭಿವೃದ್ಧಿ ಯೋಜನೆಯ ಜೊತೆಯಾಗಿದ್ದಾರೆ. ಸುಮಾರು 650 ತರಬೇತಿಗಳನ್ನ ನಾವು ರಬ್ಬರ್ ಬೆಳೆಗಾರರಿಗೆ ನೀಡಿರ್ತಕ್ಕಂಥದ್ದು. ವಿಶೇಷವಾಗಿ ಈಗಿನ ಒಂದು ಆಧುನಿಕ ಕೃಷಿಯಲ್ಲಾಗ್ತಕ್ಕಂಥ ವೈಪರೀತ್ಯಗಳು ಬಹಳಷ್ಟು ವಿಚಾರಗಳನ್ನ ನೀವು ಈಗಾಗಲೇ ಕೇಳ್ಕೊಂಡಿದ್ರಿ. ಆದರೆ ನಮ್ಮಲ್ಲಿ ಪರ್ಯಾಯವಾಗಿ ನಾವು ಯಾವುದು ಯೋಚನೆಗಳನ್ನ ಮಾಡ್ಬೋದು. ಯಾಕಂದರೆ ಕೇರಳದಂಥ ಹೋರಾಟದ ಸರ್ಕಾರಕ್ಕೆ, ಅಂದರೆ ಇಡೀ ನಮ್ಮ ದೇಶದಲ್ಲೇ ಕೇರಳ ರಾಜ್ಯದಷ್ಟು ಹೋರಾಟ ಮಾಡೋರು ಯಾರೂ ಇಲ್ಲ. ಆದರೆ ರಬ್ಬರ್ ವಿಚಾರದಲ್ಲೂ ಅವರು ಕೂಡ ಸಫಲತೆಯನ್ನು ಕಾಣಲಿಲ್ಲ. ಅಂದರೆ ಎಲ್ಲೋ ಒಂದಿಷ್ಟು ಬಹಳಷ್ಟು ದೊಡ್ಡ ಸವಾಲುಗಳಿದೆ. ಇಂಥ ಸಂದರ್ಭದಲ್ಲಿ ನಾವು ಕೇಂದ್ರ ರಾಜ್ಯ ಸರ್ಕಾರದ ಮೇಲೆ ಆಶಯಗಳನ್ನಿಡೋಣ. ಜನಪ್ರತಿಗಳು ಅದನ್ನು ಸಲ್ಲಿಸ್ತಾರೆ. ಆ ಒಂದು ಆಶಯಗಳನ್ನ ಇಟ್ಕೊಳ್ಳೋಣ. ಅದು ನಮ್ಮಿಂದ ಏನು ತಯಾರಿಗಳನ್ನ ಮಾಡಬೇಕು ಅನ್ನೋದು ಬಹಳ ಮುಖ್ಯವಾಗಿ ಇರ್ತಕ್ಕಂಥದ್ದು. ನಾವು ಎಷ್ಟೋ ರಬ್ಬರು ಎಸ್ಟೇಟ್ಗಳಿಗೆ ಹೋಗಿದ್ದೇವೆ, ಆದರೆ ಪರ್ಯಾಯ ಅದಕ್ಕೆ ಜೊತೆಗೆ ಮಿಶ್ರ ಬೆಳೆಗಳನ್ನ ಯಾರೂ ಕೂಡ ಮಾಡದೇ ಇರತಕ್ಕಂಥದ್ದು ಒಂದು ಬಹಳ ದೊಡ್ಡ ವೈಪರೀತ್ಯ. ನಮ್ಮಲ್ಲಿ ಬಹಳಷ್ಟು ಅವಕಾಶಗಳಿದೆ. ರಬ್ಬರ್ ತೋಟದಲ್ಲೇ ಮಿಶ್ರ ಬೆಳೆಗಳನ್ನ ಮಾಡ್ಬೋದು. ಉದಾಹರಣೆ, ನೀವು ಚಿಕ್ಕಮಗಳೂರು, ಶಿವಮೊಗ್ಗಕ್ಕೆ ಹೋದರೆ ಇವತ್ತು ಅಡಿಕೆಗೆ ಹಳದಿ ರೋಗ ಬೇರೆ ಬಂದಿದ್ದರೂ ಕೂಡ ಅಲ್ಲಿ ಕೃಷಿಕರನ್ನ ಯಾವುದು ಕಾಪಾಡ್ತಾಯಿದೆ ಅಂದರೆ ಕಾಳು ಮೆಣಸು ಕಾಪಾಡ್ತಾ ಇದೆ. ಕಾಫಿ ತೋಟದಲ್ಲಿ ಅವರು ಟಿಂಬರು ಮತ್ತು ಕಾಳು ಮೆಣಸು ಅವ್ರನ್ನ ಕಾಪಾಡ್ತಾ ಇದೆ. ಇಲ್ಲಿ ರಬ್ಬರ್ಗೆ ಕಾಳು ಮೆಣಸು ಯೋಗ್ಯ ಆಗದೇ ಇದ್ದರೂ ಕೂಡ ಬೇರೆ ಕಾಫಿಗಳನ್ನು ನೀವು ಪ್ರಯೋಗ ಮಾಡ್ಬೋದು. ಈ ಭಾಗದಲ್ಲಿ ನಿಮ್ಮ ಕೆಲವು ತರಕಾರಿಗಳು, ಸುವರ್ಣಗೆಡ್ಡೆಗಳು ಮತ್ತು ಕೋಕೋ, ತುಂಬ ಬೆಳೆಗಳನ್ನ ನಮ್ಮ ವಿಜ್ಞಾನಿಗಳು, ಅರ್ಥಶಾಸ್ತ್ರಜ್ಞರು ಕೂಡ ಅದರ ಬಗ್ಗೆ ಚಿಂತನೆ ಮಾಡಿ ಮಿಶ್ರ ಬೆಳೆಗಳನ್ನ ನಾವು ಯೋಚನೆ ಮಾಡಬೇಕಾಗಿರ್ತಕ್ಕಂಥದ್ದು. ಎರಡನೇ ವಿಚಾರ ಬಹಳ ದುರದೃಷ್ಟ ಏನಂದರೆ ಬಹಳ ಸುಲಭವಾಗಿ ಕೈ ಬಿಡ್ತಾ ಇದ್ದಾರೆ. ಪೂಜ್ಯ ಕಾವಂದರು ಈ ಸರಿ ಒಂದು ಕೃಷಿ ವಿಶ್ವವಿದ್ಯಾನಿಲಯ ಮಾಡಬೇಕಂತ ಯೋಜಿತ ಹಾಕ್ಕೊಂಡು ಘೋಷಣೆ ಕೂಡ ಮಾಡಿದರು. ನಾವು ಒಂದು 100 ಎಕರೆ ಪ್ರದೇಶವನ್ನು ನೋಡಿದೆ. ನಿನ್ನೆ ಕೂಡ ನಾನೊಂದು ಸ್ಪಾಟಿಗೆ ಹೋಗಿದ್ದೇನೆ. ನಾವು ಎಲ್ಲಿ ನಮಗೆ ಜಾಗ ಸಿಗುತ್ತಂತ ಪ್ರಪೋಸಲ್ ಬರುತ್ತೋ, ಬಹಳ ದುರದೃಷ್ಟ ಏನಂದರೆ ಎಲ್ಲವೂ ರಬ್ಬರ್ ತೋಟ ಇದ್ದವರೇ ನಾವು ಕೊಡ್ತೇವೆ ಅಂತ ಬಂದಿದ್ದಾರೆ. ಬೇರೆ ಯಾವ ಜಾಗವೂ ಇಲ್ಲ, ಖಾಲಿ ಜಾಗವನ್ನು ಕೊಡೋರಿಲ್ಲ. ಇವತ್ತು ರಬ್ಬರ್ ತೋಟ ಇರೋರು ನಾವು ಕೊಡ್ತೇವೆ. ನಿನ್ನೆ ಕೂಡ ಒಂದು ರಬ್ಬರ್ ತೋಟವನ್ನು ನೋಡಿದೆ, ಯಾವ ಒಂದು ನಿರ್ವಹಣೆ ಕೂಡ ಇಲ್ಲ. ಬಹಳಷ್ಟು ದೊಡ್ಡ ಸಂಖ್ಯೆ ಮರಗಳಿದೆ. ಬಹುಶಃ ಈ ರೀತಿ ಆದರೆ ಅದು ನಮಗೆ ಶೋಭೆ ಇಲ್ಲ. ಯಾಕಂದರೆ ಇವತ್ತಿನ ಅರ್ಥಶಾಸ್ತ್ರಜ್ಞರ ಒಂದು ವರದಿಯಲ್ಲಿ ಹೇಳಿದೆ, 8,25,000 ನಮ್ಮ ಉತ್ಪಾದನೆ ಆದರೆ 14,25,000 ಟನ್ ಬೇಡಿಕೆ ಇದೆ. ಈ ಬೇಡಿಕೆ ಇನ್ನೂ ಜಾಸ್ತಿ ಆಗ್ತಾನೆ ಹೋಗ್ತಕ್ಕಂಥ ಸಂದರ್ಭದಲ್ಲಿ ಯಾವುದೇ ಒಂದು ಧೃತಿ ಕೆಡಬೇಡಿ, ಆತ್ಮವಿಶ್ವಾಸ ಕಳ್ಕೊಳ್ಬೇಡಿ. ಯಾರ್ಯಾರು ರಬ್ಬರ್ ಬೆಳೆಗಳಿದ್ದರೆ ಖಂಡಿತ ನೀವು ಅದನ್ನು ಮುಂದುವರಿಸ್ಕೊಳ್ಳಿ. ಮಿಶ್ರ ಬೆಳೆಯ ಬಗ್ಗೆ ಯೋಚನೆ ಮಾಡಿ. ಅನೇಕ ತಾಂತ್ರಿಕ ವಿಷಯಗಳು ನಿಮಗೆ ಗೊತ್ತಿಲ್ಲದೆ ಇರೋದರಿಂದ ಅವುಗಳನ್ನ ಸದುಪಯೋಗ ಪಡಿಸ್ಕೊಳ್ಳಿಕ್ಕಾಗಲ್ಲ. ಹಾಗೆಯೇ ರಬ್ಬರ್ ಸೊಸೈಟಿ ಬಹಳ ಕ್ರಿಯಾಶೀಲವಾಗಿ ಇಲ್ಲಿ ಕಾರ್ಯನಿರ್ವಹಿಸ್ತಾ ಇದೆ. ಇದರ ಜೊತೆಗೆ ನೀವು FPOಗಳನ್ನು ಮಾಡ್ಬೋದು, ಫಾರ್ಮರ್ ಪ್ರೊಡ್ಯೂಸರ್ ಆರ್ಗನೈಸೇಷನ್ನ ಅದರ ಜೊತೆಯಲ್ಲೇ ಮಾಡ್ಬೋದು. ನಾವು ಕೂಡ 3 ರೈತ ಉತ್ಪಾದಕ ಕಂಪನಿಗಳು ನಡೆಸ್ತಾ ಇದ್ದೇವೆ. ಈ ರೀತಿಯ ಕೆಲವು ಆಧುನಿಕ ಕೆಲವು ವ್ಯವಸ್ಥೆಗಳನ್ನ, ಪರ್ಯಾಯ ವ್ಯವಸ್ಥೆಗಳನ್ನ ನಾವು ನಮ್ಮ ಸುರಕ್ಷತೆಗಾಗಿ ಬೇರೆ ಕಡೆ ನಾವು ಆಶೆ ಇಟ್ಕೊಳ್ಳೋಣ, ಆದರೆ ನಮ್ಮ ಕೈ ನಮ್ಮ ತಲೆ ಮೇಲೆ ಅನ್ನುವ ರೀತಿಯಲ್ಲಿ ನಾವೇನು ಮಾಡುವುದು ಅನ್ನೋದನ್ನು ಕೂಡ ಇಂಥ ಒಂದು ಸಮಾವೇಶಗಳಲ್ಲಿ ಚರ್ಚೆ ಆಗಲಿ. ನಿಜಕ್ಕೂ ಅಭಿನಂದನೆ. ಯಾಕಂದರೆ ಯಾವುದೇ ಹೋರಾಟ ಮಾಡದೆ ಅತ್ಯಂತ ಸಜ್ಜನಿಕೆಯಿಂದ ಗೌರವಯುತವಾದ ಇಂಥ ಸಮಾವೇಶ ಹಾಗೂ ಸಮ್ಮೇಳನ ಮಾಡಿಕೊಂಡು ನಿಮ್ಮ ಹಕ್ಕೊತ್ತಾಯವನ್ನು ಅತ್ಯಂತ ಅಧಿಕೃತವಾಗಿ ತಲುಪಿಸ್ತಕ್ಕಂಥದ್ದು ಬಹಳ ವಿಶೇಷ ಹಾಗೂ ಮಾದರಿ. ಎಲ್ಲ ಈ ಆರ್ಗನೈಸರ್ಗೆ ನಾನು, ನಮ್ಮ ಶ್ರೀಯುತ BD ಅವರಿಗೆ, ಅನಂತ್ ಭಟ್ರಿಗೆ, ರಬ್ಬರ್ ಸೊಸೈಟಿಯ CEO ಹಾಗೂ ಶ್ರೀಯುತ ರಾಜೀವ್ ಅವರಿಗೆ ಎಲ್ಲರಿಗೂ ನಾನು ಅಭಿನಂದನೆ ಸಲ್ಲಿಸ್ತಾ, ಈ ಕಾರ್ಯಕ್ರಮಕ್ಕೆ ಆಗಮಿಸಿದ ಎಲ್ಲ ಜನಪ್ರತಿಗಳು ನಿಮ್ಮ ಮೇಲೆ ಎಷ್ಟು ಕಾಳಜಿ ಇಟ್ಟಿದ್ದಾರೆ ಅನ್ನೋದು ಕೂಡ ಇದರಲ್ಲಿ ಪ್ರತಿಬಿಂಬವಾಗಿದೆ. ಹಾಗೆ ಅವರ ಮೂಲಕ ಈ ರಬ್ಬರ್ ಬೆಳೆಗಾರರ ಎಲ್ಲ ನೋವುಗಳು ಎರಡೂ ಸರ್ಕಾರಗಳಿಗೆ ತಲುಪಿ ಒಂದಿಷ್ಟು ಪರಿಹಾರಗಳು ಖಂಡಿತ ಬರುತ್ತಂತ ಆಶಿಸಿ ನನ್ನ ಭಾಷಣ ಮುಗಿಸ್ತೇನೆ. ಧನ್ಯವಾದಗಳು. ನಮ್ಮೊಂದಿಗೆ ಸೇರಿಕೊಂಡಿರತಕ್ಕಂತಹ ಸನ್ಮಾನ್ಯ ಶ್ರೀ ಹರೀಶ್ ಪೂಂಜಾ ಅವರು, ಬೆಳ್ತಂಗಡಿ ವಿಧಾನಸಭಾ ಕ್ಷೇತ್ರದ ಶಾಸಕರು, ನಮ್ಮೆಲ್ಲರನ್ನು ಉದ್ದೇಶಿಸಿ ಅವರ ಮಾತುಗಳನ್ನು ಆಡಬೇಕಾಗಿ ವಿನಂತಿ ಮಾಡ್ತಿದ್ದೇನೆ. ಕರ್ನಾಟಕ ರಾಜ್ಯ ರಬ್ಬರ್ ಬೆಳೆಗಾರರ ಸಮ್ಮೇಳನದ ಅಧ್ಯಕ್ಷತೆಯನ್ನು ವಹಿಸಿರ್ತಕ್ಕಂಥ
ಕರ್ನಾಟಕ ರಾಜ್ಯ ರಬ್ಬರ್ ಬೆಳೆಗಾರರ ಹಿತರಕ್ಷಣಾ ವೇದಿಕೆಯ ಅಧ್ಯಕ್ಷರಾಗಿರ್ತಕ್ಕ ಶ್ರೀಧರ್ ಬಿಡೆ ಅವರೇ, ವೇದಿಕೆಯಲ್ಲಿ ಉಪಸ್ಥಿತರಿರ್ತಕ್ಕಂಥ ವಿಧಾನ ಪರಿಷತ್ನ ಶಾಸಕರು, ಹಿರಿಯರು, ಮಾರ್ಗದರ್ಶಕರಾಗಿರ್ತಕ್ಕಂಥ ಪ್ರತಾಪ್ ಸಿಂಹ ನಾಯ್ಕರವರೇ, ವೇದಿಕೆಯಲ್ಲಿರ್ತಕ್ಕಂಥ ಎಲ್ಲ ಗಣ್ಯರೇ, ಸೇರಿರ್ತಕ್ಕಂಥ ಎಲ್ಲ ಸಜ್ಜನ ರಬ್ಬರ್ ಬೆಳೆಗಾರರೇ, ಪತ್ರಿಕಾ ಮಾಧ್ಯಮ, ದೃಶ್ಯ ಮಾಧ್ಯಮದ ಬಂಧುಗಳೇ, ಈಗಾಗಲೇ ಅನೇಕ ಜನ ಈ ವೇದಿಕೆಯಲ್ಲಿ ಮಾತಾಡಿ ರಬ್ಬರ್ ಬೆಳೆಗಾರರ ಹಿತರಕ್ಷಣೆಯ ದೃಷ್ಟಿಯಿಂದ ಯಾವ ರೀತಿಯಾಗಿರ್ತಕ್ಕಂಥ ಕೆಲಸ ಕಾರ್ಯಗಳನ್ನು ಮಾಡಬೇಕು ಎನ್ನುವಂಥದ್ರ ಬಗ್ಗೆ ಚರ್ಚೆಗಳು ಆಗಿದೆ ಎನ್ನುವಂಥದ್ದನ್ನು ಭಾವಿಸ್ತೇನೆ ನಾನು. ಮಚ್ಚಮಲೆಯವರು ಬಂದಾಗ ಅನೇಕ ವಿಚಾರಗಳನ್ನು ನನ್ನ ಹತ್ರ ಹೇಳಿಕೊಂಡಿದ್ರು. ಒಂದಷ್ಟು ಸಮಸ್ಯೆಗಳಿದೆ ಮತ್ತು ಒಂದಷ್ಟು ಪರಿಹಾರಗಳನ್ನು ಮಾಡುವಂಥ ನಿಟ್ಟಿನಲ್ಲಿ ಜನಪ್ರತಿನಿಧಿಯಾಗಿ ನಿಮ್ಮ ಕರ್ತವ್ಯವನ್ನು ನೀವು ನಿಭಾಯಿಸಬೇಕು ಎನ್ನುವಂಥ ಸೂಚನೆಯನ್ನು ಸಹ ಮಚ್ಚಮಲೆಯವರು ನನಗೆ ಕೊಟ್ಟಿದ್ದರು. ಅಷ್ಟೇ, ಈ ವೇದಿಕೆಯಲ್ಲಿ ನಾನು ಹೆಚ್ಚು ಮಾತಾಡಲಿಕ್ಕೆ ಹೋಗೋದಿಲ್ಲ. ಆದ್ಯತೆಯಲ್ಲಿ ಇರ್ತಕ್ಕಂಥದ್ದು ರಬ್ಬರ್ ಬೆಳೆಗಾರರದ್ದು ಯಾವುದು ಅಂತ ಕೇಳಿದರೆ, ರಬ್ಬರ್ ಬೆಳೆಯನ್ನು ತೋಟಗಾರಿಕಾ ಇಲಾಖೆಯ ಅಡಿಯಲ್ಲಿ ಬರುವ ರೀತಿಯಲ್ಲಿ ತೋಟಗಾರಿಕಾ ಬೆಳೆಯನ್ನಾಗಿ ಪರಿಗಣಿಸಬೇಕೆನ್ನುವಂಥದ್ದು ಆದ್ಯತೆಯ ಮನವಿ ಎನ್ನುವಂಥದ್ದು ನನ್ನ ಭಾವನೆ. ಪ್ರಾಯಶಃ ನಾನು ಈ ವರ್ಷದ ಅಧಿವೇಶನದಲ್ಲೂ ಪ್ರಾಮಾಣಿಕ ಪ್ರಯತ್ನ ಮಾಡ್ತೇನೆ ಬಿಡೆಯವರೇ, ಮತ್ತು ಸರ್ಕಾರದ ಮಂತ್ರಿಗಳಿಗೂ ನಾನು ರಬ್ಬರ್ ಬೆಳೆಗಾರರ ಪರವಾಗಿ ರಬ್ಬರ್ ಬೆಳೆಯನ್ನು ತೋಟಗಾರಿಕೆ ಇಲಾಖೆಯ ವ್ಯಾಪ್ತಿಗೆ ತರಬೇಕೆನ್ನುವಂಥ ನಿಟ್ಟಿನ ಪ್ರಾಮಾಣಿಕ ಪ್ರಯತ್ನವನ್ನು ಮಾಡ್ತೇನೆ. ಆದರೆ ಒಂದೊಂದು ವಿಶ್ವಾಸದ ಮಾತನ್ನು ನಾನು ಈ ಸಂದರ್ಭದಲ್ಲಿ ಹೇಳ್ತೇನೆ. 2 ವರ್ಷದ ನಂತರ ನಮ್ಮದೇ ಸರ್ಕಾರ ಬರ್ತದೆ, ಆಗ ನೀವು ಬರಬೇಕಾಗಿಲ್ಲ, ನಿಮ್ಮ ಪರವಾಗಿ ನಾನು ಮಂತ್ರಿಯ ಎದುರಿಗೆ ಕೂತು ರಬ್ಬರ್ ಬೆಳೆಯನ್ನು ತೋಟಗಾರಿಕೆ ಬೆಳೆಯನ್ನಾಗಿ ಮಾಡುವಂಥ ಪ್ರಾಮಾಣಿಕ ಪ್ರಯತ್ನವನ್ನು ಮಾಡ್ತೇನೆ ಎನ್ನುವಂಥ ಭರವಸೆಯನ್ನು ನಾನು ಈ ಸಂದರ್ಭದಲ್ಲಿ ಕೊಡ್ತೇನೆ. ಇವತ್ತು ರಬ್ಬರ್ ಬೆಳೆಗಾರರ ಹಿತದೃಷ್ಟಿಯಿಂದ ನಾನು ಅನೇಕ ಸಾರಿ ಪದ್ಮಗೌಡರು, ಸೋಮನಾಥ್ ಬಂಗೇರರು, ಶ್ರೀಧರ್ ಬಿಡೆಯವರು, ಅನಂತಣ್ಣ ಬಂದಾಗ ನಾನು ಮಾತಾಡಿದ್ದೆ. ದಕ್ಷಿಣ ಕನ್ನಡ ಮತ್ತು ಕೇರಳದಲ್ಲಿ ಅತ್ಯಂತ ಹೆಚ್ಚು ರಬ್ಬರ್ ಬೆಳೆಗಾರರು ಇರುವಂಥ ಪ್ರದೇಶ. ರಬ್ಬರನ್ನು ಬೇಸಾಗಿಟ್ಟುಕೊಂಡು ಯಾವ ರೀತಿಯಾಗಿರ್ತಕ್ಕಂಥ ಉತ್ಪನ್ನಗಳನ್ನು ಮಾಡ್ಬೋದೋ ಆ ರೀತಿಯ ಉತ್ಪನ್ನಗಳನ್ನು ತಯಾರು ಮಾಡತಕ್ಕಂಥ ಒಂದು ಸಂಸ್ಥೆಯನ್ನು ಸಹ ನಾವು ಈ ಜಿಲ್ಲೆಯಲ್ಲಿ ಮಾಡಬೇಕೆನ್ನುವಂಥ ಮಾತನ್ನು ಅನೇಕ ಬಾರಿ ಹೇಳ್ತಾ ಇದ್ದೆ. ಯಾಕೆ ಅಂತ ಹೇಳಿದರೆ, ನನ್ನ ಲಾಜಿಕ್ ತಪ್ಪ ಸರಿಯ ಇಲ್ಲಿರುವಂಥವ್ರು ಅನೇಕ ಜನ ಹಿರಿಯರಿದ್ದೀರಿ, ಅನೇಕ ಜನ ಅದರಲ್ಲಿ ಪ್ರಾವೀಣ್ಯತೆಯನ್ನು ಪಡೆದಿರುವಂಥವ್ರು ಇದ್ದೀರಿ. ನೀವು ವಿಮರ್ಶೆ ಮಾಡ್ಬೋದು, ತಪ್ಪಿದರೆ ತಿದ್ದುಕೊಳ್ತೇನೆ ನಾನು. ಇವತ್ತು ರಬ್ಬರಲ್ಲಿ ಒಂದು ಮ್ಯಾನುಫ್ಯಾಕ್ಚರಿಂಗ್ ಯೂನಿಟನ್ನು ಮಾಡ್ಬೋದು. ಟೈರ್ ಮ್ಯಾನುಫ್ಯಾಕ್ಚರಿಂಗ್ ಯೂನಿಟನ್ನು ಮಾಡಿದ್ವಿ ಅಂತ ಇಟ್ಕೊಳ್ಳಿ. ಆ ಟೈರ್ ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ ಮಾರುಕಟ್ಟೆಯಲ್ಲಿದೆ ಅಂತ ನಾಳೆ ಹುಡುಕ್ಲಿಕ್ಕೆ ಹೋಗಬೇಕಾದಂಥ ಅವಶ್ಯಕತೆ ಇಲ್ಲ. ನಾವು ಕೋಆಪರೇಟಿವ್ ಸೆಕ್ಟರ್ನಲ್ಲಿ ನಾವು ಟೈರ್ ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ನ ಒಂದು ಕಾರ್ಖಾನೆಯನ್ನು ಮಾಡಿದರೆ, ಸರ್ಕಾರ ನಮ್ಮ ಜೊತೆ ಕೈ ಜೋಡಿಸಿದರೆ ಕೇವಲ ರೋಡ್ ಟ್ರಾನ್ಸ್ಪೋರ್ಟ್ ಇದೆ. ಇವತ್ತು ಕರ್ನಾಟಕದ KSRTC ಇದೆ. KSRTCಯ ಟೈರ್ನ ಬೇಡಿಕೆಯು ಪೂರೈಸಲಿಕ್ಕೆ ನಮಗೆ ಸಾಧ್ಯ ಇದೆಯಾ ಅಂತ ಕೇಳಿದರೆ ಖಂಡಿತ ಸಾಧ್ಯ ಇಲ್ಲ. ಅದಕ್ಕಿಂತ ಹೆಚ್ಚು ಬೇಡಿಕೆ ಇರ್ಬೋದು. ಒಂದು ಸ್ಟೇಟಿನ ರೋಡ್ ಟ್ರಾನ್ಸ್ಪೋರ್ಟ್ನವರು ನಮ್ಮ ಟೈರ್ ಮ್ಯಾನುಫ್ಯಾಕ್ಚರಿಂಗ್ ನಮ್ಮ ಯೂನಿಟಿಂದ ಆಗಿರುವಂಥ ಟೈರನ್ನು ಖರೀದಿ ಮಾಡಲಿಕ್ಕೆ ಹೊರಟ್ರೆ, ಪ್ರಾಯಶಃ ನಾಳೆ ಇದನ್ನು ಇನ್ನೊಂದು ಸ್ಟೇಟ್ ಅಳವಡಿಸಿಕೊಂಡ್ರೆ ಪ್ರಾಯಶಃ ರಬ್ಬರ್ ಬೆಳೆಗಾರರಿಗೆ ಅತ್ಯಂತ ಹೆಚ್ಚು ಮಾನ್ಯತೆ ಬರ್ಬೋದು, ರಬ್ಬರ್ ಬೆಳೆಗೆ ಅತ್ಯಂತ ಹೆಚ್ಚು ಮಾನ್ಯತೆ ಸಿಗಲಿಕ್ಕೆ ಸಾಧ್ಯ ಇದೆ ಅನ್ನುವಂಥದ್ದನ್ನು ನಾನು ಈ ಸಂದರ್ಭ ಇದು ಒಂದು ಉದಾಹರಣೆ. ಈ ರೀತಿ ಅನೇಕ ರೀತಿಯಾಗಿರ್ತಕ್ಕಂಥ ಮ್ಯಾನುಫ್ಯಾಕ್ಚರಿಂಗ್ ಯೂನಿಟನ್ನು ಪ್ರಾರಂಭ ಮಾಡುವಂಥ ನಿಟ್ಟಿನಲ್ಲಿ ಪ್ರಾಯಶಃ ಇವತ್ತು ಏಷ್ಯಾದ ಲಾರ್ಜೆಸ್ಟ್ ರಬ್ಬರ್ ಸೊಸೈಟಿ ಯಾವುದು ಕೇಳಿದರೆ ನಾನು ಹೆಮ್ಮೆಯಿಂದ ಹೇಳ್ತೇನೆ, ಅದು ಉಜಿರೆ ರಬ್ಬರ್ ಸೊಸೈಟಿ, ನಮ್ಮ ಏಷ್ಯಾದ ಲಾರ್ಜೆಸ್ಟ್ ರಬ್ಬರ್ ಸೊಸೈಟಿ. ಈ ರಬ್ಬರ್ ಸೊಸೈಟಿಯ ಮೂಲಕ ಸರ್ಕಾರ ಇದಕ್ಕೆ ಕೈ ಜೋಡಿಸಿಕೊಂಡು ಜಾಗವನ್ನು ಕೊಡುವಂಥ ಪ್ರಕ್ರಿಯೆ ಮಾಡಿ ಪ್ರೋತ್ಸಾಹಕರವಾಗಿರ್ತಕ್ಕಂಥ ಅನುದಾನಗಳನ್ನು ಕೊಟ್ಟರೆ ಖಂಡಿತ ಅದಕ್ಕೆ ಉಜಿರೆ ಸೊಸೈಟಿಯವರು ಮುಂಚೂಣಿಯಲ್ಲಿ ನಿಂತು ನಾವು ಮಾಡ್ತೇವೆ ಅಂತೇಳಿ ಒಪ್ಪಿಕೊಳ್ಳಲಿಕ್ಕೆ ಸಾಧ್ಯ ಇರತಕ್ಕಂಥ ಸೊಸೈಟಿ. ಖಂಡಿತ ನಾನು ಹೇಳ್ತೇನೆ, ಈ ರೀತಿಯ ಪ್ರಯತ್ನವನ್ನು ಸಹ ನೀವೇನು ಸಲಹೆ ಕೊಡ್ತೀರಾ ಆ ಸಲಹೆಗೆ ಪೂರಕವಾಗಿ ನಾನು ನಿಮ್ಮೊಟ್ಟಿಗೆ ನಿಲ್ಲುವಂಥ ಕೆಲಸವನ್ನು ಮಾಡ್ತೇನೆ ಎನ್ನುವಂಥದ್ದನ್ನು ನಾನು ಈ ಸಂದರ್ಭದಲ್ಲಿ ಹೇಳ್ತೇನೆ. ನಾನು ಕಳೆದ ಬಾರಿ
ಶಾಸಕನಾಗಿದ್ದಂಥ ಸಂದರ್ಭದಲ್ಲಿ BMSನ ಒಂದಷ್ಟು ಜನ ನಮ್ಮ ಲೀಡರ್ಸನ್ನು ಕರೆಸ್ಕೊಂಡು ನಮ್ಮ ತಾಲೂಕಿನಲ್ಲಿರ್ತಕ್ಕಂಥ ರಬ್ಬರ್ ಕಾರ್ಮಿಕರಿಗೆ ಕಾರ್ಮಿಕ ಇಲಾಖೆ ಅಡಿಯಲ್ಲಿ ಹೆಚ್ಚು ಅವರಿಗೆ ಕಾರ್ಮಿಕ ಇಲಾಖೆಯ ಪ್ರೋತ್ಸಾಹಗಳು ಸಿಗಬೇಕೆನ್ನುವಂಥ ನಿಟ್ಟಿನಲ್ಲೂ ಪ್ರಾಮಾಣಿಕ ಪ್ರಯತ್ನವನ್ನು ಪ್ರಾರಂಭ ಮಾಡಿದ್ದೆ. ಪ್ರಾಯಶಃ ಇವತ್ತು ಕಾರ್ಮಿಕ ಇಲಾಖೆ ಅಡಿಯಲ್ಲೂ ರಬ್ಬರ್ನ ಕಾರ್ಮಿಕರನ್ನು ಅವರಿಗೆ ಹೆಚ್ಚೆಚ್ಚು ಉತ್ತೇಜನಗಳು ಸಿಗ್ತಾ ಹೋದರೆ, ಅಂದರೆ ಬೇರೆ ಕಾರ್ಮಿಕರಿಗಿಂತ ಹೆಚ್ಚು ಕಷ್ಟ ಇರುವಂಥ ಕಾರ್ಮಿಕ ಕೆಲಸ ಮಾಡಬೇಕಾದ್ದು ರಬ್ಬರ್ನ ಬೆಳೆಯ ಕಾರ್ಮಿಕ. ಸೊ ಆ ರಬ್ಬರ್ ಬೆಳೆಯ ಕಾರ್ಮಿಕರಿಗೂ ಶಕ್ತಿ ತುಂಬತಕ್ಕಂಥ ಕೆಲಸಗಳು ಆದಾಗ ಮಾತ್ರ ರಬ್ಬರ್ ಬೆಳೆಗಾರರು ಉಳಿಲಿಕ್ಕೆ ಸಾಧ್ಯ. 10 ಎಕರೆ ರಬ್ಬರ್ ಹಾಕ್ಬೋದು, 25 ಎಕರೆ ರಬ್ಬರ್ ಹಾಕ್ಬೋದು. ರಬ್ಬರ್ ಟ್ಯಾಪಿಂಗ್ ಮಾಡುವ ಸಿಗಲಿಲ್ಲ ಅಂತೇಳಿದರೆ, ರಬ್ಬರ್ ಟ್ಯಾಪಿಂಗ್ ಮಾಡುವಂಥ ಕಾರ್ಮಿಕನಿಗೆ ಸರಿಯಾಗಿರ್ತಕ್ಕಂಥ ಸೌಲಭ್ಯಗಳು ಸಿಗಲಿಲ್ಲ ಅಂತೇಳಿದರೆ, ರಬ್ಬರ್ ಟ್ಯಾಪಿಂಗ್ ಮಾಡುವಂಥ ಕಾರ್ಮಿಕರಿಗೆ ಮೂಲಭೂತವಾಗಿರ್ತಕ್ಕಂಥ ವ್ಯವಸ್ಥೆಗಳನ್ನು ಮಾಡಲಿಕ್ಕೆ ಆಗಲಿಲ್ಲ ಅಂತೇಳಿದರೆ ಬೆಳೆಗಾರನಿಗೆ ಬೆಳೆಯನ್ನು ತೆಗೆಯಲಿಕ್ಕೆ ಸಾಧ್ಯ ಇಲ್ಲ. ಆ ಕಾರಣಕ್ಕೋಸ್ಕರ ರಬ್ಬರ್ನ ಕಾರ್ಮಿಕರಿಗೂ ಪ್ರೋತ್ಸಾಹಧನ ಮತ್ತು ಅವರಿಗೆ ಉತ್ತೇಜನ ಕೊಡತಕ್ಕಂಥ ನಿಟ್ಟಿನಲ್ಲಿ ಸರ್ಕಾರಕ್ಕೆ ಮತ್ತು ಇಲಾಖೆಯ ಅಧಿಕಾರಿಗಳಿಗೆ ಮನವರಿಕೆ ಮಾಡತಕ್ಕಂಥ ಪ್ರಾಮಾಣಿಕ ಪ್ರಯತ್ನ ಅವತ್ತಿನಿಂದಲೂ ಮಾಡ್ತಾ ಇದ್ದೇನೆ, ಇನ್ನು ಮುಂದೆಯೂ ಮಾಡ್ತೇನೆ ಎನ್ನುವಂಥ ವಿಶ್ವಾಸದ ಮಾತನ್ನು ಸಹ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ನಾನು ಸಂತೋಷ ಪಡ್ತೇನೆ. ಯಾಕೆಂತೇಳಿದರೆ ಇಲ್ಲಿ ಜಯರಾಜ್ ಸಾಲಿಯನ್ರು ಕೂತಿದ್ದಾರೆ. ಜಯರಾಜ್ ಸಾಲಿಯನ್ರು ರಬ್ಬರ್ ಕಾರ್ಮಿಕರ ಬಗ್ಗೆ ಪ್ರಾಮಾಣಿಕ ಪ್ರಯತ್ನವನ್ನು ಮಾಡಿ ಪ್ರಾಯಶಃ ಅವರಿಗೆ ಅತ್ಯಂತ ಹೆಚ್ಚು ಸಹಕಾರ ಮಾಡತಕ್ಕಂಥ ನಿಟ್ಟಿನಲ್ಲಿ ಕೆಲಸ ಮಾಡಿರ್ತಕ್ಕಂಥ BMSನ ನಮ್ಮ ರಾಜ್ಯ ಕಾರ್ಯದರ್ಶಿಯವರು ಇವತ್ತು ಅವರು ಇದ್ದಾರೆ ಇಲ್ಲಿ. ಈ ರೀತಿ ರಬ್ಬರ್ ಕಾರ್ಮಿಕರ ಬಗ್ಗೆಯೂ ಶಕ್ತಿ ತುಂಬುವಂಥ ಕೆಲಸ ಕಾರ್ಯಗಳನ್ನು ಮಾಡಬೇಕಾದಂಥ ಅವಶ್ಯಕತೆ ಇದೆ ಅನ್ನುವಂಥದ್ದನ್ನು ಸಹ ನಾನು ಈ ಸಂದರ್ಭದಲ್ಲಿ ಹೇಳ್ತಾ, ಪ್ರಾಯಶಃ ನಮ್ಮ ವಿಶೇಷವಾಗಿ ದಕ್ಷಿಣ ಕನ್ನಡ ಜಿಲ್ಲೆಯ ಕೃಷಿಕರ ಬಗ್ಗೆ ನಾನು ಹೇಳಲೇಬೇಕು. ನಮ್ಮಷ್ಟು ಚಂಚಲ ಮನಸ್ಸಿನ ಕೃಷಿಕರು ಇನ್ನೊಂದು ಕಡೆಯಲ್ಲಿ ಸಿಗಲಿಕ್ಕೆ ಸಾಧ್ಯ ಇಲ್ಲ. ದಕ್ಷಿಣ ಕನ್ನಡ ಜಿಲ್ಲೆಯ ಕೃಷಿಕರು ಅಂತ ಹೇಳಿದರೆ ಚಂಚಲ ಮನಸ್ಸಿನ ಕೃಷಿಕರು. ಯಾಕೆ ಅಂತ ಹೇಳಿದರೆ, ಒಂದು ಕಾಲದಲ್ಲಿ ನಾವು ಭತ್ತದ ಕೃಷಿಯನ್ನು ಮಾಡ್ತಾಯಿದ್ವಿ. ಭತ್ತದ ಕೃಷಿಯನ್ನು ಮಾಡ್ತಕ್ಕಂಥ ಸಂದರ್ಭದಲ್ಲಿ ರತ್ನಗಿರಿಯಿಂದ ಅಡಿಕೆ ಬೀಜ ತಂದು ಅಡಿಕೆ ಮರ ನೆಟ್ಟರೆ ನಮಗೆ ಹೆಚ್ಚು ಇನ್ಕಮ್ ಆಗ್ತದೆ ಅಂಥೇಳಿ ಎಲ್ಲ ಗದ್ದೆಯಲ್ಲಿ ಅಡಿಕೆ ಬೆಳೆಯನ್ನು ಬೆಳೆಸಿದ್ವಿ. ಅಡಿಕೆಗೆ ಒಳ್ಳೆಯ ಫಸಲು ಒಳ್ಳೆಯ ಬೆಳೆ ಬಂದಾಗ ಖುಷಿಯಲ್ಲಿ ಇದ್ದ ಕಾಡು ಕಡಿದು ನಾವು ಅಡಿಕೆ ಗಿಡ ಕಟ್ಟಿವಿ. ಒಂದು ಹಂತದಲ್ಲಿ ರಬ್ಬರ್ನ ಬೆಲೆ ಕುಸಿತ ಕಂಡಾಗ ಯಾರೋ ವೆನಿಲ್ಲ ತಂದು ಕೊಟ್ಟರು, ನೆಟ್ಟಿ ಎಡ್ಡೆ ಕಾಸಾಪುನು ಅಂತ ಹೇಳಿದರು. ಅಡಿಕೆ ಗಿಡ ಮಧ್ಯದಲ್ಲಿ ನಾವು ವೆನಿಲ್ಲವನ್ನು ಸಹ ಹಾಕಿದ್ವಿ. ಇದರಲ್ಲಿ ಏನು ಆಗೋದಿಲ್ಲ ಗೊತ್ತಾದಾಗ ವೆನಿಲ್ಲವನ್ನು ಸಹ ಕಡಿದ್ವಿ. ಅಷ್ಟೊತ್ತಿಗೆ ಯಾರೋ ಕೇರಳದಿಂದ ತಂದು ಹೇಳಿದರು, ಇದು ರಬ್ಬರ್ ಭಾರಿ ಒಳ್ಳೆಯದಾಗ್ತದೆ, ರಬ್ಬರಲ್ಲಿ ನೀವು ಬೆಳೆ ಮಾಡಿ ಇದು ಒಳ್ಳೆ ದುಡ್ಡು ಬರ್ತದೆ ಅಂತ ಹೇಳಿದ್ರು. ಅಡಿಕೆ ಗಿಡವನ್ನೆಲ್ಲ ಕಡಿದ್ವಿ, ನಾವು ರಬ್ಬರ್ ಗಿಡ ಹಾಕಿದ್ವಿ. ರಬ್ಬರ್ ಗಿಡ ಹಾಕಿದ ನಂತರ ರಬ್ಬರಿದ್ದು ರೇಟ್ ಡೌನ್ ಆದಾಗ, ಅಡಿಕೆಗೆ ರೇಟ್ ಜಾಸ್ತಿ ಆದಾಗ ರಬ್ಬರ್ ಗಿಡ ಕಡಿದ್ವಿ, ನಾವು ಮತ್ತೆ ಅಡಿಕೆ ಹಾಕಿದ್ವಿ. ಅಂದರೆ ಈ ಚಂಚಲ ಮನಸ್ಸಿನ ಕೃಷಿಕರು ನಮ್ಮ ಜಿಲ್ಲೆಯ ಕೃಷಿಕರು. ನಮ್ಮ ಜಿಲ್ಲೆಯ ಕೃಷಿಕರಿಗೆ ನಾನು ಈ ಸಂದರ್ಭದಲ್ಲಿ ಒಂದು ಕಿವಿ ಮಾತು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಇವತ್ತು ನಮ್ಮ ಜಿಲ್ಲೆಯಲ್ಲಿ ವಿಶೇಷವಾಗಿ ದಿನ ಫೆರಿಷೇಬಲ್ ಗೂಡ್ಸ್ ಅಂತ ಹೇಳ್ತೇನೆ. ದಿನ ಬೆಳಗ್ಗೆ ಆದರೆ ಅದು ತಿಂದು ಮುಗಿಬೇಕು. ಆ ರೀತಿಯಾಗಿರ್ತಕ್ಕಂಥ ಹಣ್ಣು ಹಂಪಲಿನ ಗಿಡಗಳನ್ನು, ತೋಟಗಳನ್ನು, ಕೃಷಿಯನ್ನು ಮಾಡಿದರೆ ನಮ್ಮ ಜಿಲ್ಲೆಯ ಕೃಷಿಕರಿಗೆ ಭವಿಷ್ಯ ಇದೆ. ಆ ಕಾರಣಕ್ಕೋಸ್ಕರ ಇವತ್ತು ನಾನು ಹೆಮ್ಮೆಯಿಂದ ಹೇಳ್ತೇನೆ, ಸುಮಾರು 500 ಎಕರೆಗಿಂತಲೂ ಹೆಚ್ಚಿನ ರಾಂಬುಟನ್ ಬೆಳೆ ಇವತ್ತು ಇದ್ದರೆ ಇಡೀ ಜಿಲ್ಲೆಯಲ್ಲಿ ಅದು ಬೆಳ್ತಂಗಡಿ ವಿಧಾನಸಭಾ ಕ್ಷೇತ್ರದಲ್ಲಿ ಅಂತ ಹೇಳಲಿಕ್ಕೆ ನಾನು ಸಹ ಇಷ್ಟಪಡ್ತೇನೆ. ಸುಮಾರು 500 ಎಕರೆಗಿಂತಲೂ ಹೆಚ್ಚಿನ ರಾಂಬುಟನ್ ಕೃಷಿ ಇವತ್ತು ನಮ್ಮ ತಾಲೂಕಿನಲ್ಲಿ ನಡೀತಾ ಇದ್ದಾರೆ. ಇವತ್ತು ಮ್ಯಾಂಗೋಸ್ಟೀನ್ ಬೆಲೆ ನಮ್ಮ ತಾಲೂಕಿನಲ್ಲಿ ಮ್ಯಾಂಗೋಸ್ಟೀನ್ ಗಿಡಗಳನ್ನು ಹಾಕ್ತಾ ಇದ್ದಾರೆ. ನಾನು ನಿಮ್ಮ ಹತ್ರ ವಿನಂತಿ ಮಾಡೋದು ಇಷ್ಟೇ, ಈ ರೀತಿಯ ಫೆರಿಷೇಬಲ್ ಆಗಿರ್ತಕ್ಕಂಥ ದಿನ ಬಳಕೆಯ ಆಹಾರಕ್ಕೆ ಪೂರಕವಾಗಿರ್ತಕ್ಕಂಥ ವಸ್ತುಗಳನ್ನು ಸಹ ನಾವು ಉತ್ಪಾದನೆ ಮಾಡ್ತಕ್ಕಂಥ ಬೆಳೀತಕ್ಕಂಥ ಕೆಲಸವನ್ನು ಮಾಡಬೇಕು. ಮಿಶ್ರ ತಳಿಯನ್ನು ಇಟ್ಟುಕೊಂಡು ಕೃಷಿ ಬದುಕಿಗೆ ಶಕ್ತಿಯನ್ನು ತುಂಬಿಸ್ತಕ್ಕಂಥ ಕೆಲಸವನ್ನು ಸಹ ನಾವೆಲ್ಲರೂ ಯೋಚನೆ ಮಾಡಿದರೆ ಖಂಡಿತ ನಮ್ಮ ಮನೆಯ ಮಗ ನಮ್ಮ ಮನೆಯಲ್ಲಿ 1 ಎಕರೆ ಜಾಗ ಇದ್ದರೂ ನಮ್ಮ ಮನೆಯಲ್ಲಿ ಕೃಷಿ ಮಾಡಿಕೊಂಡು ಜೀವನ ಮಾಡಲಿಕ್ಕೆ ಸಾಧ್ಯ ಇದೆ. ಇಲ್ಲದಿದ್ದರೆ ಏನು ಮಾಡ್ತಾನೆ ಅಂತ ಹೇಳಿದರೆ ಇದನ್ನು ಯಾಕೆ ಹೇಳಿದೆ ಅಂತ ಹೇಳಿದರೆ, ಇಲ್ಲದಿದ್ದರೆ 15,000ಕ್ಕೋಸ್ಕರ ಅವನು ಬೆಂಗಳೂರಿಗೆ, 20,000ಕ್ಕೋಸ್ಕರ ಅವನು ಮಂಗಳೂರಿಗೆ ದುಡಿಲಿಕ್ಕೆ ಹೋಗ್ತಾನೆ. ತಿಂಗಳ ಕೊನೆಯಲ್ಲಿ ಅಪ್ಪನಿಗೆ ಫೋನ್ ಮಾಡಿ, ಅನ್ನ 2,000 ರೂಪಾಯಿ ಪಪ್ಪ ಹೆಂಗೊಂಜಿ ಮೊಬೈಲ್ಗೆ ರೀಚಾರ್ಜ್ ದುಡ್ಡು ಪಾಡಲಿ ಅಂತ ಹೇಳುವ ಪರಿಸ್ಥಿತಿ ಬರ್ತದೆ. ಯಾಕಂತ ಹೇಳಿದ್ರೆ ಅವನು ಅಲ್ಲಿ ಅರ್ನ್ ಮಾಡಿದ 15,000 20,000
ಊಟಕ್ಕೆ ಮತ್ತು ಬಾಡಿಗೆಗೆ ಕೊಟ್ಟು ಹೋಗುವಂಥ ಪರಿಸ್ಥಿತಿ ನಿರ್ಮಾಣ ಆಗ್ತದೆ. ನಾನು ಇವತ್ತು ಹೆಮ್ಮೆಯಿಂದ ಹೇಳ್ತೇನೆ, ಎಷ್ಟೋ ಉದಾಹರಣೆಯನ್ನು ಕೊಡಲಿಕ್ಕೆ ಸಾಧ್ಯ ಇದೆ. 2 ಎಕರೆ ಜಾಗದಲ್ಲಿ ಪ್ರಾಮಾಣಿಕವಾಗಿ ಮಿಶ್ರ ತಳಿಯ ಕೃಷಿಯನ್ನು ಮಾಡಿದರೆ ನಮ್ಮ ಯುವಕರಿಗೂ ಸಹ ಒಳ್ಳೆಯ ಆದಾಯ ಇಟ್ಟು ಬರೆಸಿಕೊಂಡು ತಂದೆ ತಾಯಿಯನ್ನು ನೋಡಿಕೊಂಡು ನಮ್ಮ ಊರಿನಲ್ಲಿ ಒಳ್ಳೆಯ ಜೀವನ ನಡೆಸಲಿಕ್ಕೆ ಸಾಧ್ಯ ಇದೆ. ಅದಕ್ಕೆ ರಬ್ಬರ್ ಸೊಸೈಟಿಯವರು ಸಹ ಬೇರೆ ಬೇರೆ ರೀತಿಯಾಗಿರ್ತಕ್ಕಂಥ ಪ್ರೋತ್ಸಾಹವಾಗಿರ್ತಕ್ಕಂಥ ಕಾರ್ಯಕ್ರಮಗಳನ್ನು ಸಹ ರೂಪಿಸ್ತಾರೆ. ಅದಕ್ಕೂ ನಾನು ವಿಶೇಷವಾಗಿರ್ತಕ್ಕಂಥ ಅಭಿನಂದನೆಗಳನ್ನು ಸಹ ಈ ಸಂದರ್ಭದಲ್ಲಿ ಸಲ್ಲಿಸ್ತಾ, ಮತ್ತೊಮ್ಮೆ ಕರ್ನಾಟಕ ರಾಜ್ಯ ರಬ್ಬರ್ ಬೆಳೆಗಾರರ ಈ ಸಮ್ಮೇಳನದಲ್ಲಿ ಭಾಗವಹಿಸಲಿಕ್ಕೆ ಅವಕಾಶ ಮಾಡಿಕೊಟ್ಟಿರ್ತಕ್ಕಂಥ ನಿಮಗೆಲ್ಲರಿಗೂ ವಂದಿಸ್ತಾ, ಈ ಕ್ಷೇತ್ರದ ಜನಪ್ರತಿನಿಧಿಯಾಗಿ ರಬ್ಬರ್ ಬೆಳೆಗಾರರ ಹಿತರ ದೃಷ್ಟಿಯಿಂದ ನೀವು ಅವತ್ತಿನಿಂದ ಇವತ್ತಿನವರೆಗೆ 7 ವರ್ಷದವರೆಗೂ ನಾನು ಶ್ರೀಧರ್ ಬಿಡೆ ಅವರು ಏನು ಹೇಳಿದರೂ ನಾನು ಅದನ್ನು ಇಲ್ಲ ಅಂತ ಹೇಳಲಿಲ್ಲ. ನಮ್ಮ ಪದ್ಮಗೌಡರು ಇದ್ದಾರೆ, ಸೋಮನಾಥ್ ಬಂಗೇರ್ ಇದ್ದಾರೆ, ನಮ್ಮ ಅನಂತಣ್ಣ ಮಚ್ಚಿಮಲೆ ಇದ್ದಾರೆ ಉಪಾಧ್ಯಕ್ಷರು, ಲವಲವಕ್ಕೆ ಉಪಾಧ್ಯಕ್ಷರು, ವೆಂಕಟರಮಣ ದೇವರು, ನಮ್ಮ ಅನಂತ ಮಚ್ಚಿಮಲೆ ಇದ್ದಾರೆ. ಅದರಿಂದ ಯಾವತ್ತೂ ನಾನು ಇಡ್ಲ ಅಂತ ಹೇಳಲಿಲ್ಲ. ಇನ್ನು ಮುಂದೆಯೂ ಅನಂತಣ್ಣ ರಬ್ಬರ್ ಬೆಳೆಗಾರರ ಹಿತದೃಷ್ಟಿಯಿಂದ, ರಬ್ಬರ್ ಸೊಸೈಟಿ ಹಿತದೃಷ್ಟಿಯಿಂದ ನೀವು ಏನು ಕೇಳಿದರೆ ನಿಮ್ಮೊಟ್ಟಿಗೆ ಸದಾ ನಾನೊಬ್ಬ ರಬ್ಬರ್ ಬೆಳೆಗಾರನ ರೀತಿಯಲ್ಲೂ ನಿಮ್ಮೊಟ್ಟಿಗೆ ಇರ್ತೇನೆ ಎನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ ಎಲ್ಲರಿಗೂ ವಂದಿಸ್ತಾ ನನ್ನ ಮಾತು ಮುಗಿಸ್ತೇನೆ. ಭಾರತ್ ಮಾತಾ ಕಿ ಜೈ. ಕಾರ್ಯಕ್ರಮದ ಪ್ರಧಾನ ಅಂಗ ಇದೀಗ ಈ ಸಮ್ಮೇಳನದಲ್ಲಿ ತೆಗೆದುಕೊಂಡಂಥ ಪ್ರಧಾನ ನಿರ್ಣಯಗಳನ್ನು ಮಂಡನೆ ಮಾಡುವಂಥ ಸಂದರ್ಭ. ಶ್ರೀ ಅನಂತ ಭಟ್ ಮಚ್ಚಿಮಲೆ ಅವರು, ಸಂಯೋಜಕರು, ಕರ್ನಾಟಕ ರಾಜ್ಯ ರಬ್ಬರ್ ಬೆಳೆಗಾರರ ಹಿತರಕ್ಷಣಾ ವೇದಿಕೆ. ಎಲ್ಲರೂ ಕೂಡ 2 ನಿಮಿಷ ದಯವಿಟ್ಟು ನಮ್ಮೆಲ್ಲರ ಕಷ್ಟಗಳನ್ನು ಪರಿಹರಿಸುವಂತಹ ಹಕ್ಕೊತ್ತಾಯ ಇರುವುದರಿಂದ ತಡವಾದರೂ ದಯವಿಟ್ಟು ಕುಳಿತುಕೊಂಡು ಸಹಕರಿಸಬೇಕು ಅಂತ ಕೇಳ್ತಾ, ಓಂ ಶ್ರೀ ಮಂಜುನಾಥಾಯ ನಮಃ, ಓಂ ಶ್ರೀ ಜನಾರ್ದನಾಯ ನಮಃ. ನಮ್ಮೆಲ್ಲರ ತಾಲೂಕಿನ ರಬ್ಬರ್ ಬೆಳೆಗಾರರ ಅಭಿವೃದ್ಧಿಯ ಆಶಾಕಿರಣ ಪೂಜ್ಯ ಕಾವಂದರಿಗೆ ನಮಸ್ಕರಿಸುತ್ತಾ, ವೇದಿಕೆಯಲ್ಲಿ ಉಪಸ್ಥಿತರಿರುವಂಥ ಸಭಾಧ್ಯಕ್ಷರೇ, ಜನಪ್ರತಿನಿಧಿಗಳೇ, ಹಾಗೆಯೇ ಎಲ್ಲ ಗಣ್ಯಮಾನ್ಯರೇ, ಇವತ್ತಿನ ಈ ವಿಸ್ತೃತ ವರದಿ ಅರ್ಪಿಸಿದಂತಹ ತೀರ್ಥರೂಪ ಸಮಾನರಾದಂತಹ ವಿಘ್ನೇಶ್ವರ ವರ್ಮುಡಿಯವರೇ, ಹಾಗೆ ಎಲ್ಲ ಪದಾಧಿಕಾರಿಗಳೇ, ರಬ್ಬರ್ ಮಂಡಳಿಯ ಅಧಿಕಾರಿಗಳೇ, ವೇದಿಕೆಯ ಮುಂಭಾಗದಲ್ಲಿ ಆಸೀನರಾಗಿರುವಂತಹ ಅನ್ಯಾನ್ಯ ಜವಾಬ್ದಾರಿ ಹೊದ್ದಂತಹ ವಿವಿಧ ಸಂಘ ಸಂಸ್ಥೆಗಳ ಅಧ್ಯಕ್ಷರುಗಳೇ, ಕಾರ್ಯದರ್ಶಿಗಳೇ, ಎಲ್ಲ ನನ್ನ ರಬ್ಬರು ಬೆಳೆಯುವ ಮಿತ್ರರೇ, ಮಾತೆಯರೇ, ಮಹನೀಯರೇ, ಪತ್ರಿಕಾ ಮಾಧ್ಯಮ ಮಿತ್ರರೇ, ಈ ಸಂದರ್ಭದಲ್ಲಿ ನಾನು 1 ನಿಮಿಷ ಚುಟುಕಾಗಿ ಈ ವಿಷಯವನ್ನು ಪ್ರಸ್ತಾಪಿಸಿ ಹಕ್ಕೊತ್ತಾಯವನ್ನು ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. 2 ವರ್ಷಗಳ ಹಿಂದೆ 23ನೇ ಇಸ್ವಿಯಲ್ಲಿ ನಾನು ರೋಟರಿ ಅಧ್ಯಕ್ಷನಾಗಿದ್ದಾಗ ಈ ಸಮ್ಮೇಳನ ಆಯೋಜನೆ ಆಗಬೇಕಿತ್ತು. ನಾವು ಆ ಬಗ್ಗೆ 2 ಮೀಟಿಂಗ್ಗಳನ್ನು ಕೂಡ ಮಾಡಿದ್ದೆವು. ಅದೇ ಸಮಯದಲ್ಲಿ ದುರಾದೃಷ್ಟವಶಾತ ಕೋಡ್ ಆಫ್ ಕಂಡಕ್ಟ್ ಎಲೆಕ್ಷನ್ ಡಿಕ್ಲೇರ್ ಆಯಿತು, ಅದು ನಿಂತು ಹೋಯಿತು. ನಂತರ ರಬ್ಬರಿಗೆ ಧಾರಣೆ 200 ರೂಪಾಯಿ ದಾಟಿದಾಗ ಎಲ್ಲರ ಮುಖದಲ್ಲಿ ಮಂದಹಾಸ ಬಂದಾಗ ಈಗ ಅದರ ಅವಶ್ಯಕತೆ ಇಲ್ಲ ಅಂತ ಕಂಡಿತು. ಆದರೆ ಈಗ ಧಾರಣೆ ಆವಾಗ ಮತ್ತೆ 140 ಆದಾಗ ಯಾಕೆ ಮಾಡಲಿಲ್ಲ ಅಂತ ಕೇಳಿದ್ರು ಪತ್ರಿಕಾ ಮಾಧ್ಯಮ ಮಿತ್ರರು. ನಾನು ಈ ಸಭೆಯಲ್ಲಿ ಅವರಿಗೆ ಉತ್ತರ ನೀಡ್ತೇನೆ. ತದನಂತರ ಈ ಏನು ಆಗಲಿಲ್ಲ, ನಂತರ ರೇಟ್ ಬಂತು, ಈಗ 180 ಇರುವಾಗ ಯಾಕೆ ಮಾಡ್ತೀರಿ ಅಂತ ಸಹ ಕೇಳಿದರು. ಅದಕ್ಕೂ ಉತ್ತರ ಕೊಡ್ತೇನೆ. ಇವತ್ತು ದಿನವೊಂದಕ್ಕೆ 150 ಲೋಡು ಗುಣಿಸು 20 ಟನ್ನು ಅಷ್ಟು ಮರ ಕೇರಳಕ್ಕೆ ಪೆರಂಬಾವೂರಿಗೆ ಇಲ್ಲಿಂದ ಹೋಗ್ತಾ ಇದೆ. ಯಾವುದು ಅವಧಿ ಪೂರ್ವವಾಗಿ ನಮ್ಮ ರೈತ ಮಿತ್ರರು ಕಡಿದು ಕೊಡ್ತಾ ಇದ್ದಾರೆ, ಅವಧಿ ಮುಗಿದ ಮರಗಳನ್ನಲ್ಲ. ಈ ಸಭೆಯಲ್ಲಿ ನಾನು ಹಕ್ಕೊತ್ತಾಯ ಸ್ವಲ್ಪ ಗಟ್ಟಿಯಾಗಿ ಹೇಳ್ತೇನೆ. ರೈತ ಮಿತ್ರರು, ನಮ್ಮ ಮಾನ್ಯ ಜನಪ್ರತಿನಿಧಿ ಹರೀಶ್ ಪೂಂಜರ್ ಅವರು ಹೇಳಿದ ಹಾಗೆ ಆಗಾಗ ಬೆಳೆಯನ್ನು ಬೇರೆ ಬೇರೆ ಮಾಡಬೇಡಿ. ಅದರ ಬೆಳೆ ಬರುವ ಅವಧಿಯ ನಷ್ಟವನ್ನು ನಾವು ಅನುಭವಿಸಬೇಕಾಗ್ತದೆ. ರೇಟ್ ಇಲ್ಲದಿದ್ದರೆ ಎಷ್ಟು ಬೇಕೋ ಅಷ್ಟನ್ನು ಮಾಡಿ ಉಳಿದದ್ದನ್ನು ಬಿಡಿ. ಅದು FD ಆಗಿ ವೃದ್ಧಿ ಆಗ್ತದೆ, ಮರ ದೊಡ್ಡದಾಗ್ತದೆ, ಏನೂ ತೊಂದರೆ ಇಲ್ಲ. ರೇಟ್ ಬಂದಾಗ, ಧಾರಣೆ ಬಂದಾಗ ಮಾಡಿಕೊಳ್ಳುವ ಅಂತ ಹೇಳ್ತಾ, ಈ ಸಂದರ್ಭದಲ್ಲಿ ಆಗಸ್ಟ್ ತಿಂಗಳಲ್ಲಿ ನಮ್ಮ ವಿಜಯಕೃಷ್ಣರು ಎಲ್ಲಿದ್ದಾರೆ? ವಿಜಯಕೃಷ್ಣರು ಇಲ್ಲಿದ್ದಾರೆ, ಒಮ್ಮೆ ನಿಂತುಕೊಳ್ಳಿ. ನನಗೆ ನಮ್ಮ ಗ್ರೂಪಿನ ಒಂದರಲ್ಲಿ ಸದಸ್ಯರು ನಮ್ಮ ಅಧ್ಯಕ್ಷರ ಫೋನ್ ನಂಬರ್ ಕೇಳಿದರು. ಅವರು ರೀಚ್ ಆಗಲಿಲ್ಲ. ಏನು ವಿಷಯ ಅಂತ ಕೇಳುವಾಗ ನಾವು ಇದನ್ನು change.org ಒಂದು ವಿಷಯ ಪ್ರಸ್ತಾಪ ಮಾಡಿದರೆ 8,000ಕ್ಕೆ ಹೆಚ್ಚು ಮಿಕ್ಕಿ ಅದನ್ನು ವ್ಯೂ ಆದರೆ ಸಂಸತ್ತಿನಲ್ಲಿ ಅದು ಚರ್ಚೆಗೆ ಬರ್ತದೆ ಅಂತ ಹೇಳುವ ಉಲ್ಲೇಖವನ್ನು ಮಾಡಿದರು. ನನಗೆ ಕಂಡಿತು ಇದು ಹಾಗೆ ಆಗಲಿಕ್ಕಿಲ್ಲ.
ನಾವೊಂದು ಸಮ್ಮೇಳನವನ್ನೇ ಮಾಡುವ. ಆವತ್ತು ಹೇಗೂ ಮಾಡ್ತಾ ಇದ್ದೇವೆ. ಇವತ್ತು ಇಷ್ಟು ಮರ ಕಡಿದು ಹೋಗ್ತಾ ಇರುವಾಗ ಇನ್ನೂ ನಾವು ಎಚ್ಚೆತ್ತುಕೊಳ್ಳಿಲ್ಲ ಅಂತ ಹೇಳಿದರೆ ಯಾವಾಗ ಎಚ್ಚೆತ್ತುಕೊಳ್ಳೋದು ಅಂತ ಹೇಳುವ ದೃಷ್ಟಿಯಲ್ಲಿ ನಾನು ನಮ್ಮ ಅಧ್ಯಕ್ಷರಲ್ಲಿ ಹಾಗೂ ನಮ್ಮ ಆಡಳಿತ ಮಂಡಳಿಯಲ್ಲಿ ಹೇಳಿದೆ, ನಾವೊಂದು ಸೆಮಿನಾರ್ ಮಾಡೋಣ ರಾಜ್ಯ ಮಟ್ಟದ್ದು, ತುಂಬ ವರ್ಷಗಳಾಯಿತು ಅಂತ. ಅದಕ್ಕೆ ಪೂರ್ತಿ ಸಹಕಾರ ನಮಗೆ ಎಲ್ಲ ಸಂಘ ಸಂಸ್ಥೆಗಳು, ವಿಶೇಷವಾಗಿ ನಮ್ಮ ಕ್ಷೇತ್ರ ಧರ್ಮಸ್ಥಳದಿಂದ ಕೂಡ ಪೂಜ್ಯ ಕಾವಂದರು ನನ್ನ ಉಪಸ್ಥಿತಿಯಲ್ಲಿ ಮುಖ್ಯ ಅಲ್ಲ, ಇದು ಆಗಬೇಕಾದ್ದು ಮುಖ್ಯ, ನಮ್ಮ ಸಂಪೂರ್ಣ ಶ್ರೀರಕ್ಷೆ ಇದೆ ಅಂತ ಹೇಳಿ ಸಂಪೂರ್ಣ ಶ್ರೀರಕ್ಷೆಯನ್ನು ನೀಡಿದ್ದಾರೆ. ಅವರಿಗೆ ವಿಶೇಷ ಅಭಿನಂದನೆಗಳನ್ನು ಸಲ್ಲಿಸ್ತಾ ನಮ್ಮ ಮಾನ್ಯ ಅನಿಲ್ ಕುಮಾರ್ ಸರ್ ಅವರಲ್ಲಿ ಹೇಳಿದೆ, ಗ್ರಾಮೀಣಾಭಿವೃದ್ಧಿಯ ಮೂಲಕ ಇದನ್ನು ಅವರು ವಿಸ್ತರಿಸಲಿಕ್ಕೆ ಸಹಾಯ ನೀಡಿದ್ದಾರೆ. ಈ ನಿಟ್ಟಿನಲ್ಲಿ ತಾವೆಲ್ಲರೂ ಬರುವ ಹಾಗೆ ಮಾಡಬೇಕು ಅಂತ ಆ ಕೆಲಸವನ್ನು ಕೂಡ ಅವರು ಮಾಡಿದ್ದಾರೆ. ಅವರಿಗೂ ವಂದಿಸ್ತಾ, ನಂತರ ಯಾರ ಹತ್ರ ಇದನ್ನು ಮಂಡನೆ ವರದಿ ಮಾಡ್ಬೋದು ಅಂತ ಹೇಳುವಾಗ ಕವಿ ಲೆಕ್ಕ ಹಾಕುವಾಗ ಕಾಳಿದಾಸ ಮಾತ್ರ ಸಿಕ್ಕಿದ್ದಂತೆ. ಹಾಗೆ ನನಗೆ ಒಂದು ಅಂತಾರಾಷ್ಟ್ರೀಯ ಮಟ್ಟದ ಎಕಾನಮಿಸ್ಟ್, ಅರ್ಥಶಾಸ್ತ್ರಜ್ಞರು ಯಾರು ಅಂತ ಹೇಳುವಾಗ ನಾನು ಹೇಳಿದೆ ನಮಗೆ ಸಂಬಂಧಿಕರೇ, ಆದರೂ ಅಡಿಕೆ ಮಾರುಕಟ್ಟೆಯನ್ನು ಲೇಖನಗಳ ಮೂಲಕವೇ ಈ ಮಟ್ಟಕ್ಕೆ ಏರಿಸಿದ ಪಿತಾಮಹ ಅವರು ದೊಡ್ಡ ಅಗ್ರಗಣ್ಯರದರಲ್ಲಿ ಅವರು ಈ ಕೆಲಸವನ್ನು ಮಾಡ್ಯಾರು ಅಂತ ಹೇಳೋ ದೃಷ್ಟಿಯಲ್ಲಿ ಅವರಲ್ಲಿ ಭಿನ್ನವಿಸಿದೆ. ನನಗೆ ಆಗಲಿಕ್ಕಿಲ್ಲ ಅಂತೇಳಿ ನಯವಾಗಿ ಹೇಳಿದರು, ಆಗೋದಿಲ್ಲ ಅಂತ ಹೇಳಲಿಲ್ಲ ಅವರು. ಮತ್ತು ಮೆಲುಧ್ವನಿಯಲ್ಲಿ ರೈತರಿಗೋಸ್ಕರ ಮಾಡ್ತೇನೆ, ಪ್ರತಿಫಲಾಪೇಕ್ಷೆ ಇಲ್ಲ ಅಂತ ಹೇಳಿದರು. ಆದರೆ ನಾವು ಒಂದು ಪ್ರತಿಫಲ ಅವರಿಗೀಗ ಕೊಡಲೇಬೇಕು. ತಾವೆಲ್ಲರೂ ಒಮ್ಮೆ ಎದ್ದು ನಿಂತು ಎತ್ತಿದ ಕೈಗಳಲ್ಲಿ ಕರತಾಡನ ಮಾಡಿ ಅವರಿಗೆ ಪ್ರತಿಫಲ ನೀಡಬೇಕು ಅಂತ ಹೇಳ್ತೇನೆ. ಇದು ನಮ್ಮ ದೊಡ್ಡ ನಿಮಗೆ ವಾಪಸ್ ಕೊಡುವ ಪ್ರತಿಗೌರವ ಅಂತ ಹೇಳಿ ನಿಮ್ಮಲ್ಲಿ ಕ್ಷಮೆ ಯಾಚಿಸ್ತಾ, ಮುಂದೆ ಈ ರಬ್ಬರು ಇನ್ನೂ ಉಳಿಬೇಕು. ಯಾಕೆ ಅಂತ ಹೇಳಿದರೆ ಎಲ್ಲರೂ ಹೇಳಿದ ಹಾಗೆ ವಾಹನಗಳ ಸಂಖ್ಯೆ ಮಾರಾಟ ಜಾಸ್ತಿ ಆಗ್ತಾ ಇದೆ, ಟೈರುಗಳು ಜಾಸ್ತಿ ಬೇಕು, ಪ್ರತಿಯೊಂದು ಜಾಸ್ತಿ ಬೇಕು ಅಂತ ಆಗುವಾಗ ಇದಕ್ಕೆ ಬೇಡಿಕೆ ಇದ್ದೇ ಇದೆ. ತಿಂದು ತುಪ್ಪುವ ಅಡಿಕೆಗೆ ಕಮ್ಮಿ ಆಗಲಿಕ್ಕೂ ಸಾಕು, ಉಪಯೋಗಿಸುವ ರಬ್ಬರಿಗೆ 35,000 ವೆರೈಟಿ ಆಗುವಂತಹ ರಬ್ಬರಿಗೆ ಖಂಡಿತ ರೇಟ್ ಕಮ್ಮಿ ಆಗಲಿಕ್ಕಿಲ್ಲ. ನಮ್ಮ ಶಾಜಿಯವರು ಹೇಳಿದ್ದಾರೆ, ವಿಸ್ತೃತವಾಗಿ ತುಂಬ ಹೇಳಿದ್ದಾರೆ. ಆದ ಕಾರಣ ಆಶಾವಾದಿಗಳಾಗಿರೋಣ ಅಂತ ಹೇಳ್ತಾ, ಈ ಸಭೆಯಲ್ಲಿ ಸರ್ವ ಬೆಳೆಗಾರರ ಪರವಾಗಿ ನಮ್ಮ ನಾಯಕರು, ಅತೀ ಹೆಚ್ಚು ಈ ಜಿಲ್ಲೆಯಲ್ಲಿ ಬೆಳೆಯುವಂತಹ ಕ್ಷೇತ್ರದ ನಾಯಕರು, ಈಗ ಗಾಳಿಸಿ ಆಗುವಾಗ ಉಳಿದವರು ನಮ್ಮ ಕ್ಷೇತ್ರದ ಶಾಸಕರು, ನಮ್ಮೆಲ್ಲರ ನಾಯಕರು, ಪ್ರತಾಪ್ ಸಿಂಗ್ ನಾಯಕರು MLC ಅವರು, ಹಾಗೆಯೇ ಮುರುಳ್ಳಿಯರವರು ಅವರು ಹೌದು, ಆದರೆ ಮುಳಿಯ ಕೇಶವರಿದ್ದಾರೆ ಸುಳ್ಯದಿಂದ, ರಬ್ಬರ್ ಬೋರ್ಡಿನ ಸದಸ್ಯರಿದ್ದಾರೆ. ನಿಮ್ಮ ಮೇಲೆ ತುಂಬ ಜವಾಬ್ದಾರಿ ಇದೆ. ಈ ನಿಟ್ಟಿನಲ್ಲಿ ಎಲ್ಲರ ಸಮ್ಮುಖದಲ್ಲಿ ಕೇಂದ್ರ ಹಾಗೂ ರಾಜ್ಯ ಸರ್ಕಾರಕ್ಕೆ ಈ ನಮ್ಮ ರಬ್ಬರು ಬೆಳೆಗಾರರ ಹಿತರಕ್ಷಣಾ ವೇದಿಕೆ ಹಾಗೂ ಸರ್ವ ಸದಸ್ಯರು, ಸರ್ವ ಪದಾಧಿಕಾರಿಗಳ ಪರವಾಗಿ ಹಕ್ಕೊತ್ತಾಯವನ್ನು ನಿಮ್ಮೆಲ್ಲರ ಅನುಮತಿಯೊಂದಿಗೆ ಓದಿ ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ, ಹೆಮ್ಮೆ ಪಡ್ತೇನೆ. ಕೇಂದ್ರ ಸರ್ಕಾರದ ಮುಂದೆ ಮಂಡಿಸಲಿರುವ ನಿರ್ಣಯಗಳು ರಬ್ಬರನ್ನು ಒಂದು ಕೃಷಿ ಉತ್ಪನ್ನವೆಂದು ಮಾನ್ಯತೆ ಮಾಡಬೇಕು. ಪ್ರಕೃತ ರಬ್ಬರು ವಾಣಿಜ್ಯ ಇಲಾಖೆಯ ವ್ಯಾಪ್ತಿಯಲ್ಲಿ ಇದ್ದು ಇನ್ನು ಮುಂದೆ ಇದನ್ನು ಕೃಷಿ ಮತ್ತು ತೋಟಗಾರಿಕಾ ಇಲಾಖೆಯ ಸುಪರ್ದಿಗೆ ತರಬೇಕು. ಒಂದು. ಎರಡನೆಯದು, RSS ಶೀಟ್ ರಬ್ಬರ್ ಕಿಲೋ 1 ರೂಪಾಯಿ 258 ಕನಿಷ್ಠ ದರವೆಂದು ಘೋಷಿಸಿ ನಿಗದಿಪಡಿಸಬೇಕು. 3. ಕಾಂಪೌಂಡೆಡ್ ರಬ್ಬರ್ ಅಥವಾ ಸಂಯುಕ್ತ ರಬ್ಬರಿನ ಆಮದಿನ ಸುಂಕವನ್ನು ಈಗ ಇರುವ 0% 5% ಇರುವುದನ್ನು ಗರಿಷ್ಠ ಪ್ರಮಾಣಕ್ಕೆ ಏರಿಸಿ ಆಮದು ಬೆಲೆ ನಿರ್ಧರಿಸಬೇಕು. ಇದು 3 ನಿರ್ಣಯಗಳು ಕೇಂದ್ರ ಸರ್ಕಾರಕ್ಕೆ. ಇನ್ನು ನಮ್ಮ ಪ್ರತಿನಿಧಿಗಳಿಲ್ಲಿ ಕೂತಿದ್ದಾರೆ, ಕಿವಿಕೊಟ್ಟು ಕೇಳ್ತಾ ಇದ್ದಾರೆ. ಪೂಂಜರ ಹೇಳ್ಬೋದಲ್ಲ. ರಾಜ್ಯ ಸರ್ಕಾರದ ಮುಂದೆ ಮಂಡಿಸಲಿರುವ ನಿರ್ಣಯಗಳು ರಬ್ಬರು ಕೃಷಿಯನ್ನು ತೋಟಗಾರಿಕಾ ಬೆಳೆಯೆಂದು ಪರಿಗಣಿಸಿ ಅದನ್ನು ಆ ಇಲಾಖೆಯ ಸುಪರ್ದಿಗೆ ತರಬೇಕು. 2. ರಬ್ಬರಿಗೆ ಗರಿಷ್ಠ ಕಿಲೋ 1 ರೂಪಾಯಿ 258 ಬೆಂಬಲ ನಿಗದಿ ಮಾಡಿ ಬೆಳೆಗಾರರಿಗೆ ದೊರಕುವಂತೆ ಕ್ರಮ ಕೈಗೊಳ್ಳಬೇಕು. 3. ರಬ್ಬರು ಕೃಷಿಗೂ ಹವಾಮಾನ ಆಧಾರಿತ ಬೆಳೆ ವಿಮೆ ಒದಗಿಸಿಕೊಡಬೇಕು. 4. ರಾಜ್ಯದಲ್ಲಿ ರಬ್ಬರು ಬೆಲೆ ಸ್ಥಿರೀಕರಣ ನಿಧಿ ಸ್ಥಾಪನೆ ಆಗಬೇಕು.
ಎಲ್ಲ ರೈತರ ಪರವಾಗಿ ಈ ಹಕ್ಕೊತ್ತಾಯಗಳನ್ನು ಇಲ್ಲಿ ಮಂಡಿಸಿದ್ದೇನೆ. ಎಲ್ಲರ ಪರವಾಗಿ ಈ ಒಂದು ರಾಜ್ಯ ಸಮ್ಮೇಳನದ ಮತ್ತಿನ ಫಲ ಇಷ್ಟರಲ್ಲಿ ಕನಿಷ್ಠ 50 ನಮಗೆ ರೈತರಿಗೆ ಸಿಗಬೇಕು. 100ಕ್ಕೆ 100 ಕೋಟಿ ಅಂತ ನಾವು ಖಂಡಿತ ಕೇಳುವುದಿಲ್ಲ. ಕೇಳುವುದು ನಮ್ಮ ಹಕ್ಕು, ಕೊಡುವುದು ನಿಮ್ಮ ಕರ್ತವ್ಯ ಹಾಗೂ ಧರ್ಮ ಆಗಿರ್ತದೆ. ಆದ ಕಾರಣ ಹೌದು, ಸರ್ಕಾರ ಅಂತ ಹೇಳಿದರೆ ನಮಗೆ ನೀವೇ ಈಗ ಜನಪ್ರತಿನಿಧಿಗಳೇ ನಮ್ಮ ಸರ್ಕಾರ. ಆದ ಕಾರಣ ಆಡಳಿತದಲ್ಲಿ ಇಲ್ಲದೇ ಇದ್ದರೆ, ವಿರೋಧ ಪಾರ್ಟಿಯಲ್ಲಿದ್ದರೆ ಸ್ವಲ್ಪ ಹೆಚ್ಚು ಮಾತಾಡಲಿಕ್ಕೆ ಆಗ್ತದೆ, ಆಡಳಿತ ಪಾರ್ಟಿಯಲ್ಲಿ ಮಾತಾಡಲಿಕ್ಕೆ ಆಗೋದಿಲ್ಲ ಅಂತ ಹೇಳ್ತಾ, ಎಲ್ಲರೂ ಕೂಡ ಬಂದ ಸವಾಲುಗಳನ್ನು ಸಮಸ್ಯೆ ಅಂತ ಕರೆಸಿಕೊಳ್ಬೇಡಿ, ಅವಕಾಶ ಅಂತ ಹೇಳಿ ತಿದ್ಕೊಂಡು ಜೀವನದಲ್ಲಿ ನಾವು ಸಾಗುವ. ಇನ್ನೊಂದು ನನ್ನ ಗುರುಗಳು ಹೇಳಿದ್ದಾರೆ, ಅನಂತನಿಗೆ ಬೈತೇನೆ ಅಂತ. ನಿಮ್ಮ ಎಲ್ಲ ಬೈಗಳನ್ನು ನಾನು ಆಶೀರ್ವಾದ ಅಂತ ತಿಳ್ಕೊಂಡು ಅದರಿಂದ ತುಂಬ ಕಲಿತೇನೆ ಅಂತ ಹೇಳ್ತಾ ನನ್ನ ಮಾತುಗಳಿಗೆ ವಿರಾಮ ಹಾಡ್ತೇನೆ. ಇದೇ ಸಂದರ್ಭದಲ್ಲಿ ಸುಳ್ಯ ಭಾಗದ ರೈತರು ಅಡಿಕೆಯ ಹಳದಿ ರೋಗಕ್ಕೆ ಪರ್ಯಾಯವಾಗಿ ರಬ್ಬರ್ ಬೆಳೆಯನ್ನು ಬೆಳೆಸಿದ್ದಾರೆ. ಕಷ್ಟದ ಪರಿಸ್ಥಿತಿಯಲ್ಲಿರುವ ಈ ರೈತರಿಗೆ ರಬ್ಬರ್ ಕೃಷಿಗೆ ಉತ್ತಮ ಬೆಲೆ ದೊರೆಯುವ ಒಂದು ಸಂದರ್ಭ ಬರಲಿ, ಅವರ ಬದುಕು ನೆಮ್ಮದಿಯಿಂದ ಕೂಡಲಿ ಅಂಥೇಳಿ ಈ ಸಂದರ್ಭದಲ್ಲಿ ಹಾರೈಸ್ತಾ ಇದ್ದೇವೆ. ಈ ಕಾರ್ಯಕ್ರಮವನ್ನು ಅತ್ಯಂತ ಉತ್ತಮ ರೀತಿಯಲ್ಲಿ ಕೊಟ್ಟಿರುವಂಥ ನಮ್ಮ ಕುಮಾರ್ ಹೆಗಡೆ ಅವರಿಗೆ ನಮ್ಮ ಸಂಘದ ಅಧ್ಯಕ್ಷರು ಒಂದು ಸ್ಮರಣಿಕೆಯನ್ನು ನೀಡಿ ಗೌರವಿಸಬೇಕು ಅಂತ ವಿನಂತಿ ಮಾಡ್ತಾ ಇದ್ದೇನೆ. ಅದೇ ರೀತಿ ಪ್ರಾರ್ಥನೆಯನ್ನು ನೆರವೇರಿಸಿಕೊಟ್ಟಿರುವಂತಹ ವಾಸುದೇವ ತಮನ್ಕರ್ ಇವರಿಗೆ ಒಂದು ಸ್ಮರಣಿಕೆಯನ್ನು ನೀಡಬೇಕು ಅಂತ ಅಧ್ಯಕ್ಷರಲ್ಲಿ ವಿನಂತಿ ಮಾಡ್ತಾ ಇದ್ದೇನೆ. ಥ್ಯಾಂಕ್ ಯು. ಕಾರ್ಯಕ್ರಮದ ಕೊನೆಯ ಭಾಗಕ್ಕೆ ಬರ್ತಾ ಇದ್ದೇವೆ. ಇದೀಗ ಈ ಸಮ್ಮೇಳನದಲ್ಲಿ ಭಾಗವಹಿಸಿ ಇದನ್ನು ಯಶಸ್ವಿಗೊಳಿಸಿದ ತಮ್ಮೆಲ್ಲರಿಗೂ ಕೂಡ ಕೃತಜ್ಞತೆಯಿಂದ ವಂದನಾರ್ಪಣೆಯನ್ನು ಮಾಡಲಿಕ್ಕಿದ್ದಾರೆ. ಶ್ರೀ ಪ್ರಸಾದ್ ಕೌಶಲ್ ಶೆಟ್ಟಿ, ಪುತ್ತೂರು, ಉಪಾಧ್ಯಕ್ಷರು, ಕರ್ನಾಟಕ ರಾಜ್ಯ ರಬ್ಬರ್ ಬೆಳೆಗಾರರ ಹಿತರಕ್ಷಣಾ ವೇದಿಕೆ. ನಮ್ಮ ಈ ಕರ್ನಾಟಕ ರಾಜ್ಯ ರಬ್ಬರ್ ಹಿತರಕ್ಷಣಾ ವೇದಿಕೆಯ ನಡೆಯುತ್ತಿರುವಂಥ ಈ ರಾಜ್ಯ ಮಟ್ಟದ ಸಮ್ಮೇಳನದ ಒಂದು ಕಡೆಯ ಹಂತಕ್ಕೆ ನಾವು ಬಂದಿದ್ದೇವೆ. ಖಾಲಿ ಒಂದು ಮಾತು ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ ಧನ್ಯವಾದ ಸಮರ್ಪಣೆ ಮುಂಚೆ. ಬಹುಶಃ ನಮ್ಮ ಸುಳ್ಯ ಶಾಸಕರು ಹಾಗೂ ನಮ್ಮ ಹಿರಿಯರಾದಂಥ ಪ್ರತಾಪ್ ಸಿಂಹ ಅವರು ಒಂದು ಮಾತು ಹೇಳಿದರು. ನಮ್ಮ ಈ ರಬ್ಬರ್ ಬೆಳೆಗಾರರು ಬೀದಿಗಿಳದೆ ಟೈರನ್ನು ಹಚ್ಚಿಸದೆ ಒಂದು ಸಮ್ಮೇಳನ ಮುಖಾಂತರ ಈ ಕಾರ್ಯಕ್ರಮವನ್ನು ಮಾಡಿದ್ದಾರೆ ಅಂತ ಹೇಳಿ ಒಂದು ಮಾತು ಹೇಳಿದರು. ಬಹುಶಃ ನಮ್ಮ ಸರ್ಕಾರದಲ್ಲಿ ಇದೇ ವಿನಂತಿ, ಆ ಟೈರ್ ಹೊತ್ತಿಸುವಂಥ ಅಥವಾ ಪ್ರತಿಭಟನೆ ಮಾಡುವಂಥ ಒಂದು ಪರಿಸ್ಥಿತಿ ನಿರ್ಮಾಣ ಆಗದಿರಲಿ ಅಂತ ಹೇಳುವ ಒಂದು ಮನವಿ ನಿಮ್ಮ ಹತ್ರ ಕೇಳುತ್ತಾ, ಬಹುಶಃ ಅತ್ಯಂತ ದೊಡ್ಡ ಸಂಖ್ಯೆಯಲ್ಲಿ ಬಂದಿರುವಂಥ ರಬ್ಬರ್ ಬೆಳೆಗಾದ ನೀವು ಮೊದಲಾಗಿ ನಿಮಗೆಲ್ಲರಿಗೂ ನಾವು ಹದರದಿಂದ ಧನ್ಯವಾದವನ್ನು ಮೊದಲಾಗಿ ನಿಮಗೆಲ್ಲರಿಗೂ ಅರ್ಪಿಸ್ತಾ ಇದ್ದೇನೆ. ಇವತ್ತಿನ ಈ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿ ಬಹುಶಃ ನಮ್ಮನ್ನು ಉದ್ದೇಶಿಸಿ ರೈತ ರಬ್ಬರ್ ಬೆಳೆಗಾರರ ಮುಂದೆ ನಾನು ಇದ್ದೇನೆ, ಅದು ಕೇಂದ್ರ ಸರ್ಕಾರ ಇರ್ಬೋದು ಅಥವಾ ರಾಜ್ಯ ಸರ್ಕಾರ ಇರ್ಬೋದು, ನಿಮ್ಮ ಪರವಾಗಿ ನಾನು ಮಾತಾಡ್ತೇನೆ ಅಂತ ಹೇಳೋ ಮಾತು
ನಮ್ಮ ಮುಂದೆ ಭರವಸೆ ಇಟ್ಟು ನಮಗೆ ಹೇಳಿ ಹೋದ ನಮ್ಮ ಈ ದಕ್ಷಿಣ ಕನ್ನಡ ಜಿಲ್ಲೆಯ ಸಂಸದರಾದಂಥ ಶ್ರೀ ವಿಜೇಶ್ ಚೌಟ ಅವರಿಗೆ ನಿಮ್ಮೆಲ್ಲರ ಪರವಾಗಿ ಧನ್ಯವಾದ ಹೇಳ್ತಾ ಇದ್ದೇನೆ. ನಮ್ಮ ಈ ಒಂದು ಕಾರ್ಯಕ್ರಮದಲ್ಲಿ ಹಾಗೂ ಅದಕ್ಕಿಂತ ಮುಂಚೆ ನಮಗೆ ಈ ವರದಿಯನ್ನು ತಯಾರು ಮಾಡಿ ರಬ್ಬರ್ ಬೆಳೆಗಾರರ ಕಷ್ಟವನ್ನು ಅರಿತು ಬಹುಶಃ ಸರಿಯಾದ ಒಂದು ವರದಿಯನ್ನು ಸರ್ಕಾರಕ್ಕೆ ಅರ್ಪಿಸುವಂಥ ಒಂದು ಕಾರ್ಯಕ್ರಮ ಮಾಡಿದ್ದವರು ವಿಘ್ನೇಶ್ವರ ವರ್ಮುಡಿ ಅವರು. ಬಹುಶಃ ನಿಮ್ಮೆಲ್ಲರ ಪರವಾಗಿ ಅವರಿಗೆ ಅನಂತ ಧನ್ಯವಾದ ನಾನು ಹೇಳ್ತಾ ಇಚ್ಛೆಪಡ್ತಾ ಇದ್ದೇನೆ. ಅವಧಿಗೆ ಪೂರ್ವವಾಗಿ ನಮ್ಮ ಈ ಕಾರ್ಯಕ್ರಮಕ್ಕೆ ಬಂದು ಇವತ್ತು ಕಡೆಯ ತನಕ ನಿಂತವರು ನಮ್ಮ ವಿಧಾನ ಪರಿಷತ್ನ ಸದಸ್ಯರಾದಂಥ ಪ್ರತಾಪ್ ಸಿಂಹ ಅವರು. ಬಹುಶಃ ಅವರಿಗೆ ನಿಮ್ಮೆಲ್ಲರ ಪರವಾಗಿ ಹಾರ್ದಿಕವಾಗಿ ಧನ್ಯವಾದ ಹೇಳುತ್ತಾ, ನಾಳ್ದು ನಡೆಯುವಂಥ ಅಧಿವೇಶನದಲ್ಲಿ ನಮ್ಮ ಪರವಾಗಿ ಇನ್ನೊಮ್ಮೆ ಮಾತಾಡಬೇಕು ಅಂತ ಹೇಳುವ ಒಂದು 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 ಆಶ್ವಾಸನೆಯನ್ನು ಕೇಳುತ್ತಾ ನಿಮ್ಮೆಲ್ಲರ ಪರವಾಗಿ ಅವರಿಗೆ ಹಾರ್ದಿಕವಾದ ಧನ್ಯವಾದ ಹೇಳ್ತಾ ಇದ್ದೇನೆ. ನಮ್ಮ ಬೆಳ್ತಂಗಡಿಯ ಶಾಸಕರು ಆಗಿರುವಂಥ ಹರೀಶ್ ಪೂಂಜಾ ಅವರು ಬಂದು ಮಾತಾಡಿ ಹೋದರು. ರಬ್ಬರ್ ಬೆಳೆಗಾರರ ಪರವಾಗಿ ಅಧಿವೇಶನದಲ್ಲಿ ಮಾತಾಡುವಂಥ ಒಂದು ಭರವಸೆ ನೀಡಿದ್ದಾರೆ. ಅವರಿಗೂ ಅನಂತ ಧನ್ಯವಾದ ಹೇಳುತ್ತಾ, ಬಹುಶಃ ಭಾಗೀರಥ ಮುರಳಿಯವರು ನಮ್ಮ ಶಾಸಕರು, ಸುಳ್ಯ ಶಾಸಕರು, ಅವರು ನಮ್ಮ ಪರವಾಗಿ ಮಾತಾಡ್ದಂತ ಹೇಳುವ ಭರವಸೆ ನೀಡಿದ್ದಾರೆ. ಅವರಿಗೆ ಅನಂತ ಧನ್ಯವಾದವನ್ನು ಹೇಳುತ್ತಾ, ಇವತ್ತಿನ ಈ ಕಾರ್ಯಕ್ರಮದಲ್ಲಿ ನಮ್ಮ ರಬ್ಬರ್ ಮಂಡಳಿಯ ಸದಸ್ಯರಾಗಿರುವಂಥ ಮುಳಿಯುವ ಕೇಶವ ಭಟ್ ಅವರು ಬಂದಿದ್ದಾರೆ. ಅವರಿಗೂ ನಿಮ್ಮೆಲ್ಲರ ಪರವಾಗಿ ಅನಂತ ಧನ್ಯವಾದ ಹೇಳ್ತಾ ಇದ್ದೇನೆ. ಕರ್ನಾಟಕ ರಾಜ್ಯ ರಬ್ಬರ್ ವ್ಯಾಪಾರಿಗಳ ಸಂಘದ ಅಧ್ಯಕ್ಷರಾಗಿದ್ದ ಹಾಜಿ ಯುವಿ ಅವರಿದ್ದಾರೆ, ಅವರಿಗೂ ಧನ್ಯವಾದ ಹೇಳುತ್ತಾ, ನಮ್ಮ SKDRDP ಟ್ರಸ್ಟಿನ ಕಾರ್ಯನಿರ್ವಾಹಕ ನಿರ್ದೇಶಕರಾಗಿರುವಂಥ ಅನಿಲ್ ಕುಮಾರ್ ಅವರಿದ್ದಾರೆ, ಅವರಿಗೂ ಅನಂತ ಧನ್ಯವಾದವನ್ನು ಹೇಳ್ತಾ ಇದ್ದೇನೆ. ಇವತ್ತಿನ ಈ ಕಾರ್ಯಕ್ರಮದಲ್ಲಿ ಕಾಂಜಂಘಾಟ್ ಒಬ್ಬರನ್ನ MD ಅವರು ಬಂದಿದ್ದಾರೆ, ಅವರಿಗೂ ಧನ್ಯವಾದವನ್ನು ಹೇಳ್ತಾ, ಪವಿತ್ರ ನಂಬಿ ಅವರು ಬಂದಿದ್ದಾರೆ, ಅವರಿಗೂ ಧನ್ಯವಾದ ಹೇಳುತ್ತಾ, ಮಿನಿ ನಿನಾನ್ ಅವರಾದ ರೀಜನಲ್ ಡೈರೆಕ್ಟರ್ ಆಗಿ ಮಂಗಳೂರಿನವರು, ಅವರು ಈ ಕಾರ್ಯಕ್ರಮದಲ್ಲಿ ಹಾಜರಿದ್ದಾರೆ, ಅವರಿಗೂ ಧನ್ಯವಾದ ಹೇಳುತ್ತಾ, ನಿಮ್ಮೆಲ್ಲರಿಗೂ ಒಂದು ರಬ್ಬರ್ ಬೆಳೆಗಾರರ ಈ ಒಂದು ಸಮಾವೇಶದಲ್ಲಿ ಭಾಗವಹಿಸಿದಂಥ, ಇದನ್ನು ಯಶಸ್ವಿಯಾಗಿ ನಡೆಸಿದಂಥ ನಮ್ಮ ಕರ್ನಾಟಕ ರಾಜ್ಯ ರಬ್ಬರ್ ಬೆಳೆಗಾರರ ಹಿತರಕ್ಷಣಾ ವೇದಿಕೆಯ ಅಧ್ಯಕ್ಷರು, ಬೆಳ್ತಂಗಡಿ ರಬ್ಬರ್ ಬೆಳೆಗಾರರ ಒಂದು ಸಹಕಾರಿ ಸಂಘದ ಅಧ್ಯಕ್ಷರು, ಬಹುಶಃ ನಮಗೆಲ್ಲರೂ ಮಾರ್ಗದರ್ಶನ ನೀಡಿಕೊಂಡು ಈ ಒಂದು ರಬ್ಬರ್ ಸಮ್ಮೇಳನವನ್ನು ಯಶಸ್ವಿಯಾಗಿ ನಿರ್ವಹಿಸಿದ ಶ್ರೀಧರ್ ಬಿಡೆ ಅವರಿಗೆ ಅನಂತವಾದ ಧನ್ಯವಾದ ಹೇಳ್ತಾ ಇದ್ದೇನೆ. ನಮ್ಮ ಈ ಹಿತರಕ್ಷಣಾ ವೇದಿಯ ಕಾರ್ಯದರ್ಶಿ ಅವರಾದಂಥ ರಾಜು ಶೆಟ್ರು ಅವರಿದ್ದಾರೆ, ಅವರಿಗೂ ಅನಂತ ಧನ್ಯವಾದ ಹೇಳುತ್ತಾ, ನಮ್ಮ ಮಚ್ಚಿಮಲೆ ಅನಂತ ಭಟ್ ಅವರಿದ್ದಾರೆ, ಅವರಿಗೂ ಧನ್ಯವಾದ ಹೇಳ್ತಾ ಇದ್ದೇನೆ. ಇವತ್ತಿನ ಈ ಕಾರ್ಯಕ್ರಮವನ್ನು ಬಹುಶಃ ಇಡೀ ಜಿಲ್ಲೆಯಲ್ಲಿ ಈ ನಡೆಯುವಂಥ ಕಾರ್ಯಕ್ರಮಕ್ಕೆ ಪ್ರಚಾರ ಕಟ್ಟುವವರು, ದೃಶ್ಯ ಮಾಧ್ಯಮದವರು ಹಾಗೂ ಪ್ರೆಸ್ ಮಾಧ್ಯಮದವರು, ಅವರಿಗೆಲ್ಲರಿಗೂ ಅನಂತ ಧನ್ಯವಾದ ಹೇಳುತ್ತಾ, ಬಹುಶಃ ಇವತ್ತಿನ ಈ ಕಾರ್ಯಕ್ರಮದಲ್ಲಿ ಪರೋಕ್ಷವಾಗಿ ಸಹಕರಿಸಿದ ಎಲ್ಲರಿಗೂ ಸಾಕಾರ ಧನ್ಯವಾದವನ್ನು ಹೇಳುತ್ತಾ, ನಿಮಗೆಲ್ಲರಿಗೂ ಧನ್ಯವಾದ ಹೇಳಿ ನಾನು ಎರಡು ಮಾತನ್ನು ಕೊನೆಗೊಳಿಸ್ತೇನೆ. ಇವತ್ತಿನ ಈ ಕಾರ್ಯಕ್ರಮದಲ್ಲಿ ಬಹುಶಃ ನಮ್ಮ ಈ ಸಮ್ಮೇಳನಕ್ಕೆ ಕ್ಯಾಂಪ್ಕೋ ಸಂಸ್ಥೆಯರು ಇರ್ಬೋದು, ಪುತ್ತೂರು ತಾಲೂಕು ರಬ್ಬರ್ ಬೆಳೆಗಾರ ಸಹಕಾರಿ ಸಂಘ ಇರ್ಬೋದು, ಗುತ್ತಿಗಾರ ರಬ್ಬರ್ ಬೆಳೆಗಾರ ಸಹಕಾರಿ ಸಂಘ ಇರ್ಬೋದು, ಪಯಸ್ವಿನಿ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರಿ ಸಂಘ ಇರ್ಬೋದು, ಪೆರಾಜೆ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರಿ ಸಂಘ ಇರ್ಬೋದು, ಅರಂತೋಡು ತೋಟಿಕಾನ್ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರಿ ಸಂಘ ಇರ್ಬೋದು, ಕೃಪಾ ಮಂಗಳೂರು, ಇವೆಲ್ಲರ ಸಹಕಾರದಿಂದ ಈ ಸಮ್ಮೇಳನ ನಡೆದಿದೆ. ಈ ಹಿತರಕ್ಷಣಾ ವೇದಿಕೆ ಉಪಾಧ್ಯಕ್ಷರಾಗಿರುವಂಥ ನಮ್ಮ ಸಂಘದ ಉಪಾಧ್ಯಕ್ಷರಾಗಿದ್ದ ನಿತ್ಯಾನಂದ ಮುಂಡೋಡಿಯವರು ಈ ಕಾರ್ಯಕ್ರಮದಲ್ಲಿ ಹಾಜರಿದ್ದಾರೆ, ಅವರಿಗೂ ಅನಂತ ಧನ್ಯವಾದ ಹೇಳುತ್ತಾ, ಕೃಪಾದ ಗೋಪಾಲಕೃಷ್ಣ ಭಟ್ ಅವರಿದ್ದಾರೆ, ಅವರಿಗೂ ಧನ್ಯವಾದ ಹೇಳುತ್ತಾ, ನಮ್ಮ ಈ ಕಾರ್ಯಕ್ರಮದ ಒಂದು ಆಯೋಜನೆ ಮಾಡಿದಂಥ ಈ ಪ್ರತಿಯೊಂದು ಸಹಕಾರಿ ಸಂಘದ ನಿರ್ದೇಶಕರಿರ್ಬೋದು, ಸದಸ್ಯರಿರ್ಬೋದು, CEO ಗಳಿರ್ಬೋದು, ಅವರೆಲ್ಲರಿಗೂ
ಧನ್ಯವಾದ ಹೇಳುತ್ತಾ ನಾನು 2 ಮಾತನ್ನು ಕೊನೆಗೊಳಿಸ್ತೇನೆ. ಕಾರ್ಯಕ್ರಮದ ಯಶಸ್ಸಿಗೆ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಸಹಕರಿಸಿದ ಪ್ರತಿಯೊಬ್ಬರಿಗೂ ಕೂಡ ವಂದನೆಗಳನ್ನು ಅರ್ಪಿಸ್ತಾ ಎಲ್ಲರೂ ಕೂಡ ಭೋಜನವನ್ನು ಸ್ವೀಕರಿಸಬೇಕು ಅಂಥೇಳಿ ವಿನಂತಿ ಮಾಡ್ತಾ ಇದ್ದೇವೆ. ನಮಸ್ಕಾರ.